ಶ್ರೀಧರ ಡಿ ಬಗ್ಗೆ ನಾನು ಮಾತನಾಡಬೇಕು. ತುಂಬಾ ಔಚಿತ್ಯಪೂರ್ಣ ನಾನೇ ಮಾತನಾಡುವಲ್ಲಿ. ಒಂದು ನಮ್ದು ನನ್ನದು ಮತ್ತು ಶ್ರೀಧರ್ದು ವಿಷಯ ಒಂದೇ ಕನ್ನಡ, ಮತ್ತೊಂದು ಆಸಕ್ತಿ ಒಂದೇ. ಆದ್ರೆ ಈ ಎರಡು ವಿಷಯದಲ್ಲಿಯೂ ಅವರು ಬಹಳ ಎತ್ತರ, ನಾನು ಬಹಳ ಸಣ್ಣ. ಶ್ರೀಧರರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ನಿಟ್ಟೂರಿನವರು. ಉಡುಪಿಯಲ್ಲಿ ಅವರ ವಿದ್ಯಾಭ್ಯಾಸ, ಆಮೇಲೆ ವೃತ್ತಿ ಆರಂಭ ಪಂಪೆಯಲ್ಲಿ, ಅಲ್ಲಿಯೇ ನಿವೃತ್ತರು ಎನ್ನುವುದು ನಿಮಗೆಲ್ಲ ಗೊತ್ತಿದೆ. ಪತ್ನಿ ನಟೇಶ್ವರಿ ಅಕ್ಕ, ಇಬ್ಬರು ಮಕ್ಕಳು. ಶ್ರೀನಿಧಿ ಇಲ್ಲೇ ಇದ್ದಾನೆ, ಈಗ ಸ್ಪಂದನ ಚಾನೆಲ್ ನಲ್ಲಿ ಕಾರ್ಯನಿರ್ವಾಹಕನೋ ಹೆಸರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕಾರ್ಯ ನಿರ್ವಹಿಸ್ತಾನೆ. ಅವನ ಪತ್ನಿ ಶ್ರೀನಿಧಿಯ ಪತ್ನಿ ಎಂಜಿನಿಯರ್, ಮಗಳು ಶ್ರೀಕಲಾನ ಪತಿ ವಿನಾಯಕ ರಾಮ, ಅವನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಶ್ರೀಧರದ್ದು ಬಹಳ ಸಂತೃಪ್ತ ಕುಟುಂಬ. ಸ್ವತಃ ಅವರು ಸಂತೃಪ್ತ ವ್ಯಕ್ತಿತ್ವದವರು. ಸರಳತೆ, ಸಜ್ಜನಿಕೆ, ಮುಗ್ಧತೆ, ಅದರೊಟ್ಟಿಗೆ ವಿದಗ್ಧತೆ. ಬರೇ ಮುಗ್ಧತೆ ಅಲ್ಲ, ಅದರೊಟ್ಟಿಗೆ ವಿದಗ್ಧತೆ. ಅವರು ಪಂಪೆಗೆ ಬಂದು ಪಂಪೆಗೂ ಸಾಕಷ್ಟು ಕೊಟ್ಟರು, ಅವರು ಸಾಕಷ್ಟು ಬೆಳೆದ್ರು. ಅವರು ಎಷ್ಟು ಬೆಳೆದ್ರು ಅಂದರೆ, ಖಂಡಿತ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ರಚನೆಗೆ ಸಂಬಂಧಪಟ್ಟ ಹಾಗೆ ಬೆರಳಿಕೆಯ ಸಮಕಾಲೀನ ಕವಿಗಳಲ್ಲಿ ಶ್ರೀಧರರು ಒಬ್ಬರು. ಅವರ 10 ಪ್ರಸಂಗಗಳು, 10 ಅಲ್ಲ ಇನ್ನೂ ಹೆಚ್ಚು, ಅವು ಪ್ರಕಟವಾಗಿವೆ. ವಿದ್ಯಾರ್ಥಿ ದಶೆಯಲ್ಲಿಯೇ ಅವರು ಮಹಾಪ್ರಸ್ಥಾನದಂತಹ ಯಕ್ಷಗಾನ ಪ್ರಸಂಗವನ್ನು ಬರೆದವರು. ಪತ್ರಿಕೆಯಲ್ಲಿ ಆಗಾಗ್ಗೆ ಅವರ ಲೇಖನಗಳು ಪ್ರಕಟಗೊಳ್ಳುತ್ತವೆ. ಶ್ರೀಧರರು ಅಂದ ಕೂಡಲೇ ಅದೊಂದು ಆತ್ಮೀಯ ಭಾವ. ಅದು ಬಹುಶಃ ಶಬ್ದಕ್ಕೆ ಸಿಲುಕುವುದಲ್ಲ. ಇನ್ನೊಂದು ಏನು ಅಂದ್ರೆ, ಅವರು ಕಿನ್ನಿಗೋಳಿಗೆ ಬಂದದ್ದಷ್ಟೇ ಅಲ್ಲ, ಕಿನ್ನಿಗೋಳಿಯಲ್ಲಿ ಮನೆ ಮಾಡಿ, ದೊಡ್ಡ ಮನೆ. ಅವರ ಮನಸ್ಸು ಹೇಗೆ ದೊಡ್ಡದೋ ಹಾಗೆ ಅವರ ಮನೆಯೂ ದೊಡ್ಡದು. ಮನಸ್ಸು ದೊಡ್ಡದು ಯಾಕೆಂದ್ರೆ, ನಾವೆಲ್ಲ ಶ್ರೀಧರರ ಮನೆಯಲ್ಲಿ 10 ಬಾರಿ ಅಲ್ಲ ಇನ್ನೂ ಹೆಚ್ಚು ಸಲ ಸೇರಿದ್ದೇವೆ. ಪ್ರತಿ ವರ್ಷ 4-6 ಸಲ ಎಲ್ಲರನ್ನೂ ಕರೆದು ಬೇರೆ ಬೇರೆ ಪೂಜಾ ಕಾರ್ಯಕ್ರಮದಲ್ಲಿ ಅಲ್ಲಿ ನಮಗೆ ಸಂತೃಪ್ತ ಭೋಜನ. ಪೂಜೆಯ ಬಗ್ಗೆ ಅದರ ಬಗ್ಗೆ ನನಗೆ ಹೊರಟಿಗೆಲ್ಲ ವಿಶೇಷ ನಿಷ್ಠೆ ಇಲ್ಲ, ಆದ್ರೆ ನಂತರದ ಕಾರ್ಯಕ್ರಮದಲ್ಲಿ ನಾವು ನಿಷ್ಣಾತರು. ನಿಮ್ಮದು ಹೇಳಿ, ಅದಲ್ಲ ಬೇಸರ ಆಗಬಾರ್ದಲ್ಲ. ಇಂತಹ ಶ್ರೀಧರರನ್ನ ಅಭಿನಂದಿಸುವುದು ಖಂಡಿತಕ್ಕೂ ನಮಗೆಲ್ಲ ಬಹಳ ಸಂತೋಷದ ವಿಷಯ. ಆಮೇಲೆ ಅದು ಸಾಕು. ನಮಸ್ತೆ ಸರ್. ನಮಸ್ಕಾರ. ನೀವು ಕಳೆದ ಒಂದು 30-40 ವರ್ಷಗಳಿಂದ ಅಂದರೆ ವೃತ್ತಿಯಲ್ಲಿ ಅಧ್ಯಾಪಕರಾಗಿ ಇದ್ದುಕೊಂಡು ಪ್ರವೃತ್ತಿಯಲ್ಲಿ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದವರು. ಅಷ್ಟು ಮಾತ್ರ ಅಲ್ಲದೆ ಯಕ್ಷಗಾನ ಪ್ರಸಂಗಕರ್ತರಾಗಿ ಕೂಡ ಹಲವು ಪ್ರಸಂಗಗಳನ್ನು ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟವರು. ಇಷ್ಟು ವರ್ಷದ ಒಂದು ನಿಮ್ಮ ಅನುಭವವನ್ನು ಈಗಿನ ಒಂದು ಮುಂದಿನ ತಲೆಮಾರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ತಾವು ಈ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂಥ ಒಂದು ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಕ್ಷಗಾನ ನನಗೆ ರಕ್ತದಲ್ಲಿ ಬಂದಂತಹ ಒಂದು ಕಲೆ. ಸರಿ. ನಮ್ಮ ತಂದೆ ಶ್ರೀಪಾದಯ್ಯನವರು ಹಿಂದೆ ಹನ್ನಾರ ಎಂಬಂಥ ಒಂದು ಮೇಳ ಇತ್ತು, ಬಡಗುತಿಟ್ಟಿದ್ದು. ಅದರಲ್ಲಿ 2-3 ವರ್ಷಗಳ ಕಾಲ ಅವರು ಬಣ್ಣವಿಲ್ಲದೆಯೇ, ಅಂದರೆ ಯಾವುದೇ ಸಂಬಳವನ್ನು ತೆಗೆದುಕೊಳ್ಳದೆ, ಬಣ್ಣದ ಖರ್ಚಿಗೂ ತೆಗೆದುಕೊಳ್ಳದೆ ಆ ಮೇಳಗಳನ್ನು ಕಟ್ಟಿ ಬೆಳೆಸಿದವರು ಅವರು. ಮುಂದೆ ಅದು ಬಡಗುತಿಟ್ಟಿನ ಪ್ರಖ್ಯಾತ ಮೇಳವಾದ ಕೊಲ್ಲೂರು ಮೇಳವಾಗಿ ಬದಲಾಯಿತು. ಆಗ ಅವರು ಅದನ್ನೆಲ್ಲ ಬಿಟ್ಟರು. ಹೀಗೆ ತಂದೆಯವರಿಂದಲೇ ಯಕ್ಷಗಾನ ನನಗೆ, ನನ್ನ ತಮ್ಮಂದಿರಿಬ್ಬರು ಕೂಡ ಯಕ್ಷಗಾನ ತಾಳಮದ್ದಲೆಯಲ್ಲಿದ್ದಾರೆ. ಹಾಗಾಗಿ ನನಗೆ ಸಂಸ್ಕಾರದಲ್ಲೇ ಹಿರಿಯರಿಂದ ಬಂದ ಒಂದು ಬಳುವಳಿ. ನಮ್ಮ ಅಜ್ಜ ಕೂಡ ಭಾಗವತಿಗೆ ಮಾಡ್ತಾ ಇದ್ದರಂತೆ ಕೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಮತ್ತೆ ನಮ್ಮ ಮಲೆನಾಡಿನ ನಮ್ಮ ಊರಿನಲ್ಲಿ, ಅದು ಹೊಸನಗರ ತಾಲೂಕು ದರೇಮನೆ ಅಂತ, ಅಲ್ಲಿ ಸುತ್ತಮುತ್ತ ಎಲ್ಲ ಆಗ ಮನರಂಜನಾ ಮಾಧ್ಯಮವಾಗಿದ್ದದ್ದು ನನ್ನ ಬಾಲ್ಯದಲ್ಲಿ ಯಕ್ಷಗಾನ ಒಂದೇ, ಆಟ ಮತ್ತು ಮಳೆಗಾಲದಲ್ಲಿ ತಾಳಮದ್ದಲೆ. ಹಾಗಾಗಿ ಸಹಜವಾಗಿಯೇ ನನಗೆ ಯಕ್ಷಗಾನದ ಕಡೆಗೆ ಹೆಚ್ಚು ಒಲವು ಬೆಳೆಯಿತು. ಈಗ ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಒಂದು ಮನೋಧರ್ಮದಿಂದ ಮುಂದುವರಿದರೆ ಅವರಿಗೂ ಏಳಿಗೆ ಆಗಬೇಕು, ಯಕ್ಷಗಾನ ರಂಗಕ್ಕೂ ಏಳಿಗೆ ಆಗಬೇಕು.
ನಾನು ಈ ಕುರಿತಂತೆ ಇತ್ತೀಚೆಗೆ ಒಂದು ಬರವಣಿಗೆಯಲ್ಲಿ ಕೂಡ ಹೇಳಿದ್ದೇನೆ. ಬರೀ ಹೊಟ್ಟೆಪಾಡಿಗಾಗಿಯೇ ಆಗಿರಲಿ ಅಥವಾ ಇನ್ಯಾವುದೇ ದೃಷ್ಟಿಯಿಂದ ಆಗಿರಲಿ, ಒಂದು ವೃತ್ತಿ ಅಂತ ಸ್ವೀಕರಿಸಿದ ಮೇಲೆ ಅದಕ್ಕೊಂದು ನ್ಯಾಯ ಒದಗಿಸಬೇಕು. ಈಗ ನಮ್ಮಲ್ಲಿ ಈ ತೋಟವನ್ನು ಬೆಳೆಯುವ ವ್ಯಕ್ತಿಗಳಿಗೆ ತೋಟಕ್ಕೆ ನೀರು, ಗೊಬ್ಬರ ಮುಂತಾದವುಗಳನ್ನು ಹಾಕದೆ ಹೋದರೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ಹೌದು. ತೆಂಗಿನ ಮರದಲ್ಲಿ ಬೆಳೆ ಬರಬೇಕಾದ್ರೆ ಅದಕ್ಕೆ ಬುಡಕ್ಕೆ ಗೊಬ್ಬರವೋ ಸೊಪ್ಪು ಹಾಕಲೇಬೇಕಾಗ್ತದೆ. ವೃತ್ತಿಯನ್ನಾಗಿರಲಿ ಪ್ರವೃತ್ತಿಯನ್ನಾಗಿರಲಿ ಅದನ್ನು ಸ್ವೀಕರಿಸ್ತಾನಾದರೆ ಅವನು ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ಬೇಕಾಗುವ ವಿಶಿಷ್ಟವಾದ ಅಧ್ಯಯನ, ನೃತ್ಯದಲ್ಲಿರ್ಬೋದು, ಮಾತುಗಾರಿಕೆಯಲ್ಲಿರ್ಬೋದು, ಈ ಒಂದು ಕಲೆಗೆ ಏನೆಲ್ಲ ಪೂರಕವಾಗಿ ಬೇಕು ಅದನ್ನು ಅವನು ಸ್ವಯಂ ಸಾಧನೆಯಿಂದ ಮಾಡಿಕೊಳ್ಳಬೇಕು. ಅವನ ದುಡಿಮೆಯ ಒಂದು ಭಾಗವನ್ನು ಯಾವತ್ತೂ ಕೊಡಲೇಬೇಕು. ಭಾಗಕ್ಕೆ ಕೊಡದೇ ಬೇಕಾದ ಒಂದು ಅಗತ್ಯ ಉಂಟು. ಅದರ ಕೊರತೆ ಇವತ್ತು ನನಗೆ ಕಾಣಿಸ್ತಾ ಉಂಟು. ಅದು ಬರೀ ಯಾವುದೋ ಒಂದು ಭಾಗ ಮಾತ್ರ ಅಲ್ಲ, ಸಂಪಾದನೆ ಮಾತ್ರ ಅಲ್ಲ, ಗಳಿಸಿದ್ದನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ, ಬೆಳೀಬೇಕಾಗಿದ್ದರೆ ನಮ್ಮಲ್ಲಿ ಅಂತಹ ಒಳ್ಳೆಯ ಕಲಾವಿದರು ಅಂತ ಯಾರು ಹೆಸರು ಮಾಡಿದವರು ಹಿಂದಿದ್ದಾರೆ, ಅವರು ಇದನ್ನು ಮಾಡಿದರು, ಸಿದ್ಧಿಗೊಂಡಿದ್ದು ಆ ಕೆಲಸ ಮಾಡಿದರು. ಚೆನ್ನಪ್ಪ ಶೆಟ್ಟಿ ಇರ್ಬೋದು, ಶೇಣಿಯರಿರ್ಬೋದು, ದೊಡ್ಡ ಸಾಮಗ್ರಿ ಇರ್ಬೋದು, ಏನವರ ಅಧ್ಯಯನ. ಆದ್ದರಿಂದಲೇ ಅವರು ದೊಡ್ಡವರಾದದ್ದು. ದೊಡ್ಡವರಾಗಬೇಕಾದ ಅರ್ಹತೆ ಅವರ ಅಧ್ಯಯನದಲ್ಲಿದೆ. ಯಕ್ಷಗಾನಕ್ಕೆ ಎಲ್ಲ ವಿಭಾಗದಲ್ಲಿಯೂ ಅಧ್ಯಯನದ ಅಗತ್ಯ ಉಂಟು. ಅಂದರೆ ತಾವು ಆರ್ಜಿಸಿದದರಲ್ಲಿ ಒಂದು ಪಾರ್ಟ್ ಕೊಡುವುದು ಅಂತ ಹೇಳಿದರೆ ಅಧ್ಯಯನಕ್ಕಾಗಿ ಅದನ್ನು ಮೀಸಲಿಡಬೇಕು. ಅದು ಯಾವುದೇ ಕ್ಷೇತ್ರದಲ್ಲಾಗಿರಲಿ, ಯಾವುದರಿಂದ ಸಂಪಾದಿಸುತ್ತಾನೋ ಅದರ ಒಂದು ಭಾಗವನ್ನು ಆ ಕ್ಷೇತ್ರ ಒಂದು ಕ್ಷೇತ್ರಕ್ಕೆ ಖರ್ಚು ಮಾಡಲೇಬೇಕು. ಇಲ್ಲದೆ ಹೋದರೆ ಬುಡಕ್ಕೆ ನೀರು ಗೊಬ್ಬರ ಕೊಡದ ಮರ ಎಷ್ಟು ಕಾಲ ಬೆಳೆ ಕೊಟ್ಟಿತ್ತು. ಹೌದು ಅಲ್ವಾ? ಹೌದು. ಅದರಿಂದ ಅದು ಆಗ್ಲಿಕ್ಕಿಲ್ಲ. ಅದಕ್ಕೂ ಬೆಳೆ ಮಾತ್ರ ಕೊಯ್ಕೊಳ್ಳಿಕ್ಕೆ ಇವನು ಹಾಗೆ ಕೆಲವಷ್ಟು ದಿವಸಗಳ ಮಾತ್ರ, ಆಮೇಲೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಜನರಿಗೂ ಅದರಿಂದಾಗಿ ಏಕತಾನತೆ ಅಂತ ಬರ್ತದೆ. ಮತ್ತೆ ವೆರೈಟಿ, ವೈವಿಧ್ಯಗಳು ಇಲ್ಲದೆ ಹೋದ್ರೆ ಯಾರು ಇಷ್ಟಪಡುವುದು ಇಲ್ಲ. ಕರೆಕ್ಟ್. ಯಕ್ಷಗಾನಕ್ಕಂತೂ ಅದು ಬೇಕೇ ಬೇಕು. ಅವನ ಹಾಗೆ ಇವನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಇತ್ಯಾದಿ ಬೇರೆ ಬೇರೆ ವಿಚಾರಗಳು ಸೋದರ ಕಲೆಗಳಿಂದ ಎರವಲು ಅಂತ ಬೇಕಾಗ್ತದೆ. ಬೇಕಾಗುವುದಿದ್ರೆ ಅದು ಎಷ್ಟು ಬೇಕು, ಬೇಡ ಅಂತ ಹೇಳುದಿದ್ರೆ ಯಾಕೆ ಬೇಡ? ಈ ಕೊಡಕೊಳ್ಳುವಿಕೆ ಎಂಬುದೊಂದು ಬಹುಕಾಲದಿಂದಲೂ ಇದ್ದಂತಹ ಒಂದು ಪ್ರವೃತ್ತಿ. ಕರೆಕ್ಟ್. ಈಗ ಯಕ್ಷಗಾನ ಪ್ರಾರಂಭವಾಗುವ ಕಾಲದಲ್ಲಿ ಹೇಗಿತ್ತು ಹಾಗೆ ಈಗಲೂ ಇರಬೇಕೆ ಎಂಬುದನ್ನು ಕೇಳಿದಾಗ ಖಂಡಿತಕ್ಕೂ ಕೂಡದೆ. ಹೌದು. ಯಾಕೆಂದ್ರೆ ನಾನು ಮೊನ್ನೆ ಒಂದು ಘಟ್ಟದ ಕೋರೆ ಆಟವನ್ನು ನೋಡಿದೆ. ಅದು ಒಂದು 200-300 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಿಂದಲೇ ಘಟ್ಟದ ಮೇಲೆ ಹೋಗಿದಂತೆ. ಅವ್ರು ಹಾಡು ಹೇಳ್ತಾರೆ. ಒಂದು ವಾಲಿವಧೆ, ಇದೇ ಪಾರ್ಥಿಸುಬ್ಬನದ್ದೇ ಪಂಚವಟಿ ವಾಲಿವಧೆ ಕಥೆಯನ್ನು ಅವ್ರು ತಗೊಂಡದ್ದು. ಪದ್ಯಗಳು ಅದೇ. ಆದರೆ ಇಲ್ಲಿ ನಾವು ಆಟದಲ್ಲಿ ಒಂದು 30 ಪದ್ಯಗಳನ್ನು ಬಳಸುವ ಹೊತ್ತಿಗೆ ಅವರು 120ರಷ್ಟು ಪದ್ಯಗಳನ್ನು ಬಳಸ್ತಾರೆ. ಅಂದರೆ ಅಷ್ಟು ವೇಗವಾಗಿ ಹಾಡ್ತಾರೆ ಅವರು. ಒಟ್ಟು ಓಡುವುದೇ. ಮತ್ತೆ ವೇಷಗಳು ತೆಂಕಿನ ರಾಮಲಕ್ಷ್ಮಣರ ಹಾಗೆ ಇರ್ತವೆ, ಆದರೆ ಕುಣಿತ ಎಲ್ಲದಕ್ಕೂ ಒಂದೇ ರೀತಿ ಇದೆ. ಅಂದರೆ ಇದು ಒಂದು 300 ವರ್ಷದ ಹಿಂದೆ ನಮ್ಮಲ್ಲಿ ಹೀಗೆ ಇತ್ತೋ ಏನೋ ಅವ್ರು ತಗೊಂಡು ಹೋಗುವಾಗ. ಈಗಲೂ ಅದನ್ನು ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ನಮ್ಮಲ್ಲಿ ಅದು ಬದಲಾವಣೆಯಾಗಿ ಸುಧಾರಣೆಗೊಂಡು ಚಿಂತನೆಗೆ ಒಳಪಟ್ಟು ಆವಿಷ್ಕಾರ ಆಗಿದೆ. ಈ ಆವಿಷ್ಕಾರವಾಗುವ ಕಾಲದಲ್ಲಿ ಏನಾಗ್ತದೆ, ನಾವು ಕೊಡಕೊಳ್ಳುವಿಕೆ, ಈಗ ಅನೇಕರು ಭರತನಾಟ್ಯದಿಂದ ಏನೋ ತಗೊಂಡಿರ್ಬೋದು, ಕೊರಿಯೋಗ್ರಫಿಯಿಂದ ತಗೊಂಡಿರ್ಬೋದು, ಅಥವಾ ಅಧ್ಯಯನಗಳಿಂದ ಬೇರೆ ಬೇರೆ ಪ್ರಸಂಗಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಕಡೆಯಿಂದ ತಗೊಂಡಿರಬಹುದು. ಭಿನ್ನವಾದ ರೀತಿಯಿಂದ ತಗೊಳ್ಳುವುದರೊಳಗೆ ಏನೂ ತಪ್ಪಿಲ್ಲ. ಆದರೆ ತಗೊಳ್ಳುವಾಗ ಗಮನಿಸಬೇಕಾದದ್ದು ಯಕ್ಷಗಾನೀಯವಾಗಿ ರೂಪಾಂತರಗೊಂಡು ಇಲ್ಲಿಗೆ ಬರಬೇಕು. ಕೆರೆಮನೆ ಶಂಭು ಹೆಗಡೆಯವರ ಭಾಷಣದ ಒಂದು ಮಾತು ನಾನು ಇಲ್ಲಿ ಹೇಳುತ್ತೇನೆ. ಅವರು ಇದೇ ಮಾತು ಹೇಳಿದರು. ನಾನು ತೆಂಗಿನ ಬೆಳೆ ಅಂತ ಹೇಳಿದ್ನಲ್ಲ, ಈ ಗೊಬ್ಬರ ತೆಂಗಿನ ಮರಕ್ಕೆ ಹಾಕಬೇಕು, ಆದರೆ ಗೊಬ್ಬರವೇ ಮರದ ಮೇಲೆ ಫಲ ಕೊಡಬಾರದು, ಅದು ತೆಂಗಿನ ಕಾಯಾಗಿ ಬರಬೇಕು ಅಂತ. ನಾವು ಎಲ್ಲಿಂದಲೂ ತಗೊಳ್ಬಹುದು. ಅದು ಯಕ್ಷಗಾನೀಯವಾಗಿ ನಮಗೆ ಫಲವನ್ನು ಕೊಡುವಂತಹ ಒಂದು ಸ್ಥಿತಿ ಬಂದರೆ ಅದು ಒಳ್ಳೆಯ ರೀತಿ. ಅದಕ್ಕೆ ಬೇಕಾಗುವ ಸುಧಾರಣೆ, ಅದರ ಪಾಲಿಶ್ನೆಸ್ ಎಲ್ಲ ಬರ್ತದೆ, ಅದು ಬರಲೇಬೇಕು. ಈ ಯಕ್ಷಗಾನದ ಪ್ರಸಂಗ ರಚನೆಗಳ ಇದಕ್ಕೆ ನಿಮಗೆ ಸ್ಫೂರ್ತಿ ಏನು? ಅಂದ್ರೆ ಯಾವ ಒಂದು ಇದರಿಂದ ಉದ್ದೇಶದಿಂದ ನೀವು ಪ್ರಸಂಗ ರಚನೆಗೆ ತೊಡಗಿಕೊಂಡದ್ದು? ಒಂದು, ನನಗೆ ಆ ಪ್ರಸಂಗ ರಚನೆಗಳಲ್ಲಿರುವ ಮೊಟ್ಟುಗಳ ಸೊಗಸು ನನ್ನ ಬಾಲ್ಯದಿಂದಲೂ ಬಹಳ ಖುಷಿ ಕೊಡ್ತಾ ಇದ್ದದ್ದು. ನಮ್ಮಲ್ಲಿ ಸಾಮಾನ್ಯ ಜನರು ಕೂಡ ಯಕ್ಷಗಾನದ ಪದ್ಯಗಳನ್ನು ನನ್ನ ಬಾಲ್ಯದಲ್ಲಿ ಹಾಡೋದನ್ನು ಕೇಳಿದ್ದೇನೆ. ಏನೂ ಬುದ್ಧಿ ಇಲ್ಲದ ಒಬ್ಬ ವ್ಯಕ್ತಿ ಆಗಸುದನ್ನು ಪದ್ಯವನ್ನು ಹೇಳೋ ಅಂದ್ರೆ ಹೇಳ್ತಿದ್ದ. ಎಷ್ಟು ಪ್ರಭಾವ ಕೋಮಲಾಗಿ ಕೇಳಿ ಆಗಸುದನ್ನು ಇಂತಹ ಪ್ರಸಂಗ ಪದ್ಯಗಳು ನಮ್ಮ ಬಾಲ್ಯದಲ್ಲಿ ಬಹಳ ಕೆಲಸ ಮಾಡಿವೆ. ಮತ್ತೆ ಸಹಜವಾಗಿ ನಾನು ಆಗಲೇ ಹೇಳಿದಾಗ ನಮ್ಮ ತಂದೆಯವರು ಯಕ್ಷಗಾನದಲ್ಲಿ ಇದ್ದಿದ್ರು. ಆದ್ದರಿಂದ ಆ ಪ್ರಭಾವ ನಮಗಿರ್ತವ್ರು ಆಗ ಪದ್ಯ ಹೇಳ್ಕೊಳ್ತಾ ಇರೋದನ್ನು ನಾನು ಕೇಳ್ತಾ ಇದ್ದೆ. ಅದರ ಚಂದ ನನಗೆ ಬಹಳ ಖುಷಿ ಕೊಡ್ತಿತ್ತು. ಆಮೇಲೆ
ಅದನ್ನು ಹಾಡ್ತಾ ಹಾಡ್ತಾ ಪ್ರಸಂಗ ಓದ್ತಾ ಓದ್ತಾ ನಾನು 7ನೇ ತರಗತಿಯಲ್ಲಿದ್ದಾಗ ತಾಳಮದ್ದಲೆ ಅರ್ಥ ಹೇಳಲಿಕ್ಕೆ ಪ್ರಾರಂಭಿಸಿದ್ದು. ಓಹೋ. ಹೈಸ್ಕೂಲ್ ನಾನು ಉಡುಪಿಗೆ ಬಂದ ಮೇಲೆ ಅದು ಬಹಳ ಹೆಚ್ಚು ಒಲವು ತೋರಿಸಿತು. ಪ್ರಸಂಗದ ರೀತಿಯೇ ನಮಗೆ ಬೇರೆ ಹಾಡು ಕೇಳಲಿಕ್ಕೆ ಸಿಗ್ತಿರ್ಲಿಲ್ಲ ಆಗ. ಯಕ್ಷಗಾನದ ಪದ್ಯಗಳೇ ನಮಗೆ ಸ್ಫೂರ್ತಿಯಾಗಿದ್ದವಾದ್ರಿಂದ ನಮ್ಮ ತಾಯಿಯವರು ತಂದೆಯವರು ಆಚೆ ಈಚೆ ಇದ್ದವರು ಎಲ್ಲರೂ ಯಕ್ಷಗಾನದ ಪದ್ಯಗಳು ಪಾತ್ರಗಳನ್ನೇ ಉದಾಹರಣೆಯಾಗಿ ಕೊಡ್ತಿದ್ರು. ಹಾಗಾಗಿ ಪದ್ಯಗಳ ಮೇಲೆ ನನಗೆ ಬಹಳ ಆಸಕ್ತಿ ಬಂದದ್ದು. ಅದರ ರಚನಾ ವಿನ್ಯಾಸ, ಮೊಟ್ಟುಗಳು ಬಹಳ ಖುಷಿ ಕೊಡುವಂಥದ್ದು. ಒಂದು 100-154 ಮೊಟ್ಟುಗಳನ್ನು ಏನು ನಮ್ಮ ನಾರಾಯಣ ಶೆಟ್ಟರು ಶೋಧಿಸಿದ್ದಾರೆ, ಅದು 200ರವರೆಗೂ ಇರಬಹುದು. ಅದರ ಆ ಶೈಲಿಯೇ ಜಾನಪದೀಯ ಶೈಲಿ, ಹಾಡು ರಚನೆ ಶಾಸ್ತ್ರೀಯವಾದರೂ ಹಾಡುವ ಶೈಲಿ ಜಾನಪದೀಯ, ಅದು ನನಗೆ ಬಹಳ ಸಂತೋಷ ಕೊಟ್ಟದ್ರಿಂದ ನಾನು ಇದನ್ನು ರಚಿಸಬಹುದು ಅಂತ ನಾನು ಹೊರಟದ್ದು. ಪ್ರಸಂಗದ ಆಶಯ ಅಂತ ಅಂದ್ರೆ ಏನು, ಅದನ್ನು ಈಡೇರಿಸುವ ಹೊಣೆಗಾರಿಕೆ ಯಾರ್ದು? ಈಗ ಪ್ರಸಂಗದ ಆಶಯ ಒಂದು ಕಥಾ ವಸ್ತುವನ್ನು ಕೊಟ್ಟಾಗ ಅದು ಏನೋ ಒಂದು ನೀತಿಯನ್ನು, ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಬೇಕು ಎಂಬುದೊಂದು ಕ್ರಮ. ಒಂದು ಇಡೀ ರಾತ್ರಿಯ ಪ್ರಯೋಗದಲ್ಲಿ ಕೊನೆಗೆ ಏನು ಪ್ರೇಕ್ಷಕನಿಗೋ ನೋಡುಗನಿಗೋ ಸಿಕ್ಕಿತು. ಈ ಆಶಯದ ಒಳಗೆ ಬಿಡಿ ಬಿಡಿಯಾದ ಆಶಯಗಳಿವೆ. ಓಹೋ. ಬಿಡಿ ಬಿಡಿಯಾದ ಆಶಯಗಳಿದೆ. ಒಂದು ಪಾತ್ರ, ಈಗ ದುರ್ಯೋಧನ ಈ ಸ್ವಭಾವದವ, ಕರ್ಣ ಈ ಸ್ವಭಾವದವ. ಕರ್ಣ ಸ್ವಭಾವದಲ್ಲಿದ್ದಾಗಲೂ ಅವನು ಒಳ್ಳೆಯ ಮತ್ತು ದುರ್ಗುಣಗಳಿದೆ. ದುರ್ಯೋಧನಲ್ಲಿ ಒಳ್ಳೆಯದು. ನಮ್ಮ ಯಕ್ಷಗಾನವನ್ನು ಗಮನಿಸಬೇಕಾದ ವಿಷಯ ಅಂದರೆ ಯಾವುದು ಕಪ್ಪು ಬಿಳುಪು ಅಲ್ಲ ಪಾತ್ರಗಳು. ಕಪ್ಪು ಪಾತ್ರದಲ್ಲಿ ಬಿಳಿಯ ಕೆಲವಿದೆ, ಬಿಳಿಯ ಪಾತ್ರಗಳಲ್ಲಿ ಕಪ್ಪುಗಳು ಇವೆ. ಅದು ಒಳ್ಳೆ ಜಿಜ್ಞಾಸೆ ಆಗೋದು ನಮ್ಮ ತಾಳಮದ್ದಲೆಯಲ್ಲಿ. ಹೌದು, ಆ ಜಿಜ್ಞಾಸೆಗೆ ಒಳಗುತ್ತೆ. ಈ ಎಲ್ಲವನ್ನು ಅಂದ್ರೆ ಇಡಿಯಾಗಿ ಒಟ್ಟಾಗಿ ಒಂದು ಪ್ರಜ್ಞೆ, ಯಾವುದು ಸಾಮೂಹಿಕವಾಗಿ ಕಥಾನಕದ ಕೊನೆಗೆ ಒಂದು ಹೀಗೆ ಎಂಬ ಒಂದು ನಿರ್ಣಯಕ್ಕೆ ನಾವು ಬಂದು ಮುಟ್ಟಿಬಿಡ್ತೇವೆ. ಇಷ್ಟೂ ಒಂದು ಪ್ರಸಂಗದಲ್ಲಿ ಆಶಯದಲ್ಲಿ ಬರಬೇಕು, ಬಿಡಿಯಾಗಿಯೂ ಮತ್ತು ಇಡಿಯಾಗಿಯೂ ಎರಡೂ ಬಗೆಯಲ್ಲಿಯೂ ನಮಗೆ ಅದು ಆಶಯವು ಪೂರಕವಾಗಿ ಬಂದಲ್ಲಿ ಒಂದು ಒಳ್ಳೆಯ ಕಥೆ. ಈಗ ಹರಿಶ್ಚಂದ್ರನ ಕಥೆಯನ್ನು ತಗೊಂಡ್ರೆ ಬೆಳಿಗ್ಗೆ ಆಗುವಾಗ ಸತ್ಯಕ್ಕೆ ಎಷ್ಟು ಮಹತ್ವ ಉಂಟು ಎಂಬುದು ನಮಗೆ ತಿಳಿಯಬೇಕು. ಆದರೆ ಕಥೆಯ ಒಳಗೆ ನಮಗೆ ಗೊತ್ತಿದೆ ಎಂಬ ಕಾರಣಕ್ಕೆ ವಿಶ್ವಾಮಿತ್ರನ ಪಾತ್ರಧಾರಿ ಹರಿಶ್ಚಂದ್ರ ಅಂದರೆ ಶತಸುಳ್ಳುಗಾರ ಅಂತಲೇ ಮಾಡ್ಲಿಕ್ಕೆ ಹೊರಡಬಾರದು. ಕರೆಕ್ಟ್. ಯಾಕೆಂದ್ರೆ ಅದು ಆಶಯ, ಇಡೀ ಪ್ರಸಂಗದ ಆಶಯ ಇರುವುದು ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಹೇಳೋದು. ನಮಗೆ ಪುರಾಣಗಳಲ್ಲಿ ಹರಿಶ್ಚಂದ್ರ ಸುಳ್ಳು ಹೇಳಿದ್ದು ತುಂಬ ಉಂಟು, ವೇದಗಳಲ್ಲಿ ಸಿಗ್ತದೆ ಮತ್ತು ಗೊತ್ತಿದೆ, ಬೇರೆ ಬೇರೆ ಕಡೆಗಳಲ್ಲಿ ಆಗತ್ತೆ. ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ಇವರೇ ಮಾಡ್ಲಿಕ್ಕೆ ಹೊರಟಾಗ ಏನಾಗುತ್ತೆ ಅಂದರೆ ರಸಿಕನನ್ನ ಸತ್ಯದಿಂದ ಆಚೆಗೆ, ಯಾಕೆಂದ್ರೆ ನಾವು ಹರಿಶ್ಚಂದ್ರನ ಕಥೆಯನ್ನು ಆಯ್ದುಕೊಳ್ಳುವುದೇ ಅವನು ಸತ್ಯವಂತ ಎಂಬುದನ್ನು ಹೇಳಲಿಕ್ಕೆ. ಈ ಪ್ರಬಂಧ ಧ್ವನಿ ಬಾರದೆ ಹೋದರೆ ಆ ಕಲಾವಿದರಿಂದ ಅಪಚಾರ ಆದಾಗ ಆಗ್ತದೆ. ಹೀಗಾಗಿ ಈ ಬಗೆಯ ಒಂದು ಆಶಯ ನಮಗೆ ಬರಬೇಕು, ಬಂದಲ್ಲಿ ಚೆನ್ನಾಗಿ ಆಗ್ತದೆ. ಕಥೆಯ ಆಶಯ ಪುರಾಣದ ಒಳಗಿದ್ದು ಅದು ಏನಾದರೂ ಒಂದು ಮೌಲ್ಯವನ್ನು ಸಾರ್ತಾ ಇರಬೇಕು ಅಂತ. ಪ್ರಸಂಗ ರಚನೆಯಲ್ಲಿ ತಮಗೆ ತೊಡಕು ಅಂತ ಅನ್ನಿಸಿರುವ ಅಂಶಗಳು ಯಾವುದಾದ್ರೂ ಉಂಟಾ? ಅದು ಪುರಾಣ ಕಥೆ ಇರ್ಬೋದು, ಯಕ್ಷಗಾನ ಕಥೆ ಇರ್ಬೋದು, ಅಥವಾ ಛಂದಸ್ ಇರ್ಬೋದು, ಸಾಹಿತ್ಯ, ಹೀಗೆ ಎಲ್ಲ ವಿಚಾರಗಳಲ್ಲಿ ತೊಡಕು ಎಂದ್ರೆ ಸಹಜವಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ಕೆಲವು ಈಗ ನಮ್ಮಲ್ಲಿ ಒಂದು 200ರಷ್ಟು ಮಟ್ಟುಗಳುಂಟು ಅಂತ ನಾನು ಹೇಳ್ತೇನೆ. ಹೌದು. ಈ 200ರಷ್ಟು ಮಟ್ಟುಗಳಲ್ಲಿ ಕೆಲವು ಇವತ್ತು ಹಾಡಲು ಹಿಂದೆ ಹಾಡ್ತಿದ್ರೋ ಅಥವಾ ಹಾಡ್ತಾರೆ. ಈಗ ನಮ್ಮ ಬಲೀಪರೆಲ್ಲ ಆ ಪದ್ಯಗಳನ್ನು ಹಾಡ್ತಾರೆ. ಹಾಡಿದ್ರೆ ಒಂದು 3/4 ಪೇಜ್ 1 ಪೇಜಿನ ಪದ್ಯಗಳು ಉಂಟು. ಅದು ಉಪಯುಕ್ತ ಅಂತ ನನಗೆ ಅನ್ನಿಸ್ತಿಲ್ಲ. ನಾನು ರಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಗೌಳಿ ಪಂತು, ಆದಿತಾಳ ಹೀಗೆಲ್ಲ ಒಂದುಂಟು. ರಚನೆ ಮಾಡಬಹುದು, ಆದ್ರೆ ಸ್ವಲ್ಪ ಕ್ಲಿಷ್ಟವೂ ಹೌದು. ಮತ್ತೆ ಕ್ಲಿಷ್ಟ ಅಷ್ಟೇ ಅಲ್ಲ, ಅದನ್ನ ಯಾರೋ ಒಬ್ಬರು ಗಟ್ಟಿಯಲ್ಲಿ ಹಾಡಬಹುದು ಹೊರತು ಉಳಿದವರಿಗೆಲ್ಲ ಕೊಟ್ಟರೆ ಅದನ್ನ ಏನೋ ಮಾಡಿ ಹಾಕ್ಬಿಡ್ತಾರೆ. ಹೌದು, ಕರೆಕ್ಟ್. ಎಷ್ಟಕ್ಕೆ ಬೇಕು ಅಂತಂದ್ರೆ ನಮಗೆ ಹಾಡಬಹುದಾದ ಒಂದು ಮಿತಿ. ಇದನ್ನೆಲ್ಲ ಈಗಿನ ದಿನಮಾನದಲ್ಲಿ ಇವತ್ತಿನ ಭಾಗವತರು, ಹಿಮ್ಮೇಳ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಯಾವುದು ಆ ಭಾವಕ್ಕೆ ಸೂಕ್ತವಾದದ್ದು ಎಂಬುದನ್ನು ನಾವು ನೋಡಿಕೊಳ್ಳಬೇಕಾಗಿ ಬರ್ತದೆ. ಆ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಯಕ್ಷಗಾನ ಪ್ರಸಂಗದ ಪದ್ಯಗಳ ರಚನೆ ತೊಡಕಲ್ಲ, ಅದನ್ನು ನಿರೂಪಿಸುವೆಲ್ಲ ಆಗಬಹುದಾದ ತೊಡಕನ್ನು ಆಲೋಚನೆ ಮಾಡಬೇಕಾಗಿ ಬರ್ತದೆ. ನನಗೆ ಅಂತ ತೊಡಕು ಅಂತ ಅನ್ನಿಸ್ಲಿಲ್ಲ. ಯಾವುದೇ ಬಗೆಯ ರಚನೆಯನ್ನು ಮಾಡಬಹುದು. ನಾನು ಒಂದು ಪದ್ಯದ ಒಳಗೆ 4-5 ಮಟ್ಟಗಳು ಬರುವ ರೀತಿಯಲ್ಲಿಯೂ ಕೂಡ ಸಮೀಕೃತ ಬಂಧ ಅಂತ ಹೊಸ ಶೋಧನೆಯನ್ನು ಮಾಡಿದ್ದೇನೆ. ತುಂಬಾ ಅಂತಹದ್ದು ತುಂಬಾ ಇದೆ. ಕೇದಾರಗಳ ಅಷ್ಟತಾಳದಲ್ಲಿ ಕಂದಪದ್ಯ ಬರುವ ಹಾಗೆ, ಸಾಂಗತ್ಯದಲ್ಲಿ ಕಂದಪದ್ಯ ಬರುವ ಹಾಗೆ ಇಂತಹ ರೀತಿಯ ರಚನೆಗಳನ್ನು ಮಾಡಿದ್ದೇನೆ. ಅದು ಕೇವಲ ಮಾಡಬಹುದು ಎಂಬುದಕ್ಕೆ ಹೊರತು ಅದನ್ನು ಭಾಗವತರಿಗೆ ಕೊಟ್ಟು ಹೀಗೆ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಗಮನಿಸಿದರೆ ತೊಡಕು ಅಂತಹ ವಿಶೇಷ ಅಂತ ನನಗೆ ಅನ್ನಿಸೋದಿಲ್ಲ. ಆದರೆ ಅಗತ್ಯ ಇಲ್ಲದೆ ಇದ್ದದ್ದನ್ನು ಮಾಡಿಕೊಟ್ರೆ ಭಾಗವತರಿಗೆ ಮತ್ತೆ ಉಳಿದವರಿಗೆ ತೊಡಕಾದೀತು. ಆ ತೊಡಕನ್ನು ನಾವು ನಿವಾರಿಸಲಿಕ್ಕೋಸ್ಕರ ನಾವು ತೊಡಕಿನ ಪದ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡುವುದು ಒಳ್ಳೆಯದು. ಹೆಚ್ಚು ಸುಲಲಿತವಾದ ಮತ್ತು ಎಷ್ಟೋ ಚಂದವಾದ ರಚನೆಗಳು ಇವತ್ತು ಬಿಟ್ಟೋಗಿಬಿಟ್ಟಿದೆ. ಅದನ್ನು ನೋಡುವಾಗ ನನಗೆ ಬಹಳ ಬೇಸರ ಆಗುತ್ತೆ. ಅಂಥ ರಚನೆಯನ್ನು ನಾನು ಪ್ರಯತ್ನಿಸಿದ್ದೇನೆ.
ರಂಗಸ್ಥಳದಲ್ಲಿ ಸಾರುವ ಮೌಲ್ಯಗಳು ಉನ್ನತ ಸ್ತರದಲ್ಲಿ ಇರಬೇಕಾದ್ರೆ ಯಾವ ಮಾರ್ಗವನ್ನು ಅನುಸರಿಸುವುದು ಸೂಕ್ತ? ಯಕ್ಷಗಾನ ಕೊಡ್ತಾ ಇರುವ ಮೌಲ್ಯಗಳೇ ಉನ್ನತ ಸ್ತರದ್ದು. ಅದನ್ನು ಏನೇನೋ ಮಾಡಿ ಹಾಕಿದ್ದಾರೆ ಎಂಬುದು ಹೌದು. ಈಗ ಈ ಪ್ರಶ್ನೆ ಈಗ ಬರ್ಲಿಕ್ಕೆ ಕಾರಣವೇ ಅದೇ. ಅಂದ್ರೆ ನಮ್ಮ ಮೂಲದಲ್ಲಿ ಒಳ್ಳೆಯ ಏನು ಉನ್ನತ ಸ್ತರದ್ದಾಗಿದ್ರು ಕೂಡ ಇತ್ತೀಚೆಗೆ ಅದನ್ನು ಬಹಳ ಒಂದು ವಿಡಂಬನಾತ್ಮಕವಾಗಿ, ಅಂದ್ರೆ ನೋಡುವವರಿಗೆ ಅಸಹ್ಯ ಆಗುವ ಹಾಗೆ ಮಾಡುವುದನ್ನು ನಾನು ಗಮನಿಸಿದ್ದೇನೆ. ಒಂದು ದೃಷ್ಟಾಂತ ಹೇಳ್ತೇನೆ ನಿಮಗೆ ಇದಕ್ಕೆ. ಸತಿಗೆ ಷೋಡಶದ ಋತುದಾನ ಏಕಾದಶಿ ವ್ರತ ಸುಧನ್ವ ಕಾಳಗದ ಪದ್ಯ. ಸುಪ್ರಸಿದ್ಧ ಸುಧನ್ವನ ಪಾತ್ರಧಾರಿ ಅರ್ಥಧಾರಿಗಳು ಅವರೇ ಸುಧನ್ವ ಮಾಡಬೇಕು ಅಂತ ಸಂಘಟಕರು ಕರೆದಿದ್ದಾರೆ. ಚೆನ್ನಾಗೇ ಮಾಡಿದರು. ಆದರೆ ಇಲ್ಲಿ ಅರ್ಥ ಹೇಳ್ತಾ ಇರುವಾಗ ಏಕಾದಶಿ ವ್ರತ ಉಪವಾಸದ ಬಗ್ಗೆ ಮಾತಾಡ್ತಾ, ಉಪವಾಸವೇನೋ ಸರಿ, ಊಟ ಮಾಡುವುದಿಲ್ಲ, ಚಪಾತಿ ಇದ್ರೆ ನಡೀತದೆ ಅಂತಂದ್ರು. ಈಗ ನೋಡಿ, ಅದು ಎಲ್ಲಿಂದ ಎತ್ತರಕ್ಕೆ ಹೋದಂತಹ ಪಾತ್ರ ಪ್ರಪಾತಕ್ಕೆ ಬಿದ್ದು ಹೋಯ್ತು. ಹೌದು. ಈ ಚಪಾತಿ ಸುಧನ್ವನ ಕಾಲದಲ್ಲಿತ್ತೆ. ಇದನ್ನು ಆಲೋಚನೆ ಮಾಡ್ಬೇಕಂತಂದ್ರೆ ನಾವು ಯಾವ ಮೌಲ್ಯವನ್ನು, ಅವರು ವೈಷ್ಣವನಾಗಿದ್ದಂತಹ ವೀರ ವೈಷ್ಣವನ ಏಕಾದಶಿ ಎಣ್ಣೆ ಕೊಪ್ಪರಿಗೆಯಲ್ಲಿ ಹಾಕಿದರೂ ಅವನು ಸುಡದೇ ಇರುವಂತಹ ಒಬ್ಬ ಸುಧನ್ವನ ಬಾಯಲ್ಲಿ ಇಂತಹ ಮಾತುಗಳು ಖಂಡಿತಕ್ಕೂ ಬರಬಾರದು. ಯಾಕೆ ಅಂತಂದ್ರೆ ಅದು ಔನ್ನತ್ಯವನ್ನ ಕಾಪಿಟ್ಟುಕೊಳ್ಳಬೇಕಾದಂತಹ ಒಂದು ಹಿನ್ನೆಲೆ. ಇಷ್ಟಾಗಿಯೂ ಅವರು ಹಾಗೆ ಮಾಡುವವರು ಕೇಳಿದರೆ ಬೇರೆ ಸಂದರ್ಭಗಳಲ್ಲಿ ತುಂಬಾ ಚೆನ್ನಾಗಿಯೇ ಮಾಡುವವರು, ವೇದಾಂತವನ್ನೇ ಬಹಳ ಅದ್ಭುತವಾಗಿ ಚಿತ್ರಿಸಬಲ್ಲವರು. ಪ್ರೇಕ್ಷಕರನ್ನು ನೋಡುವಾಗ ಇವರಿಗೆ ಒಂದು ಚಪ್ಪಾಳೆ ಹೊಡೆಸಿಕೊಳ್ಳುವ ಹುಚ್ಚು ಬಂದು ಬಿಡ್ತು. ಯಾವಾಗಲೂ ಹಾಗೆ ಮಾಡ್ತಾರೆ ಅಂತಲ್ಲ, ಇದನ್ನ ಬಹಳ ಲಕ್ಷ್ಯ ಇಟ್ಕೊಳ್ಬೇಕಾಗ್ತದೆ, ಜಾಗ್ರತೆ ಬೇಕಾಗ್ತದೆ. ಯಾಕೆಂದ್ರೆ ನಮಗೆ ಯಾವುದೋ ಸಂದರ್ಭದಲ್ಲಿ ನಮ್ಮ ಮೂಡೆ ಕೆಟ್ಟು ನಾವು ಎಂಥದೋ ಒಂದು ಮಾಡಿಬಿಡ್ಬೋದು, ಆಚೆ ಇದ್ದವ ಮಾತಾಡು ನೋಡಿ ಇತ್ಯಾದಿಗಳು. ಮತ್ತೆ ನಮ್ಮ ಕಲಾವಿದರ ಹೆಸರನ್ನು ಹೇಳುವುದು, ಅದನ್ನು ಹೇಗಾದರೂ ಸೇರಿಸುವುದು, ಸೇರಿಸಲಿಕ್ಕೆ ಆಗದೆ ಒದ್ದಾಡುವುದು, ಇವುಗಳೆಲ್ಲ ತೀರಾ ಅನಗತ್ಯವಾದಂತಹ ವಿಷಯಗಳನ್ನು ತಂದುಕೊಂಡು ಪಾತ್ರದ ಗೌರವವನ್ನು, ಈಗ ಒಂದು ಕೃಷ್ಣ, ಒಂದು ಕೌರವ, ಒಂದು ಮಾಗಧ, ಈ ರಾವಣ, ಇಂತಹ ಸೀತೆ, ಇಂತಹ ಆದರ್ಶಮಯವಾದ ಪಾತ್ರಗಳನ್ನು ಕಟ್ಟುವಲ್ಲಿ ನಮಗೆ ಆ ಉನ್ನತಿಯ ನೆನಪಿರಬೇಕು. ಕರೆಕ್ಟ್. ಅದು ಎಂತಹ ಪಾತ್ರಗಳು, ಪುರಾಣದಲ್ಲಿ ಅವುಗಳು ಹೇಗೆ ವರ್ಣಿಸಲ್ಪಟ್ಟಿವೆ, ನಾವು ನಮ್ಮ ಬದುಕಿನ ಸ್ತರದಲ್ಲಿ ಹೇಗೆಯೂ ಇರಬಹುದು, ಆದ್ರೆ ಆ ಎತ್ತರ ಉಂಟಲ್ಲ, ಆ ಎತ್ತರಕ್ಕೆ ನಾವು ಹೋಗ್ಬೇಕಾಗಿದ್ರೆ ನಾನು ಮೊದಲು ಹೇಳಿದ್ದದನ್ನೇ ಅಧ್ಯಯನ ಅಂತ. ಆ ಎತ್ತರಕ್ಕೆ ಹೋಗಬೇಕಾದ್ರೆ ಅದರ ಅಧ್ಯಯನದ ಪೂರಕಾಂಶಗಳು ಇಲ್ಲದೆ ಹೋದ್ರೆ ಅವ ನೆಲಮಟ್ಟದಲ್ಲಿ ಇರ್ತಾನೆ, ಸ್ವರ್ಗಕ್ಕೆ ಹೋಗೋದಿಲ್ಲ, ದೇವೇಂದ್ರ ಆಗೋದೇ ಇಲ್ಲ. ಅವ ಭೂಮಿಯ ಸಾಮಾನ್ಯ ಒಬ್ಬ ಹೋಟೆಲ್ ಇಡ್ಲಿ ಸಾಂಬಾರ್ ತಿನ್ನೋನೇ ಆಗಿ ಉಳಿದು ಬಿಡ್ತಾನೆ ಆಟದಲ್ಲಿ. ಅದು ಆಗಬಾರ್ದು. ನಾವು ಅಲ್ಲಿಗೆ ಕೃತಕವಾಗಿ ಆದ್ರೂ ತೊಂದರೆ, ಅಲ್ಲಿಗೆ ಹೋಗುವಷ್ಟು ಬೌದ್ಧಿಕವಾದಂತಹ ಒಂದು ಬಲವನ್ನು ಬೆಳೆಸ್ಕೊಂಡಿರ್ಬೇಕಾಗತ್ತೆ. ಆ ಪಾತ್ರಗಳ ಎತ್ತರ ಅಷ್ಟು ದೊಡ್ಡದು. ಪುರಾಣ ಕಥೆಗಳಿಗೂ ಯಕ್ಷಗಾನ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆ ಹೇಗೆ ಸಮರ್ಥನೀಯ? ಉದಾಹರಣೆಗೆ ನೋಡಿ, ಪ್ರಹ್ಲಾದ ಚರಿತ್ರೆ ಇದೆ, ಇದು ಭಾಗವತ ಕಥೆಗಿಂತ ಭಿನ್ನವಾಗಿದೆ. ಈ ಯಕ್ಷ ಕವಿಯಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಪ್ರಾಯಶಃ ಅನೇಕ ಕಥೆಗಳು ನಮ್ಮ ಯಕ್ಷಗಾನದಲ್ಲಿ ಹೇಗಿದೆ ಅಂತಂದ್ರೆ, ದಕ್ಷಿಣ ಕನ್ನಡ, ಉಡುಪಿ ಈ ಪ್ರದೇಶಗಳು ಸಾಮಾನ್ಯ ವೈಷ್ಣವ ಸಿದ್ಧಾಂತಗಳ ಒಂದು ಹಿನ್ನೆಲೆಯಲ್ಲಿ ರೂಪುಗೊಂಡಂತಹದ್ದು. ಯಕ್ಷಗಾನದಲ್ಲೂ ಸ್ವಲ್ಪ ಅದೇ ಬಗೆಯ ಕಥೆಗಳು ನಮಗೆ ಕಾಣಿಸ್ತವೆ. ಹೌದು. ದಕ್ಷಾಧ್ವರವನ್ನ ಈಶ್ವರನ ಪ್ರಧಾನವಾದ ಕಥೆಯಾದರೂ ಅದನ್ನು ಆಡಿಸುವುದೇ ಇಲ್ಲ ಬಿಡಿ. ವಿಷ್ಣು ಬರುವಾಗ ಈಶ್ವರ ಹೋಗಿ ನಮಸ್ಕಾರ ಮಾಡ್ತಾನೆ. ಹೌದು, ಈಶ್ವರ ಹೋಗಿ ನಮಸ್ಕಾರ ಮಾಡ್ತಾನೆ. ಅಂದ್ರೆ ಅದು ರಚಿಸಿದಂತಹ ದೇವಿದಾಸ ಉಡುಪಿಯಲ್ಲಿದ್ದವನು. ಅವ ಹೇಳ್ತಾನೆ, ಇದು ಆನಂದ ತೀರ್ಥರ ಎಂಬ ಹೇಳೋದ್ರ ಬದಲಿಗೆ ಒಂದೊಂದು ಶಬ್ದ ಇದೆ, ಮೋದ ತೀರ್ಥಯ್ಯರ ದಾಸರ ದಾಸನು, ಅಂದ್ರೆ ಆನಂದ ತೀರ್ಥರ ದಾಸರ ದಾಸ ನಾನು ಅಂತ ಹೇಳಿಕೊಂಡ ಪ್ರಸಂಗ ಬರೆದವನು. ಸಹಜವಾಗಿ ತನ್ನ ಪ್ರಸಂಗದಲ್ಲಿ ಮಾಧ್ವ ಪಂಥವನ್ನ ವಿಶೇಷವಾಗಿ ಲಕ್ಷಿಸಿದ್ದಾನೆ ಎಂಬುದು ಧ್ವನಿ. ಹೆಚ್ಚಿನ ಸಂದರ್ಭಗಳಲ್ಲಿ ನಾನು ಈ ಪ್ರದೇಶದಲ್ಲಿ ಕಾಣುವಾಗ ವೈಷ್ಣವ ಪಂಥದ ಕಡೆಗೆ ಹೆಚ್ಚು ಒಲವಿದ್ದದ್ರಿಂದ ಭಾಗವತದ ಕಥೆಯನ್ನು ಆ ದೃಷ್ಟಿಯಿಂದ ನೋಡಿರಬಹುದು ಅಂತ ನನಗನ್ನಿಸ್ತದೆ. ಆದರೆ ಒಂದು ವಿಷಯ ನಾವು ಗಮನಿಸಿಕೊಳ್ಬೇಕಾಗತ್ತೆ, ಈ ಯಕ್ಷಗಾನದ ಕಥೆಗಳು ಒಂದು ರಂಗತಂತ್ರಕ್ಕೋಸ್ಕರವಾಗಿ, ರಂಗಸ್ಥಳಕ್ಕೋಸ್ಕರವಾಗಿ ನಿರ್ಮಿಸಿಕೊಂಡವುಗಳು. ಕರೆಕ್ಟ್. ಅದು ಯಾವ ಸಿದ್ಧಾಂತವನ್ನೇ ಪ್ರತಿಪಾದಿಸಲಿ, ಶಂಕರ ವಿಜಯವೇ ಆಗಿರಲಿ, ಮಾಧ್ವ ವಿಜಯವೇ ಆಗಿರಲಿ, ಯಾವುದೇ ಆದರೂ ರಂಗಸ್ಥಳದ ಮೇಲೆ ಪ್ರೇಕ್ಷಕರಿಗೆ ತಲುಪಿಸಲಿಕ್ಕೆ ಬೇಕಾಗುವಂತಹ ವಿಷಯಗಳು ಅದರೊಳಗುಂಟೋ ಎಂಬುದನ್ನು ನೋಡಿ. ಯಾಕೆಂದ್ರೆ ಮೂಲ ಕಥೆಯನ್ನು ಹಾಗೆ ಯಾವ ಯಕ್ಷಗಾನದಲ್ಲೂ ಹೇಳಲಿಕ್ಕೆ ಆಗುದಿಲ್ಲ, ಸಾಧ್ಯವೇ ಇಲ್ಲ. ಒಂದು ಮೇಳದ ವ್ಯವಸ್ಥೆಗೆ ಅಂತ ಹೇಳುವಾಗ ಅಲ್ಲಿ ಒಂದಿಷ್ಟು ಬಗೆಯ ಪಾತ್ರಧಾರಿಗಳಿರ್ತಾರೆ. ಕಿರಾತ ವೇಷ ಇರ್ತದೆ, ಬ್ರಾಹ್ಮಣ ವೇಷ ಅಥವಾ ಹಾಸ್ಯಗಾರನಿಗೆ ಕೆಲಸ ಕೊಡಬೇಕು, ಬಣ್ಣದ ವೇಷಕ್ಕೆ ಅವಕಾಶ ಕೊಡಬೇಕು, ಕಥೆ ಇಲ್ಲದೆ ಇರೋದೇ ಇಲ್ಲ. ಆಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಕೃತಕವಾಗಿ ಕೆಲವು ದೃಶ್ಯಗಳನ್ನ, ಪಾತ್ರಗಳನ್ನ ಸೃಷ್ಟಿಸಿಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ರಂಗಕಥೆ ಅಂತ ಹೇಳೋದು. ರಂಗಕಥೆಯೇ ಬೇರೆ, ಮೂಲ ಕಥೆಯೇ ಬೇರೆ ಇರ್ತದೆ. ಮೂಲ ಕಥೆ ಎಂಬುದೊಂದು ಅಸ್ಥಿಪಂಜರ.
ರಂಗಕಥೆ ನಾವು ಮಾಡಿಕೊಂಡದ್ದು. ಪ್ರಸಂಗಕರ್ತನು ಆ ರಂಗಕಥೆಯನ್ನು ನಿರ್ಮಾಣ ಮಾಡ್ತಾನೆ. ಕೆಲವು ಸಾರಿ ಪ್ರಸಂಗಕರ್ತನು ಮಾಡಿದ್ದು ಕೂಡ ಕಡಿಮೆಯಾಗಿ ರಂಗಸ್ಥಳದಲ್ಲಿ ಆಗುವಾಗ ಬೇರೆ ದೃಶ್ಯಗಳ ನಿರ್ಮಾಣ ಆಗುವುದು ಇದೆ. ಅದು ತಪ್ಪೇನೂ ಅಲ್ಲ. ಯಾಕೆಂದ್ರೆ ಅವನಿಗೆ ಪ್ರಸಂಗ ಬರೆದಂತಹ ವ್ಯಕ್ತಿಯು ಮೇಳಕ್ಕಾಗಿ ಬರೆದರೆ, ಇಂತಹ ಮೇಳಕ್ಕಾಗಿ ಅಂತಲೇ ಬರೆದ್ರೆ ಆಗೇನಾಗ್ತದೆ ಅಂದ್ರೆ ಅವ ಅದನ್ನೆಲ್ಲ ನೋಡಿಕೊಂಡು ಮಾಡ್ತಾನೆ. ಆದ್ರೆ ಮರುವರ್ಷಕ್ಕೆ ಅದರಲ್ಲಿ ಮೇಳದ ಒಬ್ಬ ಕಲಾವಿದ ಬಿಟ್ಟು ಹೋದ್ರೆ ಆಗ ಪುನಃ ಅದು ಕಥೆಗೆ ಸಮಸ್ಯೆ ಆಗುತ್ತೆ. ಸಾಮಾನ್ಯ ನನ್ನಂತಹ ವ್ಯಕ್ತಿಗಳು ನಾನು ಯಾವುದೇ ಮೇಳಕ್ಕೆ ಪ್ರಸಂಗವನ್ನು ಬರೆದು ಕೊಟ್ಟವಲ್ಲ. ಕಥೆಯನ್ನು ಇಟ್ಟುಕೊಂಡು ಇದನ್ನು ರಂಗಸ್ಥಳದಲ್ಲಿ ಪ್ರದರ್ಶಿಸುವುದಾದರೆ ಹೇಗೆಲ್ಲ ಮಾಡಬಹುದು ಎಂಬುದನ್ನು ಸಾಧ್ಯ ಮಾಡ್ತೇನೆ. ಆದರೆ ಅದು ಮೇಳಕ್ಕಾಗುವಾಗ ಅದು ಕಡಿಮೆ ಆಗಬಹುದು ಅಥವಾ ಹೆಚ್ಚು ಆಗಬಹುದು. ಆಗ ರಂಗಸ್ಥಳದಲ್ಲಿ ಆಗುವಾಗ ಹಾಗಾಗಿ ರಂಗಕಥೆಯು ಮೂಲ ಕಥೆಗಿಂತ ಖಂಡಿತಕ್ಕೂ ಭಿನ್ನವಾಗಿರ್ತದೆ. ಮತ್ತೆ ರಂಗಸ್ಥಳದಲ್ಲಿ ಮಾತುಗಾರಿಕೆ ಎಂಬ ಒಂದು ವಿಭಾಗವೂ ಇರುವುದರಿಂದ ಸಂಭಾಷಣೆಗಳನ್ನು, ಈಗ ಅಲ್ಲಿ ಬರುವ ಒಂದು ವಾಕ್ಯ, ಯಾವುದೋ ಒಂದು ಪಾತ್ರ ಒಂದು ವಾಕ್ಯ ಇರ್ತದೆ, ಅದು ನಾವು ಅದನ್ನು ಒಂದು 15-20 ಪದ್ಯಗಳಲ್ಲಿ ಸಂಭಾಷಣೆಯಾಗಿ ವಿಸ್ತರಿಸಬಹುದು. ಕರೆಕ್ಟ್. ಈಗ ಉದಾಹರಣೆ ಕಟೀಲು ಕ್ಷೇತ್ರ ಮಹಾತ್ಮೆಯಲ್ಲಿ ಬೃಹಸ್ಪತಿ ಬಂದು ಏನು ನಮ್ಮ ಅರುಣಾಸುರನನ್ನ ಬುದ್ಧಿಯನ್ನು ಬದಲಾಯಿಸುವಲ್ಲಿ ನಾಸ್ತಿಕವಾದವನ್ನು ಹೇಳಿದ ಒಂದು ವಾಕ್ಯ ಮುಗಿಸ್ತಾರೆ ಅಂತ ಇಟ್ಕೊಳ್ಳಿ ಆ ಕಥೆಯಲ್ಲಿ. ಆದರೆ ಆಟದಲ್ಲಿ ಹೇಗೆ ಮಾಡ್ತಾರೆ, ಅದೇ ಒಂದು ಪ್ರಧಾನ ಭಾಗ ಚರ್ಚೆಗೆ. ಹೌದು. ಯಾಕೆಂದ್ರೆ ಅಲ್ಲಿ ಮಾತುಕತೆ ಚರ್ಚೆಗಳು ಅಥವಾ ಈ ನಂದಿನಿ ಮತ್ತು ಜಾಬಾಲಿಯ ಕಥೆಗಳು ಇರ್ಬೋದು ಚರ್ಚೆಗೆ. ಯಾಕೆಂದ್ರೆ ಕವಿ ಮಾಡಿಕೊಳ್ಳಬೇಕಾದ ಸ್ವಾತಂತ್ರ್ಯ ಅವನಿಗುಂಟು. ರಂಗಸ್ಥಳದಲ್ಲಿ ಅವನಿಗೆ ಆ ಪಾತ್ರಧಾರಿಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡುವ ಹಿನ್ನೆಲೆಯಲ್ಲಿ ದೇವಿ ಮಹಾತ್ಮೆ ಕಥಾಭಾಗವನ್ನು ನೋಡಿದ್ರೆ ಈಗ ಆಡ್ತಾ ಇರುವಂಥ ಆಟದ ಕಥೆಗಳು ದೇವಿ ಭಾಗವತದಲ್ಲೂ ಇಲ್ಲ, ಮಾರ್ಕಂಡೇಯ ಪುರಾಣದಲ್ಲೂ ಆ ಘಟನೆಗಳೆಲ್ಲ ಇಲ್ಲ. ಸುಗ್ರೀವನನ್ನ ಒಂದು ಸಂಭಾವಿತನನ್ನಾಗಿ ಚಿತ್ರಿಸುವುದು. ನಮ್ಮ ಗೋವಿಂದ ಭಟ್ರು ನನಗೆ ಹೇಳಿದ್ರು ಇದನ್ನು. ಇದು ಶಂಕರನಾರಾಯಣ ಸಾಮಗ್ರಿಗಾಗಿಯೇ ಆ ಸುಗ್ರೀವನ ಪಾತ್ರವನ್ನು ನಿರ್ಮಾಣ ಮಾಡಿದರು ಅಗರಿ ಶ್ರೀನಿವಾಸ ಭಾಗವತರು ಅಂತ. ಯಾಕೆಂದ್ರೆ ಅವರಿಗೆ ಅಲ್ಲೊಂದು ಪಾತ್ರಕ್ಕೆ ವ್ಯವಸ್ಥೆ ಬೇಕಿತ್ತು. ಶೇಣಿಯವರಿಗೋಸ್ಕರ ರಕ್ತಬೀಜ ನಿರ್ಮಾಣ ಆಯಿತು ಆಧುನಿಕ ವೇದಾಂತಿಯಾಗಿ. ಇದು ಕಥೆಗಳಲ್ಲಿ ನೋಡಿದ್ರೆ ರಕ್ತಬೀಜ ಹಾಗಿಲ್ವೇ ಇಲ್ಲ. ಅದು ರಂಗದ ಕಥೆ. ಅದು ಮತ್ತದೇನಾಯ್ತು, ಅದು ಹೀಗೆ ಇದೆ ಅಂತ ಜನ ನಂಬುವ ಹಾಗಾಯ್ತು. ನಾಳೆ ಶಶಿಕಾಂತ್ ಶೆಟ್ಟರ ಅಂಬೆಯೂ ಕೂಡ ಹೀಗೆ ಅಂತ ಜನ ತಿಳ್ಕೊಳ್ಳುವಂತ ಒಂದು ಅಪಾಯ ಮಾತ್ರ ಉಂಟು ಇದರಲ್ಲಿ. ಅದನ್ನು ನಾವು ಗಮನಿಸಬೇಕು. ಹೌದು. ಅಂದ್ರೆ ಅವರು ಅಂಬೆಯನ್ನು ಕೂಡ ಅವರ ಚಿತ್ರಣ ನಾನು ನೋಡ್ಲಿಲ್ಲ, ಆದ್ರೆ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೇನೆ. ಆಟದಲ್ಲಿ ಅಲ್ಲಿ ಹೇಗೆ ಅಂತಂದ್ರೆ ಎಲ್ಲದಕ್ಕೂ ಅಂಬೆಯ ಕಾರಣ. ಅಂದ್ರೆ ಕೃಷ್ಣನ ಅಸ್ತಿತ್ವವೇ ಅಲ್ಲಿ ಪ್ರಶ್ನಾರ್ಹ ಆಗಿ ಬಿಡ್ತದೆ. ಭಾರತ ಇಡೀ ಕಥೆ ಅಂಬೆ ಶಾಪದಿಂದ ಅಂತ ಪ್ರೇಕ್ಷಕರು ತಿಳ್ಕೊಳ್ಳುವ ಒಂದು ಅಪಾಯ ಉಂಟು. ಹೌದೌದು, ಖಂಡಿತವಾಗ್ಲೂ ಉಂಟು. ಅವರು ನನ್ನಲ್ಲಿ ಆ ವಿಷಯವನ್ನು ಕೇಳಿದ್ದಾರೆ. ಮತ್ತೆ ಇದು ಆಕ್ಷೇಪಾರ್ಹ. ನೀವು ಒಳ್ಳೆ ಅಭಿನಯ ಮಾಡಿದ್ದೀರಿ, ತುದಿಗಾಲದಲ್ಲಿ ಸರಿ, ಆದರೆ ಅಂಬೆಗೆ ಅದೆಲ್ಲ ಗೊತ್ತಿರಲಿಲ್ಲ, ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ದೇನೆ ಅಷ್ಟೇ. ಹಾಗಾಗಿ ಅಲ್ಲದೆ ಇಂತಹ ಒಂದು ಪಾತ್ರ ಚಿತ್ರಣಗಳು ಅದೇ ಬೇಕಾಗಿಲ್ಲಲ್ಲ. ಈಗ ನಾವು ಯಾವ ಮೌಲ್ಯವನ್ನು ಕೊಟ್ಟಾಗಾಯ್ತು ಹಾಗಾದ್ರೆ? ಈಗ ಪಾತ್ರ ಚಿತ್ರಣ ಈಗ ನಾವು ಅದು ಇದಕ್ಕೊಂದು ಕಾರಣ ಬೇರೆ ಉಂಟು. ಈ ಹಿಂದಿನ ಕಾಲದ ಕಲಾವಿದರಿಗೆ ಈಗ ಅಧ್ಯಯನಶೀಲನಾದಂತಹ ಕಲಾವಿದನೊಬ್ಬ ಒಂದು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಹೊಸ ದೃಷ್ಟಿಯಿಂದ ಪುರಾಣಗಳನ್ನು ನೋಡುವ ಒಂದು ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಿದೆ. ಹೌದು. ಉದಾಹರಣೆಗೆ ಪರ್ವ ಕಾದಂಬರಿ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳದಿರ್ಬೋದು, ಅಥವಾ KS ನಾರಾಯಣಾಚಾರ್ಯ ಕೃತಿಗಳು ಕೂಡ ಅಷ್ಟೇ, ಅಥವಾ ಪೌರಾಣಿಕ ಕಾದಂಬರಿಗಳನ್ನು ಬರೆಯುವ ಇದನ್ನ ಈಗ ಕಲಾವಿದ ಓದ್ತಾನೆ. ಹೌದು. ಓದಿದಾಗ ಅವನಿಗೆ ಇದೊಂದು ಬೇರೆ ರೀತಿಯಲ್ಲಿ ಚಿತ್ರಿಸಬಹುದು ಅಂತ. ಅವರೇ ಶಶಿಕಾಂತ್ ಶೆಟ್ಟಿ ಹೇಳಿಕೊಂಡಂತೆ ಈ ಅಂಬೆ ದಿವಾಕರ ಹೆಗಡೆಯವರದ್ದು ಅಂತ ಅವರು ಒಂದು ಕಡೆ ಹೇಳಿದ್ರು. ಅವರ ಏಕ ವ್ಯಕ್ತಿ ಪ್ರದರ್ಶನದಲ್ಲಿ ಅವರಿಗೆ ಮಾಡಿಕೊಂಡದ್ದು. ಅವರಿಗೆಲ್ಲಿಂದ ಬಂತು ಅಂತ ಕೇಳಿದ್ರೆ ಈ ಬಗೆಯ ಥಾಟ್ಸ್ ಬಂತು. ಕಾದಂಬರಿಗಳು ಮತ್ತು ಅಧ್ಯಯನಗಳನ್ನ ಮಾಡುವುದರಿಂದ ಹೊಸ ಬಗೆಯಲ್ಲಿ ಪುರಾಣಗಳನ್ನ ತಮ್ಮ ದೃಷ್ಟಿಯಿಂದ ಸೀತೆ, ರಾವಣ, ರಾಮ ಮುಂತಾದವುಗಳನ್ನು ಚಿತ್ರಿಸುವ ನನ್ನ ಆಕ್ಷೇಪವೇ ಇರುವುದು ಇಲ್ಲಿ. ನೀವು ಹೊಸ ಬಗೆಯ ಚಿತ್ರಣವನ್ನು ಅಂಬೆಯ ಮುಖಾಂತರ ಮಾಡುವ ಬದಲು ಯಾಕೆ ನೀವು ರಾಮಾಯಣದಲ್ಲಿ ಊರ್ಮಿಳೆಯ ಪಾತ್ರವನ್ನು ಸೃಷ್ಟಿ ಮಾಡಿ ರಂಗಕ್ಕೆ ತರಬಹುದಲ್ಲ? ಅದನ್ನ ಯಾಕೆ ಮಾಡ್ಲಿಕ್ಕೆ ಆಗುದು? ಖಂಡಿತಕ್ಕೂ ತರಬಹುದು. ಆದ್ರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ ಯಾಕೆ ಬಂತು ಅಂತ ಹೇಳಿದ್ ನಾನು. ಅವ್ರು ಮಾಡೋದು ತಪ್ಪ ಸರಿ ಎಂಬುದಲ್ಲ, ಹೀಗೆ ಬರ್ಲಿಕ್ಕಿರುವ ಕಾರಣ ಅದು. ಆಧುನಿಕ ಕೃತಿಗಳಲ್ಲಿ ಕಾದಂಬರಿಗಳನ್ನು ಇತ್ಯಾದಿಗಳನ್ನು ಓದ್ತಾ ಹೊಸ ದೃಷ್ಟಿಕೋನದಲ್ಲಿ ಇದನ್ನು ನಾನು ಮಾಡಿದ್ರೆ ಒಳ್ಳೇದಾಗ್ತದೋ, ಲಾಭ ನಷ್ಟಗಳ ಅಥವಾ ಕೆಟ್ಟದ್ದೇನಾಗುತ್ತೆ, ಪ್ರೇಕ್ಷಕರು ಯಾರು, ಪುರಾಣ ಭಂಜನೆ ಹೇಗಾಗ್ತದೆ, ಜನರು ಪುರಾಣವನ್ನು ಹೇಗೆ ತಪ್ಪು ಗ್ರಹಿಸ್ತಾರೆ ಎಂಬುದನ್ನು ಆಲೋಚಿಸುವುದಿಲ್ಲ. ತನ್ನ ಪಾತ್ರ ಹೊಸ ರೀತಿಯಲ್ಲಿದೆ, ಜನರು ಮೆಚ್ಚಬೇಕು ಎಂಬ ಹಿನ್ನೆಲೆಯಲ್ಲಿ ಒಬ್ಬ ಓದುಗ ಕಲಾವಿದ ಈ ಬಗೆಯಲ್ಲಿ ಆಲೋಚನೆ ಮಾಡ್ತಾನೆ. ಹಾಗೆ ಓದು ತಪ್ಪು ಅಂತ ಹೇಳಿಕ್ ಬರೋದಿಲ್ಲ, ವಿವೇಚನೆಯನ್ನು ಸ್ವಲ್ಪ ಮಾಡಬೇಕಾಗ್ತದೆ. ವಿವೇಚನೆ ಮಾಡದೆ ಹೋದ್ರೆ ಅಪಾಯಗಳು ಉಂಟು ಅಂತ ಹೇಳಿದ್ ನಾನು ಅದನ್ನ ಶಶಿಕಾಂತರಲ್ಲಿ ಹೇಳಿದ್ದೇನೆ. ಅದನ್ನ ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕೂಡ ಅದೇ. ಅಲ್ಲಿ ಎಲ್ಲವೂ ಅಂಬೆಗೆ ಗೊತ್ತುಂಟು ಅಂತಾದ್ರೆ ಹಾಗಾದ್ರೆ ಕೃಷ್ಣ ಅಲ್ಲಿ ಹುಟ್ಟಿದ್ದೆ ಯಾಕೆ? ಕೃಷ್ಣನ ಹುಟ್ಟಿಗೂ ಅಂಬೆಯ ಸಂಕಲ್ಪವೇ ಕಾರಣ ಅಂತ ಆಗುದಿಲ್ಲ? ಅದೇ ಪಾತ್ರಕ್ಕೆ ಎಷ್ಟು ಗೊತ್ತಿದೆ, ಕಲಾವಿದನಿಗೆ ಎಷ್ಟು ಗೊತ್ತಿದೆ ಎಂಬುದಲ್ಲ, ಪಾತ್ರಕ್ಕೆ ಎಷ್ಟು ಗೊತ್ತಿದೆ ಎಂಬುದರ ಕುರಿತಂತೆ ಒಂದು ಅರಿವು ಬೇಕೇ ಬೇಕಾಗ್ತದೆ. ಇಲ್ಲದೆ ಹೋದ್ರೆ
ಪುರಾಣ ಭಂಜನೆ ಅಂತ ನಾವು ಅದನ್ನು ಹೇಳ್ತಾರೆ. ಈಗ ಕಾದಂಬರಿಕಾರರು ಮಾಡ್ಬೋದು, ಅದು ಯಾಕೆಂದ್ರೆ 10,000 ಜನ ಓದುವುದಿಲ್ಲ. ಹೌದು, ಸರಿಯಾಗಿ. ಕಾದಂಬರಿಕಾರರು ಮಾಡಿದರೆ ಯಾರ ಆಸಕ್ತರು ಅವರು ಓದ್ತಾರೆ. ಆದರೆ ಒಂದು ರಂಗಸ್ಥಳದಲ್ಲಿ ಅದನ್ನು ಮಾಡಿದರೆ ಆ ಮಹಾಭಾರತ ಮತ್ತು ರಾಮಾಯಣಾದಿ ಕಥೆಗಳನ್ನು ಓದದೇ ಇದ್ದವರು ಇದೇ ಸತ್ಯ ಅಂತ ತಿಳಿಸ್ಕೊಳ್ಳುವ ಒಂದು ಭ್ರಮೆ ಹುಟ್ಟಿಬಿಡ್ತದೆ, ಹೀಗೆ ಇರಬಹುದು ಅಂತ. ಅದಕ್ಕೆ ಆ ದೇವಿ ಮಹಾತ್ಮೆಯ ಬಗ್ಗೆಯೂ ನನ್ನ ಆಕ್ಷೇಪ ಇದ್ದದ್ದು ಅದೇ ಕಾರಣಕ್ಕೆ. ಯಾಕೆಂತಂದ್ರೆ ಅದನ್ನೀಗ ನಾವು ಈಗ ಕೆಲವು ಮೇಳಗಳೆಲ್ಲ ವರ್ಷಕ್ಕೆ 100-150 ಸಂಖ್ಯೆಯಲ್ಲಿ ಆಡುವಾಗ ಇನ್ನು ಮುಂದಕ್ಕೆ ಏನಾಗ್ತದೆ, ರಕ್ತಬೀಜನೇ ಒಳ್ಳೆಯವನು, ಅಲ್ಲ ಈಗಲೇ ಆಗಿದೆ ಅದು, ಈಗಲೇ ಆಗಿದೆ. ರಕ್ತಬೀಜ ಅಂದ್ರೆ ಹೀಗೆ. ಆಮೇಲೆ ಚಂಡಮುಂಡರು ಇದ್ರೆ ಬ್ರಹ್ಮಚಾರಿಗಳು, ಯಾರು ಹೇಳಿದ್ದು ನಮಗೊತ್ತು ಸಿಗೋದಿಲ್ಲ. ಆಮೇಲೆ ಸುಭದ್ರಾ ಕಲ್ಯಾಣ ದೂತನಿಗೆ 5-6 ಭಾಷೆ ಬರ್ತಿತ್ತು. ಅಲ್ಲಲ್ಲ, ಇದು ನೋಡಿ, ಅಲ್ಲ ಇದು ನಾವು ನಿಜವಾಗಿ ಚಿಂತನೆ ಮಾಡುವಂತಹ ವಿಚಾರ. ಯಾಕೆಂತಂದ್ರೆ ದೇವಿ ಮಹಾತ್ಮೆಯಲ್ಲಿ ದೇವಿಯ ಒಂದು ಅವಳ ದುಷ್ಟ ಶಿಷ್ಟ ರಕ್ಷಣೆಯನ್ನು ತೋರಿಸಬೇಕೇ ಹೊರತು ರಾಕ್ಷಸರಲ್ಲಿ ಇಷ್ಟು ಜನ ಒಳ್ಳೆಯವರಿದ್ರು ಅಂತ ಹೇಳಿ ಅಲ್ಲಿ ದೇವಿ ದೊಡ್ಡವರು ಹೇಗಾದ್ರು ಅದೇ ಕಷ್ಟ ಆಗೋದು. ಯಾಕೆಂದ್ರೆ ಅದು ಕಲಾವಿದರು ದೊಡ್ಡವರು ಅಂತ ಅವರಿಗೋಸ್ಕರವಾಗಿ ಕೆಲವು ಹೊಸತನ ನಿರ್ಮಾಣ ಮಾಡಿ ಕೊಡುವುದು. ಇದು ರಕ್ತಬೀಜ ಒಂದೇ ಅಲ್ಲ, ಮಹಾಮಂತ್ರಿ ಕೀಚಕ, ಮಹಾಮಂತ್ರಿ ದುಷ್ಟಬುದ್ಧಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಕೀಚಕನೂ ಸಂಭಾವಿತನಾಗೋದು. ದುರ್ಯೋಧನ ಇದಕ್ಕೆ ಒಂದು ಮೂಲ ಎಳೆ ಎಲ್ಲಿದೆ ಅಂತಂದ್ರೆ ನಮ್ಮ ಕನ್ನಡ, ನಿಮ್ಮ ಈ ಪಂಪಾದಿಗಳು ಏನ್ ಮಾಡಿದ್ರು, ಅವರನ್ನು ಧೀರೋದಾತ್ತ ನಾಯಕರಾಗಿ ಚಿತ್ರಿಸಲಿಕ್ಕೆ ಅವರು ಜೈನ ಧರ್ಮದ ಹಿನ್ನೆಲೆಯಲ್ಲಿ ವೈದಿಕ ಧರ್ಮದ ಪಾತ್ರಗಳನ್ನ ಸ್ವಲ್ಪ ದುರಂತ ನಾಯಕರು ಅಂತ ಮಾಡಿದರು. ಆಧುನಿಕ ಕಾಲಕ್ಕಾಗುವಾಗ ದುರಂತ ನಾಯಕರು ಖಳನಾಯಕರಾಗಿ ಬದಲಾವಣೆ ಆಗಿಬಿಟ್ಟಿದ್ದಾರೆ ನಮ್ಮ ಆಧುನಿಕ ಲೇಖಕರ ಕೈಯಲ್ಲಿ. ಸೀತಾಯಣ ನಿರ್ಮಾಣ ಆದ ಹಾಗೆ ಆ ತರಹದಲ್ಲಿ ಆಗಿಬಿಟ್ಟಿದೆ. ಕಲಾವಿದರಲ್ಲಿ ಇದ್ದಂತಹ ದೋಷಗಳು ತುಂಬಾ ಆಗಿವೆ. ಅಂದ್ರೆ ಇದನ್ನೀಗ ಸರಿ ಮಾಡುದಿದ್ರೆ ನಾವು ಎಲ್ಲಿಂದ ತೊಡಗಬೇಕು, ಹೇಗೆ ತೊಡಗುದು? ಬಹಳ ಕಷ್ಟ ಉಂಟು ಸ್ವಾಮಿ. ಸರಿ ಮಾಡ್ತೇವೆ ಅಂತ ಯಾರೋ ಒಬ್ಬ ಮಾಡಬಹುದಾದಂತಹ ಕೆಲಸವೇ ಅಲ್ಲ ಇದು. ಹೌದು, ಅಲ್ಲವೇ ಅಲ್ಲ. ಯಾಕೆಂದ್ರೆ ಇದು ಹೇಗಾಗಬೇಕು ಎಂಬುದಕ್ಕೆ ಮೊದಲು ಮೇಳದ ಯಜಮಾನರುಗಳು ಆದಾಯದ ಬಗ್ಗೆ ಆಲೋಚನೆ ಮಾಡಬಾರದು. ಈಗ ಸತ್ಯಕ್ಕೆ ಹೇಳಬೇಕಾದ್ರೆ ಆದಾಯದ ಬಗ್ಗೆ ಅಂತಹ ಆಲೋಚನೆ ಏನು ಇಲ್ಲ. ಆದರೆ ನನಗನ್ನಿಸ್ತದೆ ಮೇಳದ ಯಜಮಾನರು, ಕಲಾವಿದರು ಎಲ್ಲರಿಗೂ ಕೂಡ ಜನಪ್ರಿಯತೆಯ ಹುಚ್ಚು ಹಿಡಿದಿದೆ. ಹೌದು, ಅಭಿಮಾನಿಗಳು, ಜನಪ್ರಿಯತೆ. ಈಗ ಹಿಂದೆಲ್ಲ ಆಗಿದ್ರೆ ನಾನು ಒಪ್ತೇನೆ, ಅದು ಡೇರೆ ಮೇಳಗಳಿದ್ದ ಕಾಲದಲ್ಲಿ ಸರಿಗೆ ಗಲ್ಲಪೆಟ್ಟಿಗೆ ಸಂಗ್ರಹ ಆಗಬೇಕು, ಜನ ಬರಬೇಕು, ದುಡ್ಡು ಹೆಚ್ಚಾಗಬೇಕು, ಸಂಬಳ ಕೊಡಬೇಕು ಎಂಬುದು. ಆದರೆ ಈಗ ಅಂತಹ ಪ್ರಶ್ನೆಗಳು ಇಲ್ಲ. 40ರಷ್ಟು ಮೇಳಗಳು ಓಡಾಟ ನಡೆಸ್ತಾ ಇದ್ದಾವೆ. ಎಲ್ಲಿಯೂ ಕೂಡ ಡೇರೆ ಮೇಳಗಳೆಲ್ಲ ಕಲೆಕ್ಷನ್ ಇಲ್ಲ. ಮೊದಲೇ ಅದಕ್ಕೆ ಬೇಕಾಗುವ ಹಣ ಸಿಗ್ತದೆ ಅವರಿಗೆ. ಮೇಳದ ಯಜಮಾನರುಗಳು ಮತ್ತು ಕಲಾವಿದರು ಕುಳಿತು ಆಲೋಚನೆ ಮಾಡಿದರೆ ಒಳ್ಳೆಯ ಪ್ರಯೋಗಗಳನ್ನು ಕೊಡಬಹುದು ಅಂತ ಕಾಣಿಸ್ತದೆ. ಯಾಕೆಂದ್ರೆ ಅವರಿಗೆ ಜನ ಅಲ್ಲಿ ತುಂಬುವುದು ಮುಖ್ಯವಾದ ವಿಷಯವಲ್ಲ. ಮೊದಲು ಇದನ್ನು ಬಿಡಬೇಕು. 10,000 ಜನ ಸೇರಬೇಕು ನಮ್ಮ ಇದಕ್ಕೆ ಆಟಕ್ಕೆ, ಇದನ್ನು ಮೊದಲು ಬಿಟ್ಟರೆ ಒಳ್ಳೆಯ ಪ್ರಯೋಗ ಕೊಡ್ತಾರೆ, ಜನ ಅದಕ್ಕೆ ತಕ್ಕಂತೆ ಬದಲಾಗಿ ಬರ್ತಾರೆ. ಈಗ ಅದೇ ಮುಂದಿನ ಪ್ರಶ್ನೆಯನ್ನು ನೀವು ಹೇಳಿ ಆಯ್ತು, ಕಳಪಾತ್ರ, ವಿಜೃಂಭಣೆ, ಅದು ಇದೆ ಒಂದೇ ರೀತಿ. ಈಗ ನೋಡಿ, ಪ್ರಸಂಗದಲ್ಲೇ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥೆಯ ಲೋಪ ಆಗದ ಹಾಗೆ ಬಿಟ್ರೆ ಕವಿಗೆ ಮಾಡಿದ ಅಪಚಾರ ಅಂತ ಆಗ್ತದ. ಉದಾಹರಣೆಗೆ ನೋಡಿ, ಒಂದು ಪ್ರಸಂಗ, ಅದರಲ್ಲಿ ಶಶಿವಂಶವಲ್ಲರಿಂದ ಒಂದು ಪ್ರಸಂಗದಲ್ಲಿ ಗುರುಪತ್ನಿಯನ್ನೇ ಮೋಹಿಸಿದ ಶಿಷ್ಯನ ಕಥೆ ಉಂಟು. ಪುರಾಣದ್ದಾದ್ರೂ ಕೂಡ ಇಂದಿನ ಜನಾಂಗಕ್ಕೆ ಈ ಕಥೆಯಿಂದ ಲಭಿಸುವ ಮೌಲ್ಯ ಎಂಥದ್ದು, ಇಂಥದ್ದು ಮಾಡಬಹುದು ಅಂತ ನಾವು ತೋರಿಸಿಕೊಟ್ಟಾಗ ಆಗ್ತದೆ. ಇನ್ನು ಎರಡನೇದ್ದು, ಆಗ ನೀವು ಹೇಳಿದ್ರಿ ನೋಡಿ, ಸತಿಗೆ ಷೋಡಶದ ಋತು ಸಮಯ, ಅದರಲ್ಲಿ ಅವರು ಆ ವಿಚಾರವನ್ನು ಬಿಟ್ಟು ಅದರ ಬಗ್ಗೆ ಅವರು ಕೆಲವರೆಲ್ಲ ಉದ್ದ ಭಾಷಣ ಮಾಡುವುದನ್ನು ನಾನು ಕೇಳಿದ್ದೇನೆ. ಇದೆಲ್ಲ ಬರೀ ಒಂದು ಅಸಂಗತ ಅಂತ ಕಾಣಿಸ್ತದೆ. ಇದನ್ನೆಲ್ಲ ಬಿಟ್ರೆ, ಈ ಪದವೇ ಬಿಟ್ರೆ ರಗಳೇ ಇಲ್ಲಲ್ಲ. ಪದ ನಾನು ಇನ್ನೊಂದು ವಿಷಯ ಬಿಟ್ಟರೆ, ನಮ್ಮ ಪುರಾಣಗಳು ಎಂದ ಕೂಡಲೇ ಎಲ್ಲವೂ ಶುದ್ಧವಾಗಿಯೇ ಇದೆ ಅಂತ ನಾವೇನು ನಿರ್ಣಯಕ್ಕೆ ಬರಬೇಕು. ಕರೆಕ್ಟ್. ಅಲ್ಲಿ ಯಾಕೆಂದ್ರೆ ನಮ್ಮ ಹಿಂದಿನ ಕವಿಗಳು, ವ್ಯಾಸಾದಿಗಳು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಕುಮಾರವ್ಯಾಸ ಇತ್ಯಾದಿ ಕನ್ನಡ ಕವಿಗಳನ್ನು ಬಿಟ್ಟರೆ ನೀವು ಹಿಂದಿಗೆ ವಾಲ್ಮೀಕಿ ವ್ಯಾಸರಿಗೆ ಹೋದಾಗ ಅವರು ಹೇಗೆ ಚಿತ್ರಿಸಿದ್ದಾರೆ ತಮ್ಮ ಕೃತಿಗಳನ್ನು ಅಂತಂದ್ರೆ, ದೋಷ ಇದ್ದಲ್ಲಿ ಆ ದೋಷವನ್ನು ಸೀದದಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನು ಉದಾತ್ತೀಕರಿಸಲಿಕ್ಕೆ ಅವರು ಹೋಗಲಿಲ್ಲ. ಉದಾಹರಣೆಗೆ ಕರ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಯಾವುದು? ಕರ್ಣ ಕೃಷ್ಣನಲ್ಲಿ ಹೇಳ್ತಾನೆ, ನಾನು ತಪ್ಪು ಮಾಡಿದ್ದೇನೆ. ಅದೇ ಮುಚ್ಚುಮರೆ ಏನು ಇಟ್ಟುಕೊಂಡಿರುವುದಿಲ್ಲ. ಅಲ್ಲಿ ಸಿದ್ಧ ಹೇಳ್ತೇನೆ, ನೀವು ಯುದ್ಧ ಮಾಡಿಸು, ನಾನು ಮರಣ ಹೊಂದಲಿಕ್ಕೆ ಸಿದ್ಧ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಹೊರತು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಹೋಗಲಿಲ್ಲ. ಪೌರಾಣಿಕವಾಗಿ ಈಗ ಚಂದ್ರ, ನೀವು ಆ ಶಶಿವಂಶವಲ್ಲರಲ್ಲಿ ಬರುವ ಚಂದ್ರ ಗುರುಪತ್ನಿ ತಾರೆಯನ್ನ, ಯಾಕೆಂದ್ರೆ ಅಲ್ಲಿ ಒಂದು ಸಮಸ್ಯೆ ಇದೆ. ಆ ಗುರುಪತ್ನಿ ತಾರೆ ಅದನ್ನು ಚಿತ್ರಿಸುವ ಕಲಾವಿದ
ಆ ಬಗ್ಗೆ ಬಹಳ ಜಾಗ್ರತೆ ಮಾಡಬೇಕು. ಹೇಗೆ ಚಿತ್ರಿಸ 2-3 ಕವಿಗಳು ಆ ಪ್ರಸಂಗ ಬರೆದಿದ್ದಾರೆ. ತಳಂಗಳ ರಾಮಕೃಷ್ಣ ಭಟ್ಟದ್ದು ಚಂದ್ರಾಭ್ಯುದಯ ಅಂತ ಪ್ರಸಂಗ ಉಂಟು. ಈ ಕಥೆಯನ್ನ ಯಾಕೆ ಎಂಬುದು ಬೇಕಲ್ಲಿ. ಯಾಕೆಂದ್ರೆ ಆ ಕಥೆಯನ್ನು ಯಾಕೆ ತರಬಹುದು, ಮೌಲ್ಯವನ್ನು ಹೇಗೆ ತರಬಹುದು ಅಂದ್ರೆ ಬೃಹಸ್ಪತಿಯ ತಪ್ಪುಂಟು. ಬೃಹಸ್ಪತಿಯ ತಪ್ಪುಂಟು. ದಾಂಪತ್ಯವು ಯಾಕೆ ವಿರಸದಿಂದ ಕೂಡುತ್ತದೆ, ಯಾಕೆ ಶಿಷ್ಯನನ್ನು ಅವನಲ್ಲ, ನಿಜವಾಗಿ ಕಥೆಯಲ್ಲಿ ಆಕೆಯೇ ಚಂದ್ರನನ್ನು ಮೋಹಿಸಿದ್ದು. ಕಥೆಯ ಪ್ರಕಾರ ಆಕೆಯೇ ಚಂದ್ರನ ಮೋಹಿಸಿದ್ದು. ಯಾಕೆ ಬೃಹಸ್ಪತಿಯ ನಡತೆ ಸರಿ ಇರಲಿಲ್ಲ. ಯಾಕೆಂದ್ರೆ ಅವನ ತಮ್ಮನ ಹೆಂಡತಿಯನ್ನು ಬಲಾತ್ಕರಿಸಲಿಕ್ಕೆ ಹೋಗ್ತಾನೆ, ಉತತ್ಯನನ್ನ. ಈ ಘಟನೆಗಳನ್ನೆಲ್ಲ ಈ ಒಂದು ನಾವು ಯಾವ್ದು ಒಂದಿಷ್ಟೇ ಕಥೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅದು ಮಾತ್ರ ಸಿಗುತ್ತೆ. ಇಡಿಯಾದ ಬೃಹಸ್ಪತಿಯ ಕಥೆ. ಇನ್ನೊಬ್ಬ ತಮ್ಮ ಸಮರ್ಥನನ್ನ ಮನೆ ಬಿಟ್ಟು ಓಡಿಸಿದ್ದವ. ಒಂದು ಅರ್ಥದಲ್ಲಿ ಈ ಪುರಾಣ ಇದನ್ನು ಓದಿಕೊಂಡಾಗ ಬೃಹಸ್ಪತಿ ದೇವಗುರು ಒಂದೇ ಅಲ್ಲ, ಒಬ್ಬ ವಿಲನ್ ಕೂಡ ಆಗ್ತಾನೆ. ಈ ಹಿನ್ನೆಲೆ ಸ್ತ್ರೀಗೆ ಒಂದು ಸಾಮಾನ್ಯ ಒಂದು ಸೆಕ್ಸ್ ವಿಷಯಗಳು ಬಂದಾಗ ಅಂತಹ ಒಬ್ಬ ಗಂಡನ ಬಗ್ಗೆ ತಿರಸ್ಕಾರ ಯಾಕೆ ಹುಟ್ಟಿರಬಾರದು ಎಂಬ ಒಂದು ಪ್ರಶ್ನೆ ಬರ್ತದೆ. ಅವ ಶಿಷ್ಯನಾಗಿದ್ದ, ಇಲ್ಲಿ ಬೃಹಸ್ಪತಿಯಲ್ಲಿ ಶಿಷ್ಯನಾಗಿದ್ದಂತಹ ಚಂದ್ರನ ಮೇಲೆ ಈಕೆಗೆ ಮೊಹ ಹುಟ್ಟಿತು. ಈಗ ತಪ್ಪು ಸರಿಯೇ ತಪ್ಪೇ ಹೌದು. ಆ ಮೌಲ್ಯ ಸರಿಯಾದಂತಹ ವಿಷಯ, ದೇವತೆಗಳು ಹೀಗೆ ಮಾಡಬಹುದೇ ಎಂಬಂತಹ ಒಂದು ವಿಷಯ ಬರ್ತದೆ. ಮತ್ತೆ ಅದಕ್ಕೆ ಬೇಕಾಗುವ ಶಿಕ್ಷೆಯು ಮತ್ತೆ ಚಂದ್ರನಿಗೆ ಆಗ್ತದೆ. ಹೌದು, ಕರೆಕ್ಟ್. ಅದು ಎಲ್ಲಿವರೆಗೆ ಹೋಗಿ ಮುಟ್ತದೆ ಅಂತಂದ್ರೆ ದೇವಾಸುರ ಯುದ್ಧವೇ ನಡೆದೋಯ್ತು. ತಾರಕಾಮಯ ಸಂಗ್ರಾಮ ಅಂತ ಅದಕ್ಕೆ ಹೆಸರು. ದೇವಾಸುರ ಹೋರಾಟ ನಡೆದೋಯ್ತು. ಇಂತಹ ಕಥೆಗಳನ್ನು ತರುವಲ್ಲಿ ಜಾಗ್ರತೆ ಮಾಡಬೇಕು. ತೀರಾ ಅಶ್ಲೀಲಗೊಳಿಸುವುದು, ಅದನ್ನ ಎಷ್ಟು ಕೆಟ್ಟದಾಗಿ ಮಾಡಬೇಕು ಅಷ್ಟು ಕೆಟ್ಟದಾಗಿ ಸ್ವಲ್ಪ ಚುಟುಕಾಗಿ ಹಾರಿಸಿಕೊಂಡು ಹೀಗೀಗ ಆಯ್ತು ಅಂತ. ಯಾಕೆಂದ್ರೆ ನಾವು ಆ ಕಥೆಯನ್ನು, ಇಡೀ ಪುರಾಣವನ್ನು ಓದಿದ ವ್ಯಕ್ತಿಗಳಿಗೆ ಕಥೆ ಮರೀಲಿಕ್ಕೆ ಆಗೋದಿಲ್ಲ. ಹೌದು, ಕರೆಕ್ಟ್. ಆ ಕಥೆಯನ್ನು ಬಿಟ್ಟು ಹೋದ್ರೂ ಕೂಡ ಕಥೆ ಉಂಟೆ. ಕಥೆಯನ್ನು ಬಿಟ್ಟುಕೊಂಡು ಹೋಗ್ಲಿಕ್ಕೆ ನಮಗೆ ಬರೋ ಶಶಿವಂಶವಲ್ಲದೆ ಹೇಳಬೇಕಾಗಿದ್ರೆ ಬುಧ ಹೇಗೆ ಹುಟ್ಟಿದ ಈ ಪ್ರಶ್ನೆ ಬಂದೇ ಬರ್ತದೆ. ಅದನ್ನು ಒಂದು ತುಂಬಾ ವಿಸ್ತೃತವಾಗಿ ವಿಜೃಂಭಿಸದೆ ಅಲ್ಲಿ ಶೃಂಗಾರ ಉಂಟು ಅಂತ ಹೇಳಿಕೊಂಡು ಈ ಕೆಲಸ ನಮ್ಮ ಕಲಾವಿದರು ಏನ್ ಮಾಡ್ತಾರೆ ಅಂದ್ರೆ ಅವರ ಲೆವೆಲ್ ನಲ್ಲಿ ಇರ್ತಾರೆ. ಚಂದ್ರನ ಲೆವೆಲ್ಗೆ ಹೋಗುದಿಲ್ಲ, ತಾರೆಯ ಲೆವೆಲ್ಗೆ ಹೋಗುದಿಲ್ಲ. ಅವರು ಇದೇ ಊರಿನಲ್ಲೇ ಇದ್ದುಕೊಂಡು ಇಲ್ಲಿ ಯಾರೋ ಒಬ್ರು ಓಡಿ ಹೋದ ಗಂಡ ಹೆಂಡತಿ ಒಬ್ಬನ ಹಿಂದೆ ನೋಡಿದ ಆ ರೀತಿಯಲ್ಲಿಯೇ ಚಿತ್ರಣ ಮಾಡ್ಲಿಕ್ಕೆ ಹೊರಟ್ರೆ ಅದು ನಮ್ಮ ಯಕ್ಷಗಾನ ಏನ್ ಕೊಡ್ಬೇಕು ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಬಗೆಯಲ್ಲಿ ತನ್ನ ತುಮ್ಮುಲ ಇತ್ಯಾದಿಗಳನ್ನು ಚಿತ್ರಿಸಿಕೊಂಡು ತಾರೆ ಮಾಡಿಕೊಂಡವಳು ಚಿತ್ರಿಸಿ. ಈಗ ಅಹಲ್ಯ ಗೌತಮ ದೇವೇಂದ್ರನ ಪ್ರಕರಣದಲ್ಲಿಯೂ ಕೂಡ ಸತ್ಯಕ್ಕೂ ಅಹಲ್ಯೇ ಪ್ರೇಮಿಸಿದ್ಲು. ಇಂದ್ರ ಬಂದದ್ದು ಗೊತ್ತಿದ್ದು ಕೂಡ ಇಂದ್ರನ ಸೇರಿದ್ದಾಳೆ ಅವಳು. ಈ ರಾಮಾಯಣದಲ್ಲಿ ಹಾಗೆಯೇ ಉಂಟದು. ಈಗ ನಮ್ಮಲ್ಲಿ ಎಲ್ಲವೂ ಪೂರ್ಣ ಇದಂತಲ್ಲ, ನಮ್ಮ ಮೂಲ ಕಥೆಗಳಲ್ಲಿ ಅಂತಹದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆ ದೃಷ್ಟಿಯಿಂದ ಇದನ್ನು ಕೊಡುವಲ್ಲಿ ಅದನ್ನು ಚುಟುಕಾಗಿ ಹೆಚ್ಚು ವಿಸ್ತರಿಸದೆ ಮತ್ತು ಆ ಲೆವೆಲಿಂದ ಕೆಳಕ್ಕೆ ಇಳಿಯದೇ ಕೊಡಬೇಕು. ಹಾಗೆ ಮಾಡ್ಬೋದು. ಮತ್ತೆ ಪ್ರಸಂಗದಲ್ಲಿ ಕವಿ ಬರೆದದ್ದನ್ನು ಎಲ್ಲ ಬಳಸಬೇಕು ಎಂಬುದಿಲ್ಲ. ಆ ಪ್ರಯೋಗದ ಸಮಯ ಉಂಟು. ಹೌದು, ಹೊತ್ತಿನ ಪ್ರಸಂಗ, ಮಾಡುವ ವ್ಯಕ್ತಿಗಳು ಯಾರು, ಅದಕ್ಕೆ ಬೇಕಾಗುವಂತಹ ಪಾತ್ರಗಳು ಆ ಗುಂಪಿನಲ್ಲಿಯೋ ಮೇಳದಲ್ಲಿಯೋ ಇದೆಯೋ ಇತ್ಯಾದಿಗಳನ್ನು ನೋಡಿಕೊಂಡು ಬದಲಾವಣೆ ಮಾಡಿಕೊಳ್ಳುವ ಹಕ್ಕು ಖಂಡಿತಕ್ಕೂ ಒಂದು ಮೇಳಕ್ಕೆ ಇದೆ, ಒಂದು ವ್ಯವಸ್ಥೆಗೆ ಇದೆ. ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಸರ್, ಯಾಕೆಂತಂದ್ರೆ ಯಕ್ಷಗಾನಕ್ಕೆ ಆಡ್ಲಿಕ್ಕಾಗಿಯೇ ಈ ಪ್ರಸಂಗವನ್ನು ಬರೆದದ್ದು. ಇವತ್ತು ಹಾಡದಿದ್ರೆ ಇದನ್ನು ಇನ್ನು ಯಾವಾಗ ಹಾಡುದು ಅನ್ನುವಂತ ಪ್ರಶ್ನೆ ಬಂದ್ರೆ ಅದಕ್ಕೆ ನಾವು ಏನು ಉತ್ತರ ಕೊಡುದು? ಅಲ್ಲ, ಅದು ಕವಿ ಯಕ್ಷಗಾನಕ್ಕಾಗಿಯೇ ಬರೆದಿರ್ತಾನೆ. ಆ ಒಂದು ಭಾಗವನ್ನ ಬಿಡಬೇಕಾದ ಅನಿವಾರ್ಯತೆ ಅವನಿಗೆ ಬಂದಿರ್ತದೆ ಅಂತಾದ್ರೆ ಕರೆಕ್ಟ್, ಕವಿ ಸಹಿಸಿಕೊಳ್ಳಬೇಕಾಗ್ತದೆ. ಯಾಕೆ ಉಪಾಯ ಇಲ್ಲ. ಯಾಕೆಂದ್ರೆ ಅದು ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯ. ನಾವು ತೀರಾ ವ್ಯವಸ್ಥೆಗೆ ಎಲ್ಲವೂ ತರಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ತಂಡ ಇರುತ್ತೆ, ಒಂದು ಯುವಕ ಸಂಘ ಇರುತ್ತೆ, ಅವರದ್ದು ಆಟ ಮಾಡಬೇಕು, ಒಂದು ಭಾಗ ಬಿಡ್ತಾರೆ. ಒಂದು ಮೇಳ, ಆ ಪಾತ್ರ ಮಾಡ್ಲಿಕ್ಕೆ ಜನ ಇಲ್ಲ, ಬಿಡ್ತಾರೆ. ಅಥವಾ ಏನೋ ರಂಗದ ಸಂದಿಗ್ಧತೆಗಳಿರ್ತವೆ. ಇದು ನಮಗೆ ಬರೆಯೋನಿಗಿಂತಲೂ ಹೆಚ್ಚು ಅವರಿಗೆ ಸಮಸ್ಯೆಗಳಿರ್ತವೆ. ಅಲ್ಲಿ ಈ ದೃಶ್ಯಗಳು ಬದಲಾಗ್ತಾ ಇರುವಾಗ ಅವನ ವೇಷ ಬದಲಾಗಬೇಕೋ, ಅದಕ್ಕೆ ಬೇಕಾಗುವ ಜನಗಳು ಇಂಥದ್ದು ಸುಮಾರು ಬರ್ತದೆ. ಈಗ ಹಾಸ್ಯದ ಪಾತ್ರ ಇದ್ರೆ ಒಂದು ದೃಶ್ಯ ಮುಗಿಸಿರ್ತಾನೆ, ಮರು ಕ್ಷಣಕ್ಕೆ ಮತ್ತೆಂಥದೊಂದು ವೇಷ ಮಾಡಬೇಕಾಗಿ ಬಂದ್ರೆ ಆ ಕ್ಷಣಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ರಂಗದ ಮೇಲಿನ ಸಮಸ್ಯೆಗಳು. ಅಂತಹ ಸಂದರ್ಭದಲ್ಲಿ ಅದು ಕ್ಷಮ್ಯ, ಅಂತಹದ್ದು ತಪ್ಪು ಅಂತ ಹೇಳುದು. ಆದ್ರೆ ಕಥೆಯನ್ನು ವಿರೂಪ ಮಾಡಬಾರ್ದು. ಯಾವುದೋ ಒಂದು ಭಾಗವನ್ನು ಬಿಡಬೇಕಾಗಿ ಬಂತು ಎಂಬುದಾಗಿ ಕಥೆಯನ್ನು ವಿರೂಪ ಮಾಡಬಹುದು. ಕಥೆ ಎಲ್ಲಿಯೋ ಮಾತಿನಲ್ಲಿ ತುಂಬಿಸಿಕೊಂಡಾದ್ರೂ ಮುಂದೆ ಹೋಗ್ಬೇಕಾಗ್ತದೆ ಅದನ್ನ. ಸರ್, ಈಗ ಅದೇ ಇದರದ್ದೇ ಶಶಿವಂಶವಲ್ಲರಿಯದ್ದು ಆಯ್ತು. ಈಗ ಸುಧನ್ವಾರ್ಜುನದ್ದು ಪ್ರಭಾವತಿಯ ಸನ್ನಿವೇಶದಲ್ಲಿ ಸತಿಗೆ ಷೋಡಶದ ಋತು ಸಮಯ, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಅದನ್ನು ಕಟ್ ಮಾಡುದು ಒಳ್ಳೇದಾ ಅಥವಾ ಹೇಗೆ? ಅದು ಅಲ್ಲ, ಅದು ಕಟ್ ಮಾಡಬೇಕಾಗಿಲ್ಲ. ಯಾಕೆ ನಾನು ಹಲವು ಬಾರಿ ಸುಧನ್ವನ ಪಾತ್ರ ನನಗೆ ಬಹಳ ಮೆಚ್ಚಿನ ಪಾತ್ರ ಅದು. ಅದನ್ನು ಬಹಳ ಚೆನ್ನಾಗಿ ಅಲ್ಲ, ಸುಧನ್ವಾರ್ಜುನದಲ್ಲಿ ಅತ್ಯುತ್ತಮವಾಗಿ ಅರ್ಥ ಹೇಳುವ ಒಂದು ಪದ್ಯ ಅದು. ಯಾಕೆಂದ್ರೆ 3 ವಿಷಯಗಳು ಬರ್ತವೆ. ಒಂದು ವೈಷ್ಣವ, ಏಕಾದಶಿ,
ಮತ್ತೊಂದು ಶ್ರಾದ್ದ, ಅಲಂಖ್ಯ ಶ್ರಾದ್ದ, ತತಿಯನ್ನು ಸೇರುವುದು. ಕರೆಕ್ಟ್. ಈ ಮೂರು ಕೂಡ ಸುಧನ್ವನ ಇದರಲ್ಲಿ ಆಗಿರ್ತದೆ. ಅಲ್ಲಿ ಒಂದು ತಂದೆಯ ಆಜ್ಞೆ, ಅದು ಇದು ಆಮೇಲೆ ಅದು ಪಿತೃಶ್ರಾದ್ದಕ್ಕೆ ಸಮಾನ ಅಂತ ಆ ದೃಷ್ಟಿಯಲ್ಲಿ. ಮತ್ತು ಕೃಷ್ಣ ದರ್ಶನವಾಗಬೇಕು ಎಂಬುದು ಇನ್ನೊಂದು ಧ್ಯೇಯ, ಅದು ವೈಷ್ಣವರಿಗೆ ಬೇಕಾಗಿ. ಸತಿಗೆ ಷೋಡಶದ ಅವಳು ಕೇಳ್ತಾ ಇದ್ದಾಳೆ. ಇದನ್ನು ಮೂರನ್ನ ಆ ಹೊತ್ತಿಗೆ ಅಂದರೆ ಆ ಪದ್ಯಕ್ಕಾಗುವಾಗ ಸಮೀಕರಿಸಿ ಅರ್ಥ ಹೇಳಲಿಕ್ಕೆ ಬರ್ತದೆ. ಅದು ಯಾಕಾಗಿ ತಾನು ಪ್ರಭಾವತಿಯನ್ನು ಸೇರ್ತೇನೆ ನಡುವಿರುಳು ಕಳೆದು ಎಂಬುದನ್ನು ಹೇಳುವಲ್ಲಿ. ಯಾಕಾಗಿ ಅದು ಅರ್ಥಧಾರಿಗೆ ಒಳ್ಳೆಯ ವಿಷಯಗಳಿರುವಂತಹ ಪದ್ಯ, ತಪ್ಪೇನೂ ಅಲ್ಲ. ಮತ್ತಲ್ಲ ಅದಕ್ಕಿಂತ ಹಿಂದೆ ಹಾಗೆ ಕೇಳಿದರೆ ಕ್ಲೇಶೆಯಲ್ಲಿ ಸುಮಾರು ಪದ್ಯಗಳೇ, ಹದಗಾಲ ಬೆದೆ ಮಾಡ್ಬಗೆ ಮುಂತಾದ ಪದ್ಯಗಳೆಲ್ಲ ಉಂಟಲ್ಲಿ. ಆದ್ರೆ ಅದನ್ನೀಗ ಬಿಡ್ತಾರೆ ಸಾಮಾನ್ಯ. ಯಾಕೆಂದ್ರೆ ಒಂದೇ ತಾಳದಲ್ಲಿ ಒಂದು 10-12 ಪದ್ಯಗಳು, ಮತ್ತೆ ಕಾಲಮಿತಿ ಆದ್ದರಿಂದ ಅಷ್ಟು ಉದ್ದವಾಗಿ ಪ್ರಭಾವತಿ ಸುಧನ್ವ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅದನ್ನು ಬಿಟ್ಟುಕೊಂಡು ಹೋಗ್ತಾರೆ. ಆದ್ರೆ ಸತಿಗೆ ಷೋಡಶದ ಪದ್ಯ ಬೇಕೇ ಬೇಕು. ಇಲ್ಲದೆ ಹೋದ್ರೆ ಸುಧನ್ವನ ಪಾತ್ರದ ಒಂದು ಜೀವಂತ ಪದ್ಯ, ಅದು ಸುಧನ್ವ ಪಾತ್ರದ ಜೀವ ಇರುವ ಪದ್ಯ, ಅದು ಆ ವಿವರಗಳನ್ನು ಕೊಡಬೇಕಾಗಿ ಬರ್ತದೆ. ಅದು ಬೇಕೇ ಬೇಕಾಗ್ತದೆ. ಯಕ್ಷಗಾನ ಕವಿಗಳನ್ನು ಉಲ್ಲೇಖಿಸದೆ ಕೇವಲ ಹಿಮ್ಮೇಳದವರನ್ನು ಮುಮ್ಮೇಳದವರನ್ನು ಮಾತ್ರ ಪ್ರಚಾರ ಮಾಡುವುದು ಇದು ಎಷ್ಟು ಸರಿ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರ ಬಗ್ಗೆ ನಾನು ಒಂದು 6-8 ವರ್ಷಗಳಿಂದ ಎಲ್ಲಿ ಮಾತಾಡ್ಲಿಕ್ಕೆ ಸಿಗಬೇಕೋ, ಎಲ್ಲಿ ಬರೀಲಿಕ್ಕೆ ಸಿಗಬೇಕೋ ಅಲ್ಲೆಲ್ಲವೂ ಇದನ್ನು ಪ್ರತಿಪಾದಿಸ್ತಾ ಬಂದಿದ್ದೇನೆ. ನೀವು ಉದಯವಾಣಿ ಪತ್ರಿಕೆಯನ್ನು ಬೇಕಾದ್ರೆ ತೆಗೆದು ನೋಡಿ. ಒಂದು 20 ನಾಟಕಗಳ ಹೆಸರಿರ್ತವೆ ಜಾಹೀರಾತಿನಲ್ಲಿ. ಅಲ್ಲೆಲ್ಲ ಬರೆದ ಕವಿಯ ಹೆಸರಿರ್ತದೆ, ಲೇಖಕನ ಹೆಸರು, ನಾಟಕಕಾರನ ಹೆಸರಿರ್ತದೆ. ಆದರೆ 40 ಮೇಳಗಳ ಆಟಗಳದ್ದಿರ್ತದೆ. ಆದರೆ ಎಲ್ಲಿಯೂ ಒಬ್ಬ ಪ್ರಸಂಗ ಬರೆದ ವ್ಯಕ್ತಿ ಕವಿಯ ಹೆಸರು ಕಾಣಿಸುವುದಿಲ್ಲ. ಅಲ್ಲ, ನಾನೇನು ಹೇಳುದಂದ್ರೆ, ನಿಮ್ಮ ಮಾತಿಗೆ ಒಂದು ಸೆಕೆಂಡು. ಈಗ ನೋಡಿ, ಯಾವುದೇ ಒಂದು ಮೇಳ, ಏನು ಬಯಲಾಟದ ಮೇಳಗಳು ಅಂತ ಇಟ್ಕೊಳ್ಳಿ, ಅವು ಹೇಗೂ ಹರಕೆ ಮೇಳ, ಹರಕೆ ಆಟ ಆಡಿಸುದು. ಅವರು ಕೂಡ ಪ್ರಸಂಗ ಪ್ರಾರಂಭ ಆಗುವ ಮುಂಚೆ ಅಥವಾ ಕೊನೆಗೆ ಇಂಥವರು ಬರೆದ ಪ್ರಸಂಗ ಅಂತ ಹೇಳಿದ್ರೆ ಅದೊಂದು ಒಳ್ಳೆಯ ಒಂದು, ಖಂಡಿತಕ್ಕೂ ಬಹಳ ಒಳ್ಳೆಯ ವ್ಯವಸ್ಥೆ ಅದಾಗ್ತಿತ್ತು. ಅದು ಬಿಡಿ, ಕರಪತ್ರದಲ್ಲಿ ಅಥವಾ ಪತ್ರಿಕಾ ಜಾಹೀರಾತುಗಳಲ್ಲಿ ಇಂತಹ ಕವಿಯದ್ದು ಅಂತ ಒಂದು ಸಣ್ಣ ದೃಷ್ಟಾಂತ ನಿಮಗೆ ಹೇಳ್ತೇನೆ. ಅಗರಿ ಶ್ರೀನಿವಾಸ ಭಾಗವತರ ದೇವಿ ಮಹಾತ್ಮೆ ಪ್ರಸಂಗ ವರ್ಷದಲ್ಲಿ ಎಷ್ಟು ನಡೀತದೆ. ಮಂದರ್ತಿ, ಕಟೀಲು ಮುಂತಾದ ಮೇಳಗಳೆಲ್ಲ ಒಂದು 2-3 ಸಾವಿರದಷ್ಟು. ಇದು ಈಗ ಅಲ್ಲ, 30-40-50 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹೌದು. 1 ಲಕ್ಷಕ್ಕಿಂತಲೂ ಹೆಚ್ಚು ಪ್ರಯೋಗ ಆಗಿರಬಹುದು. ಈ ಲಕ್ಷಕ್ಕಿಂತ ಪ್ರಯೋಗ ಇಡೀ ಜಗತ್ತಿನಲ್ಲಿ ಒಬ್ಬ ಕವಿಯ ಒಂದು ಕೃತಿ, ಶೇಕ್ಸ್ಪಿಯರ್ ಇರ್ಬೋದು, ಯಾರದ್ದಿರ್ಬೋದು, ಖಂಡಿತಕ್ಕೂ ಆಗಿರ್ಲಿಕ್ಕಿಲ್ಲ. ಇದನ್ನೊಂದು ಗಿನ್ನೆಸ್ ದಾಖಲೆಗೆ ಸೇರಿಸಬೇಕಾದ ವಿಷಯ ಅಲ್ವೇ? ಆದ್ರೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಇದು ಅಗರಿ ಭಾಗವತರ ಕೃತಿ ಅಂತ ಯಾರೂ ದಾಖಲಿಸಲೇ ಇಲ್ಲ. ದೇವಿ ಮಹಾತ್ಮೆ ಅಷ್ಟೇ ಮಾತ್ರ ಹೇಳಿದ್ದು ಹೊರತು ಅಗರಿ ಶ್ರೀನಿವಾಸ ಭಾಗವತರ ದೇವಿ ಮಹಾತ್ಮೆ ಅಂತ ಹೇಳಲಿಲ್ಲ, ಬರೀಲಿಲ್ಲ. ಇದರ ಪರಿಣಾಮ ಏನಾಗ್ತದೆ ಅಂದ್ರೆ ಒಬ್ಬ ಇದು ಲೇಖಕನೊಬ್ಬನಿಗೆ, ಕವಿಯೊಬ್ಬನಿಗೆ ಜಾಗತಿಕವಾದ ಮನ್ನಣೆ ಸಿಗುವಂತ ಅನುಕೂಲವನ್ನು ನಮ್ಮ ಯಕ್ಷಗಾನದವರು ಹಾಳು ಮಾಡಿಬಿಟ್ಟಿದ್ದಾರೆ. ಇವತ್ತಿಗೂ ನಾನು ಇದರ ಕುರಿತಂತೆ ಎಷ್ಟು ಜನರಲ್ಲಿ ಕೇಳಿಕೊಂಡೆ, ಯಾರೂ ಕೂಡ ಆ ಕೆಲಸಕ್ಕೆ ಅವರು ಹೊರಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದು ಇಲ್ಲ, ಪದ್ಧತಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾರಿಗೋ ಗಿನ್ನೆಸ್ ದಾಖಲೆ ಸಿಕ್ಕಿದ್ರೆ ಯಾವುದೋ ಮೇಳದ ಯಜಮಾನರಿಗೆ ಏನೂ ಆಗ್ಬೇಕಾಗಿಲ್ಲ, ಈ ಧೋರಣೆ ಇದೆ. ಈ ಅಭಿಮಾನವೇ ಇಲ್ಲದೆ ಹೋದ್ರೆ ನಾವೇನ್ ಮಾಡ್ಲಿಕ್ಕಾಗ್ತದೆ? ಅವರು ಆಟ ಆಡಿಸ್ತಾರೆ, ಕವಿಯನ್ನಷ್ಟೇ ಚೆನ್ನಾಗಿ ಮರೆತೇ ಬಿಡ್ತಾರೆ. ಪ್ರಸಂಗ ರಚನೆಯಲ್ಲಿಯೂ ಅಷ್ಟೇ, ತಾಳಮದ್ದಲೆಯಲ್ಲಿಯೋ ಎಲ್ಲಿಯೂ ಕೂಡ ಹೇಳ್ಬೋದು. ತಾಳಮದ್ದಲೆ ಆಗುವಾಗ ಪ್ರಾರಂಭದಲ್ಲಿ ಈ ಪ್ರಸಂಗರ ಬರೆದವರು ಇವರು ಅಲ್ಲ ಸ್ವಾಮಿ, 70 ಪ್ರಸಂಗಗಳು ಅಂತೆಲ್ಲ ಮುದ್ರಿತ ಎಲ್ಲಿಯಾದರೂ ಕವಿ ಹೆಸರು ಹಾಕಿದ್ದಾರ ನೋಡಿ. ಸಂಗ್ರಹ ಮಾಡಿದ್ದಾರೆ, 70 ಪ್ರಸಂಗಗಳನ್ನು ತಂದಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಇದು ಇಂತಹ ಪ್ರಸಂಗದ್ದು ಅಂತ ಏನು ಧೈರ್ಯ ಅಂತ ಆಲೋಚನೆ ಮಾಡಿದ್ನ. ಹೌದೌದು, ಅದು ನಮ್ಮಲ್ಲಿ ಕಾಪಿರೈಟ್ ಇದ್ದ ಬಗ್ಗೆ ಬಹಳ ಅಸಡ್ಡೆ ಉಂಟು. ಅಸಡ್ಡೆ ಅಂದ್ರೆ ಬಹಳ ಪ್ರಸಂಗಗಳನ್ನು ಇಂಥ ಸಂಗ್ರಹ ಮಾಡಿ ಬರೆಯೋದು, ಅವರಿಗೆ ಬೇಕಾದಷ್ಟೇ ಪದ್ಯಗಳನ್ನು ಇಟ್ಟುಕೊಂಡು ರಚನೆ ಮಾಡೋದು. ಇವರದ್ದೇ ಸ್ವಂತದ್ದಲ್ಲ ಅದು, ಯಾರೋ ಪೂರ್ವ ಕಾಲದಲ್ಲಿ ಬರೆದಿಟ್ಟದನ್ನೆಲ್ಲ ಸಂಗ್ರಹಿಸಿಕೊಂಡು ಆ ಕವಿಯನ್ನು ಸ್ಮರಿಸದೆ ಇದ್ದಾರೆ. ಆಮೇಲಿಂದ ಭಾಷಣ ಮಾಡ್ತಾರೆ. ಕವಿ ದೊಡ್ಡದಲ್ಲ, ವ್ಯಾಸ ವಾಲ್ಮೀಕಿಗಳು ಬಹಳ ದೊಡ್ಡವರು, ಯಕ್ಷಗಾನ ಪ್ರಸಂಗದ ಕವಿಗಳೇನು ಅಷ್ಟು ಮಹತ್ವದ್ದಲ್ಲ ಅಂತ ಅರ್ಧ ಗಂಟೆ ಭಾಷಣ ಮಾಡಿ ಏನು ಕವಿಗಳನ್ನು ಬೈದು ಆಮೇಲೆ ಪ್ರೋಗ್ರಾಮ್ ಮಾಡ್ತಾರೆ, ಅವರು ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಬದಲಿಗೆ ವ್ಯಾಸ ವಾಲ್ಮೀಕಿ ಶ್ಲೋಕ ಹೇಳಿ ಅದಕ್ಕೆ ಅರ್ಥ ಹೇಳ್ಬೋದಲ್ಲ ಅವರು. ಕರೆಕ್ಟ್. ಕವಿಯ ಶ್ಲೋಕ ಯಾಕೆ? ಕವಿಯ ಪದ್ಯಗಳನ್ನು ಇಟ್ಟುಕೊಂಡಿರ್ತಾರೆ. ವ್ಯಾಸ ವಾಲ್ಮೀಕಿಗಳು ದೊಡ್ಡವರು ಅಷ್ಟೇ ಹೊರತು ಯಕ್ಷಗಾನ ಕವಿಗಳಲ್ಲ ಎಂಬುದಾಗಿ ಭಾಷಣ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕವಿಗಳ ಹೆಸರನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಮೊನ್ನೆ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ ಹೀಗೊಂದು ನಿರ್ಣಯ ತಗೊಂಡಿದ್ದೇವೆ. ಇನ್ನು ಮುಂದೆ ಇದನ್ನು ನಾವು ಹೇಳಬೇಕು. ಎಲ್ಲರೂ ಸಾಧ್ಯ ಆದಷ್ಟು ಮಟ್ಟಿಗೂ ಯಕ್ಷಗಾನದ ಕವಿಗಳ ಹೆಸರನ್ನು ಪ್ರಚಾರದಲ್ಲಿ ಮುದ್ರಿಸಬೇಕು, ಬ್ಯಾನರ್ಗಳೆಲ್ಲ ಹಾಕಿ ಎಂಬ ಮಾತುಗಳನ್ನು ಹೇಳಿದ್ದೇವೆ. ಇದು ಆಗಲೇಬೇಕಾದ ಒಂದು ಕೆಲಸ, ಯಕ್ಷಗಾನದಲ್ಲಿ ಮಾಡಲೇಬೇಕು. ಈ ಕಾಲದಲ್ಲೂ ಮಾಡದಿದ್ರೆ ಮತ್ತೆ ಇನ್ಯಾವಾಗ ಮಾಡುದು? ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ?
ಪೂರಕವಂತೂ ಅಲ್ಲ, ಮಾರಕ ಅನೇಕ ಸಂದರ್ಭಗಳಲ್ಲಿ ಇದೆ ಅಂತ ನಮಗೆ ಕಾಣಿಸ್ತದೆ. ಯಕ್ಷಗಾನಕ್ಕೆ ಪುರಾಣಗಳಲ್ಲಿ ಪ್ರಸಂಗದ ಕೊರತೆ ಏನೂ ಇಲ್ಲ. ಈ ಒಂದು 4,500 ಸಾವಿರದಷ್ಟು ಪ್ರಸಂಗಗಳು ನಿರ್ಮಾಣ ಆಗಿದೆ. ಅದರಲ್ಲಿ ಒಂದು 2-3 ಸಾವಿರ ಆದರೂ ಪೌರಾಣಿಕ ಪ್ರಸಂಗಗಳು ಈಗಾಗಲೇ ಇವೆ. ಎಷ್ಟೋ ಒಳ್ಳೊಳ್ಳೆಯ, ಇವತ್ತೇನು ನೀವು ಬೇರೆ ಬೇರೆ ಎಲ್ಲ ಸಿನಿಮಾವನ್ನು ಆಧರಿಸಿಕೊಂಡಂತಹ ಕಥೆಗಳುಂಟು, ಇದನ್ನು ಜಾಡಿಸಿ ಒಗೆಯಬಹುದಾದಷ್ಟು ಉತ್ಕೃಷ್ಟವಾದ ಕಥೆಯುಳ್ಳ ಅನೇಕ ಪ್ರಸಂಗಗಳನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ಕನಕಾಂಗಿ ಕಲ್ಯಾಣವೋ ಇನ್ನು ಯಾವ್ಯಾವುದೋ ಎಂತೆಂಥ ಮ್ಯಾಜಿಕ್ ಕೂಡ ಉಂಟು. ಆ ಕನಕಾಂಗಿ ಕಲ್ಯಾಣ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಜನರನ್ನು ರಚಿಸಲಿಕ್ಕೆ ಬೇಕಾಗುವ ಪುರಾಣದಲ್ಲಿ ಹೇರಳವಾದ ಕಥೆಗಳಿವೆ. ಇನ್ನೂ ತುಂಬ ಕಥೆಗಳು ಬರುವಂಥವುಗಳು ಇವೆ. ಪುರಾಣಗಳನ್ನು ನೋಡ್ಬೇಕು ನಾವು ಅಷ್ಟೇ. ಅದನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಸುಮ್ಮನೆ ಗಿಮಿಕ್ಸ್ ಮಾಡ್ತೇನೆ, ಪದ್ಯ ಬರೀತೇನೆ ಹೇಳ್ಕೊಂಡು ಏನು ಮಾಡ್ತಾರೆ ಅಂದರೆ ಯಾವುದೋ ಸಿನಿಮಾದ ಕಥೆಯನ್ನು ನೋಡಿಕೊಂಡು, ಖಂಡಿತಕ್ಕೂ ಇದು ಯಕ್ಷಗಾನಕ್ಕೆ ಪೂರಕವಾದಂತಹ ಘಟನೆಗಳು ಅಲ್ವೇ ಅಲ್ಲ, ಮಾರಕವೇ. ಯಾಕೆಂದ್ರೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ವಜ್ರಮಾನಸಿ ಪ್ರಸಂಗದ್ದು ಅಂತ ಕಾಣ್ತದೆ. ಅವ ಸರ್ಕಸ್ ಮಾಡ್ತಾನೆ, ಹಾಸ್ಯಗಾರ, ರಿಂಗ್. ಇದು ಯಕ್ಷಗಾನಕ್ಕೆ ಅಗತ್ಯ ಇಲ್ಲದೆ ಇದ್ದದ್ದು. ಎಷ್ಟೋ ಘಟನೆಗಳು ಅಲ್ಲಿ ತೋಡುವಂಥ ದೃಶ್ಯ ಕೇವಲ ಜನರಿಂದ ಸಿಳ್ಳೆ ಚಪ್ಪಾಳೆಗಳು ಬೀಳಲಿ ಎಂಬ ಕಾರಣಕ್ಕೆ ನಿರೂಪಿಸಿದಂತಹ ರೀತಿಗಳು ನಮಗೆ ಕಾಣಿಸ್ತವೆ. ಅದರಿಂದ ಪೌರಾಣಿಕೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಮಾರಕವೇ. ಅದು ಪೂರಕ ಅಂತೂ ಖಂಡಿತಕ್ಕೂ ಹಾಗೇ ಇಲ್ಲ. ಯಕ್ಷಗಾನಕ್ಕೆ ಪೌರಾಣಿಕ ಪ್ರಸಂಗವೇ ಅದಕ್ಕಿಂತ. ಯಾಕೆಂದ್ರೆ ಅದೊಂದು ಕಾರಣ ಇದೆ. ಯಕ್ಷಗಾನದ ಒಂದು ವೇಷಭೂಷಣಗಳಿದೆಯಲ್ಲ, ಕರೆಕ್ಟ್, ಇದು ನಾವು ನೋಡದೇ ಇರುವ ಬಗೆಯ ವೇಷಗಳು. ಹಿಸ್ಟ್ರಿ ಕೂಡ ಆಗೋದಿಲ್ಲ ಹೇಳುದು ನಾನು. ಹೌದು, ಇತಿಹಾಸ ಕೂಡ ಆಗೋದಿಲ್ಲ. ಈಗ ಶಿವಾಜಿಗೆ ಒಂದು ಚಿತ್ರ ಉಂಟು ನಮ್ಮ ಹತ್ರ, ಹಾಗೆ ಯಕ್ಷಗಾನದಲ್ಲಿ ವೇಷ ಮಾಡ್ಲಿಕ್ಕೆ ವೇಷವೇ ಇಲ್ಲ ಅಲ್ಲಿ. ಇಲ್ಲ, ಹೌದೌದು. ಯಕ್ಷಗಾನದ ವೇಷಗಳು ನಾವು ಕಾಣದೇ ಇದ್ದದ್ದು, ಒಂದು ಅದ್ಭುತ ಲೋಕದ ಒಂದು ಚಿತ್ರ. ಅದನ್ನ ನಾವು ನೋಡದೇ ಇರುವ ಪುರಾಣ ಲೋಕದಿಂದ ತಂದಿದ್ದೇವೆ. ಅಲ್ಲಿ ನೃತ್ಯಗಳು, ವೇಷಭೂಷಣಗಳು ಇವುಗಳೆಲ್ಲ ಪುರಾಣಕ್ಕಾಗಿಯೇ ನಿರ್ಮಾಣ ಆದವುಗಳು. ಆ ದೃಷ್ಟಿಯಿಂದ ಪೌರಾಣಿಕವೇ ಬೇಕು. ಯಕ್ಷಕವಿಯಾಗಿ ಮತ್ತು ತಾಳಮದ್ದಲೆ ಅರ್ಥಧಾರಿಯಾಗಿ ಹಾಗೂ ಸಂಘಟಕರಾಗಿಯೂ ನೀವು ಇದ್ದಂಥವ್ರು. ನಿಮಗೆ ಎದುರಾಗಿರಬಹುದಾದ ಸವಾಲುಗಳೇನು? ಸಂಘಟಕರಾಗಿ, ತಾಳಮದ್ದಲೆ ಅರ್ಥಧಾರಿಯಾಗಿ, ಯಕ್ಷಕವಿಯಾಗಿ ನೀವು ಆಗಲೇ ಹೇಳಿದ್ದೀರಿ. ಯಕ್ಷಗಾನದ ಕವಿಯಾಗಿ ನನಗಂತಹ ಸಮಸ್ಯೆಗಳು ಬರಲಿ. ಯಾಕೆಂದ್ರೆ ನಾನು ಬರೆಯುವಲ್ಲಿಯೂ ಯಾರೋ ಮೇಳದವರು ಆಟ ಮಾಡ್ತಾರೆ, ಇನ್ಯಾರೋ ಪ್ರದರ್ಶಿಸ್ತಾರೆ ಎಂಬ ದೃಷ್ಟಿಯಿಂದ ಬರೆದವನೇ ಅಲ್ಲ. ಸ್ವಾಂತ ಸುಖಾಯ, ನನ್ನ ಖುಷಿಗೆ ನಾನು ಬರೆದಿದ್ದೇನೆ. ಅದು ಯಾರು, ಅದು ನಾನು ಬರೆದದ್ದು ಕಿರು ಪ್ರಸಂಗಗಳು ಹೆಚ್ಚು. ಯಾಕೆಂದ್ರೆ ಕಾಲಮಾನದ ದೃಷ್ಟಿಯಿಂದ ಈ ಕಿರು ಪ್ರಸಂಗಗಳ ತಾಳಮದ್ದಲೆಗಂತೂ ಬಹಳ ಅಗತ್ಯ ಅಂತ ನನಗೆ ಬಹಳ ಹಿಂದೆಯೇ ಅಂದ್ರೆ ಸುಮಾರು 76-77ನೇ ಇಸ್ವಿಯಲ್ಲಿ ಮೂರೂರು ದೇವರ ಹೆಗಡೆಯವರು ಬಹಳ ಪ್ರಸಿದ್ಧ ಕಲಾವಿದರು. ಹೌದೌದು. ಉಡುಪಿಯಲ್ಲಿ ನಾನು ಪುಸ್ತಕದಲ್ಲಿ ಕೆಲಸ ಮಾಡ್ತಾ ಇರುವಾಗ ನನಗೆ ಪರಿಚಯ ಆಗಿತ್ತು. ಅವ್ರು ಹೇಳಿದ್ರು, ನನಗೆ ಕಾಗದ ಬರೆದಿದ್ದಾರೆ ಅವರು, ಇನ್ನು ಮುಂದೆ ಇಡೀ ರಾತ್ರಿಯ ಆಟಗಳಿರೋದಿಲ್ಲ, ತಾಳಮದ್ದಲೆಗಳು ಇರೋದಿಲ್ಲ, ನೀವು ದಯವಿಟ್ಟು 3 ಗಂಟೆಗಾಗುವ ಹಾಗೆ ಪ್ರಸಂಗ ಬರೆಯಿರಿ ಅಂತ. ಎಷ್ಟು 76ನೇ ಇಸ್ವಿ, ಎಷ್ಟು ಸುಮಾರಿಗೆ ಅಂದ್ರೆ ಸುಮಾರು ಈಗ 40 ವರ್ಷಗಳು ದಾಟಿ ಹೋಯಿತು. ಇಷ್ಟು ಅದು ಸತ್ಯ ಅಂತ ನನಗೆ ಈಗ ಕಾಣ್ತಾ ಉಂಟು. ಹಾಗಾಗಿ ಕಿರು ಅವಧಿಯ ಪ್ರಸಂಗಗಳನ್ನೇ, ಅದು ಪೌರಾಣದಲ್ಲಿ ಅಪ್ರಸಿದ್ಧವಾದಂತಹ ಆದರೆ ರಂಗಕ್ಕೆ ಬಹಳ ಚೆನ್ನಾಗಿ ಹೊಂದಬಹುದಾದಂತಹ ಕಥೆಗಳನ್ನು ಆಯ್ದು ನಾನು ಪ್ರಸಂಗಗಳನ್ನು ರಚನೆ ಮಾಡ್ತಾ ಹೋದವ, ಕಥಾ ವಸ್ತುವನ್ನು ಅಂತದ್ದಿಟ್ಟುಕೊಂಡು. ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದರೆ ಇವತ್ತಿಗೂ ಅದು ಸರಿಯಾದಂತಹ ರೀತಿಯಂತೆ ನನಗನ್ನಿಸ್ತದೆ. ಯಾವುದೋ ಮೇಳ ಮಾಡೋದಿಲ್ಲ ಎಂಬುದಕ್ಕೆ ನಾನು ಪ್ರಯತ್ನಿಸಿದ್ದುಂಟು. 1, 2, 3, 4 ಮೇಳಗಳಲ್ಲಿ ಮಾಡ್ತೀರೋ ಅಂತ ಕೇಳಿದುಂಟು. ಈಗಲೂ ನನ್ನ ಸಮ್ರಾಟ್ ಮರುತ್ತ ಪ್ರಸಂಗ 2-3 ಮೇಳದವರು ತಗೊಂಡೋಗಿದ್ದಾರೆ. ಕಟೀಲು ಮೇಳದವರು 1-2 ಪ್ರಸಂಗಗಳನ್ನು ಮಾಡಿದ್ದಾರೆ. ಆದರೆ ನನಗೆ ಅವ್ರು ಮಾಡಲಿಲ್ಲ ಎಂಬುದಕ್ಕೇನು ಬೇಸರ ಖಂಡಿತಕ್ಕೂ ಇಲ್ಲ. ಅದು ಯಾವುದೋ ಒಂದು ದಿವಸಕ್ಕೆ ಬಂದಿತ್ತು, ಯಾರಾದರೂ ಮಾಡ್ಯಾರೋ ಅಗತ್ಯ ಬಿದ್ದರೆ ಖಂಡಿತು. ನನ್ನ ದೃಷ್ಟಿ, ನಾನು ನನ್ನ ಸ್ವಂತ ಸುಖಕ್ಕೆ ಅಂತ ಮಾಡಿಕೊಡೋದು. ಹಾಗೆ ಕ್ಷೇತ್ರ ಮಹಾತ್ಮೆಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ. ಪುರಾಣಗಳನ್ನು, ಬಹುಪಾಲು ಪುರಾಣಗಳಿರುವ 80% ಆದರೂ ಪುರಾಣಗಳು ಇರಬೇಕು. ಅದರಲ್ಲಿ 1-2-3 ಕ್ಷೇತ್ರ ಮಹಾತ್ಮೆಗಳನ್ನು ಮಾಡಿಕೊಟ್ಟದ್ದುಂಟು. ಈ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ನನ್ನ ಪ್ರಸಂಗ ರಚನಾ ರೀತಿ ಆ ರೀತಿಯಲ್ಲಿ ನನಗದನ್ನು ತೊಡಕೇನೂ ಆಗಲಿಲ್ಲ, ಸಂತೋಷ ಇದೆ. ಸಂಘಟನೆಯಲ್ಲಿ ಬಹಳ ಮತ್ತೆ ಅರ್ಥಧಾರಿಯಾಗಿ ನಾನು ಹೇಳೋದಿದ್ರೆ, ಅರ್ಥಗಾರಿಕೆಯಲ್ಲಿ ಒಂದು ರೀತಿಯಲ್ಲಿ ಮೊದಲಿಂದಲೂ ಒಂದು ಕ್ರಮ ನಾವು ಕಂಡದ್ದು. ಒಂದಷ್ಟು ಜನರೇ ಬೇಕು ಅಂತ ಸಂಘಟಕರು ಹೇಳೋದು. ಹೊಸ ಮುಖಗಳಿಗೆ ಅವಕಾಶಗಳು ಕಡಿಮೆ ಇರುವಂತಹದ್ದು. ಈಗ ನಮ್ಮ ಕ್ರಿಕೆಟ್ ಟೀಮ್ ಇದ್ದ ಹಾಗೆ, ಅಲ್ಲಿ ಏನಾಗ್ತದೆ ಅಂತಂದ್ರೆ, ಹೊಸ ಮುಖಕ್ಕೆ ಬರಬೇಕಾದ್ರೆ ಅವನಿಗೆ ವರ್ಷ 35 ಆಗೋಗಿರ್ತದೆ ಕ್ರಿಕೆಟ್ ಟೀಮ್. ಅವ ಮತ್ತೆ ಪ್ರಯೋಜನಕ್ಕೆ ಬರೋದೇ ಇಲ್ಲ. ಹೌದು, ಅವಕಾಶಗಳು. ಯಾಕೆಂದ್ರೆ ಅಲ್ಲಿ ಇರೋದೇ 10-11 ಜನರಿಗೆ ಬೇಕಾಗುವಷ್ಟೇ. ಆದ್ರಿಂದ ಆದ್ರೆ ತಾಳಮದ್ದಲೆಯಲ್ಲಿ ಹಾಗೇನೂ ಅಲ್ಲ. ಇಲ್ಲಿಂದ ಏನು ಕಾಸರಗೋಡಿನಿಂದ ಯಲ್ಲಾಪುರದವರೆಗೆ ಇಷ್ಟು ಪ್ರದೇಶಗಳ ವ್ಯಾಪ್ತಿಯ ಒಳಗೆ ನಡೆಯುವ ಎಲ್ಲಾ ತಾಳಮದ್ದಲೆಗಳಿಗೂ ಕೇವಲ 4-5 ಕಲಾವಿದರು ಬೇಕು ಅಂತ ಸಂಘಟಕರು ಯೋಚಿಸುವುದು ಸರಿಯಾದ ವಿಧಾನ ಅಲ್ಲ. 100ರಷ್ಟು ಅರ್ಥಧಾರಿಗಳಿದ್ದಾರೆ.
ಅವರನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡು ಇವತ್ತು ಪುರ್ಸೊತ್ತು ಉಂಟಾ, ಇಲ್ಲ ಬನ್ನಿ, ಇಲ್ಲದೆ ಹೋದ್ರೆ ಮತ್ತೊಬ್ಬ ಕಲಾವಿದನ್ನು ಕರಿಬೇಕು. ಆ ಬಗೆಯಲ್ಲಿ ನಡೆದರೆ ಮಾತ್ರ ಯಾವತ್ತೂ ಸರಿ ಆಗ್ತದೆ. ಇಲ್ಲದೆ ಎಷ್ಟು ಜನ ಅರ್ಥಧಾರಿಗಳು ತಯಾರಾಗ್ಬೋದಿತ್ತು. ಆದರೆ ನಮ್ಮಲ್ಲಿ ಈಗಲೂ ಕೂಡ 10 ಜನರ ಮೇಲೆ ಪ್ರಸಿದ್ಧ ಅರ್ಥಧಾರಿಗಳೇ ಇಲ್ಲ ಎಂಬ ರೀತಿಯಲ್ಲಿ ಉಂಟು. ಸತ್ಯಕ್ಕೂ 100 ಜನ ಇದ್ದಾರೆ. ಅವರನ್ನೆಲ್ಲ ಕಾಣಿಸಬೇಕು ಎಂಬ ಕಾರಣಕ್ಕೆ 15 ದಿವಸದ ಒಂದು ತಾಳಮದ್ದಲೆ ನಾನು ಒಂದು ಸಂಘಟನೆ ಮಾಡಿದ್ದೇನೆ. ರಿಪೀಟ್ ಮಾಡಲಿಲ್ಲ, ಪುನರಾವರ್ತನೆ ಇಲ್ಲದೆ 15 ದಿವಸ ತಾಳಮದ್ದಲೆ ಮಾಡಬಹುದಾದಷ್ಟು. ಈಗಲೂ ನಾನು ಹೇಳ್ತೇನೆ, 1 ತಿಂಗಳು ತಾಳಮದ್ದಲೆ ಮಾಡ್ಬೋದು ಪುನರಾವರ್ತನೆ ಇಲ್ಲದೆ ಕಲಾವಿದರನ್ನ, ಒಳ್ಳೆಯ ಕಲಾವಿದರನ್ನ ಆಯ್ದು. ಅದೇ ಹಾಗೆ ಆಗ್ತಾ ಇಲ್ಲ. ಆ ರೀತಿಯ ಅಂತಹ ಸಂದರ್ಭಗಳಲ್ಲಿ ನಾನು ಸ್ವಲ್ಪ ಅದರಲ್ಲಿ ನಾನು ಅರ್ಥಧಾರಿಯಾಗಿ ನಾನೊಂದು ಸೋಲು ಅನುಭವಿಸಿದ್ದೇನೆ. ಯಾಕೆಂದ್ರೆ ಈ ಹಿನ್ನೆಲೆಯಲ್ಲಿ ನನ್ನನ್ನು ಕರೆದೇ ಇದ್ದವರು ಇದ್ದಾರೆ, ಎಷ್ಟೋ ಕಡೆ ಕರೆದು ಆಮೇಲೆ ಬೇಡ ಹೇಳಿದವರು ಇದ್ದಾರೆ. ಇಂಥ ಪ್ರಕರಣಗಳು ಇರ್ತವೆ. ಎಷ್ಟೋ ಸಂದರ್ಭದಲ್ಲಿ ಯಾರೋ ಬರೆದಿದ್ದಕ್ಕೆ, ಈಗ ಕುಂಬಳೆ ಸುಂದರರಾಯರು, ಪ್ರಭಾಕರ್ ಜೋಶಿಯವರು ಬಾರದೇ ಇರುವ ಕೂಟಗಳಿಗೆ ಅನಿರೀಕ್ಷಿತವಾಗಿ ಬರ್ಲಿಕ್ಕಾಗಿದ್ದಕ್ಕೆ ಅರ್ಜೆಂಟ್ ಬರ್ತೀರಾ ನಾಳೆ ಅರ್ಥ ಕೇಳಿದ್ದುಂಟು ಅಂತ ಹೋಗಿ ಅರ್ಥ ಹೇಳಿ ಬಂದಿದ್ದೇನೆ. ಅಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಹಾಗೆಂತ ಬೇರೆ ಸಂದರ್ಭದಲ್ಲಿ ನನ್ನನ್ನು ಪ್ರತ್ಯೇಕವಾಗಿ ಕರೆದಿದ್ದಿಲ್ಲ. ಅವರೇ ಮಾಡುವಾಗಲೂ ಕರೆಯುವುದಿಲ್ಲ. ಪುನಃ ಮೊನ್ನೆ ಬಾರದಿದ್ದವ್ರನ್ನ ಇವತ್ತೇ ಕರೆಯೋದವರು. ಈ ಒಂದು ಕೆಲವೇ ವ್ಯಕ್ತಿಗಳ ಮೇಲೆ ಉತ್ತಮ ಎಂಬಂತಹ ಒಂದು ಧೋರಣೆ ಸಂಘಟಕರಲ್ಲೂ ಇದೆ, ಅಥವಾ ಇರುವಂತೆ ಮಾಡಿದ್ದಾರೋ ನಮಗಂತೂ ತಿಳಿಯುವುದಿಲ್ಲ. ಈ ಧೋರಣೆ ತಾಳಮದ್ದಲೆಯಲ್ಲಿ ಬಿಟ್ಟು ಹೋಗಿದ್ರು ಬಹಳ ಒಳ್ಳೇದಾಗಿರ್ತಿತ್ತು ಅಂತ ಕಾಣಿಸ್ತದೆ. ಎಷ್ಟೋ ಕಲಾವಿದರು, ನಾನು ಮಾತ್ರ ಹೇಳುವಂಥದ್ದಲ್ಲ, ತುಂಬಾ ಒಳ್ಳೆಯ ಅರ್ಥ ಹೇಳುವಂತಹ ಅನೇಕ ಕಲಾವಿದರಿಗೆ ಸಿಗಬಹುದಾದಷ್ಟು ಅವಕಾಶಗಳು ಸಿಗ್ತಾ ಇಲ್ಲ. ಕೆಲವರಿಗೆ ಒಂದು ದಿವಸಕ್ಕೆ 3 ಕೂಟಗಳು ಸಿಗ್ತವೆ, ಇನ್ನು ಕೆಲವರಿಗೆ ಕೂಟಗಳೇ ಸಿಗೋದಿಲ್ಲ ಒಳ್ಳೆಯ ಅರ್ಥಧಾರಿಗಳು ಅಂತ. ಎಷ್ಟೋ ಜನ ಕೊನೆಯವರೆಗೂ ಇಂಥದ್ದು ಒಂದು ಶಬ್ದ ಉಂಟದಕ್ಕೆ, ಉದಯೋನ್ಮುಖ ಕಲಾವಿದರು 70 ವರ್ಷ ಆದ್ಮೇಲೂ ಉದಯೋನ್ಮುಖ ಕಲಾವಿದರು ಹೇಳಿಸಿಕೊಂಡೇ ಮುಗಿಸಿ ಬಿಡ್ತಾರೆ. ಆ ಒಂದು ಸ್ಥಿತಿ ಇದೆ ಅದು. ಇನ್ನು ನೀವು ಇನ್ನೊಂದು ವಿಷಯ ಹೇಳಿದೆ, ಸಂಘಟನೆ ಅಂತ ಅಲ್ಲಿ ಹೇಳಿಬಿಡ್ತೇನೆ. ಸಂಘಟನೆ ಜೊತೆಗೆ ಅದಕ್ಕೆ ಸಂಕಟವೇ ಹೆಚ್ಚು ಅಂತ. ಅದು ಸರಿ. ಸಂಘಟನೆ ಬಹಳ ಕ್ಲಿಷ್ಟವಾದದ್ದು. ಅನೇಕರ ಅದರಲ್ಲಿ ತಪ್ಪು ಗ್ರಹಿಕೆ ಉಂಟು. ಎಂತ ಸಂಘಟನೆ ಮಾಡ್ಬೋದು, ದುಡ್ಡು ಮಾಡ್ಲಿಕ್ಕೆ ಗೊತ್ತಿದ್ದಾರೆ ಅಂತ. ಅದು ಬಹಳ ತಪ್ಪು ಗ್ರಹಿಕೆ. ದುಡ್ಡು ಮಾಡುವುದರಿಂದಾಗಿ ಆಗಬಹುದಾದ್ದೇನು ಅಂದ್ರೆ ಅಹಂಕಾರ ಬರ್ತದೆ ಅಷ್ಟೇ ಹೊರತು ಸಂಘಟನೆ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಣ ಮಾಡುವ ಒಂದು ವಿಧಾನವೇ ಬೇರೆ, ಅದನ್ನು ನಡೆಸಲಿಕ್ಕೆ ಬೇಕಾಗುವಂಥ ವಿಧಾನ ಬೇರೆ. ಮತ್ತೆ ಅದ್ರ ಒಳಗಿನ ಕೆಲಸಗಳುಂಟಲ್ಲ, ಅದು ಬಹಳ ನಾಜೂಕಿನದ್ದು ಮತ್ತು ಬಹಳ ವ್ಯವಸ್ಥಿತವಾಗಿ ನಡೀಬೇಕು. ಒಂದು ಒಳ್ಳೆಯ ಪ್ರಯೋಗವನ್ನು ಕೊಡಬೇಕಾದ್ರೆ ನಾನು ಹೇಗೆ ಸಂಘಟನೆಯನ್ನು ಸಂಯೋಜಿಸಿದ್ದೆ ಅಂತ ನಿಮಗೆ ಇಲ್ಲಿ ಹೇಳಿಬಿಡ್ತೇನೆ. ನಾವು ತಾಳಮದ್ದಲೆಯ ಸಪ್ತಾಹ ಸ್ಪರ್ಧೆ ನಾವು ಮೊದಲು ಪ್ರಾರಂಭ ಮಾಡಿದ್ದು ತಾಳಮದ್ದಲೆ ಸ್ಪರ್ಧೆ ಕಿನ್ನಿಗೋಳಿಯಲ್ಲಿ 2 ಗಂಟೆಯ ಅವಧಿ, 8-7 ದಿವಸಗಳ ಏನೋ ಆಯ್ದುಕೊಂಡು ನಾವು ಮಾಡಿದ್ವಿ. ಆಮೇಲೆ ಸಪ್ತಾಹ ಮಾಡಿದ್ವಿ. ಇಲ್ಲೆಲ್ಲ ನಾವು ಏನು ಮಾಡಿದ್ವಿ ಅಂದರೆ ಕಾಲಮಿತಿ ಪ್ರಯೋಗ 2, 3, 4, 3 ಗಂಟೆಯ ಪ್ರಯೋಗಗಳನ್ನು ಹೇಗೆ ಔಚಿತ್ಯಪೂರ್ಣವಾಗಿ ಕೊಡಬಹುದು ಎಂಬುದಕ್ಕೆ ದೃಷ್ಟಾಂತಕ್ಕೆ ಮಾದರಿಯಾಗಿ ನಾವು ಮಾಡಿದ್ದೇವೆ. ಪ್ರಸಂಗಗಳ ಪದ್ಯಗಳನ್ನು ಆಯ್ದುಕೊಳ್ಳುವುದು, ಪದ್ಯದಲ್ಲಿ ಒಂದು ಕಥಾಭಾಗವನ್ನು ಅಳವಡಿಸಿ ಅದಕ್ಕೆ ಅರ್ಥಧಾರಿಗಳಿಗೆ ಇಷ್ಟಿಷ್ಟು ಅವಧಿ ಅಂತ ಅವರಿಗೆ ಕೊಡೋದು. ಉದಾಹರಣೆಗೆ ಒಂದು ದೃಶ್ಯಕ್ಕೆ ಇಷ್ಟು 20 ನಿಮಿಷ 30 ನಿಮಿಷ ಒಳ ವಿಭಾಗ, ಒಟ್ಟು 3 ಗಂಟೆ ಅಲ್ಲ, ಒಳ ವಿಭಾಗವನ್ನು ಮಾಡಿಕೊಟ್ಟಿದ್ದೇವೆ. ಅಲ್ಲಿ 5 ನಿಮಿಷ ಉದ್ದ ಎಳೆದ ಕೂಡಲೇ ನಾವು ಹೋಗಿ ಹೇಳ್ತಿತ್ತು, ನಿಮ್ದು ಉದ್ದ ಆಯ್ತು ಸ್ವಾಮಿ, ಸಣ್ಣದು ಮಾಡಿ ಅಂತ. ನಾವು ಮೊನ್ನೆವರೆಗೂ ಇದನ್ನೇ ನಾವು ಮಾಡ್ತಾ ಇದ್ದದ್ದು, ದೀರ್ಘ ಆಗಲಿಕ್ಕೆ ಬಿಡದೆ. ಆದ್ರೆ ಕಲಾವಿದರು ನಮ್ಮ ಕೇಳಿಕೆಯನ್ನು ಒಪ್ಪಿದ್ದಾರೆ, ಅದು ಬಹಳ ವಿಶೇಷವಾದ ವಿಶೇಷ. ಕಲಾವಿದರು ಒಪ್ಪಬೇಕದಕ್ಕೆ. ಇದು 3 ಗಂಟೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ಯಾವ ಭಾಗವೂ ಎಳೆದು ಹೋಗದೆ, ಯಾವ ಭಾಗವೂ ಓಡಿಸಿಕೊಂಡು ಹೋಗದ ರೀತಿಯಲ್ಲಿ ನಾವು ಸಂಯೋಜನೆ ಮಾಡಿದ್ದಕ್ಕೆ ಬಹಳ ಮೆಚ್ಚುಗೆಯೂ ಸಿಕ್ಕಿದೆ. 3 ಗಂಟೆ ಒಂದು ವಿಶಿಷ್ಟವಾದ ಪ್ರಯೋಗ. 1 ಡೇ ಮ್ಯಾಚ್ ಇದ್ದ ಹಾಗೆ ಕ್ರಿಕೆಟ್ನಲ್ಲಿ. ಅದು 60 ಓವರಿಗೆ ಮುಗಿಬೇಕದು ಕರೆಕ್ಟಾಗಿ, 4-5 ದಿವಸ ಉದ್ದ ಎಳೆಯುವುದಲ್ಲ. ಅದು ಮತ್ತೆ ಆಕರ್ಷಣೆಯೂ ಹೆಚ್ಚು, ಜನಪ್ರಿಯತೆಯೂ ಕೂಡ ಬಂತು. ಈಗ ಎಲ್ಲೆಲ್ಲ ಕಾಲಮಿತಿ ಪ್ರಯೋಗಗಳಾಗ್ತವೆ, ಆದರೆ ಈ ನಮ್ಮ ನಿಬಂಧನೆಗಳನ್ನು ಅವ್ರು ತರೋದಿಲ್ಲ. ಒಟ್ಟಾರೆ 2-3 ಗಂಟೆ ಅಂತ ಮಾಡ್ತಾರೆ. ಆದರೆ ನಾವು ಇದನ್ನು ಸುಮಾರು 20-25 ವರ್ಷಗಳ ಕಾಲ ಇದನ್ನು ಕಡ್ಡಾಯವಾಗಿ ಮಾಡಿ, ಚಿಳ್ಳೆ ಹೊಡೆಯಬಾರ್ದು, ಚಪ್ಪಾಳೆ ಹೊಡೆಯಬಾರ್ದು. ಆಮೇಲೆ ರಂಗಸ್ಥಳದಲ್ಲಿ ಮೊದಲೆಲ್ಲ ಬೀಡಿ ಸಿಗರೇಟ್ ಸೇರ್ತಿದ್ರು, ಸಿಗರೇಟ್ ಎಳಿತಿದ್ರು ವೇದಿಕೆಯ ಮೇಲೆ, ಅದನ್ನು ನಿಲ್ಲಿಸಿದ್ದೇವೆ ನಾವು. ಹೆಚ್ಚಂದ್ರೆ ವೀಳ್ಯ ಕೂಡ ಹಾಕೋದನ್ನ, ಅದು ಬಲಿಪರಿರಲಿ ಮತ್ತೊಬ್ಬರಿರಲಿ ಯಾರು ಇರಲಿ, ವೀಳ್ಯ ಕೂಡ ರಂಗಸ್ಥಳ ಮೇಲೆ ಹಾಕ್ಲಿಕ್ಕಿಲ್ಲ. ಆಮೇಲೆ ಬೇರೆ ಮಾತಾಡ್ಲಿಕ್ಕಿಲ್ಲ. ಇಷ್ಟೆಲ್ಲ ನಿಬಂಧನೆಗಳಂತಂದು ಬಹಳ ಯಶಸ್ವಿ ಕೂಡ ಆಗಿದ್ದೇವೆ. ಪ್ರಯತ್ನ ಮಾಡಿದರೆ ನಮ್ಮ ಕಲಾವಿದರು ಒಪ್ಪುತ್ತಾರೆ. ಯಾಕೆಂದ್ರೆ ತಾಳಮದ್ದಲೆಗೆ ಬರುವಂತಹ ಕಲಾವಿದರು ಸಾಮಾನ್ಯವಾಗಿ ದುರಭ್ಯಾಸಗಳಿರುವವರು ಕಡಿಮೆ, ಇಲ್ಲ ಅಂತಲ್ಲ, ಇದ್ದಾರೆ ತುಂಬಾ. ಆದರೆ ಅದು ಬೇಕೇ ಬೇಕು. ನಮ್ಮ ಭಾವನೆ ಏನು, ಹೆಚ್ಚಾಗಿ ಅಧ್ಯಾಪಕರು, ತಾಳಮದ್ದಲೆ ಕಲಾವಿದರು ಬಹಳ ಮಂದಿ ಅಧ್ಯಾಪಕರು, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು, ಸ್ವಲ್ಪ ಎಜುಕೇಟೆಡ್,
ಶೈಕ್ಷಣಿಕವಾಗಿ ಮುಂದಿರುವವರಾದ್ರಿಂದ ಹೌದು ಹೌದು ಅವರು ತಾಳ್ಮತ್ಲೆಯಲ್ಲಿ ಇರುತ್ತೆ, ಶೈಕ್ಷಣಿಕವಾಗಿ ಮುಂದಿರಲೇಬೇಕು, ಯಾಕೆಂದ್ರೆ ಅಧ್ಯಯನ ಮಾಡಿದ್ರು. ಹೌದು, ಇಲ್ಲಾಂದ್ರೆ ಆಗುದಿಲ್ಲ. ಆದ್ದರಿಂದ ನಮ್ಮ ಕೇಳಿಕೆ ಏನು ಅಂತ ಅವರಿಗೆ ಅರ್ಥ ಆಗಿದೆ, ನಮ್ಮದು ಅಹಂಕಾರ ಅಂತ ಅವ್ರು ತಿಳ್ಕೊಳ್ಳಿಲ್ಲ. ಒಳ್ಳೆಯ ಪ್ರಯೋಗಕ್ಕೆ ಬೇಕಾಗುವ ರೀತಿಯಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಆಗ್ತದೆ, ಸಂಘಟಕನ ಸಮಸ್ಯೆಯಲ್ಲಿ ಬಹಳ ಸುಲಭವಾಗಿ ನಮಗಾಗಿದೆ. ಆದರೆ ಈ ಸಂಘಟನೆಯಲ್ಲಿ ಇದೇ ಪ್ರಧಾನ ಎಂಬುದಾಗಿ ಗ್ರಹಿಸದೆ ಹೋದರೆ ಸಂಘಟನೆ ಒಡಿತದೆ. ಈ ಯಾವ ವಿಷಯಗಳು ಗೊತ್ತಿಲ್ಲದ, ಇದರ ಮಹತ್ವದ ಅರಿವಿಲ್ಲದೆ ಇರುವ ವ್ಯಕ್ತಿಗಳು ಸಂಘಟನೆ ಒಳಗೆ ಸೇರಿಕೊಂಡ್ರೆ ಆಗೇನಾಗುತ್ತೆ ಅಂದ್ರೆ ಉಳಿದ ಎಲ್ಲ ವಿಷಯಗಳನ್ನು ಬಿಟ್ಟು ಹಣ ಮಾಡುವುದು ಮಾತ್ರ ಮುಖ್ಯ ಅಂತ ಆಗ್ಬಿಡುತ್ತೆ. ಹೌದು, ಅದರ ಕಡೆಗೆ ಹೆಚ್ಚು ಒಲವು ಹೋಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಬೇಕಾಗುವಷ್ಟು ಟೈಮ್ ಸಿಗೋದಿಲ್ಲ. ತುಂಬಾ ಕೆಲಸ ಹಾಕ್ಬೇಕಂತೆ. ಪಾತ್ರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಉಳ್ಳವರು ಯಾರು? ಈಗ ಉಡುವೆ ಕೊಡಿ ಸುಬ್ಬಪ್ಪಯ್ಯನವ್ರನ್ನ ಕರೆಯೋದಿದ್ರೆ ಯಾವ ಪಾತ್ರಕ್ಕೆ ಕರೆಯಬೇಕು, ಜೋಶಿಯವ್ರನ್ನ ಕರೆಯೋದಿದ್ರೆ ಯಾವ ಪಾತ್ರಕ್ಕೆ ಕರಿಬೇಕು, ಸರ್ಪಗಳ ಈಶ್ವರ ಭಟ್ರನ್ನ ಕೊಟ್ಟರೆ ಯಾವ ಪಾತ್ರ, ಇದು ನಾವು ಕೇಳಿರ್ಬೇಕು. ಅವ್ರು ಬೇರೆ ಬೇರೆ ಕಡೆಗಳಲ್ಲಿ ಹೇಗೆ ಹೇಗೆ ಯಾವ್ಯಾವ ರೀತಿಯಲ್ಲಿ ನಿರೂಪಿಸ್ತಾರೆ, ಯಾವ ಪಾತ್ರ ಚೆನ್ನಾಗಿ ಮಾಡ್ತಾರೆ, ಇದು ನಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲದೆ ಹೋದ್ರೆ ಒಂದಕ್ಕೊಂದಾಗಿ ಬಿಡ್ತದೆ ಅದು. ಹೌದು, ಸರಿಯಾದ ರೀತಿಯಲ್ಲಿ ನಮ್ಗೆ ಅಬ್ಸರ್ವೇಷನ್ ಇರಬೇಕು. ಸಂಘಟಕನಿಗೆ ಅಬ್ಸರ್ವೇಷನ್ ಇಲ್ಲದೆ ಹೋದ್ರೆ ಒಳ್ಳೆಯ ಕೂಟಗಳನ್ನು ಕೊಡ್ಲಿಕ್ಕಾಗುದು. ಒಂದು ಕೂಟವನ್ನು ಕೊಡುವುದು ಅಂದ್ರೆ ಇಷ್ಟು ಪರಿಶ್ರಮ ಅದರ ಹಿಂದೆ ಇರ್ತದೆ. ಪದ್ಯಗಳನ್ನು ಗುರುತಿಸ್ತಿದ್ದೇವೆ ನಾವು, ಇಷ್ಟು ಪದ್ಯಗಳು ಭಾಗವತರಿಗೆ ಅದನ್ನು ತಲುಪಿಸ್ತೀವಿ. ಯಾವಾಗ 15 ಅಲ್ಲ, 1 ತಿಂಗಳು ಮೊದಲು ಭಾಗವತರಿಗೆ ಆಯ್ದುಕೊಂಡ ಪದ್ಯಗಳು ಯಾವುದು, ಕಲಾವಿದರಿಗೂ ಕೂಡ ಇದನ್ನು ತಿಳಿಸಿದ್ವು. ಆಯ್ದುಕೊಂಡ ಪಾತ್ರಗಳು ಯಾವುದು, ಒಂದು ತಾಳಬದ್ಲೆ 3 ಗಂಟೆಗೆ. ಹಾಗಾಗಿ ಚಂದವಾದ ಒಂದು ಪ್ರಯೋಗ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಇದಕ್ಕೆ ಕಲಾವಿದರ ಪೂರಕವಾಗಿ ಬಂದರು. ಆದರೆ ಅದು ಕ್ರಮೇಣ ಅದರ ಮಹತ್ವದ ಅರಿವಿಲ್ಲದೆ ಇರುವುದರಿಂದ ಸಂಘಟನೆ ನನಗೆ ಸಂಕಟವೂ ಆಗಿದೆ. ಅದು ವಿವರಿಸುವ ಅಗತ್ಯ ಏನೂ ಇಲ್ಲ. ಸರ್, ಈ ಯಕ್ಷಗಾನ ಬಯಲಾಟಗಳಲ್ಲಿ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದನ್ನು ಉಳಿಸಬೇಕು ಅಂತಾದ್ರೆ ಏನೆಲ್ಲ ಮಾಡಬಹುದು? ಈಗ ಸಮಸ್ಯೆ ಏನು ಅಂತಂದ್ರೆ ಕಾಲಮಿತಿ ಪ್ರಯೋಗಗಳು ಬಂದದ್ರಲ್ಲಿ ಇವುಗಳೆಲ್ಲ ಆದದ್ದು. ಪೂರ್ವ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಕೋಡಂಗಿಯಿಂದ ತೊಡಗಿ ಒಡ್ಡೋಲಗದವರೆಗೆ ಬರಬೇಕಾದ್ರೆ ಕಲಾವಿದ ಅದನ್ನೆಲ್ಲ ಮಾಡಿಕೊಂಡು ಟ್ರೈನಿಂಗ್ ಕಲ್ತುಕೊಂಡು ಬರಬೇಕಿತ್ತು. ಕರೆಕ್ಟ್. ಈಗ ಏನಾಗಿದೆ ಅಂದ್ರೆ ಕಲಿಕಾ ಕೇಂದ್ರಗಳು ಹೆಚ್ಚು ಯಶಸ್ವಿ ಆಗದೆ ಹೋದ್ರು ಕಲಿಕಾ ಕೇಂದ್ರದಿಂದ ಕಲಿತು ಬರ್ತಾರೆ. ಅವರು ಈ ನೀವು ಸ್ತ್ರೀವೇಷವ ಬಾಲಗೋಪಾಲವ ಮಾಡ್ಲಿಕ್ಕೆ ರೆಡಿ ಇರುತ್ತಿಲ್ಲ. ಅವರು ಬರುವುದೇ ನಾಯಕ ಪಾತ್ರ ಮಾಡ್ಲಿಕ್ಕೆ ರಂಗಸ್ಥಳವನ್ನೇ ಇರ್ತಾರೆ. ಇದರ ಪರಿಣಾಮವಾಗಿ ಆ ಪೂರ್ವ ರಂಗದ ಎಲ್ಲ ಭಾಗಗಳು ಅವರು ಆ ಅನುಭವವೇ ಅವರಿಗೆ ಇರೋದು. ಸತ್ಯಕ್ಕೂ ಅವುಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಬಂದಾಗ ಒಬ್ಬ ನಿಜವಾಗಿ ರಂಗಸ್ಥಳದಲ್ಲೇ ಅವನಿಗೆ ಟ್ರೈನಿಂಗ್ ಆಗ್ತಿತ್ತು. ಕರೆಕ್ಟ್. ಸ್ತ್ರೀವೇಷವೋ, ಪೀಠಿಕೆ ಸ್ತ್ರೀವೇಷವೋ, ಬಾಲಗೋಪಾಲ ವೇಷವೋ, ಒಂದೊಂದು ಸ್ಟೆಪ್, 1, 2, 3, 4ನೇ ಕ್ಲಾಸ್ ಇದ್ದಾಗೆ. ಒಡ್ಡೋಲಗಕ್ಕೆ ಬರುವಾಗ ಅವನಿಗೆ ಎಷ್ಟು ಒಂದು SSLC ಆ ತರಹದ ಲೆವೆಲ್ಗೆ ಬಂದು ಮುಟ್ತಿದ್ದ. ಆಮೇಲೆ ಹಿರಿಯರಿಂದೆಲ್ಲ ಕೇಳಿ ಪಾತ್ರಗಳನ್ನು ಹೇಗೆ ಮಾಡಿ ಒಬ್ಬ ಕಲಾವಿದ ಒಂದು 50 ವರ್ಷ ಬದುಕಿ ವೇಷ ಮಾಡ್ತಾನೆ ಅಂತಾದ್ರೆ ಒಂದು 7-8-10 ವರ್ಷಗಳು ಈ ಬಗೆಯ ತಯಾರಿಗೆ ಹೋಗಿರ್ತಿತ್ತು. ಅಂದ್ರೆ ಪರ್ಫೆಕ್ಟ್ ಕಲಾವಿದ ಆಗಿ ಸಿದ್ಧ ಆಗ್ತಿದ್ದ. ಈಗ ಈ ಕಾಲದ ಒಂದು ಹಿನ್ನೆಲೆಯಲ್ಲಿ ಏನಾಗಿದೆ ಅಂದ್ರೆ ಕಾಲಮಿತಿ ಬಂತು, ಅನಿವಾರ್ಯ ಅದು ಕಾಲಮಿತಿ. ಅದು ಮತ್ತೆ ನೀವು ಕೇಳಲಿಕ್ಕಿದ್ದೀವಿ. ಹೌದು ಹೌದು. ಈ ಕಾಲಮಿತಿಯ ಸಂದರ್ಭ ಬಂದು ಒದಗಿದಾಗ ಎಲ್ಲವನ್ನು ಕತ್ತರಿಸಬೇಕಾದ ಅನಿವಾರ್ಯತೆ. ಕಾಲಮಿತಿ ಇಲ್ಲದೆ ಇದ್ದಾಗಲೂ ಬಿಟ್ಟಿದ್ದಾರೆ. ಉದಾಹರಣೆಗೆ ಹನುಮಂತನ ಒಡ್ಡೋರ್ಗೆಲ್ಲ ಮತ್ತೆ ಬಂದು ಮಶಿಷ್ಯ ಹೋಗಿ ಬಿಟ್ಟಿತ್ತು ಮಧ್ಯದಲ್ಲಿ. ಅದು ಅಗತ್ಯ ಇಲ್ಲ ಅಂತಲೋ ಪ್ರಾಯಶಃ ಎಲ್ಲದಕ್ಕೂ ಒಂದು ಪ್ರಧಾನವಾದ ಕಾರಣ ಡೇರೆ ಕಲೆಕ್ಷನ್ ಆಗುವಂತಹ ಆಟಗಳ ಪ್ರಭಾವ. ಜನರಿಗೆ ಯಾವುದು ಬೇಡ ಅಂತ ಇವರೇ ನಿರ್ಣಯಿಸ್ತಾರೆ, ಅದನ್ನೆಲ್ಲ ಬಿಡ್ತಾ ಹೋದದ್ದು. ಜನರಿಗೆ ಯಾವುದು ಬೇಕು ಹೇಳ್ತಾರೆ, ಅದನ್ನೆಲ್ಲ ಸೇರಿಸಿಕೊಳ್ತಾ ಹೋದದ್ದು. ಇದರ ಪರಿಣಾಮವಾಗಿ ಪೂರ್ವರಂಗದ ಅನೇಕ ಭಾಗಗಳು ಅದು ಜನಾಕರ್ಷಣೆಯ ಭಾಗವಲ್ಲ ಎಂಬ ಕಾರಣಕ್ಕೋಸ್ಕರವಾಗಿ ಬಿಡ್ತಾ ಬಂದರು. ಸತ್ಯಕ್ಕೂ ಅದರಲ್ಲಿ ಕಲಿಯಬೇಕಾದ ಅಂಶಗಳು ತುಂಬಾ ಇರ್ತವೆ. ಈಗ ರಾಮನ ಒಡ್ಡೋಲಗ ಅಥವಾ ಸಭಾ ಕ್ಲಾಸು ಅನೇಕರಿಗೆ ಗೊತ್ತೇ ಇಲ್ಲ. ಸಭಾ ಕ್ಲಾಸ್ ಇಂತಿಂಥ ಪಾತ್ರಗಳಿಗೆ ಅಂತ ನಿರ್ಣಯ ಉಂಟು. ಅರ್ಜುನನಿಗೆ, ದೇವೇಂದ್ರನಿಗೆ, ಹೀಗೆ ರಾಮನಿಗೆ, ಈ 3 ಪಾತ್ರಗಳಿಗೆ ಮಾತ್ರ ಸಭಾ ಕ್ಲಾಸ್ ಎಂಬುದು ಟಂಕಿನಲ್ಲಿ ಇರುವಂತಹ ಕ್ರಮ. ಇದಕ್ಕೆ ಬೇರೆ ಪಾತ್ರಗಳಿಗೂ ಕಲ್ತ್ಕೊಂಡ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಅದು ಬರೋದಿಲ್ಲ. ಇಂಥದ್ದು ನಿಬಂಧನೆ ಉಂಟು. ಅದಕ್ಕೇನೋ ಕಾರಣಗಳನ್ನ ಅವರು ಕೊಟ್ಟಿರ್ತಾರೆ. ಹನುಮಂತನ ಒಡ್ಡೋಲಗ, ಬೇರೆ ಬೇರೆ ಪಾತ್ರಗಳು. ನಾನು ಒಡ್ಡೋಲಗ ವೈಭವ ಎಂತಲೇ ರಾಮಚಂದ್ರಾಪುರ ಮಠದಲ್ಲಿ 2 ದಿವಸಗಳ ಒಂದು ಕಾರ್ಯಕ್ರಮ ಒಂದು 6-8 ವರ್ಷಗಳ ಹಿಂದೆ ಆಗಿತ್ತು. ಬಡಗು ಮತ್ತು ತೆಂಕಿನದ್ದು, ಒಂದು ದಿವಸ ಬಡಗಿನದ್ದು, ಇನ್ನೊಂದು ದಿವಸ ತೆಂಕಿನದ್ದು. ನನಗದನ್ನು ನೋಡುವಾಗ ಬೆರಗಾಗಿ ಹೋದೆ. ಇಷ್ಟೊಂದು ಒಡ್ಡೋಲಗ ಇತ್ತಂತೆ. ಕೀಚಕನಿಗೆ ಒಂದು ಬೇರೆ ರೀತಿ ಒಡ್ಡೋಲಗ, ಇಂದ್ರಜಿತುವಿನ ರೀತಿ ಬೇರೆ. ಆಮೇಲೆ ರಂಗಸ್ಥಳ ಪ್ರವೇಶ ಮಾಡಬೇಕಾಗಿದ್ದರೆ ಬಡಗಿನಲ್ಲಿ ಎಲ್ಲ ಕಲಾವಿದರು ದೀಪ ಎಲ್ಲ ಹಿಡ್ಕೊಂಡು ಬಂದು ರಂಗಸ್ಥಳದ ಮೇಲೆ ಇಟ್ಟು ಒಂದು ಬಿಳಿ ಡ್ರೆಸ್ನಲ್ಲಿ ಕೂತ್ಕೊಳ್ಳುವಂಥದ್ದು ಒಂದು ವಿಭಾಗ ಬೇರೆ. ಆಮೇಲೆ ಕಂದರನ ಒಡ್ಡೋಲಗ, ಅವರಿಗೊಂದು ಬೇರೆ ಪದ್ಯ ಉಂಟು. ದಾಶರಾಜ ಮುಂತಾದಂತಹ ಪಾತ್ರಗಳಿಗೆ, ಕಂದರದಂತಹ ಪಾತ್ರಗಳಿಗೆ ಒಡ್ಡೋಲಗ. ಗೋವಿಂದ ಭಟ್ರು ತೆಂಕಿನ ಇದನ್ನು ಬಡಗಿನಲ್ಲಿ ಸಂಜೀವ ಸುವರ್ಣರು ಮಾಡಿದ್ರು. ಅದನ್ನು ಬಹಳ ಸೊಗಸಾಗಿ ಇಡೀ 2 ದಿವಸ ಬಣ್ಣದ ಪಾತ್ರಗಳಿಗೆ ಬೇರೆ ಬೇರೆ ರೀತಿಯ ಒಡ್ಡೋಲಗಗಳೆಲ್ಲ ಉಂಟು. ಅದೆಲ್ಲ ಈಗ ನಮ್ಮ ಲುಪ್ತಾಗಿ ಹೋಯ್ತು. ಯಾಕೆ ಅಂತಂದ್ರೆ ಈಗ ರಂಗಸ್ಥಳಕ್ಕೆ ಅಗತ್ಯ ಇಲ್ಲ ಅಂತ ನಾವು ಅದನ್ನ
ಬಿಡ್ತಾ ಬಂದದ್ದು ಒಂದು. ಮತ್ತು ಕಲಾವಿದರಿಗೂ ಅವ್ರು ಮಾಡ್ಲಿಕ್ಕೆ ಗೊತ್ತಿಲ್ಲಲ್ಲ, ಹಳೆಯ ಕಲಾವಿದರು ಮಾತ್ರ ಅದನ್ನು ಮಾಡಬಲ್ಲರು, ನೋಡಿದ್ದಾರೆ, ಕಲ್ತವರಿದ್ದಾರೆ. ಈಗ ನಾನು ಮೊದಲು ಹೇಳಿದ್ದಕ್ಕೆ ರಂಗಸ್ಥಳಕ್ಕೆ ನೇರವಾಗಿ ಪ್ರವೇಶ ಮಾಡಿದಂತಹ ಕಲಾವಿದರಿಗೆ ಬಂದಿರುವುದಿಲ್ಲ. ಹಾಗಾಗಿ ಅದನ್ನು ಹೇಗೆ ಮಾಡಬೇಕು ಅಂತಲೂ ನನಗೆ ಗೊತ್ತಿರುವುದಿಲ್ಲ. ಬಣ್ಣಗಾರಿಕೆಯೂ ಬೇರೆ ತರ ಉಂಟು. ಈಗ ಹನುಮಂತನ ಬಣ್ಣ ಈಗ ನಾಟಕದ ಮಾಡೋದಷ್ಟೇ ಹೊರತು ರಂಗಸ್ಥಳದ ಮಾಡೋದಿಲ್ಲ. ಯಕ್ಷಗಾನದ ಹನುಮಂತ ಮಾಡೋದಿಲ್ಲ. ಬಹಳ ಚೆನ್ನಾಗಿದೆ ಅದು. ಈ ಬಗೆಯ ವಿನ್ಯಾಸಗಳು ಸ್ವಲ್ಪ ಬೇಕು, ಆದ್ರೂ ಸ್ವಲ್ಪ ತೋರಿಸುವ ಮಟ್ಟಿಗಾದ್ರೂ, ಈ ಕಾಲಮಿತಿ ಎಂಬುದು ಅನಿವಾರ್ಯ ಅಂತ ಆದ್ರೂ ಕೂಡ ತೋರಿಸುವ ಮಟ್ಟಿಗಾದ್ರೂ ಆಯಾ ಪಾತ್ರಗಳು ಬಂದಾಗಲಾದ್ರೂ ಆ ಡೋಲ್ಕವನ್ನು ಮಾಡಿ ಉಳಿಸಬಹುದು ಅಂತ ಕಾಣಿಸ್ತದೆ. ಈ ಸಂಗೀತದ ಆಲಾಪನೆ, ಅತಿ ಲಂಬಿತ ಪದಗಳು ಯಕ್ಷಗಾನಕ್ಕೆ ಅಂದ್ರೆ ಬಯಲಾಟಕ್ಕಾಗ್ಬೋದು ಅಥವಾ ತಾಳಮದ್ದಲೆಗಾಗ್ಬೋದು, ಎಷ್ಟರ ಮಟ್ಟಿಗೆ ಅದು ಹಿತ ಅಂತ ಅನ್ನಿಸ್ತದೆ? ಸತ್ಯ ಕೇಳಬೇಕಾದ್ರೆ ಆಲಾಪನೆ ಎಂಬುದು ಬಂದದ್ದು ಹೇಗೆ ಎಂಬುದೇ ನನಗೆ ಬಹಳ ಒಂದು ತಲೆನೋವಿನ ವಿಷಯ. ಈಗ ನೃತ್ಯಗಳು ಕೂಡ ಹಾಗೆ, ಆಲಾಪನೆ ಒಂದೇ ಅಲ್ಲ, ನೃತ್ಯಗಳು. ಮೊನ್ನೆ ಒಂದು ಆಟ ನೋಡಿದೆ ನಾನು, ತಿಲೋತ್ತಮೆ ಅಂತ ಒಂದು ಪಾತ್ರ, ಅರ್ಧ ಗಂಟೆಯ ನೃತ್ಯ, ಒಂದೇ ವಾಕ್ಯದ ಅರ್ಥ. ಯಾಕೆಂದ್ರೆ ನಾವು ಅರ್ಧ ಗಂಟೆ ಕುಣಿದವನಿಗೆ ಮತ್ತೆ 10 ನಿಮಿಷ ಮಾತಾಡ್ಲಿಕ್ಕೆ ಖಂಡಿತಕ್ಕೂ ಆಗೋದಿಲ್ಲ. ಮತ್ತೆ ಕಲಾವಿದನಿಗೂ ಗೊತ್ತಿರೋದು ಕುಣಿತ ಮಾತ್ರ, ಮಾತಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಆದ್ರೆ ಅಸಮತೋಲನ, ಆಲಾಪನೆಯಿಂದ ಆದ ದೊಡ್ಡ ನಷ್ಟ ಏನಂತಂದ್ರೆ ತಾಳಮದ್ದಲೆಗೆ ಬಹಳ ಪೆಟ್ಟು ಬಿದ್ದಿದೆ. ಹೌದು, ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಆಲಾಪನೆಯಿಂದ. ಯಾಕಂದ್ರೆ ಒಂದು ಭಕ್ತಿಯ ಪಾತ್ರದ ಒಂದು ಪದ್ಯ, ಖಂಡನು ದಶವದನ ರಾವಣವದೇ ಪದ್ಯ ಅಂತ ಇಟ್ಟುಕೊಳ್ಳಿ. ನಾನು ಇದನ್ನು ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರಿಗೆ ಕೇಳಿದ್ದೇನೆ. ಅದು ಬೆಳಿಗ್ಗೆಗೆ ಬರ್ತದೆ ಆ ಪಾತ್ರ. ಕಲಾವಿದರು ವಿದ್ವಾನ್ ಗಣಪತಿ ಭಟ್ರು ಯಾರೋ 3/4 ಗಂಟೆ ಹಾಡಿದರು, ಚೆನ್ನಾಗಿ ಹಾಡಿದರು. ಈಗ ಸಂಗೀತವನ್ನ 3/4 ಗಂಟೆಯನ್ನು ಕೇಳಿದ ಮೇಲೆ ಆಮೇಲೆ ರಾವಣ ಎಷ್ಟೇ ಅರ್ಥ ಹೇಳಿದರೂ ಆ ಸಂಗೀತವನ್ನು ಕೇಳಿದ ಕಿವಿಗಳಿಗೆ ಆ ಅರ್ಥ ರುಚಿಸ್ತದೆಯೇ? ಅದು ಪೇಲವಾಗಿ ಬಿಡುತ್ತದೆ. ಯಾವುದಾದ್ರೂ ಒಂದು ಅತಿಯಾದಾಗ ಏನಾಗುತ್ತೆ, ಇನ್ನೊಂದು ಗೌಣ ಆಗಿಬಿಡುತ್ತೆ. ಅದು ಎಂತಹ ಅರ್ಥಧಾರಿಗಳೇ ಅರ್ಥ ಹೇಳಿದ್ರು ಕೂಡ ಇಷ್ಟುದ್ದ ಸಂಗೀತ ಕಚೇರಿಯ ನಂತರ ಈಗ ಭಾವಗೀತೆ ಸ್ಪರ್ಧೆಯನ್ನು, ಭಾಷಣ ಸ್ಪರ್ಧೆಯನ್ನು ಒಟ್ಟಿಗೆ ಇಟ್ಟಾಗ್ತದೆ. ಆ ಕಾರಣದಿಂದಾಗಿ ಎಲ್ಲವೂ ಒಂದು ಮಿತವಲ್ಲಿರಬೇಕು. ಸಂಗೀತ ಹಿತಕ್ಕೆ ಎಷ್ಟು ಅಷ್ಟಕ್ಕೆ ಬೇಕು, ಅರ್ಥಗಾರಿಕೆ. ಯಾಕೆ ನಾನು ತಾಳಮದ್ದಲೆಗೆ ದೊಡ್ಡ ಪೆಟ್ಟು ಹೇಳಿದ್ದು ಅದಕ್ಕೋಸ್ಕರ. ಬಯಲಾಟದಲ್ಲಿ ಆಗುವಾಗ ಏನಾಗುತ್ತೆ, ಅಷ್ಟೆಲ್ಲ ಮಾಡೋದಿಲ್ಲ ಅವರು ಮಾಡ್ಲಿಕ್ಕೆ. ಯಾಕೆಂದ್ರೆ ಬಯಲಾಟದಲ್ಲಿ ಹಾಗೆ ಮಾಡ್ಬೇಕಾದ್ರೆ ಕಲಾವಿದ ಏನಾದ್ರು ರಂಗಸ್ಥಳದಲ್ಲಿ ಮಾಡ್ತಾ ಇರ್ಬೇಕಲ್ಲ. ಇವರು ಆಲಾಪನೆ ಹೊತ್ತಿಗೆ ಅವೇ ಏನ್ ಮಾಡ್ತಾರೆ, ಅದು ಅವರಿಗೆ ಅಷ್ಟೇ ಎಚ್ಚರ ಇರ್ತದೆ. ಈ ಆಲಾಪನೆ ಹೆಚ್ಚು ಬಂದದ್ದು ಎಲ್ಲಿ ಅಂದ್ರೆ ಈಗ ತಾಳಮದ್ದಲೆಯಲ್ಲಿ. ಅಲ್ಲಿ ಕಲಾವಿದ ಏನು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಕೂತು ವಿಳ್ಳೆ ಹಾಕೋದು. ಆದ್ರಿಂದ ಅವು ಈ ಸಂದರ್ಭವನ್ನು ಬಳಸಿಕೊಂಡು ದೀರ್ಘವಾಗಿ ಒಂದು 3 ಗಂಟೆಯ ಪ್ರಯೋಗದಲ್ಲಿ 1.5-2 ಗಂಟೆ ಹೊತ್ತು ಭಾಗವತರೇ ಎಳತೆಗೆದದ್ದು ಕೂಡ ನಾನು ನೋಡಿದ್ದೇನೆ. ಅದು ಕೈಯೋ ಕಾಲ ಉದ್ದ ಆದಾಗುತ್ತದೆ ಅಷ್ಟೇ, ಇಡೀ ದೇಹದ ಒಂದು ಅವಯವ ಪೂರ್ಣ ಆಗೋದಿಲ್ಲ. ಆದ್ರಿಂದ ಈ ಆಲಾಪನೆ ಬಹಳ ಕೆಟ್ಟದ್ದೇ, ಒಳ್ಳೇದಲ್ವೇ ಅಲ್ಲ. ಮತ್ತೆ ಅದು ಯಕ್ಷಗಾನದ ಮಟ್ಟಿನಲ್ಲಿ ಇರುವುದೂ ಇಲ್ಲ. ಯಕ್ಷಗಾನದ ಮಟ್ಟ ಅಲ್ಲ ಅದು. ಯಕ್ಷಗಾನಕ್ಕೊಂದು ಮಟ್ಟು, ಪದ್ಯದ ಲಯ ಹೀಗೆ ಅಂತ ಉಂಟುಂಟು, ಇದು ಹೀಗೆ ಹೇಳಿದ್ರೆ ಚಂದ ಅಂತ ಉಂಟು. ಬಲಿಪ ಸಂತತಿಯವರನ್ನು ಬಿಟ್ಟರೆ ಮತ್ತೆ ಯಾರು ಕೂಡ ಯಕ್ಷಗಾನ ತೆಂಕಿನಲ್ಲಿ ಈಗ ಆ ಪದ್ಧತಿಯಲ್ಲಿ ಹಾಡುವುದನ್ನು ನಾನು ಕಾಣಲಿಲ್ಲ. ಹೌದು. ಆದ್ರಿಂದ ಯಕ್ಷಗಾನಕ್ಕೂ ಪೆಟ್ಟು ಮತ್ತು ತಾಳಮದ್ದಲೆಗೂ ಪೆಟ್ಟು ಏಕಕಾಲಕ್ಕೆ ಈ ಆಲಾಪನೆಗಳಿಂದಾಗಿ ನನಗನಿಸಿದೆ. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ, ಕವಿಗೋ ಅಥವಾ ವ್ಯವಸ್ಥಾಪಕರಿಗೋ? ಮೂವರಿಗೂ ಕೂಡ ಇದೆ. ಅದು ಬೇರೆ 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 ಪ್ರಮಾಣದಲ್ಲಿದೆ. ಉದಾಹರಣೆಗೆ ಕವಿ, ಈಗ ನೀವು ಭಾಗವತರಂತ ಕೂಡ ಸಾಮಾನ್ಯವಾಗಿ ನಮ್ಮಲ್ಲಿ ರಂಗ ನಿರ್ದೇಶನ ಭಾಗವತರದ್ದು ಅಂತಲೇ ನಮ್ಮ ಪ್ರಾಚೀನ ಕಾಲದಿಂದಲೂ ನಿರ್ದೇಶಕ ಎಂದರೆ ಭಾಗವತ ಅಂತಲೇ. ಯಾಕೆಂದ್ರೆ ಪಾತ್ರ ಹಂಚುವುದು, ಯಾರು ಎಂತಹ ಪಾತ್ರಗಳನ್ನ ಮಾಡಬಹುದು ಅಂತ ನೋಡುವುದು. ಕರೆಕ್ಟ್. ಇಂಥವನು ಇಂತಿಂಥ ಪಾತ್ರ ಅವನು ಸರಿ ಮಾಡದೆ ಆದ್ರೆ ಮರುದಿವಸ ಅದನ್ನ ಪಾತ್ರವನ್ನು ಬದಲಾಯಿಸುವುದು, ಇಂತಿಂಥ ರೀತಿಯಲ್ಲಿ ಹೋಗಬೇಕು, ಇದಕ್ಕೆ ಅರ್ಥ ಹೀಗೆ ಮುಂತಾದವುಗಳನ್ನು ಅವನು ಕೂರಿಸಿಕೊಂಡು ಹೇಳುವುದು. ಅಗ್ರಿ ಭಾಗವತರು ಬಹಳ ದೊಡ್ಡ ಒಳ್ಳೆಯ ನಿರ್ದೇಶಕರಾಗಿದ್ದರು ಅಂತ ನಾನು ಕೇಳಿದ್ದೇನೆ. ಇದು ಭಾಗವತ ಪ್ರಧಾನವಾಗಿ ನಿರ್ದೇಶಕ. ಇನ್ನು ರಂಗಸ್ಥಳ ಯಜಮಾನನಾಗಿದ್ದವರು ಕೆಲವು ಸಾರಿ ನಿರ್ದೇಶಕನ ಕ್ವಾಲಿಟಿ ಇದ್ದಿರಬಹುದು. ತಪ್ಪು ಮಾಡಿದಾಗ ಅವರನ್ನ ಈ ವಿಠಲ ಶೆಟ್ಟರೆಲ್ಲ ಹಾಗೆ ಮಾಡ್ತಿದ್ರಂತೆ, ಸರಿ ಆಗಲಿಲ್ಲ, ಇದು ಹೀಗೆ ಮಾಡಬೇಕು, ಈ ತರ ಮಾಡಬೇಕು, ಅದು ಇರಬೇಕು ಅವನಿಗೆ. ಯಾಕೆಂದ್ರೆ ಯಜಮಾನಾದವನಿಗೆ ಜವಾಬ್ದಾರಿ ಇರೋದ್ರಿಂದ ಕಲಾವಿದ ಹೇಗೆ ಮಾಡ್ತಾನೆ ಎಂಬುದರ ಅರಿವು ಆತನಿಗೆ ಇರಬೇಕಾಗ್ತದೆ. ಇದು ಹೀಗೆ ಮಾಡುವಂತ ಅವನಿಗೂ ಹೇಳಲಿಕ್ಕೆ ಗೊತ್ತಿದ್ರೆ ಬಹಳ ಒಳ್ಳೆಯದು. ಕರೆಕ್ಟ್. ಕವಿ ಆನುಷಂಗಿಕವಾಗಿ ಫುಲ್ ಅಲ್ಲ, ಯಾಕೆಂದ್ರೆ ಕವಿಯ ಕೈಯಲ್ಲಿ ಯಾವ ನಿಯಂತ್ರಣ ರಂಗಸ್ಥಳದ್ದು ಇರೋದಿಲ್ಲ. ಅವನೊಂದು ಪ್ರಸಂಗವನ್ನು ರಚನೆ ಮಾಡಿ ಕೊಡಬಹುದು, ಕೊಟ್ಟಲ್ಲಿಗೆ ಅವನ ಕೆಲಸ ಮುಗೀತದೆ. ಅದನ್ನು ಪ್ರದರ್ಶಿಸುವಲ್ಲಿ ಅವನ ಕೈವಾಡ ಏನೋ ಅಲ್ಲಿ ಇರೋದಿಲ್ಲ. ಆದ್ರೆ ಅವ ಒಂದಷ್ಟು ಮಾಡಬಹುದು. ಈ ಪದ್ಯ ಹೀಗೆ ಹಾಡಬೇಕು, ಈ ಪದ್ಯ ಹೀಗೆ ಹೇಳಿದ್ರೆ ಚಂದ, ನಾನು ಬರೆಯುವಾಗ ಈ ಪದ್ಯವನ್ನು ಈ ದೃಷ್ಟಿ ಇಟ್ಟುಕೊಂಡು ಬರೆದಿದ್ದೇನೆ, ರಂಗಸ್ಥಳದಲ್ಲಿ ಈ ಬಗೆಯ ಮಾತುಗಾರಿಕೆ ಬರಬೇಕು, ಇದು ನನ್ನ ಪ್ರಸಂಗಕ್ಕೆ ನಾನು ಇಟ್ಟುಕೊಂಡಂತಹ ಆಶೆ, ಇಷ್ಟನ್ನ ಭಾಗವತರು ಮತ್ತು ವೇಷಧಾರಿಗಳಲ್ಲಿ ಹೇಳಬಹುದು.
ಹಾಗಾಗಿ ಒಂದು ಹಂತದಲ್ಲಿ ಅವನೊಂದು 25% ಏನಾಗ್ತದೆ, ಅವನು ಕೂಡ ನಿರ್ದೇಶಕನೇ ಆಗಿರ್ತಾನೆ. ಆದರೆ ಪ್ರಧಾನವಾಗಿ ನಿರ್ದೇಶನ ಇರೋದು ಭಾಗವತನ ಕೈಯಲ್ಲಿ. ಉಳಿದಂತೆ ಈ ಮೂವರದು ಹೊಣೆಗಾರಿಕೆ ಉಂಟು. ಏನೋ ಒಂದು ಬರೆದು ಹಾಕಿದ್ರೂ ಆಗೋದಿಲ್ಲ. ಸರ್, ಈ ತಾಳಮದ್ದಳೆಯ ಉಗಮದ ಬಗ್ಗೆ ಐತಿಹ್ಯ ಹೇಳ್ಬೋದಾ? ಯಾವ ರೀತಿ ಅದು ಶುರುವಾಯಿತು, ಹೇಗೆ, ಏನು? ಇದಕ್ಕೆ 2 ಬಗೆಯ ವಿಚಾರಗಳಿವೆ. ಒಂದು, ಬಯಲಾಟದ ವೇಷಧಾರಿಗಳಿಗೆ ಮಳೆಗಾಲದಲ್ಲಿ ಕೃಷಿ ಕೆಲಸಗಳು ಇತ್ಯಾದಿಗಳಿದ್ದು ಬೇಸಿಗೆ ಆಟಕ್ಕೆ ಬೇಕಾಗುವ ಒಂದು ತಯಾರಿ ಅರ್ಥಗಾರಿಕೆಗೆ ಬೇಕಿತ್ತು. ಯಾಕೆಂದ್ರೆ ತಾಳಮದ್ದಲೆಯ ಯಕ್ಷಗಾನದಲ್ಲಿ ಅರ್ಥಗಾರಿಕೆ ಎಂಬುದು ಬಾಯಿಪಾಠ ಅಲ್ಲ. ಕಾಶು ಅವನಿಗೆ ಪುರಾಣ ಜ್ಞಾನ ಮತ್ತು ಪ್ರಸಂಗದ ಪದ್ಯಗಳ ನಡೆ, ಅದರ ಮೇಲೆ ಅವನು ಮಾತಾಡಬೇಕು. ಸಂದರ್ಭದಲ್ಲಿ ಮೊದಲಿಂದಲೂ ಇದನ್ನು ಹಾಗೆಯೇ ಬಂದ ಕ್ರಮ. ಯಾವ ಕಾಲದಲ್ಲೂ ಇದು ಬಾಯಿಪಾಠದ ಅರ್ಥ ಅಲ್ಲ. ಹೌದು. ಅದರ ಒಂದು ತಯಾರಿಗೆ ಮಳೆಗಾಲದಲ್ಲಿ ತಾಳಮದ್ದಲೆಗಳು ಇರಬೇಕು ಅಂತ ಒಂದು. ಇನ್ನೊಂದು, ಮೊದಲು ತಾಳಮದ್ದಲೆಯೇ ಇದ್ದದ್ದು. ಈಗ ಬೇರೆ ಬೇರೆ ರೀತಿಯ ಪುರಾಣ ವಾಚನಗಳೆಲ್ಲ ಇದ್ದ ಹಾಗೆ ಅದಕ್ಕೊಂದು ಬಹಳ ಚಂದವಾದ ವಿಶ್ಲೇಷಣೆಗಳುಂಟವೆ. ಉದಯ ಅವರ ಮಾಧವಾಚಾರ್ಯರೆಲ್ಲ ಅವರ ಒಂದು ಇದರಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಮತ್ತು ನನ್ನ ಒಂದು ಪ್ರಸಂಗದಲ್ಲಿ ಅವರು ಶುಕ್ರ ಸಂಜೀವಿನಿ ಪೀಠಿಕೆಯಲ್ಲಿ ಕೂಡ ಅದನ್ನು ಬರೆದಿದ್ದಾರೆ. ಮೊದಲು ಹೇಗಿತ್ತು ಎಂದ್ರೆ, ಈಗ ಪುರಾಣಗಳನ್ನು ವಾಚಿಸ್ತಿದ್ರು. ಆ ಪುರಾಣ ವಾಚನ ಕ್ರಮವೇ ಮತ್ತೆ ಅದು ಪಾತ್ರಗಳಾಗಿ ಒಬ್ಬನೇ ಮಾಡುವ ಪುರಾಣ ವಾಚನವನ್ನ ಬೇರೆ ಬೇರೆ ವ್ಯಕ್ತಿಗಳು ಪ್ರಸಂಗ ಅಂತ ಬರೆದಿಟ್ಟುಕೊಂಡು ಬೇರೆ ಬೇರೆ ವ್ಯಕ್ತಿಗಳು, ಕೌರವ ಒಬ್ಬ, ಕೃಷ್ಣ ಒಬ್ಬ, ಈ ಬಗೆಯ ಸ್ವರೂಪ ಬಂದು ಮಾತಾಡಲಿಕ್ಕೆ ತೊಡಗಿದರು. ಇದೇ ತಾಳಮದ್ದಲೆ ಆಯಿತು. ಹಾಗಾಗಿ ತಾಳಮದ್ದಲೆಯೇ ಯಕ್ಷಗಾನಕ್ಕಿಂತಲೂ ಪ್ರಾಚೀನ. ಈ ಒಂದು ಉಂಟು. ಕುರುಗೋಡು ಶಾಸನ ಮುಂತಾದವುಗಳಲ್ಲಿ ತಾಳಮದ್ದಲೆ ಹಾಕುವುದು ಮುಂತಾದವುಗಳೆಲ್ಲ ಆಟದಲ್ಲುಂಟು. ತಾಳಮದ್ದಲೆ ಅದರ ಅರ್ಥ ಇದಲ್ಲ. ಮೊದಲು ಏನೋ ಜಾಗಟೆ ಮತ್ತು ಇದನ್ನು ಬಡಿದು ತಾಳಮದ್ದಲೆ ಹಾಕುವುದು ಅಂತ ಒಂದು ಕ್ರಮ ಇತ್ತಂತೆ. ಹಾಗಾಗಿ 2 ಬಗೆಯ ಧೋರಣೆ ಉಂಟು. ಮೊದಲು ತಾಳಮದ್ದಲೆ ಇದ್ದು ಆಮೇಲೆ ಅದು ಬಯಲಾಟವಾಗಿ ಮತ್ತೆ ವೇಷ ಹಾಕಿ ವೇಷ ಕಟ್ಟಿಕೊಂಡಿದ್ರು ಅಂತ. ಇನ್ನೊಂದು ವೇಷಕ್ಕಾಗಿ ತಾಳಮದ್ದಲೆ ಅಂತ. 2 ಬಗೆಯೂ ಊಹೆಗಳಷ್ಟೇ. ಅದಕ್ಕೆ ಬೇಕಾಗುವಂತ ಆಧಾರಗಳೇನು ನಮಗೆ ಯಾವುದು ಸಿಗೋದಿಲ್ಲ. ತಾಳಮದ್ದಲೆ ಉಗಮ ಈ ಯಾವುದೋ ಒಂದು ರೀತಿಯಲ್ಲಿ ಆಗಿರಬಹುದು ಅಂತ ನಮಗೆ ಅನ್ನಿಸ್ತದೆ. ಅದು ಒಂದು ಒಳ್ಳೆಯ ಸಮರ್ಥನೆಯ ವಿಷಯ ಅಂತಂದ್ರೆ, ಪುರಾಣ ವಾಚನವು ತಾಳಮದ್ದಲೆಯಾಗಿ ಬದಲಾದದ್ದು ಎಂಬುದುಂಟಲ್ಲ. ತಾಳಮದ್ದಲೆಯ ಹಿನ್ನೆಲೆಯಲ್ಲಿ ಯೋಚಿಸಿದ್ರೆ ಬಹಳ ಒಳ್ಳೆಯದು, ಮೆಚ್ಚುವರಿಗೆ. ಈ ತರಹದಲ್ಲಿ ಮತ್ತೆ ಬಂದು ಆಮೇಲೆ ಅದೇ ಡೆವಲಪ್ ಆಗಿ ಆಮೇಲೆ ಏನು ವೇಷ ಬಂತು ಎಂಬ ಒಂದು ಸ್ವರೂಪ. ಇದು ಹೆಚ್ಚು ಸೂಕ್ತ ಅಂತಲೂ ಕಾಣಿಸ್ತದೆ ಪಕ್ಕನ ನೋಡುವಾಗ, ಹೌದಿರಬಹುದೇನೋ ಎಂಬ ರೀತಿಯಲ್ಲಿ. ಆದರೆ ನಮಗೇನು ಅದಕ್ಕೆ ಬೇಕಾಗುವ ಆಧಾರಗಳೆಂಥದ್ದು ಸಿಗೋದಿಲ್ಲ. ಯಕ್ಷಗಾನ ತಾಳಮದ್ದಲೆಯ ಮೂಲ ಉದ್ದೇಶ ಏನಿರಬೇಕು? ಪುರಾಣಗಳನ್ನು ಜನರಿಗೆ ತಿಳಿಸುವುದು. ಯಾಕೆಂದ್ರೆ ಎಲ್ಲವನ್ನು ಓದಲಿಕ್ಕೆ ನಮ್ಮ ಸಾಮಾನ್ಯ ಜನರಿಗೆ ಆಗ್ತಿರ್ಲಿಲ್ಲ, ಅಕ್ಷರಾಭ್ಯಾಸ ಇರಲಿಲ್ಲ. ಹೌದು. ವಿದ್ಯಾವಂತರಾಗಿರುವ ವ್ಯಕ್ತಿಗಳು ಭಾರತ, ರಾಮಾಯಣ ಮುಂತಾದ ಕಥೆಗಳನ್ನು ಓದಿ ಜನರಿಗೆ ಅದನ್ನು ತಲುಪಿಸಲಿಕ್ಕೆ, ನನಗೆ ಮೊದಲೇ ಹೇಳಿದ್ನಲ್ಲ, ಭಾರತ ವಾಚನ ಕ್ರಮ ಇತ್ತು. ಹರಿಕಥಾ ಕ್ರಮ ಮತ್ತೆ ಬಂತೋ ಏನೋ, ಅಂತೂ ಭಾರತ ವಾಚನವನ್ನು ಮಾಡಿ ಮಳೆಗಾಲದಲ್ಲಿ ದೇವಸ್ಥಾನಗಳಲ್ಲಿ ಪುರಾಣಿಕರು ಅಂತಲೇ ಅವರಿಗೊಂದು ವರ್ಗ ಇತ್ತು. ಅವರು ಅದನ್ನು ಹೇಳ್ತಾ ಇದ್ರು, ಜನರು ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ರು. ಆವಾಗ ಮಹಾಭಾರತ, ರಾಮಾಯಣ ಮುಂತಾದವುಗಳ ಕಥೆ ಜನರಿಗೆ ತಿರುಗ್ತಿತ್ತು. ಯಕ್ಷಗಾನದ ದೃಷ್ಟಿಯೋದೆ ನಮ್ಮಲ್ಲಿ ಮೊನ್ನೆಯವರೆಗೂ ಕೂಡ ಸಾಮಾನ್ಯ ಜನರಿಗೆ ಪುರಾಣಗಳನ್ನು ಓದಿ ಪುರಾಣ ಗೊತ್ತಿರೋದಲ್ಲ, ಆಟ ನೋಡಿಯೇ ಪುರಾಣ ಗೊತ್ತಿರೋದು. ಹೌದು. ರಾಮಾಯಣ ಮಹಾಭಾರತ ಕಥೆಯು ನಿರಕ್ಷರಿಯಾಗಿರುವ ವ್ಯಕ್ತಿಗೂ ಗೊತ್ತಿತ್ತು. ಅಂದ್ರೆ ಒಂದು ರೀತಿಯಲ್ಲಿ ಪುರಾಣಗಳನ್ನ ಶೈಕ್ಷಣಿಕವಾಗಿ ಬೆಳೆಸುವಲ್ಲಿ ತಾಳಮದ್ದಲೆ ಪೂರಕವಾದ ಒಂದು ಸಹಾಯವನ್ನು ಒದಗಿಸಿತು. ಪ್ರಾಯಶಃ ಅದು ಬಂದ ಉದ್ದೇಶವಾಗಿ ಈಗಿನಾಗೆ 96 ಬಗೆಯ ಎಷ್ಟೆಷ್ಟೋ ರೀತಿಯ ಈ ಮನರಂಜನಾ ಮಾಧ್ಯಮಗಳೇ ಇಲ್ಲದೆ ಇದ್ದ ಕಾಲ ಏನಾದರೂ ಒಂದು ಮನರಂಜನಾ ಮಾಧ್ಯಮ ಅವರಿಗೆ ಬೇಕಾಗಿತ್ತು. ಮತ್ತೊಂದು ಧರ್ಮ ಮುಂತಾದವುಗಳ ಹಿನ್ನೆಲೆ, ಜನರು ಒಳ್ಳೆಯವರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಈ ಎಲ್ಲ ಹಿನ್ನೆಲೆಯಲ್ಲಿ ಪುರಾಣಗಳ ಕಥೆಗಳ ಆದರ್ಶಗಳು ಜನರಿಗೆ ತಲುಪಬೇಕಾದ ಅಗತ್ಯ ಇತ್ತಾದ್ದರಿಂದ ಪ್ರಾಯಶಃ ತಾಳಮದ್ದಲೆ ಹುಟ್ಟಿಕೊಳ್ಳಲಿಕ್ಕೆ ಅದು ಒಂದು ಕಾರಣ. ತಾಳಮದ್ದಲೆಯ ಮೂಲಕ ಜನರನ್ನು ತಲುಪಲಿಕ್ಕಾಗ್ತದೆ ಎಂಬ ಕಾರಣಕ್ಕಾಗಿ ಆ ದೃಷ್ಟಿಯಿಂದಲೂ ನಮೀಗ ಆ ಪುರಾಣ ವಾಚನವೇ ಪಾತ್ರಗಳಾಗಿ ಬದಲಾದರೂ ತಾಳಮದ್ದಲೆಗೆ ಎಂಬುದಕ್ಕೆ ಸ್ವಲ್ಪ ಪೂರಕವಾಗಿ ಬರ್ತದೆ ಎಂಬುದನ್ನು ನಾವು ಗಮನಿಸಿ. ಪ್ರಾಯಶಃ ಇದ್ರ ಹಿನ್ನೆಲೆ ಇರಬೇಕದು. ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಯ ಮುಖ್ಯ ಗುಣಲಕ್ಷಣಗಳು ಏನಿರಬೇಕು? ಪುರಾಣಗಳ ಜ್ಞಾನ ಬಹಳ ಮುಖ್ಯವಾಗಿ ಬೇಕಾಗಿರುವುದು. ಬರೀ ಪ್ರಸಂಗ ಮಾತ್ರ ಅಲ್ಲ, ಅವನ ಅಧ್ಯಯನದ ವಿಸ್ತಾರ ಬಹಳ ದೊಡ್ಡದಿರಬೇಕು. ತಾಳಮದ್ದಲೆಯ ಅರ್ಥಧಾರಿ ಮತ್ತು ಬಯಲಾಟದ ವೇಷಧಾರಿ ಈಗ ಸಂಪೂರ್ಣವಾಗಿ ಬದಲಾದದ ರೀತಿ ಕಾಣಿಸ್ತೇವೆ ನಾವು. ವೇಷಧಾರಿಗಳಲ್ಲಿ ಕೇಳಿದ್ರೆ, ಅಯ್ಯೋ ತಾಳಮದ್ದಲೆಯ ನಾನು ಬರುವುದಿಲ್ಲ ಸ್ವಾಮಿ, ಬಹಳ ಕಷ್ಟ ಆಗ್ತದೆ, ಆಗುವುದಿಲ್ಲ ಅಂತ 40-50 ವರ್ಷ ಸರ್ವಿಸ್ ಆದವರು ಕೂಡ ಹೇಳ್ತಾರೆ.
ಒಬ್ಬ ಅರ್ಥಧಾರಿಗಳಲ್ಲಿ ವೇಷಧಾರಿ ಒಬ್ಬರಲ್ಲಿ ಕೇಳಿದೆ, ತಾಳಮದ್ದಲೆಗೆ ಬರ್ತೀರಾ? ಒಳ್ಳೆ ವೇಷ ಮಾಡುವರು ಅವರು. ಆದರೆ ಇಲ್ಲ, ತಾಳಮದ್ದಲೆ ನನ್ನಿಂದ ಆಗುವುದಿಲ್ಲ ಅಂತ. ಈಗಲೂ ನೂರಾರು ವೇಷಗಳನ್ನು ಮಾಡುವ ಒಳ್ಳೆಯ ಕಲಾವಿದ ತಾಳಮದ್ದಲೆ ಆಗುವುದಿಲ್ಲ ಹೇಳ್ತಾರೆ. ಯಾಕೆಂದ್ರೆ ತಾಳಮದ್ದಲೆಯ ಒಟ್ಟು ಸ್ವರೂಪಗಳೇ ಅಧ್ಯಯನದ ಮೇಲೆ ಬೆಳೆದದ್ದು. ನಾನು ಹೀಗೊಂದು ಲೇಖನ ಕೂಡ ಕಣಿಪುರ ಪತ್ರಿಕೆಯಲ್ಲಿ ಬರೆದಿದ್ದೇನೆ, ತಾಳಮದ್ದಲೆಯ ವೈಶಿಷ್ಟ್ಯಗಳೇನು ಎಂಬುದರಲ್ಲಿ. ಆ ವೈಶಿಷ್ಟ್ಯಗಳಲ್ಲಿ ಒಂದು ಏನು ಅಂತಂದ್ರೆ, ತಾಳಮದ್ದಲೆಯ ಕಲಾವಿದ ಪ್ರಸಂಗ ಓದಿರಬೇಕು, ಅದೇ ಮೂಲ. ಅದೊಂದು ಆ ಪದ್ಯದ ಚೌಕಟ್ಟಿನ ಒಳಗೆ ಅವ ಇರಬೇಕು. ಹಾಗಿಂತ ಪದ್ಯದ ಚೌಕಟ್ಟಿನ ಒಳಗೆ ಅಷ್ಟೇ ಅರ್ಥ ಹೇಳಿ ಮುಗಿಸಿದ್ರೆ ಅದು ಬಯಲಾಟದ ವೇಷಧಾರಿಯ ಕೆಲಸ ಆಯ್ತು. ಕರೆಕ್ಟ್. ಆಮೇಲೆ ಅದಕ್ಕೆ ಬೇಕಾಗುವ ಪೂರಕಾಂಶಗಳನ್ನು, ಯಾಕೆಂದ್ರೆ ಅಲ್ಲಿ ಜಿಜ್ಞಾಸೆಗಳು ಬರ್ತವೆ, ಚರ್ಚೆ ಬರ್ತದೆ. ಅದನ್ನೇನು ಮಾಡಬೇಕಾಗತ್ತೆ? ಮೂಲ ಓದಬೇಕು, ಕಾವ್ಯ ಓದಬೇಕು. ಕವಿ ಯಾವ ಕೃತಿಯಿಂದ, ಮೂಲಭೂತವಾಗಿ ನಮ್ಮ ಯಕ್ಷಗಾನ ಕವಿಗಳೆಲ್ಲ ಪ್ರಸಂಗ ಬರೆದದ್ದು ವ್ಯಾಸ ವಾಲ್ಮೀಕಿಗಳಿಂದ ಅಲ್ಲ. ಕುಮಾರವ್ಯಾಸ, ತುರುವೆ ನರಹರಿ, ಲಕ್ಷ್ಮೀಶ ಮುಂತಾದವರ ಪ್ರಸಂಗಗಳು ಅವರಿಗೆ ಸಂಸ್ಕೃತದಲ್ಲಿದ್ದ ಆ ಕೃತಿಗಳನ್ನ ಓದುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೌದು, ಅದು ನಮ್ಗೆ ಈ ಪಾಂಡವೇಶ್ವರದ ಇಂಥ ಪ್ರಸಂಗಗಳನ್ನು ನೋಡುವಾಗ ಗೊತ್ತಾಗ್ತದೆ. ಜೈಮಿನಿ ಭಾರತ ಅಥವಾ ಎಲ್ಲ ಪ್ರಸಂಗಗಳು ಕುಮಾರವ್ಯಾಸ ಭಾರತವನ್ನೇ ಆಧರಿಸಿದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾಗಿ ನಾವು ಆ ಕಾವ್ಯಗಳನ್ನು ಓದಿರ್ಬೇಕು. ತಾಳಮದ್ದಲೆ ಅರ್ಥಧಾರಿ ಆದವ ಆ ಕಾವ್ಯಗಳನ್ನ, ಆ ಪಾತ್ರಧಾರಿಗಳಿಗೆ ಬೇಕಾಗುವ ರೀತಿ ಯಾವುದು ಎಂಬುದನ್ನು ತಿಳ್ಕೊಳ್ಬೇಕಾಗಿದ್ರೆ ಮೂಲದಲ್ಲಿ, ಯಾಕೆಂದ್ರೆ ಕವಿ ಎಲ್ಲವನ್ನು ತಂದಿರೋದಿಲ್ಲ, ಅಲ್ಲಿ ಎಷ್ಟೋ ಅಂಶಗಳು ಮೂಲ ಕಾವ್ಯದಲ್ಲಿ ಇರ್ತವೆ. ಅದನ್ನ ಆಧಾರವಾಗಿ ಇಟ್ಟುಕೊಂಡು ಅವ ಬರೆದಿರ್ತಾನೆ. ಆದರೆ ಇವತ್ತು ತಾಳಮದ್ದಲೆ ಅರ್ಥ ಹೇಳಬೇಕಾದವನಿಗೆ ಅದೇ ಸಾಕಾಗುವುದೂ ಇಲ್ಲ. ಯಾಕೆಂದ್ರೆ ಜಿಜ್ಞಾಸೆಗಳಿರೋದ್ರಿಂದ ಎಂತೆಂಥದೋ ಪ್ರಶ್ನೆಗಳು ಬರ್ತವೆ. ಆಗ ಅವ ಮೂಲ ಕಾವ್ಯಕ್ಕೂ ಹೋಗ್ಬೇಕು. ವ್ಯಾಸ ವಾಲ್ಮೀಕಿಗಳನ್ನು ಅದನ್ನ ಇಲ್ಲಿ ತರೋದಲ್ಲ, ಅವನ ಬಂಡವಾಳಕ್ಕೆ ಬೇಕು, ಅವನ ಆಧಾರಕ್ಕೆ ವ್ಯಾಸ ವಾಲ್ಮೀಕಿಗಳು ಬೇಕು. ಇದು ಕೆಲವು ಬಾರಿ ಅದರ ಮೇಲೆ ಬಂದ ಕಾದಂಬರಿಗಳು ಬೇಕು. ಏನೆಲ್ಲ ವಿಷಯಗಳು ಬಂದಿವೆ ಸುತ್ತಮುತ್ತ ಇತ್ಯಾದಿಗಳನ್ನೆಲ್ಲ ತಗೊಂಡು, ಏನೆಲ್ಲ ಈ ಒಂದು ಕೃಷ್ಣ ಸಂಧಾನ ಅಂತ ತಗೊಂಡು ಕೃಷ್ಣ ಸಂಧಾನವನ್ನು ಆಧರಿಸಿಕೊಂಡು ಜೋಶಿಯವರು ಬರೆದ PhD ಪ್ರಬಂಧ ಓದ್ಬೋದು, ಇನ್ಯಾರ್ದೊಂದು ಆ ಬಗ್ಗೆ ಓದ್ಬೋದು, ಪೂರ್ವ ಓದ್ಬೋದು, ನಾರಾಯಣಾಚಾರ್ಯನ ಓದ್ಬೋದು. ಎಲ್ಲವನ್ನು ಓದಿಕೊಂಡು ಅದನ್ನ ಈಗ ನೀವು ಮೊಸರನ್ನು ಕಡಿದು ಬೆಣ್ಣೆ ತೆಗೆದ ಹಾಗೆ ಓದಿಕೊಂಡು ಇವನು ಆ ಸಂದರ್ಭಕ್ಕೆ ಎಷ್ಟು ಬೇಕು, ಹೇಗೆ ತಗೊಳ್ಬೇಕು, ಆ ಚಿಂತನೆಗಳನ್ನ, ಆ ಥಾಟ್ಸ್ಗಳನ್ನ ಒಂದು ಪಾತ್ರದಲ್ಲಿ ತರಬೇಕಾದಂತಹ ಅಗತ್ಯ ಇದೆ. ಆ ಥಾಟ್ಸ್ ತರಬೇಕಾದ್ರೆ ಇವನಿಗೆ ಇಷ್ಟ ಅರ್ಹತೆ ಬೇಕು, ಈ ಕ್ವಾಲಿಟಿ, ಇಷ್ಟೆಲ್ಲ ವಿಸ್ತಾರವಾದ ಸಂಗ್ರಹ ಅವನಲ್ಲಿ ಇರಬೇಕಾಗಿ ಬರ್ತದೆ. ಅದನ್ನು ಮಾಡಿಕೊಂಡಲ್ಲಿ ಮಾತ್ರ ಅವನಿಗೆ ಚೆನ್ನಾದ ರೀತಿಯಲ್ಲಿ ತಾಳಮದ್ದಲೆಯಲ್ಲಿ ಪಾತ್ರವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ. ಇದು ವೈಶಿಷ್ಟ್ಯ, ತಾಳಮದ್ದಲೆಗಿರುವಂತಹ ವಿಶೇಷತೆ. ಇದೊಬ್ಬ ಬಯಲಾಟದ ಕಲಾವಿದನಿಗೆ ಬಹಳ ಕಷ್ಟ. ಯಾಕೆಂದ್ರೆ ಇಷ್ಟನ್ನು ಸಂಗ್ರಹಿಸಿ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ಚೆನ್ನಪ್ಪ ಶೆಟ್ಟರ್ ಅಂತವ್ರು ಇದ್ರು, ಶೇಣಿ ಅಂತವ್ರು ಅದನ್ನ ಮಾಡ್ತಾ ಇದ್ರು ಒತ್ತಡದಲ್ಲಿ. ಆದ್ರೆ ಇನ್ಯಾವುದೋ ಒಂದು ಭಾಗದಲ್ಲಿ ಅವ್ರ ಕೊರತೆ ಕಾಣಿಸ್ತಿತ್ತು. ಯಾಕೆ ಇದಕ್ಕೆ ಬಂದಿರೋದ್ರಿಂದ ಈ ಅರ್ಹತೆ ಬಂದಲ್ಲಿ ಮಾತ್ರ ಒಬ್ಬ ಶ್ರೇಷ್ಠ ಕಲಾವಿದನಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಬೇರೆ ಯಾವುದೆಲ್ಲ ಗುಣಲಕ್ಷಣಗಳು ಬೇಕು ಅರ್ಥಧಾರಿಗೆ? ನೋಡಿ, ಒಂದು ಸಂದರ್ಭ ಹೇಳ್ತೇನೆ. ಅಂದ್ರೆ ತಾಳಮದ್ದಲೆ ಅರ್ಥಧಾರಿಗೆ ಇರಬೇಕಾದ ವೈಶಿಷ್ಟ್ಯವೇ ಅದು. ಅವನಿಗೆ ವೇಷ ಇಲ್ಲ. ಅವನು ಬರೀ ಒಂದು ಅಂಗಿ ಮತ್ತು ಪಂಚೆ ಉಟ್ಟುಕೊಂಡಿರ್ತಾನೆ, ಒಂದು ಹೆಚ್ಚಿಗೆ ಅಂದ್ರೆ ಒಂದು ಶಾಲು ಇರ್ತದೆ. ಇಂತಹ ಒಂದು ಸ್ಥಿತಿಯಲ್ಲಿ ಇವನು ಕೌರವನು, ರಾವಣನು, ಕೃಷ್ಣನು, ರಾಮನು ಆಗಿ ಒಂದು ವೇದಿಕೆಯ ಮೇಲೆ, ಹಿಂದೆ ವೇದಿಕೆಯೂ ಇರಲಿಲ್ಲ, ಕಂಬಳಿ ಮೇಲೆ ಕೂತ್ಕೊಂಡಿರ್ತಿದ್ರು. ಪ್ರೇಕ್ಷಕರು ಚಾಪೆಯಲ್ಲಿ ಕೂತಿರ್ತಿದ್ರು. ಒಳ್ಳೆಯ ಅರ್ಥಧಾರಿ ಏನ್ ಮಾಡ್ಬೇಕಂದ್ರೆ ಆ ಪ್ರೇಕ್ಷಕರು ಕೂಡ ನಾವು ಚಾಪೆಯಲ್ಲಿದ್ದೇವೆ ಎಂಬುದನ್ನು ಮರೆಸಬೇಕು. ಇವನು ಮರ್ತೋಗ್ಬೇಕು. ಯಾರು ರಂಗಸ್ಥಳದ ಅರ್ಥ ಹೇಳ್ತಾ ಇರುವ ಇದು ಏನು ಯಾವ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಮರ್ತೋಗ್ಬೇಕು. ಅವ ರಾವಣ ಆಗ್ಬೇಕು, ಅವ ಕೃಷ್ಣ ಆಗ್ಬೇಕು. ಭಾಗವತರು ಅದ್ ಹಿಂದ್ಗಡೆ ಸ್ಟೇಜು, ಅಲ್ಲಿದ್ದ ಬೋರ್ಡು ಎಲ್ಲ ಮರೆತು ಅವನ ಮಾತುಗಳು ಮಾತ್ರ ಪಾತ್ರವಾಗಿ ರೂಪು ತಾಳ್ತಾ ಬರಬೇಕಾಗುತ್ತೆ. ಕೌರವ ಆಗ್ಬೇಕು, ಕೃಷ್ಣ ಆಗ್ಬೇಕು. ಹಾಗೆ ಮಾಡ್ತಾನಾದ್ರೆ ಅಷ್ಟು ಮಾಡ್ಬೇಕಾದ್ರೆ ನಾನು ಮೊದಲು ಹೇಳಿದ್ನಲ್ಲ, ಆ ಕ್ವಾಲಿಟಿ ಬೇಕಾಗ್ತದೆ. ಹೌದು, ಅಧ್ಯಯನ ಬೇಕು. ಆ ಪಾತ್ರಗಳ ಆ ಸಂದರ್ಭದ ಸ್ವಭಾವ ಯಾವುದು ಎಂಬುದು ಬೇಕು. ಇಷ್ಟೆಲ್ಲ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮಗೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಮರೆತು, ಈಗ ನಾವು ಲಂಕೆಗೆ ಹೋಗ್ತೇವೆ, ಅಮರಾವತಿಗೆ ಹೋಗ್ತೇವೆ, ಚಾಪೆ ಮೇಲೆ ಕೂತ್ಕೊಂಡು ಅಮರಾವತಿಗೆ ಲಂಕೆಗೆ ಹೋಗಿ ಅಲ್ಲಿಯ ಇದನ್ನು ದೃಶ್ಯಗಳನ್ನು ಅನುಭವಿಸ್ತಾ ಇರ್ತೇವೆ. ಈ ದೃಶ್ಯ ನಿರ್ಮಾಣವನ್ನು ಮಾತುಗಾರಿಕೆಯಲ್ಲಿಯೇ ಮಾಡುವ ತಾಕತ್ತುಂಟಲ್ಲ, ಅದು ತಾಳಮದ್ದಲೆ. ಅದು ಬಿಟ್ಟು ನಾನು ಹೇಳಿದಾಗೆ ಚಪಾತಿಯೋ ಮತ್ತೊಂದೋ ಇನ್ನೊಂದೋ ನಿತ್ಯದ ಸುದ್ದಿಯೋ 25 ಗೆಲ್ತದೋ 10 ಗೆಲ್ತದೋ ಅಂತ ಮೊನ್ನೆ ಯಾರೊಬ್ಬರ ಸುಧನ ಮಾಡಿ ಹೇಳ್ತಾ ಇದ್ರು. ಅದು ಈ ವಿಧಾನ ಪರಿಷತ್ತಿನ ಇದು ನಮಗೆ ರಪ್ಪ ಏನಾಗ್ತದೆ ಅಂದ್ರೆ ನಮ್ಮನ್ನ ಇಂದ್ರಲೋಕದಿಂದ ತಂದು ಇವತ್ತಿನ ದಿವಸಕ್ಕೆ ತಂದು ಹಾಕಿ ಬಿಡ್ತದೆ. ಆದ್ರಿಂದಲೇ ನಮ್ಮ ಕಲಾವಿದರು ಇಂಗ್ಲಿಷ್ ಪ್ರೊಫೆಸರ್ ಆದ್ರೂ ಕೂಡ ಇಂಗ್ಲಿಷ್ ಶಬ್ದ ಬರೋದಿಲ್ಲ ಅವ್ರ ಮಾತಿನಲ್ಲಿ. ಯಾಕೆ ಬರೋದಿಲ್ಲ ಅಂದ್ರೆ ಅವರು ಆಗ ಇಂಗ್ಲಿಷ್ ಪ್ರೊಫೆಸರ್ ಆಗಿರೋದಿಲ್ಲ. ಕರೆಕ್ಟ್, ಅವರು ಆಗ ಪಾತ್ರ ಆಗಿರ್ತಾರೆ. ಇದು ಕ್ವಾಲಿಟಿ.
ತಾಳಮದ್ದಲೆಗೆ ಬೇಕಾಗುವ ಅತ್ಯಂತ ವಿಶಿಷ್ಟವಾದ ಅರ್ಹತೆ. ನಾನು ಕುಳಿತಲ್ಲಿಯೇ ಗಂಡಸು ಆದರೂ ಸೀತೆ ಮಾಡ್ತಾರೆ ರಾಮಚಂದ್ರ ರಾಯರು. ಗಂಡಸಾಗಿದ್ರು ಇವರು ಗಂಡಸು ಹೇಳುದು ಮರ್ತ ಹೋಗ್ತದೆ, ಸೀತೆಯೇ ಆಗಿರ್ತಾಳೆ. ಈ ದೃಶ್ಯವಂತಂದ್ರೆ ಮಾತ್ರ. ಆಮೇಲೆ ಈ ಸ್ವರಭಾರ ಅದೆಲ್ಲ ಖಂಡಿತಕ್ಕೂ ಅವುಗಳ ಮೂಲಕವೇ ಇದೆಲ್ಲ ಬರಬೇಕಾಗ್ತದೆ. ಯಾಕೆಂದ್ರೆ ಅಭಿಮನ್ಯುವಿನ ಪಾತ್ರಧಾರಿಯಾಗಿದ್ದವ ರಂಗಸ್ಥಳಕ್ಕಾಗುವಾಗ ಒಂದು ಅನುಕೂಲ ಉಂಟು ಅವನಿಗೆ. ಅವನಿಗೆ ಕಿರೀಟ ಇರ್ತದೆ, ರಥ ಇರ್ತದೆ, ದೃಶ್ಯಾವಳಿಗಿರುತ್ತವೆ, ಕೋಟೆಯೊಳಗೆ ಯುದ್ಧ ಮಾಡ್ತಾನೆ. ನೋಡಿ, ತಾಳಮದ್ಲೆ ಅರ್ಥಧಾರಿಗಿಂತಲೂ ವೇಷಧಾರಿಗಿಂತಲೂ ತಾಳಮದ್ಲೆ ಅರ್ಥಧಾರಿಗಿರುವ ಸಮಸ್ಯೆ ಅದು. ಪುರಾಣದ ಆ ಪಾತ್ರವನ್ನು ಚಿತ್ರಿಸುವಲ್ಲಿ ಅವನಿಗೆ ಯಾವ ಬಾಹ್ಯ ಪರಿಕರಗಳೇ ಇಲ್ಲ. ಹೌದು. ಅಲ್ಲಿ ಕೂತುಕೊಂಡಲ್ಲಿಯೇ ಅವನ ಅಭಿಮನ್ಯು ಮಾಡಬೇಕು. ಅಭಿಮನ್ಯು ಮಾಡಬೇಕಾದ್ರೆ ಅವನ ಮಾತು, ಧ್ವನಿ, ಭಾವ ಮುಂತಾದವುಗಳನ್ನ ಬಹಳ ಸಮರ್ಥವಾಗಿ ತುಂಬಿಸಬೇಕಾಗಿ ಬರುತ್ತೆ. ಆ ಆವೇಶ, ಉದ್ವೇಗ. ನಮಗೆ ಪಕ್ಕನೆ 10 ಜನರ ಜೊತೆಗೆ ಅಭಿಮನ್ಯು ಯುದ್ಧ ಮಾಡ್ತಿದ್ದಾನೆ ಎಂದು ಅನ್ನಿಸುವುದು ಮಾತಿನಲ್ಲಿ ಅಷ್ಟು ಸುಲಭದ ವಿಷಯ ಖಂಡಿತಕ್ಕೂ ಅಲ್ಲ. ಆ ಬಗೆಯಲ್ಲಿ ಹಿಂದಿನ ಅರ್ಥಧಾರಿಗಳಿದ್ರು ಕಣ್ಣೀರು ಹಾಕಿಸಿ ಬಿಡ್ತಿದ್ರು. ಎಷ್ಟು ಸೊಗಸಾಗಿ. ನಮ್ಮಲ್ಲೊಬ್ಬರು ಗಣಪಯ್ಯ ಶೆಟ್ಟರು ಅಂತಿದ್ರು. ಅವರು ಬಲಿಚಕ್ರವರ್ತಿಯ ಪಾತ್ರ ಮಾಡಿ ಎಷ್ಟು ಅದ್ಭುತವಾಗಿ ಗಾಯತ್ರಿ ಮಹಿಮೆ ಮುಂತಾದವುಗಳನ್ನೆಲ್ಲ ಹೇಳ್ತಿದ್ರಂತೆ. ಮರುದಿವಸ ಬೆಳಗ್ಗೆ ನೀವು ನಿನ್ನೆ ಹೇಳಿದ್ರಲ್ಲ ಶೆಟ್ರೆ, ಅದನ್ನೀಗ ಹೇಳ್ತೀರಿ ಕೇಳಿ. ಕೂಡುದು ಅದು ನನಗೆ ಉಪದೇಶ ಆದ್ದಲ್ಲ, ನೀವು ಅದು ಬಲಿಚಕ್ರವರ್ತಿಯಲ್ಲಿ ಕೇಳಿದ್ದು. ನೋಡಿ, ಆ ಕಲ್ಪನೆ ಆಗಿದೆ. ಬಲಿಚಕ್ರವರ್ತಿಯ ಶುಕ್ರಾಚಾರ್ಯರು ಹೇಳ್ಬೋದಾದ್ದನ್ನು ನಾನು ಈಗ ಕೇಳಬೇಡಿ ನೀವು ಅಂತ. ಈಗ ಅದನ್ನು ಹೇಳುವುದಿಲ್ಲ ಹೇಳ್ತಿದ್ರಂತೆ ಅವರು. ಇದು ಈ ಶ್ರದ್ಧೆ. ಆ ಪಾತ್ರದಲ್ಲಿ ಇದ್ದಾಗ ತಾನು ಇಂಥದ್ದೇ ಬೃಹಸ್ಪತಿ ಆಗೋದು. ಕರೆಕ್ಟ್. ಅವ ಬೃಹಸ್ಪತಿಯಿಂದ ಈಚೆಗೆ ಬಂದನ ತಾನೇನು ಅದನ್ನೇ ಆಗ್ತಾನೆ. ಬೇಂದ್ರೆ ಅದು ಅದನ್ನೇ ಬೇಂದ್ರೆ ಅವರು ಇಂಟ್ಯೂಷನ್ ಸಿದ್ಧಾಂತ ಅಂತ ಹೇಳುದು. ನಮ್ಮಲ್ಲಿ ಕವಿಯಾಗಿದ್ದವನ ಹತ್ರ ಕೇಳಪ್ಪ ಅಂತ ಬೇಂದ್ರೆ ಹೇಳಿದ್ರಂತೆ. ಒಮ್ಮೆ ಯಾರೋ ಹೋಗಿ ಕೇಳಿದಾಗ ಇದಕ್ಕೆ ಅರ್ಥ ಏನು ಅಂತ, ಆ ಕವಿತೆಗೆ, ಆ ಕವಿತೆಗೆ ಅರ್ಥ ಏನು ಅಂತ ಕೇಳಿದಾಗ, ನೀವು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹತ್ರ ಕೇಳ್ಬೇಕಪ್ಪ, ದಾರಾ ಬೇಂದ್ರೆ ಹತ್ರ ಕೇಳ, ಅಂಬಿಕಾ ತಾಯಿನ ಹತ್ರ ಕೇಳಪ್ಪ. ಅದು ಅಂಬಿಕಾ ತನಯದತ್ತಾಗಿದ್ದಾಗ ನಾನು ಬರೋದು. ಈಗ ದಾರಾ ಬೇಂದ್ರೆ ಹತ್ರ ಕೇಳಿದ್ರೆ ನಾನು ಎಂತ ಮಾಡಲಿ ಅಂತ ಹೇಳಿದೆ. ಅಂದ್ರೆ ಆ ಕವಿತ್ವ ಇತ್ಯಾದಿಗಳೆಲ್ಲ ಅರ್ಥವೂ ಹಾಗೆ ಕಾವ್ಯ ಆಗ್ಬೇಕು ಅಂತ. ಪಾತ್ರವು ಕಾವ್ಯವಾಗಿ ಕಟ್ಟಲ್ಪಟ್ಟರೆ ಆಗ್ತದೆ. ತಾಳಮದ್ಲೆ ಅರ್ಥಗಾರಿಕೆಯಲ್ಲಿ ಕುಳಿತುಕೊಳ್ಳುವ ಭಂಗಿ, ಹಾವಭಾವ, ಉಡುಗೆ ತೊಡುಗೆ ಇದೆಲ್ಲ ಎಷ್ಟು ಮುಖ್ಯ? ಬಹಳ ಮುಖ್ಯ ಅದು. ಯಾಕೆಂದ್ರೆ ಅವ್ರು ಹೇಗೋ ಒಂದು ಕೂತ್ಕೊಂಡು ಆ ಸಡ್ಡಾಳನ್ನು ಹಾಗೆ ಕೂತ್ಕೊಳ್ಬಾರ್ದು. ಅವನೊಂದು ಈಗ ನೋಡಿ, ಶೇಣಿಯವರೆಲ್ಲ ಕೂತ್ಕೊಳ್ತಿದ್ರೆ ರಾವಣ ಅಂದ್ರೆ ರಾವಣ, ಆ ತರಹದಲ್ಲಿ ನಮ್ಗೆ ಅನ್ನಿಸ್ತಿತ್ತು. ರಾವಣನು, ಕೌರವನು ಅಥವಾ ಉಡುಗೆ ಕೊಡಿಯವರಿಗೆ ಈಗಲೂ ಅನೇಕರಿದ್ದಾರೆ. ಅವನು ಕೂತ್ಕೊಂಡಲ್ಲಿ ಕೂಳುವ ನಿಲ್ಲು, ಭಂಗಿ, ಮುಖ ಭಾವಗಳು ಇತ್ಯಾದಿಗಳನ್ನ ಆ ರೀತಿಯಲ್ಲಿ ತಾರದೆ ಭಾವಗಳನ್ನು ತರಲಿಕ್ಕೆ ಆಗೋದಿಲ್ಲ. ಆ ತರಹದಲ್ಲಿ ತರಲೇಬೇಕಾಗ್ತದೆ. ಮತ್ತೆ ಒಂದು ವ್ಯವಸ್ಥಿತವಾದಂತಹ ಒಂದು ರೀತಿಯ, ಉದಾಹರಣೆ ಒಂದು ಪೈರನ್ ಇರ್ಬೋದು, ಪಂಚೆ ಮೇಲೆ ಹೆಗಲ ಮೇಲೆ ಒಂದು ಶಾಲು, ಓರಣವಾಗಿ ತಲೆ ಬಾಚಿಕೊಂಡಿರುವುದು, ಅಗತ್ಯ ಬಿದ್ದಲ್ಲಿ ಬೊಟ್ಟ ಇತ್ಯಾದಿಗಳನ್ನು ಇಟ್ಟುಕೊಂಡಿರುವುದು, ಇವುಗಳಲ್ಲಿದ್ದು ನಮಗೊಂದು ಪೌರಾಣಿಕ ಪರಿಕಲ್ಪನೆ ಬರ್ತದೆ. ಆ ಪಾತ್ರವನ್ನು ಮಾಡುವ ವ್ಯಕ್ತಿ ಸುಮ್ಮನೆ ಈಗ ಒಂದು ಪ್ಯಾಂಟ್ ಹಾಕೊಂಡು ಕೂತ್ಕೊಂಡ್ರೆ ಅದು ನಮಗೆ ಏನ್ ಮಾಡಿದ್ರು ಅದು ಕೈಕೇಯೋ ರಾಮನೋ ಆಗೋದಿಲ್ಲ. ಅದಕ್ಕೆ ಬೇಕಾಗುವ ಒಂದು ವಲಯ ಅಂತ ನಮಗೆ ಬೇಕೇ ಬೇಕಾಗ್ತದೆ. ಒಂದು ಆವರಣ ಅಂತ ಭಾಗವತರಲ್ಲಿ ಪ್ರತಿಯೊಬ್ಬರಿಗೂ ಆವರಣ ಬೇಕಾಗ್ತದೆ. ಕರೆಕ್ಟ್, ಹೌದು. ಈಗ ನೋಡಿ, ತಾಳಮದ್ಲೆಯಲ್ಲಿ ಹಿಮ್ಮೇಳದವರು ಬಯಲಾಟ ಕ್ರಮದಂತೆ ಮುಂಡಾಸು ಧರಿಸದೇ ಇರುವುದು ಅನುಚಿತ ಅಂತ ನಿಮ್ಗೆ ಅನಿಸುದಿಲ್ವಾ? ಇಲ್ಲೊಂದು ಸಮಸ್ಯೆ ಇದೆ. ಈಗ ಮುಮ್ಮೇಳದವರು ಅಲ್ಲಿ ಹಾಗೆ ಕೂತಿರ್ತಾರೆ. ಹೌದು, ಮುಮ್ಮೇಳದವರು ಹಾಗೆ ಇರ್ತಾರೆ. ಹಿಮ್ಮೇಳದವರನ್ನು ಹಾಕಿ ಕೊಡೋದ್ರಿಂದ ಔಚಿತ್ಯ ಇದೆ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ, ಅವರಿಗೆ ಇಲ್ಲದೆ ಇರೋದ್ರಿಂದ ನಮಗೊಂದು ಯಾಕೆ ಅಂತ ಇವರಿಗೆ ಆ ಮನೋಭಾವ ಇರುತ್ತೆ. ಸಾಮಾನ್ಯವಾಗಿ ನಾವು ಕಿನ್ನಿಗಳಲ್ಲಿ ಮಾಡ್ಬೇಕಾಗಿದ್ರೆ ಅದನ್ನ ಏನ್ ಮಾಡ್ತಿದ್ವಿ ಅಂದ್ರೆ, ಹಿಮ್ಮೇಳದವ್ರು ಹಾಕೊಡ್ತಿದ್ರು, ಕೊನೆಯವರೆಗೂ ಹಾಕುವಂತೆ ನಾವು ಹೇಳ್ತಿದ್ವಿ. ನಮ್ಗೆ ಆದ್ರೆ ಸಮಸ್ಯೆ ಅಂದ್ರೆ, ಪ್ರೇಕ್ಷಕನ ಮುಂದೆ ಹಿಮ್ಮೇಳದವರು ಪ್ರತ್ಯೇಕ, ಮುಮ್ಮೇಳದವ್ರು ಪ್ರತ್ಯೇಕ ಎಂಬಂತ ಒಂದು ವಿಭಾಗ. ಯಾಕೆಂದ್ರೆ ಈ ಮುಮ್ಮೇಳದವ್ರ ತಲೆಗೆ ಏನು ಪೇಟ ಇಡ್ತಿರ್ಲಿಲ್ಲ ನೋಡಿ. ಇದ್ದಲ್ಲಿ ಅದು ಎಲ್ಲರಿಗೂ ಇದ್ರೆ ಒಳ್ಳೇದಾಗ್ತದೆ. ಅದೇ ಒಂದು ಎಲ್ರಿಗೂ ಇಡಬೇಕು. ಇಲ್ಲವೇ ಯಾರಿಗೂ ಇಲ್ಲದೆ ಹೋದ್ರೂ ಏನು ನಷ್ಟ ಇಲ್ಲ ಅಂತ ನನಗೆ, ಅದು ಬಹಳ ಮುಖ್ಯವಾದ ವಿಷಯ ಅಲ್ಲ ಅಂತ ನನಗೆ ಅನ್ಸೋದು. ಈಗ ಬಯಲಾಟಕ್ಕೆ ಬೇಕು, ಬಯಲಾಟಕ್ಕೆ ಬೇಕೇ ಬೇಕು. ಯಾಕೆ ಅಂತಂದ್ರೆ, ಅವ ಬೋಳು ತಲೆಯಲ್ಲಿ ಕುಳಿತುಕೊಳ್ಳುವುದಾಗಿದ್ರು ಇತ್ಯಾದಿಗಳೆಲ್ಲ ರಂಗಸ್ಥಳದ ಒಟ್ಟು ಚಿತ್ರಣಕ್ಕೆ ಚೆನ್ನಾಗಿ ಬರೋದಿಲ್ಲ. ಬಯಲಾಟಕ್ಕೆ ಅದು ಬೇಕೇ ಬೇಕು ಹಾಗೆ ಕೂತ್ಕೊಳ್ಳುವಾಗ. ಇದು ರಂಗ ಆ ತಾಳಮದ್ಲೆಗಾಗುವಾಗ ಕಲಾವಿದನು ಹಾಗೆ ಇರ್ತಾನಾದ್ರಿಂದ ಇವನಿಗಷ್ಟು ಅಗತ್ಯ ಇದೆ ಅಂತ ನನಗೆ ಅನಿಸೋದಿಲ್ಲ. ಹಾಕೊಂಡ್ರೆ ಒಳ್ಳೇದು, ಹಾಗೆ ಇದ್ರೂ ತೊಂದರೆ ಇಲ್ಲ. ಯಕ್ಷಗಾನ ತಾಳಮದ್ಲೆಯಲ್ಲಿ ಪಾತ್ರ ಚಿತ್ರಣ ಎನ್ನುವಂಥದ್ದು ಹೇಗಿರ್ಬೇಕು? ನಾನೀಗ ಮೊದಲೇ ಅದಕ್ಕೆ ಹೇಳಿದ್ದೇನೆ, ಯಾವ ಬಗೆಯಲ್ಲಿ ಚಿತ್ರಿಸಬೇಕಾಗಿ ಬರುತ್ತೆ ಅಂತ, ಯಾವ ಬಗೆಯ ಸೃಷ್ಟಿಗಳನ್ನು ಕೊಡ್ತಾ ಹೋಗ್ಬೇಕಾಗುತ್ತೆ. ಬೇಕಾಗುವ ಪೂರಕಾಂಶಗಳನ್ನು ಮೊದಲೇ ಅಧ್ಯಯನದ ಮೂಲಕ ಕೊಡಬೇಕು. ಮತ್ತಲ್ಲಿ ಪ್ರಸಂಗದ ಸಾಹಿತ್ಯದಲ್ಲಿ ಒಂದು ಅರ್ಥ ಇರ್ತದೆ. ಆ ಅರ್ಥಕ್ಕೆ ವಿಶೇಷಾರ್ಥವಿದ್ದಲ್ಲಿ
ಅದನ್ನು ನಿರ್ವಹಿಸುವ ರೀತಿ ಕಲಾವಿದ ಇದ್ದರೆ ಹೆಚ್ಚೆಚ್ಚು ಒಳ್ಳೆಯವನಾಗ್ತಾ ಹೋಗ್ತಾನೆ. ಒಂದು ಪದ್ಯದ ಅರ್ಥವನ್ನು ನಾನು ದೃಷ್ಟಾಂತ ಹೇಳ್ತೇನೆ. ಜಾಂಬವತಿ ಕಲ್ಯಾಣದಲ್ಲಿ ಕೃಷ್ಣನ ಪರಿಚಯವನ್ನು ಮಾಡ್ತಾನೆ. ವಸುದೇವನ ಆತ್ಮಭವನು ದ್ವಾರಕೇಳು ವಸತಿಯಂ ಗೈದಿರ್ಪೆನು ಪೆಸರು ಕೇಳೆನ್ನ ಜಗದಿ ಕೃಷ್ಣನೆಂದಿಸಿರುವರು ಪ್ರಖ್ಯಾತದೆ. ಇದು ಸರಳವಾದ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ತದೆ. ವಸುದೇವನ ಮಗ, ಆಮೇಲೆ ದ್ವಾರಕೆಯಲ್ಲಿ ಇರುವುದು ನಾನು ಕೃಷ್ಣ ಎಂಬ ಹೆಸರಿಂದ ಪ್ರಖ್ಯಾತನಾದವಂತ. ಇದಿಷ್ಟನ್ನೇ ಹೇಳಿದರೆ ಬಯಲಾಟಕ್ಕೆ ಸಾಕು. ಆದರೆ ಒಬ್ಬ ತಾಳಬದ್ದಲೆ ಅರ್ಥಧಾರಿ ವಸುದೇವನ ಆತ್ಮಭವಕ್ಕೆ ಒತ್ತು ಕೊಟ್ಟು, ಅವನು ಜನ್ಮಾಂತರಗಳ ಹಿಂದೆ ಅದಿತಿ ಕಶ್ಯಪರು ತಪಸ್ಸು ಮಾಡಿದ್ರಂತೆ. ವಿಷ್ಣುವನ್ನು ಕುರಿತು ಒಪ್ಪಿಸಿಕೊಂಡಿದ್ದಾರೆ. 3 ಜನ್ಮದಲ್ಲಿ ಮಗನಾಗಿ ಹುಟ್ಟಿ ಬರಬೇಕು ಅಂತ ವರ ಕೇಳ್ಕೊಂಡಿದ್ದಾನೆ. ಈ ವಸುದೇವ ಕಶ್ಯಪ ಮಹರ್ಷಿಗಳ ಹತ್ರ ಹೋಗ್ಬೇಕು. ಅವನ ಆತ್ಮದ ಕರೆಗೆ ಹೂಗೊಟ್ಟು ಹುಟ್ಟಿಕೊಂಡು ಬಂದವ ನಾನು. ಜಾಂಬವನಿಗೆ ಆಗ ಅರ್ಥ ಆಗೋದಿಲ್ಲ, ಕೊನೆಗೆ ಗೊತ್ತಾಗ್ತದೆ ರಾಮ ಆದ್ಮೇಲೆ. ಆ ಕಲ್ಪನೆ ಇರಬೇಕು ಇವನಿಗೆ. ತನ್ನ ಪರಿಚಯವನ್ನು ಹೇಳಿದ್ರು ಜಾಂಬವನಿಗೆ ಈಗ ಅರ್ಥ ಆಗಲಿಲ್ಲ ಎಂಬುದು. ದ್ವಾರಕೆಯೊಳು ವಸತಿಯಂ ಗೈದಿರ್ಪೆನು. ಗಮನಿಸಿ, ಇಲ್ಲಿ ದ್ವಾರಕೆ ಎಂಬುದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಕೃಷ್ಣನಿಗೆ ಅವನೇ ಮಾಡಿಕೊಂಡದ್ದು. ವಸತಿಯಂ ಗೈದಿರ್ಪೆನು, ನಾನು ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅವಲ್ಲಿ. ಪೆಸರು ಕೇಳಿ ಎನ್ನ ಜಗದಿ, ಅರಣ್ಯದಲ್ಲಿರುವ ಕರಡಿ ನೀನೇನು ಗೊತ್ತಿಲ್ಲ, ನನ್ನ ಜಗತ್ತಿನಲ್ಲಿ ನನಗೆ ತುಂಬಾ ಹೆಸರಿದೆ, ಪ್ರಖ್ಯಾತವಾದ ಹೆಸರು ಕೃಷ್ಣ. ಈ ತರಹ ಒಂದು ಭಿನ್ನವಾದ ಅರ್ಥ ಕೊಟ್ರೆ ಆಗ ಅದು ಪದ್ಯ ಅದೇ, ವಸ್ತುವು ಅದೇ. ಶೇಣಿಯವರು ಹೇಳ್ತಾರೆ ಒಂದ್ ಕಡೆ, ಅಸುರ ಚಿತ್ತದಿ ಭಯಗೊಂಡನು ದಶಕಂಠ ನನುಜಯ ಕಂಡನು ಕಾಣುತ್ತ ಅಸುರ ಚಿತ್ತದಿ ಭಯಗೊಂಡನು. ಅಸುರ ಅಂದ್ರೆ ರಾಕ್ಷಸ ಅಂತಲ್ಲ, ಅವನೊಳಗಿರುವ ಚಿತ್ತ ಉಂಟಲ್ಲ ಅದು ಆಸುರಿ ಚಿತ್ತವಾಗಿತ್ತಂತೆ. ಅದಕ್ಕೆ ಹೆದರಿಕೆ ಆಯ್ತಂತೆ. ಓ ರಾಮ ವಿಷ್ಣುವೇ ಬಂದ್ಬಿಟ್ಟ, ನನ್ನ ಅವಧಿ ಮುಗೀತು ಅಂತ. ಈ ತರ ಶಬ್ದವನ್ನೇ ಬಹಳ ಸೊಗಸಾಗಿ ಬೇರೆ ಒಂದು ಮುಖದಲ್ಲಿ ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಪ್ರಯತ್ನಿಸ್ಬೇಕು. ಎಲ್ಲಾ ಪದ್ಯಗಳು ಹಾಗೆ ಬರ್ತವೆ ಅಂತಲ್ಲ, ಕವಿಗಳು ಬರೆದದ್ದೆಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಬರೆದಿದ್ದಾರೆ ಅಂತಲೂ ಅಲ್ಲ. ಈಗ ಅರಸನಹಳ್ಳಿ ನರಸಿಂಹಶಾಸ್ತ್ರಿಗಳು ಜಾಂಬವತಿ ಕಲ್ಯಾಣದಲ್ಲಿ ಈಗ ನಾನು ಹೇಳಿದ ಅರ್ಥದಲ್ಲಿ ಬರೆದಿದ್ದಾರೆ ಅಂತ ನಾನೀಗ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಬರೆದದ್ದನ್ನು ನಾವು ಈ ಬಗೆಯಲ್ಲಿ ಭಿನ್ನವಾದ ದೃಷ್ಟಿಯಿಂದ ಚಿಂತಿಸಬಹುದು. ಚಿಂತಿಸಿದಷ್ಟು ಅದು ಚೆನ್ನಾದ ಅರ್ಥ ಆಗ್ತಾ ಹೋಗ್ತದೆ, ವೇಷಧಾರಿಗಳಿಗೆ ಸಿಗ್ತದೆ. ಆ ತರಹದ ಥಾಟ್ಸ್ಗಳನ್ನ ಕೂತ್ಕೊಂಡು ಮಾಡಬೇಕಾಗ್ತದೆ ಅಷ್ಟೇ. ಅದಕ್ಕೆ ಪದ್ಯ ಬಾಯ್ಪಾಠ ಬರಬೇಕು ವೇಷಧಾರಿ ಅರ್ಥಧಾರಿಗಳು ಹೇಳುದು ನಾವು ಅದಕ್ಕೋಸ್ಕರ. ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಅವರು ಪ್ರಸಂಗಕ್ಕೆ ನಿಷ್ಠರಾಗಿರಬೇಕು, ಮೂಲ ಕಾವ್ಯಕ್ಕೆ ನಿಷ್ಠರಾಗಿರಬೇಕು? ಪ್ರಸಂಗಕ್ಕೆ ನಿಷ್ಠರಾಗಿರಬೇಕು, ಮೂಲ ಕಾವ್ಯಗಳ ಅಧ್ಯಯನ ಇರಬೇಕು. ನಾನು ಅದನ್ನು ಆಗಲೇ ಹೇಳಿದೆ ನಿಮಗೆ. ಆಮೇಲೆ ಇನ್ನೂ ಆಚೆಗೆ ಹೋಗಿ ಒಂದು ವೃತ್ತ, ಒಂದು ಸಣ್ಣ ಹೇಳ್ಬೋದು. ಪ್ರಸಂಗ ಎಂಬುದು ಮೊದಲ ಇದು, ಅದರಿಂದ ಹೊರವಲಯಕ್ಕೆ ಹೋದಾಗ ಮೂಲ ಕಾವ್ಯ. ಅದಕ್ಕಿಂತಲೂ ವಿಸ್ತಾರವಾದ ಸರ್ಕಲ್ಗೆ ಹೋದಾಗ ಅದು ಕಾದಂಬರಿಗಳು, ಅದು ಇದು ಕಾವ್ಯಗಳು ಎಲ್ಲವೂ ಕೂಡ ಬರ್ತವೆ. ಈ ಹಿನ್ನೆಲೆ ಬರ್ತಾ ಇರಬೇಕಾಗುತ್ತೆ. ಪ್ರಧಾನವಾಗಿ ಸೆಂಟರ್ನಲ್ಲಿರುವುದು ಪ್ರಸಂಗ ಸೆಂಟರ್ನಲ್ಲೇ ಅದು ಇದ್ದೇ ಇರಬೇಕು. ಅದರ ಮೇಲೆ ಉಳಿದದ್ದು ವ್ಯಾಖ್ಯಾನಗಳು. ಅದನ್ನು ಬಿಟ್ಟುಕೊಂಡು ಬೇರೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ, ಅದನ್ನು ಹೇಳಲೇಬೇಕು. ತಾಳಮದ್ಲೆ ಅರ್ಥಗಾರಿಕೆಯಲ್ಲಿ ವೈಚಾರಿಕತೆ ಇರಬೇಕು ಅಂತ ನಿಮ್ಗೆ ಅನ್ನಿಸ್ತದೆ? ಇರಬೇಕು ಅಂತ ಅಂದ್ರೆ ಅದು ಎಷ್ಟಿರಬೇಕು? ವೈಚಾರಿಕ ಎಂದರೆ ಯಾವುದು ಎಂಬುದೊಂದು ಪ್ರಶ್ನೆ ಉಂಟೀಗ. ಯಾಕೆಂದ್ರೆ ವಿಚಾರವಾದಕ್ಕೂ ಈಗ ವೈಚಾರಿಕ ಅಂತ ಹೇಳುದು. ಅದು ಅಂದ್ರೆ ಒಂದು ಪಾತ್ರವನ್ನ ಮೂಢನ ಹಾಗೆ ಚಿತ್ರಿಸಬಾರದು ಎಂಬುದನ್ನಷ್ಟೇ ಇಟ್ಟುಕೊಂಡ್ರೆ ನಾವು ಸ್ವಲ್ಪ ವಿಚಾರಪ್ರದವೇ. ಯಾಕೆಂದ್ರೆ ತಾಳಮದ್ಲೆ ಅರ್ಥಗಾರಿಕೆ ಒಂದು ವೈಚಾರಿಕತೆಯಿಂದ ಕೂಡಿರ್ತದೆ. ಕರೆಕ್ಟ್. ವೈಚಾರಿಕ ಎಂದ್ರೆ ಈಗ ನಾಸ್ತಿಕವಾದ ಎಂಬ ಒಂದು ಅಪಾಯ ಉಂಟಲ್ಲ, ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ವೈಚಾರಿಕ ಅಂದ್ರೆ ವಿಚಾರವನ್ನ ಚೆನ್ನಾದ ರೀತಿಯಲ್ಲಿ ಅರಿತು ಅರ್ಥವನ್ನ ಮಂಡಿಸುವುದು, ಅದಕ್ಕೆ ಉತ್ತರವನ್ನ ಕೊಡುವುದು. ಇದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಮತ್ತು ಜಾಣ್ಮೆ, ತಾಳಮದ್ರೆಯಲ್ಲಿ ಬೇಕಾಗುವ ಅದ್ಭುತವಾದದ್ದು ಜಾಣ್ಮೆ. ಯಾವುದೋ ಒಂದು ಅನಿರೀಕ್ಷಿತವಾದಂತಹ ಪ್ರಶ್ನೆಗಳು ನಮಗೆ ನಿರೀಕ್ಷೆ ಇಲ್ಲದೆ ಹುಟ್ಟಿಕೊಂಡು ಬಿಡ್ತವೆ. ಕರೆಕ್ಟ್. ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತಂದ್ರೆ ಆ ಕ್ಷಣಕ್ಕೆ ಅವನ ಜಾಣ್ಮೆ ಇಲ್ಲದೆ ಹೋದ್ರೆ ಅದನ್ನೇ ನಾವು ಪ್ರತ್ಯುತ್ಪನ್ನ ಮತಿತ್ವ ಅಂತ ಕರೆಯುವುದು. ಒಬ್ಬರು ಕೃಷ್ಣ ಸಂಧಾನ ಭೀಷ್ಮ ಸೇನಾಪತ್ಯದಲ್ಲಿ ಭೀಷ್ಮನ ಪಾತ್ರದಲ್ಲಿ ತಪ್ಪು ಹೇಳಿಬಿಟ್ರು, ನಿನಗೆ ಪಾಂಡವರ ಮೇಲೆ ಅಷ್ಟು ಸೆಟ್ಟಿದ್ರೆ ನೀನು ಹೋಗಿ ಅವ್ರ ಬಿಡದಿಗೆ ಬೆಂಕಿ ಕೊಡು ಅಂತ. ಈಗ ಕೌರವ ಏನ್ ಮಾಡಬೇಕು? ಎಷ್ಟು ಜಾಡ ಕೌರವ ಐತಂದ್ರೆ ಆಯ್ತು ಅಜ್ಜಯ್ಯ ಒಟ್ಟಿಗೆ ಹೋಗುವ ಅಂತ. ಈಗ ಇವರು ಮಾತಾಡಿದ್ದೇ ತಪ್ಪು, ದುರ್ಯೋಧನಲ್ಲಿ ಆದ್ರೆ ಹೇಳಿದ್ದು ಇನ್ನೂ ತಪ್ಪು. ಈ ತರ ಅಥವಾ ನನಗೆ ಒಂದ್ಸರಿ ಇಂಥದ್ದೊಂದು ಘಟನೆ ಆಗಿತ್ತು. ನಾನು ಕಂಸನ ಪಾತ್ರ ಮಾಡಿದ್ದೆ. ವಸುದೇವ ಪ್ರಶ್ನೆ ಕೇಳಿದವರು ಬಹಳ ಪ್ರಸಿದ್ಧ ವಿದ್ವಾಂಸರೊಬ್ರು. ಅವರು ಸರಿಯಾಗಿ ಕೇಳಿದ್ದಾರೆ. ಯಾವುದು? ನನ್ನನ್ನು ದೇವಕಿಯನ್ನು ನೀವು ಪ್ರತ್ಯೇಕ
ಕಾರಾಗೃಹದಲ್ಲಿ ಇಟ್ಟುಬಿಡು, ಮಕ್ಕಳಾಗುವ ಪ್ರಶ್ನೆ ಇಲ್ಲಲ್ಲ ಅಂತ. ಈಗ ಒಪ್ಬೇಕಾದನ್ನ, ಯಾಕೆಂದ್ರೆ ಕಥಾ ದೃಷ್ಟಿಯಿಂದ ತಪ್ಪ, ಅವ್ರು ಕೇಳಿ ತಪ್ಪಲ್ಲ, ಹೌದು, ಅವರೊಂದು ಬುದ್ಧಿವಂತಿಕೆ ವಾದ ಇಟ್ಟಿದ್ದಾರೆ. ಆಗ ನಾವು ಸಾಂದರ್ಭಿಕವಾಗಿ ಎಲ್ಲಿಂದಲೂ ಓದಿದ್ದು ಮತ್ತೊಂದು ಆ ಕ್ಷಣಕ್ಕೆ ಬರಬೇಕದು, ಬಹಳ ಕಷ್ಟ. ಆಗ ನಾನು ರಪ್ಪನ ಹೇಳಿದೆ, ಅಶರೀರವಾಣಿಯಾದದ್ದು ದೇವಕೇ 8ನೇ ಮಗು ಅಂತ, ವಸುದೇವನ 8ನೇ ಮಗು ಅಲ್ಲ. ಹಾಗಂದ್ರೆ ಅಂದ್ರೆ ಹಸ್ತಿನಾವತಿಯಲ್ಲಿ ನಿಯೋಗ ಆಗಿದೆ. ನೀವು ಚಾಪೆಯಾಡಿ ನುಸಿತೀರಿ, ಅದಕ್ಕೂ ಶಾಸ್ತ್ರ ಆಧಾರ ಕೊಡ್ತೀರಿ. ನನ್ನ ತಂಗಿಗೆ ಅಂಥದ್ದೆಲ್ಲ ಆಗಿ 8ನೇ ಮಗು ಆಗುವುದು ಬೇಡ, ಆಗೋದಿದ್ರೆ ನಿನ್ನಿಂದಲೇ ಆಗಲಿ, ಒಟ್ಟಿಗೆ ಇಡ್ತೇನೆ ಅಂತಂದೆ ನಾನು. ಇದು ಏನೋ ಇದು ಪ್ರಸಂಗದಲ್ಲೂ ಇಲ್ಲ, ಯಾವ ಪುಸ್ತಕದಲ್ಲೂ ಇಲ್ಲ. ಆ ಕ್ಷಣಕ್ಕೆ ನಮಗದು ಬರಬೇಕಾಗಿದ್ರೆ ನಮ್ಮ ಓದು ವಿಸ್ತಾರವಾಗಿರ್ಬೇಕಾಗತ್ತೆ, ಚಿಂತನೆ ಬೇಕು. ಆ ಕ್ಷಣಕ್ಕೆ ಬರ್ತದೆ ಅದು. ಕೆಲವು ಸಾರಿ ಆ ಕ್ಷಣಕ್ಕೆ ನಾವು ತಪ್ಪಿಸಿಕೊಳ್ಳಿಕ್ ಬೇಕಾಗುವಂತಹ ರೀತಿಯಲ್ಲಿ ಅಂಥದ್ದು ಬಂದು ಬಿಡುತ್ತದೆ. ಕೆಲವಂತಹ ಪ್ರಶ್ನೆಗಳು ತುಂಬಾ ಬರ್ತಾ ಇರ್ತವೆ. ತಾಳಮದ್ಲೆ ಅರ್ಥಧಾರಿಗೆ ಆ ಕ್ವಾಲಿಟಿ ಇಲ್ಲದೆ ಹೋದ್ರೆ ಆಗೋದಿಲ್ಲ. ಹೌದು, ಅದು ಅಂತಹ ಎಷ್ಟೋ ಪ್ರಶ್ನೆಗಳು ಬರ್ತವೆ, ಹೋಗ್ತದೆ. ಆಮೇಲೆ ಈ ವೈಚಾರಿಕತೆಯ ಪ್ರಶ್ನೆ ಬಂದಾಗ ಕೆಲವೊಬ್ರು ವೈಚಾರಿಕತೆ ಅಂತ ಹೇಳಿ ಅವರಿಗೆ ಗೊತ್ತಿದ್ದ ಎಲ್ಲ ವಿಚಾರವನ್ನು ಅಲ್ಲಿ ಹೇಳಿ ಅದನ್ನು ವೈಚಾರಿಕ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿರುವುದು ಬೇರೆ ವಿಷಯ, ಅದನ್ನ ರಂಗಸ್ಥಳದಲ್ಲಿ ಹೇಳಲಿಕ್ಕೆ ಇರುವಂತದ್ದಲ್ಲ. ಕರೆಕ್ಟ್. ಗೊತ್ತಿರುವುದನ್ನೆಲ್ಲ ರಂಗಸ್ಥಳಕ್ಕೆ ಹೇಳಲಿಕ್ಕೆ ಹೊರಟ್ರೆ ಅನರ್ಥ ಆಗಿ ಬಿಡ್ತದೆ. ಯಾಕೆಂದ್ರೆ ಸಂದರ್ಭ ಸೂಚನೆ ಅಲ್ಲಿಗೆ ಎಷ್ಟು ಬೇಕು. ನನಗೆ 1000 ವಿಷಯ ಗೊತ್ತಿರ್ತದೆ, ಅದನ್ನೆಲ್ಲ ತಂದು ಹೇಳುವುದುಂಟಲ್ಲ, ಅದು ಸರಿಯಾದಂತಹ ವಿಷಯ ಅಲ್ಲ. ಆ ಪಾತ್ರಕ್ಕೆ ಗೊತ್ತಿದೆಯೋ ಅಂತ ಮುಖ್ಯ. ನಾನು ಮೊದಲು ಅಂಬೆ ಪಾತ್ರದಲ್ಲಿ ಹೇಳಿದ್ದು ಅದಕ್ಕೆ, ಆ ಪಾತ್ರಕ್ಕೆ ಗೊತ್ತಿರಬೇಕು. ಈಗ ಅದು ಅಂಬೆ ಪಾತ್ರ ಮಾಡಿಕೊಂಡು ಒಬ್ಬರು ವಿದ್ವಾಂಸರು ಸಹಪಂಕ್ತಿ ಭೋಜನದ ಬಗ್ಗೆ, ವೇದಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ರಾಮದಾಸ್ ಸ್ವಾಮಿಗಳು ಎದುರುಗಡೆ ಇದ್ರು ಆ ಭೀಷ್ಮನ ಪಾತ್ರದಲ್ಲಿ. ಇದು ನಿನಗೆ ಹೇಗೆ ಗೊತ್ತಾಯ್ತು ಕೇಳಿದ್ರೆ, ನಾನು ಕಾಶಿಯಲ್ಲಿ ಕಲ್ತವಳಿದ್ರು. ಅವ್ರು ನೇರ ಪ್ರಶ್ನೆ ಕೇಳೇ ಬಿಟ್ರು, ಕಾಶಿಯಲ್ಲಿ ಹೆಣ್ಣು ಮಕ್ಕಳಿಗೂ ವೇದಾಧ್ಯಯನ ಆಗ್ತದೋ? ಯಾಕೆಂದ್ರೆ ಆ ವಿದ್ವಾಂಸರು ಹೆಂಗಸರಿಗೆ ವೇದಾಧ್ಯಯನ ಇಲ್ಲ ಅಂತ ವಾದಿಸುವವರು. ಅಂತದ್ದೆಲ್ಲ ವೇದಾಧ್ಯಯನ ಕೂಡುದು ಅಂತ ಹೇಳುವ ವ್ಯಕ್ತಿಗಳು ಅಂಬೆ ಮಾಡಿಕೊಂಡು ವೇದಾಧ್ಯಯನ ತನಗೆ ಆಗಿದೆ ಎಂಬ, ಯಾಕೆಂದ್ರೆ ಇವರಿಗಾಗಿದೆ, ಕರೆಕ್ಟ್, ಇವರಿಗೆ ವೇದಾಧ್ಯಯನ ಆಗಿದೆ ಅಂತ ಅಂಬೆಗೂ ಗೊತ್ತಿತ್ತು. ನಾನು ಕೇಳಿದ, ನಾನು ಆ ಪಾತ್ರಕ್ಕೆ ಗೊತ್ತಿತ್ತು, ಬಹಳ ಮುಖ್ಯವಾದ ವಿಷಯ ಅದು. ಪಾತ್ರಕ್ಕೆ ಗೊತ್ತಿತ್ತು ಎಂಬುದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅದನ್ನ ಅರಿತುಕೊಂಡೇ ಮಾತಾಡ್ಬೇಕಾಗ್ತದೆ. ತಾಳಮದ್ಲೆ ಅರ್ಥಗಾರಿಕೆಯಲ್ಲಿ ಸಂದೇಶ ಮುಖ್ಯವೋ ಅಥವಾ ಪದ್ಯದ ಭಾವಾರ್ಥ ಮುಖ್ಯವೋ? ಪದ್ಯದ ಭಾವಾರ್ಥಕ್ಕೊಂದು ಸಂದೇಶ ಇರ್ತದೆ. ಈ ಒಟ್ಟು ಆಗುವಾಗ ಒಂದು, ನಾನು ಆಗಲೇ ಹೇಳಿದ್ನಲ್ಲ, ಒಟ್ಟು ಒಂದು ಸಂದೇಶ ಅಂತ ಇರ್ತದೆ. ಪ್ರತಿಯೊಂದು ಪದ್ಯಕ್ಕೂ ಭಾವ ಇರ್ತದೆ. ಪದ್ಯದ ಭಾವಗಳೆಲ್ಲ ಒಟ್ಟು ಕೇಂದ್ರೀಕೃತವಾಗುವಾಗ ಕಥಾ ಸಂದೇಶ ಅಂತ ಒಂದು ಬರ್ತದೆ. ಹೌದು, ಹಾಗೆಯೇ ಬರಬೇಕು. ಪ್ರತಿ ಪದ್ಯಕ್ಕೂ ಸಂದೇಶಗಳು ಅಂತ ಇರೋದಿಲ್ಲ. ಪ್ರತಿ ಪದ್ಯಗಳ ತುಂಡು ತುಂಡು ಘಟನೆಗಳು ಸಂಯೋಜಿಸಲ್ಪಟ್ಟಾಗ ಒಂದು ಉತ್ತಮವಾದ ಕಥಾ ನಿರ್ವಹಣೆ ಆಗಿ ಒಂದು ಸಂದೇಶ ಎಂಬುದು ಬರ್ತದೆ. ಅದು ಆಗ ಈ ಒಟ್ಟಾರೆ ಆಗುವಾಗ ಅದು ಸಂದೇಶ ಮುಖ್ಯವೇ, ಆದರೆ ಈ ಭಾವಗಳನ್ನು ಬಿಡಬಾರ್ದು. ಈ ಪದ್ಯದ ಭಾವಗಳನ್ನು, ಪದ್ಯ ಯಾವ ದೃಷ್ಟಿಯಿಂದ ಹೇಳಿದ್ದಾನೆ, ಯಾವ ರೀತಿಯಲ್ಲಿ ಹೇಳಿದ್ದಾನೆ, ಯಾವುದಕ್ಕೆ ಅದನ್ನು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಹಿಂದೂ ಮುಂದುಗಳ ಘಟನೆ ಉಂಟಲ್ಲಿ, ಒಂದು ಪದ್ಯದ ಒಂದು ಕಥಾನಕದ ನಡುವೆ ಇರುವಂತದ್ದು. ಅದಕ್ಕೆ ಸರಿಯಾಗಿ ಅರ್ಥ ಹೇಳಿದ್ರೆ ಮುಂದಿನ ಪದ್ಯಕ್ಕೆ ಅರ್ಥ ಹೇಳುವುದು ಬಹಳ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಗಮನಿಸಬೇಕಾದ ವಿಷಯಗಳುಂಟು ಅದರಲ್ಲಿ. ಅದು ಮತ್ತೆ ಪದ್ಯವೂ ಅರ್ಥ ಆಗ್ಬೇಕು. ಭಾಗವತರ ಜವಾಬ್ದಾರಿ ತುಂಬಾ ದೊಡ್ಡದುಂಟಲ್ಲಿ. ನಮ್ಮ ತಾಳಮದ್ರೆಯಲ್ಲಿ ಏರು ಪದ್ಯಗಳನ್ನ ತೆಂಕಿನಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಆಗದೆ ಇದ್ದಾಗ ಹೇಳುವವರೇ ಹೆಚ್ಚು. ಎಂತ ನಾನು ಅದನ್ನು ಅನುಭವಿಸಿದ್ದೇನೆ. ಭಾಗವತರು ಭೀಷ್ಮ ನಾನು ಸಾಲ್ವ ಮಾಡಿದಾಗ 2 ಪದ್ಯ ಕೊಡ್ತೇನೆ ಹೇಳಿದ್ರು. ಯಾವ್ದು 2 ಕೊಡ್ತಾರೆ ಅಂತ ನನಗೂ ಗೊತ್ತಾಗಲಿಲ್ಲ. ಕತ್ಯಕ್ಕೂ ಹೇಳ್ತೇನೆ, ಕೊನೆಗೂ ಯಾವ 2 ಪದ್ಯ ಕೊಟ್ಟರು ಗೊತ್ತೇ ಆಗಲಿಲ್ಲ. ಆದ್ರೆ ಅಲ್ಲಿ ಅಂಬೆ ಪದ್ಯವನ್ನು ನಿಧಾನ ಹೇಳ್ತಾರಲ್ಲ, ಆಗ ಸಮಸ್ಯೆ ಆಗ್ತದೆ. ನಾನು ಹೇಳಿದ ಅರ್ಥ ಇದು ಮುಂದಿನ ಪದ್ಯದ್ದಾಗಿದ್ದಿದ್ರೆ ಹಿಂದೆ ಪದ್ಯ ಅಂಬೆ ಇರ್ತದೆ. ನನಗೆ ಒಂದ್ಸರಿ ಗೋವಿಂದ ಭಟ್ರು, ನಾನು ಪಾರಿಜಾತದ ಕೃಷ್ಣ ಮಾಡಿದ್ದೆ, ಗೋವಿಂದ ಭಟ್ರು ನರಕಾಸುರ. ಅವರಿಗೆ ಪದ್ಯ 100 ನರಕಾಸುರ ಮಾಡಿದವರು. ಅವರಿಗೆ ಪದ್ಯ ಬಾಯ್ಪಾಠ ಬರ್ತದೆ, ಯಾವ ಪದ್ಯ ಕೇಳಿದ್ರೆ ಗೊತ್ತಾಗುತ್ತೆ. ನಾನು ಆ ದಿವಸವೇ ಕೃಷ್ಣ ಮಾಡಿದ್ದು ತಾಳಮದ್ಲೆಯಲ್ಲಿ. 2 ಪದ್ಯ ಕೊಟ್ಟರು ಭಾಗವತರು ಸಂಭಾಷಣೆಗೆ. ನಾನು ಸರಿಯಾಗಿ ಹೇಳಿದೆ ಹೋದ್ರೆ ಗೋವಿಂದ ಭಟ್ರಿಗೆ ಉಪದ್ರ ಅದು. ಯಾಕೆಂದ್ರೆ ನಾನು ಯಾವ ಪದ್ಯಕ್ಕೆ ಯಾವ ಅರ್ಥ ಹೇಳಬೇಕು ಅದನ್ನು ಹೇಳಿದ್ರೆ ಮಾತ್ರ ಅವರಿಗೆ ಮುಂದಿನ ಪದ್ಯ ಎತ್ತಲಿಕ್ಕೆ ಆಗ್ತದೆ. ಅದೊಂದು ಸಾಮೂಹಿಕ ವರ್ಕ್, ಅದು ಟೋಟಲ್ ವರ್ಕ್. ಅದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ. ಭಾಗವತನು ಅರ್ಥಧಾರಿಗಳು ಸೇರಿಯೇ ಒಂದು ಕೃತಿ ನಿರ್ಮಾಣ ಆಗ್ಬೇಕು. ಒಂದು ಕೃತಿ ನಿರ್ಮಾಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಬಿಡುತ್ತೆ ಅದು. ಅರ್ಥಗಾರಿಕೆಗೆ ಭಾಗವತಿಕೆ ಕೂಡ ಮುಖ್ಯ. ತಾಳಮದ್ಲೆಯಲ್ಲಿ ಹೆಚ್ಚಾಗಿ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು ಸರ್ವೇ ಸಾಮಾನ್ಯ. ಅದು ಇತ್ತೀಚೆಗಂತೂ ಬಹಳಷ್ಟು ಉಪಯೋಗ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಯ್ಯೋ, ಒಂದು ಸಾಲ್ವನ
ಅರ್ಥ ಕೇಳಿದ್ದೆ ನಾನು. 150 ಶ್ಲೋಕ ಹೇಳಿದ್ದಾರೆ ಒಂದು ಸಾಲ್ವ. ಆ ಪಾತ್ರ ಎಂತದ್ದು? ಅರ್ಧ ಕ್ಷತ್ರಿಯ ಅಂತೆ. ಹೌದು, ಅವರಿಗೆ ಸಂಸ್ಕೃತ ಬಿಡಿ ಯಾವ ಭಾಷೆ ಸರಿ ಬಾರ್ದಿದ್ದವ. ಆದ್ರೆ ಆ ಪಾತ್ರ ಮಾಡಿದ ವ್ಯಕ್ತಿ ಸಂಸ್ಕೃತ ಪಂಡಿತ. ಅವು 150 ಪದ್ಯಗಳನ್ನ ಹೇಳುವಾಗ ನನ್ನ ತಲೆನೋವು. ಅದು ಎಷ್ಟು ಸ್ಪೀಡ್, ಅದು ಅತ್ಯಂತ ವೇಗವಾಗಿ ಆ ಸಾಲವನ್ನು ಪಾತ್ರ ಮಾಡಿದ. ಸಂಸ್ಕೃತ ಶ್ಲೋಕಗಳು ಬೇಡ ಅಂತಲ್ಲ, ಅದು ತುಂಡಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಹಸಿ ಗೋಡೆಗೆ ಮಣ್ಣು ಹೊಡೆದಾಗೆ ಅಷ್ಟು ಚಂದ ಮಾಡಿ ನಾಹಂ ವರಯಾಮಿ ಸೂತಂ ಅಂದಿದ್ದಾಳೆ ಅಂದ್ರೆ ಸಾಕು, ಅಷ್ಟು ಜನರಿಗೆ ಅರ್ಥ ಆಗ್ತದೆ. ಕರೆಕ್ಟ್. ಅಪತ್ರಸ್ಯ ಗತಿರ್ನಾಸ್ತಿ. ಈ ಶ್ಲೋಕದ ದುಂಡುಗಳನ್ನು ಹೇಳಬಹುದು. ಎಷ್ಟು ಚಂದವಾಗಿ ಹೇಳಬೇಕು ಅಂದ್ರೆ ಅದು ಮತ್ತೆ ಅರ್ಥ ಹೇಳಬಾರ್ದು. ಹೌದು, ಕರೆಕ್ಟ್. ಅದರ ಅರ್ಥವನ್ನು ಹೇಳುವ ರೀತಿಯಲ್ಲದಿರಬಾರ್ದು. ಶ್ಲೋಕ ಹೇಳೋದನ್ನ ಅರ್ಥ ಹೇಳೋದು ಕೂಡುದು. ಯಾಕೆಂದ್ರೆ ನಮ್ಮದು ಮಾತುಗಾರಿಕೆ. ನಾವು ನಿತ್ಯ ಮಾತಾಡುವಾಗಲೂ ಕೂಡ ಈ ಏನೇನೋ ಅಂತ ಹೇಳಿ ಶ್ಲೋಕ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಮಾತು ಸಹಜವಾದಂತಹ ರೀತಿಯಲ್ಲಿಯೇ ಬಂದರೆ ಮಾತ್ರ ಪಾತ್ರ ಚಿತ್ರಣ ಆಗ್ತದೆ. ಶ್ಲೋಕ ಕನ್ನಡದ್ದು ಇರ್ಬೋದು, ಎಂಥದ್ದು ಇರ್ಬೋದು, ಅದನ್ನ ಬಹು ಸೊಗಸಾಗಿ ನಿರ್ವಹಿಸುವುದರೊಳಗೆ ಇರ್ಬೋದು. ಶ್ಲೋಕ ಖಂಡಿತಕ್ಕೂ ಹೇಳಬಹುದು, ಆದರೆ ಇಡೀ ಶ್ಲೋಕ ಹೇಳಿ ಅದನ್ನ ಇನ್ನೊಂದ್ಸಾರಿ ಅರ್ಥ ಹೇಳುವ ರೀತಿ ಇರಬಾರ್ದು. ಆಮೇಲೆ ಈ ದಾಸರ ಪದಗಳ ಸೊಲ್ಲುಗಳು, ವಚನಕಾರರ ವಚನ, ಇದನ್ನೆಲ್ಲ ಬಳಸಿಕೊಳ್ಬಹುದಾ? ಖಂಡಿತಕ್ಕೂ ಬಳಸಬಹುದು. ಯಾಕೆಂದ್ರೆ ಅದನ್ನ ಇದೆಲ್ಲ ಹೇಳ್ಬಾರ್ದು. ಈಗ ಸರ್ವಜ್ಞ, ಬಸವಣ್ಣ, ಕೂಡಲ ಸಂಗಮ ದೇವ ಅದನ್ನೆಲ್ಲ ಹೇಳ್ಬಾರ್ದು. ಕಳಬೇಡ ಕೊಲಬೇಡ ಹೇಳ್ಬೋದು. ಯಾಕೆಂದ್ರೆ ಅದು ಸಾರ್ವತ್ರಿಕವಾಗಿರುವ ವಿಷಯಗಳು. ನಮಗೆ ಮೂಡಬೈಲು ಶಾಸ್ತ್ರಿಗಳು ಒಂದು ಶಾಸ್ತ್ರ ನನಗೆ ಬಹಳ ಖುಷಿಯಾಗಿತ್ತು. ದ್ರೌಪದಿ ಪಾತ್ರ ಮಾಡಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಗೆ ವಿಪರೀತನ್ ಮಾಧವ ನೀತಂ ಪೆರನಲ್ಲ ಅಂತ. ಅದು ಕಪ್ಪ್ಯಾರ ಭಟ್ಟನ ಶಾಸನದ ಪದ್ಯ, 6ನೇ ಶತಮಾನದ್ದು. ಅದನ್ನ ದ್ರೌಪದಿ ಪಾತ್ರಕ್ಕೆ ಕೃಷ್ಣನ ಬಗ್ಗೆ ಹೇಳಿದ್ದವರು. ಎಷ್ಟು ಚೆನ್ನಾಗಿ ಹೊಂತದ್ದೆ ನೋಡಿ. ಅದು ಮಾಧವ ನೀತನ್ ಪೆರನಲ್ಲ, ಬಾದಿಪ್ಪ ಕಲಿಗೆ ವಿಪರೀತನ್, ದುರ್ಯೋಧನಿಗೆ ಇವನು ಬುದ್ಧೀಕರಿಸ್ತಾನೆ. ಚಂದ ಮಾಡಿ ಬಳಸಿಕೊಳ್ಳಬಹುದಾದ ಸೊಗಸಾದ ಸಾಲುಗಳು ವಚನಗಳಲ್ಲಿದೆ. DVG ಅವರ ಮಂಕುತಿಮ್ಮನ ಕಥೆಗಳಿದೆ, ಬೇಕಾದಷ್ಟು ನಮ್ಮಲ್ಲಿದೆ. ಅದನ್ನ ಇದು ಇಂಥದ್ದು ಅಂತ ಕಾಣಿಸದ ರೀತಿಯಲ್ಲಿ ಬಹಳ ಚೆನ್ನಾಗಿ, ಅದು ನಿಜವಾಗಿಯೂ ಕನ್ನಡದ ಈ ಸೂಕ್ತಿಗಳು ತಾಳಮದ್ದಲೆಗೆ ಬಹಳ ಚೆನ್ನಾಗಿ ಹೊಂತದೆ. ಚೆನ್ನಾಗಿ ಬಳಸಿಕೊಟ್ರೆ ಅರ್ಥದ ಕ್ವಾಲಿಟಿ ಒಳ್ಳೆದಾಗ್ತದೆ, ಕ್ವಾಲಿಟಿ ಬರ್ತದೆ. ಬೇಕೇ ಬೇಕದು. ತಾಳಮದ್ದಲೆ ಅಂತ ಹೇಳಿದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಎಂದು ಹೆಚ್ಚಿನವರು ತಿಳಿದುಕೊಳ್ಳುತ್ತಾರೆ. ಕೆಲವೊಂದು ಪ್ರಸಂಗಗಳು ಅತ್ಯಂತ ಗಂಭೀರವಾದ ಚರ್ಚೆಯನ್ನು ಬಯಸ್ತದೆ. ಹಾಗೆಂತ ಹೇಳಿ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಉಂಟು ಅಂತಾದ್ರೆ ಅದು ಎಷ್ಟಿರಬೇಕು? ಈಗ ಉದಾಹರಣೆಗೆ ಎದುರು ಪಾತ್ರಧಾರಿ ತಮ್ಮ ಮಟ್ಟಕ್ಕೆ ಇಲ್ಲ ಎಂದಾಗ ವಿದ್ವತ್ತನ್ನು ಪ್ರದರ್ಶನ ಮಾಡುವುದು ಎಷ್ಟು ಸರಿಯಾಗ್ತದೆ? ಅದು ತಾಳಮದ್ದಲೆ ಎಂದರೆ ನಮಗೆ ಗೊತ್ತಿರುವುದನ್ನೆಲ್ಲ ಪ್ರದರ್ಶಿಸಲಿಕ್ಕಿರುವುದು ಎಂಬ ಒಂದು ಮನೋಭಾವ ನಮ್ಮಲ್ಲಿ ಹಿಂದಿನಿಂದಲೂ ಬಂದಿದೆ. ಕರೆಕ್ಟ್. ಅದು ಹೇಗಿದೆ ಅಂತ ಕೇಳಿದರೆ, ಸಂಸ್ಕೃತ ವಿದ್ವಾಂಸರು ಬಂದ ಕಾಲಕ್ಕೆ ಶಾಸ್ತ್ರಾರ್ಥಗಳ ವಿಚಾರ ವಿನಿಮಯ ಮಾಡ್ಲಿಕ್ಕೆ ಈಗಲೂ ಕೆಲವರಿದ್ದಾರೆ ಅಂತದ್ದು. ಹೌದೌದು. ನೀವು ಹೇಳಿದ್ರಲ್ಲ ಶ್ಲೋಕ, ಅದರಲ್ಲಿ ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಉಪನಿಷತ್ತು ಹೀಗೆ ಹೇಳ್ತದೆ, ಅದು ಹೀಗೆ ಹೇಳ್ತದೆ ಅಂತ ಜನರಿಗೆ ಅದು ಬೇಕೋ ಬೇಡೋ ಅಂತ ನೋಡೋದಿಲ್ಲ. ತಾಳಮದ್ದಲೆಯೂ ಒಂದು ರಂಗಕಲೆ ಎಂಬ ಪರಿಕಲ್ಪನೆ ನಮಗೆ ಮೊದಲನೇದಾಗಬೇಕು. ಬೇಕು. ಕರೆಕ್ಟ್. ಅದು ರಂಗಸ್ಥಳದಲ್ಲಿ ಒಂದು ರಂಗ, ಅದೊಂದು ಕಲಾ ಮಾಧ್ಯಮ. ಕಲಾ ಮಾಧ್ಯಮದಲ್ಲಿ ಈ ಚಂಡಿಕಾ ಹೋಮ ಅಂತಾದು ಆದಾಗ ಕೊನೆಗೆ ಅಂತ ಹೇಳ್ತಾರಲ್ಲ, ಇಂತಿಂತದ್ದು ಮಾಡಿದ ಇಂಥ ಶ್ಲೋಕದಲ್ಲಿ ಹೀಗೆ, ಅದನ್ನು ಕಲಾ ಮಾಧ್ಯಮದಲ್ಲಿ ತಗೊಂಡೋಗಿ ತೋರಿಸ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಈ ವಿದ್ವತ್ತು ಇದ್ದವರು ಬಂದಾಗ ಕೆಲವು ದೋಷಗಳಾದದ್ದು ಹಾಗೆ. ನಮಗೆ ಗೊತ್ತಿರುವುದನ್ನು ಪ್ರದರ್ಶಿಸಲಿಕ್ಕೆ ಇದೊಂದು ಜಾಗ ಒಳ್ಳೆಯದು ಅಂತ ತಿಳ್ಕೊಂಡದ್ದು. ಇನ್ನು ಕೆಲವರು ತಮಗೆ ಗೊತ್ತಿರುವ ಆಧುನಿಕ ವಿಚಾರಗಳನ್ನು ಹೇಳಲಿಕ್ಕೂ ಇದನ್ನು ಬಳಸಿದ್ರು. ಅದು ನಾನು ನೋಡಿದ್ದೇನೆ. ಈ ಉಪಗ್ರಹದ ಬಗ್ಗೆ ಗೊತ್ತಿದೆ ಅಂತ ತ್ರಿಶಂಕುವನ್ನು ಸ್ವರ್ಗಕ್ಕೆ ಏರಿಸುವಾಗ ಏನ್ ಮಾಡಿದ್ರು, ತ್ರಿಶಂಕು ಕಿವಿಯಲ್ಲಿ ಇಟ್ಟುಕೊಂಡು ಮೊಬೈಲ್ ಇಟ್ಟುಕೊಂಡಾಗೆ ಅಲ್ಲಿ ಹೋಗಿ ಮುಟ್ಟಿದೆಯೋ, ನಿನಗೆ ಉಪಗ್ರಹ ಅಲ್ಲಿಗೆ ಮುಟ್ಟಿತ್ತು, ನಾನು ಕಳಿಸಿದ್ದು ಹಸಿರು ಗುಂಡಿ ಇವತ್ತು, ಕೆಂಪು ಗುಂಡಿ ಇವತ್ತು, ಹಸಿರು ಗುಂಡಿ ಇವತ್ತು, ಇಲ್ಲ ಸತ್ಯಲೋಕಕ್ಕೆ ಹೋಗಿ ಬಿಡ್ತೀಯ ಅಲ್ಲಿ ಹಿಡ್ಕೊ, ಹೀಗೆ ಅರ್ಥ ಹೇಳಿದ್ದೆ ನಾನು ಕೇಳಿದ್ದೇನೆ. ಇದು ಏನಾಗ್ತದೆ, ಇದು ಹೌದು ಸೈನ್ಸ್. ಉಪಗ್ರಹದ ಮೂಲಕ ಸ್ವರ್ಗಕ್ಕೆ ತ್ರಿಶಂಕುವನ್ನು ಕಳಿಸಿದ ಎಂಬ ಕಲ್ಪನೆಯಲ್ಲಿ ದೊಡ್ಡ ಅರ್ಥಧಾರಿಗಳು ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಇದು ಕೂಡ ವಿಪರೀತ ಅಧಿಕ ಪ್ರಸಂಗ. ವಿಪರೀತ ಅಧಿಕ ಪ್ರಸಂಗ ಅಂತಂದ್ರೆ ಇದು ಅಸಾಧ್ಯವಾದಂತಹ ಅಧಿಕ ಪ್ರಸಂಗವೇ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಆ ಪಾತ್ರಗಳ ಗಾಂಭೀರ್ಯ ಬೇಕು. ಪಾತ್ರ ಯಾವುದು ಎಂಬುದು ನಮಗೆ ಗೊತ್ತಿರಬೇಕು. ಮತ್ತು ಈ ಪುರಾಣಗಳಲ್ಲಿ ಬರಬಹುದಾದಂತಹ ದೃಷ್ಟಿ ಏನು ಆ ಪಾತ್ರಗಳದ್ದು ಎಂಬುದು ಗೊತ್ತಿರಬೇಕು. ಕಂಸನನ್ನು ಕೌರವನನ್ನು ಮಾಡಿಕೊಂಡು ಏನು ಮಾತಾಡ್ಬೋದು. ವಿದ್ಯುತ್ ಪ್ರದರ್ಶನ ಆ ಸಂದರ್ಭಕ್ಕೆ ಸೂಕ್ತವೇ ಅಲ್ಲ. ಮತ್ತೆ ವಿದ್ಯುತ್ ಪ್ರದರ್ಶನ ಯಾವುದಕ್ಕೆ ವಿದ್ವತ್ ಪೂರ್ಣವಾದ, ಈಗ ಉದಾಹರಣೆಗೆ ಭೀಷ್ಮಾರ್ಜುನ ಕಾಳಗದಲ್ಲಿ ಕರ್ಮಬದ್ಧ ಚರ್ಚೆ ಉಂಟು. ಅಲ್ಲಿ ಆ ಬಗ್ಗೆ ಜಿಜ್ಞಾಸೆ ಮಾಡಿತ್ತು. ಶಂಕರ ವಿಜಯದಲ್ಲಿ ಶಂಕರಾಚಾರ್ಯರಿಗೋ ಮಂಡನ ಮಿಶ್ರರಿಗೋ ಅಂತಹ, ಅಂದ್ರೆ ಅಲ್ಲಿ ಬರುವ ಪ್ರೇಕ್ಷಕರು ಏನಾಗಿರ್ತಾರೆ, ಅದಕ್ಕೆ ಸಿದ್ಧರಾಗಿ ಬಂದಿರ್ತಾರೆ, ಅದನ್ನೇ ಕೇಳಬೇಕು ಅಂತ ಬಂದಿರ್ತಾರೆ. ಈ ಕರ್ಮಬಂಧನ ಅಂತ ಇಟ್ಟಾಗ ಗೊತ್ತಾಗುತ್ತೆ ಕರ್ಮಬಂಧನ ಯಾರಿಗೆ ಬೇಕೋ ಅವ್ರು ಬರ್ತಾರೆ.
ಹಾಗೆಂತ ಅದನ್ನು ಸಾಲನ್ನು ಮಾಡಿಕೊಂಡು ತತ್ವ ಜಿಜ್ಞಾಸೆ ಮಾಡಬಾರ್ದು. ಪಾತ್ರಗಳು ಯಾವುದು ಯಾವುದೇ ಇರಲಿ, ಅವ ಎಷ್ಟೇ ಕಲಿತಿರಲಿ, ಎಷ್ಟು ಅಧ್ಯಯನ ಶಾಸ್ತ್ರವೇತ್ತನೇ ಆಗಿರಲಿ, ಮಾಡುವ ಪಾತ್ರ ಯಾವುದು ಎಂಬುದರ ಮೇಲೆಯೇ ಅವನ ವ್ಯಕ್ತಿತ್ವ ಹೊರತು ಬೇರೆ ಏನೋ ಮಾತಾಡಿದ್ರೆ ಅವ ಅರ್ಥಧಾರಿಯೇ ಅಲ್ಲ. ಕರೆಕ್ಟ್. ಬೇರೆ ಏನೋ ಮಾತಾಡಿ ಅರ್ಥ ಖಂಡಿತ ಆಗೋದಿಲ್ಲ. ತಾಳಮದ್ದಲೆ ಭಾಷಾ ಶುದ್ಧತೆಯನ್ನು ನೀಡುತ್ತದೆ, ಸಭಾಕಂಪನವನ್ನು ನೀಗಿಸುತ್ತದೆ, ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಹಾಯಕವಾಗುತ್ತದೆ ಅಂತ ನಾವೆಲ್ಲ ತಿಳ್ಕೊಂಡವರು. ಇವುಗಳನ್ನೆಲ್ಲ ಸಮರ್ಪಕವಾಗಿ ಬಳಸಿಕೊಳ್ಳುವ ಬಗೆ ಹೇಗೆ ತಾಳಮದ್ದಲೆ ಮುಖಾಂತರ? ಅದರಿಂದಲೇ ನಮ್ಮ ಭಾಷೆ ಎಷ್ಟು ಶುದ್ಧ ಇದೆ ಅಂತ ನಮ್ಮ ಜೊತೆಗೆ ಹೇಳ್ತಾರೆ. ದಕ್ಷಿಣ ಕನ್ನಡದಲ್ಲಿ ನೋಡಿ ಸಾಮಾನ್ಯವಾಗಿ ನಾವು ಗಮನಿಸಿದ್ದೇವೆ, ಇಲ್ಲಿ ಮನೆ ಮಾತು ಕನ್ನಡಿಗರೇ ಇಲ್ಲ. ಹೌದೌದು, ಕನ್ನಡಿಗರೇ ಇಲ್ಲ. ಒಂದು ತುಳು, ಮಲಯಾಳಂ ಅಥವಾ ಮನೆ ಮಾತಿದ್ದವರು ಕೂಡ ಹವ್ಯಕ ಕನ್ನಡ, ಕೊಂಕಣಿ ಮುಂತಾದ ಮಾತುಗಳನ್ನು ಆಡುವವರಾದರೂ ಕನ್ನಡವನ್ನು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಬೇರೆ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡಿಗರ ಕನ್ನಡ ಬಹಳ ಚಂದ. ಯಾಕೆ ಹೀಗಾಯಿತು ಅಂತ ಕೇಳಿದರೆ ಅದು ಯಕ್ಷಗಾನವೇ ಅದಕ್ಕೆ ಮುಖ್ಯವಾದಂತಹ ಒಂದು ಕಾರಣ. ಸಾಮಾನ್ಯವಾಗಿ ಯಕ್ಷಗಾನವನ್ನು ನೋಡ್ತಾರೆ, ಭಾಗವಹಿಸದೆ ಹೋದರೂ ನೋಡ್ತಾರೆ, ಕೇಳ್ತಾರೆ. ಭಾಷಾ ಶುದ್ಧಿಯ ದೃಷ್ಟಿಯಿಂದ ತಾಳಮದ್ದಲೆ ಬಹಳ ಉತ್ಕೃಷ್ಟವಾದ ಒಳ್ಳೆಯ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಭಾಷೆಯ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಸಮಸ್ಯೆ. ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು, ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದೆ ಇದು. ಕರೆಕ್ಟ್. ನಾನು ಮೊನ್ನೆ ಒಂದು ಭಾಷಣದಲ್ಲಿ ಆ ವಿಷಯಗಳನ್ನು 2-3 ಬಾರಿ ಅದನ್ನು ಹೇಳಿದೆ. ಇದು ರೆಕಾರ್ಡ್ ಆಗಲಿಲ್ಲ. ಅಲ್ಲ, ಅದೇ ಅಂದ್ರೆ ಇಲ್ಲಿ ಏನಾಗಿದೆ, ಇದರ ಮಧ್ಯದಲ್ಲಿ ಅದೇ ಪ್ರಶ್ನೆ ಇತ್ತು. ಅದೇನು ಅಂತಂದ್ರೆ, ಈಗ ನಮ್ಮ ಪ್ರಸಂಗ ರಚನೆಗಳಾಗ್ಲಿ ಅಥವಾ ನಮ್ಮ ಅರ್ಥಗಾರಿಕೆ ಆಗ್ಲಿ, ಅದು ಯಾವುದು ಕೂಡ ಸಾಹಿತ್ಯ ಅಂತ ಗುರುತಿಸಲ್ಪಡ್ಲಿಲ್ಲ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಮೊನ್ನೆ ಶಿವಮೊಗ್ಗದ ಅಧ್ಯಕ್ಷ ಭಾಷಣದಲ್ಲಿ ಈ ವಿಷಯವನ್ನೇ ಪ್ರಧಾನವಾಗಿಟ್ಟು ಮಾತಾಡಿದ್ದೇನೆ. ಯಕ್ಷಗಾನದಿಂದಾಗಿ 3 ಬಗೆಯ ಸಾಹಿತ್ಯಗಳು ನಮಗೆ ಉಪಯುಕ್ತ. ಒಂದು ಕಾವ್ಯ ಪ್ರಸಂಗಗಳು, ಎರಡನೇದು ಇದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದೇನೆ, ವಾಚಿಕ ಗದ್ಯ ಅಂತ. ಕರೆಕ್ಟ್. ವಾಚಿಕ ಗದ್ಯ ಅಂತ. ವಾಚಿಕ ಗದ್ಯ ಅಂದ್ರೆ ನೋಡಿ, ಪೊಳಲಿ ಶಾಸ್ತ್ರಿಗಳು, ಶೇಣಿ ಗೋಪಾಲಕೃಷ್ಣ ಭಟ್ರು, ಫಕೀರ್ ಶೆಟ್ಟರು ಅಥವಾ ಎಂಪೆಚ್ಚು ಒಡೆಯರು, ಆಮೇಲೆ ಕಿಲ್ಲೆಯವರು, ಅರ್ಕುಳ ಸುಬ್ರಯಾಚಾರ್ಯರು, ಆಮೇಲೆ ನಮ್ಮ ರೈಗಳು, ಕಾಂತರೈಗಳು, ಇವತ್ತು ಅಂಬಾತನೆಯ ಮುದ್ರಾಡಿ, ಅವರು ಮಾತಾಡಿರೋದು ಕಾವ್ಯದ ಹಾಗೆ ಇರ್ತದೆ. ಶಂಕರನಾರಾಯಣ ಸಾಮಗ್ರು, ರಾಮದಾಸ್ ಸಾಮಗ್ರು ಕನ್ನಡ ಮಾತ್ರ ಅಲ್ಲ, ಒಳ್ಳೆಯ ತುಳು, ಬಹಳ ಸೊಗಸಾದ ತುಳು ಅವರದ್ದು. ಇವರನ್ನೆಲ್ಲ ಏನಾಗಿದೆ ಅಂದ್ರೆ, ಇವತ್ತೊಂದು ಪಾತ್ರ ಮಾಡಿ ನಾಳೆಗೆ ಅದು ಗಾಳಿಗೆ ಹಾರಿ ಹೋಯ್ತು. ಇವುಗಳೆಲ್ಲ ರೆಕಾರ್ಡ್ ಆಗಿದ್ರೆ ಗದ್ಯ, ಒಂದು ವಾಚಿಕ ಗದ್ಯ ಎಂಬುದು, ನಾನು ಮೊನ್ನೆ ಅದನ್ನೇ ಹೇಳಿದ್ದೇನೆ, ಪತ್ರಿಕೆಗಳೆಲ್ಲ ಬಂದಿದೆ, ಜ್ಞಾನಪೀಠಕ್ಕೆ ಸವಾಲೊಡ್ಡುತ್ತಿತ್ತು ಅಂತ. ಶೇಣಿಯವರು ಆಡಿದ ಮಾತುಗಳೆಲ್ಲ ದಾಖಲಿಸಲ್ಪಟ್ಟಿದ್ದರೆ ಅದು ಜ್ಞಾನಪೀಠ ಅವಾರ್ಡ್ ಬರುವಷ್ಟು ಒಳ್ಳೆಯ ಸಾಹಿತ್ಯ. ಇದು ಕನ್ನಡ ಸಾಹಿತ್ಯವೇ ಮರೆತು ಬಿಟ್ಟಿದೆ ಆಶ್ಚರ್ಯಕರವಾಗಿ. ಒಂದು ಅತ್ಯುತ್ತಮವಾದಂತಹ ಒಂದು ಗದ್ಯ ಸಾಹಿತ್ಯ ನಮ್ಮಲ್ಲಿ ಈ ಒಂದು ವಿಭಾಗದಲ್ಲಿ ನಿತ್ಯ ಒಂದೇ ಪಾತ್ರ 100 ಬಗೆಯಲ್ಲಿ ಚಿತ್ರಣಗೊಂಡಿವೆ, 100 ವ್ಯಕ್ತಿಗಳಿಂದ 100 ಬಗೆಯಲ್ಲಿ ಚಿತ್ರಣ ಆಗಿದೆ. ಒಳ್ಳೆಯ ಒಂದು ಸೋರ್ಸ್ ಇರುವಂತಹದ್ದು ನಮ್ಮಲ್ಲಿ ದಾಖಲಿಸಲ್ಪಡದೆ ಲುಪ್ತವಾಗಿ ಹೋದದ್ದು ನಾವು ಕಾಣ್ತೇವೆ. ಈಗ ನಾವು ಪಳದಿ ಶಾಸ್ತ್ರಿಗಳು ಒಳ್ಳೆ ಮಾತಾಡ್ತಿದ್ರಂತೆ ನಾವು ಕೇಳ್ತೇವೆ ಹೊರತು ನಾವು ಕೇಳಿಲ್ಲ. ಏನು ಅವ್ರು ಬರೆದಿಟ್ಟ ದಾಖಲೆಗಳೇ ಇಲ್ಲ. ಶೇಣಿಯವರ ಒಂದೇ ಒಂದು ಪುಸ್ತಕ ಯಕ್ಷಗಾನ ಮತ್ತು ನಾನು, ಎಷ್ಟು ಚಂದವಾಗಿದೆ ಆ ಗದ್ಯ ಲೇಖನವನ್ನು ನಾವು ನೋಡ್ಬೇಕು, ಅಷ್ಟು ಚೆನ್ನಾಗಿದೆ. ಅದು ದಾಖಲಿಸಲ್ಪಡಬೇಕಾದ ಒಂದು ಅಗತ್ಯ ಇತ್ತು ಯಕ್ಷಗಾನದಲ್ಲಿ ಆಗದೆ ಅವಜ್ಞೆಯಿಂದ ಮರೆತ ಒಂದು ದೊಡ್ಡ ಬ್ಲೆಂಡರ್ ಅದು ಕನ್ನಡ ಸಾಹಿತ್ಯದ ಮಟ್ಟಿಗೆ. 3ನೇದ್ದು ವಿಮರ್ಶಾ ಗ್ರಂಥಗಳು. ಕನ್ನಡ ತುಂಬಾ ವಿಮರ್ಶೆಗಳು ಬಂತು, ಸಾವಿರಾರು. ಈಗ ಒಟ್ಟಾರೆ ಒಂದು ಯಕ್ಷಗಾನದ ಮೇಲೆ 10,000ಕ್ಕಿಂತ ಹೆಚ್ಚು ಪುಸ್ತಕಗಳು ಇವತ್ತು ಒಟ್ಟಾರೆಯಾಗಿ ಇರಬಹುದು. ಹೌದೌದು. ಒಟ್ಟಾರೆ ಕಾವ್ಯ ಮುಂತಾದವುಗಳನ್ನು ಹೋಲಿಸಿದರೆ PhD ಗ್ರಂಥಗಳು, ಸಂಸ್ಮರಣ ಗ್ರಂಥಗಳು, ಅಭಿನಂದನಾ ಗ್ರಂಥಗಳು, ಬೇರೆ ಬೇರೆ ರೀತಿಯ ವಿಮರ್ಶಾಕೃತಿಗಳ ಲೆಕ್ಕ ಹಾಕಿದರೆ ಒಂದು ಕಲೆಯ ಮೇಲೆ ಪ್ರಾಯಶಃ ಇಡೀ ಇಂಡಿಯಾದಲ್ಲಿ ಎಲ್ಲಿಯಾದರೂ ಇಷ್ಟೊಂದು, ಯಾವುದೇ ಒಂದು ಮೇಲೆ, ಈಗ ಭರತನಾಟ್ಯವನ್ನು, ಕೂಚಿಪುಡಿಯನ್ನು, ಕಥಕ್ಕಳಿಯನ್ನು ತಗೊಂಡ್ರೆ ಇಷ್ಟು ಗ್ರಂಥಗಳು ಬಂದಿರಬಹುದೇ ಎಂಬುದನ್ನು ಆಲೋಚಿಸಿದರೆ ನಮ್ಮದು ದಾಖಲೆ ಅಂತ ನಮಗೆ ಅನ್ನಿಸಬಹುದು ಅಂತ ನನಗೆ ಅನ್ನಿಸ್ತದೆ. ಒಂದು ಯಕ್ಷಗಾನ ಎಂಬ ವಿಷಯವನ್ನು ಇಟ್ಕೊಂಡೆ ಇಷ್ಟೊಂದು ಗ್ರಂಥಗಳು ತುಂಬ ಬಂದ್ಬಿಟ್ಟಿದೆ. ಇದು 3ನೇದು ಇದೇನು ಗದ್ಯ ಸಾಹಿತ್ಯ ಕನ್ನಡದಲ್ಲಿ. ಈ 3 ಬಗೆಯ ಸಾಹಿತ್ಯಗಳು ಬಹಳ ಸೊಗಸಾಗಿ ಯಕ್ಷಗಾನದಲ್ಲಿ ಬಂದಿವೆ. ಈಗ ಬಂದಿದೆ, ಅದನ್ನು ಗುರುತಿಸಬೇಕಾದ ಅಗತ್ಯ ಮಾತ್ರ ಕಾಣ್ತಾ ಇಲ್ಲ, ಯಾರು ಮಾಡಿಲ್ಲ. ಯಕ್ಷಗಾನ ಕಾವ್ಯಗಳಂತೂ ಬಹಳ ಉಪೇಕ್ಷೆಗೆ, ನಾನು ಉಪೇಕ್ಷೆ ಅಂತ ಹೇಳಲಿಕ್ಕೆ ಬೇರೆಯವ್ರು ಮಾಡಲಿಲ್ಲ ಆದ್ರೆ ಬೇಸರ ಇರಲಿಲ್ಲ, ನಮ್ಮವರೇ ಮಾಡ್ತಾರೆ. ನಮ್ಮವರೆಲ್ಲ ಅಂದ್ರೆ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಯಕ್ಷಗಾನಕ್ಕೊಂದು ಗೋಷ್ಠಿ ಇಲ್ಲ, ಯಕ್ಷಗಾನಕ್ಕೊಂದು ಕವಿಗೋಷ್ಠಿ ಇಲ್ಲ, ಯಕ್ಷಗಾನದ ಮೇಲೆ ಒಂದು ಮಾತಿಲ್ಲ, ಒಂದು ಪ್ರಬಂಧ ಮಂಡನೆಯ ಇತ್ಯಾದಿಗಳನ್ನು ಕುರಿತಂತೆ ಬಹಳ ಕಡಿಮೆ. ಈ ಹೋದ ವರ್ಷ ಕಟೀಲ್ನಲ್ಲಿ ಸಪ್ತಾಹ ನಾನೇ ಒಂದು ತಾಳಮದ್ದಲೆ ಮತ್ತು ಸಾಹಿತ್ಯ ಎಂಬ ವಿಷಯದ ಮೇಲೆ ಒಂದು ಭಾಷಣ ಮಾಡಿದ್ದೇನೆ.
ಮತ್ತೆ ಅದಕ್ಕೆ ಬೇಕಾಗುವಷ್ಟು ಪ್ರಚಾರಗಳು ನಮ್ಮ ಪತ್ರಿಕೆ ಕೊಡೋದಿಲ್ಲ. ಸಿನಿಮಾಕ್ಕೆ ಎಷ್ಟು ಕೊಡ್ತದೆ ಅದರ 1% ಕೂಡ ನಮ್ಮ ಯಕ್ಷಗಾನದ ಕುರಿತಂತೆ ಕೊಡೋದೇ ಇಲ್ಲ. ಇವತ್ತು ಏನೊಂದು ಯಕ್ಷಗಾನ ಆಯಿತು, ಪಾದಕರು ವಿಷ್ಣು ಭಟ್ರಿಗೆ ಸನ್ಮಾನ ಮಾಡಿದ್ವಿ ನಾವು. ಒಬ್ಬ ಸಿನಿಮಾದವನಿಗಾಗಿದ್ದರೆ ಮರುದಿವಸ ದೊಡ್ಡ ಫೋಟೋ ಹಾಕಿ ಕೊಡ್ತಿದ್ರು. 1 ತಿಂಗಳ ಮೇಲೆ ಬಂತು, ಒಂದು 20-25 ದಿವಸ ಆಯ್ತೇನ, ನಿನ್ನೆ ಒಂದು ಸಣ್ಣ ಫೋಟೋ ಹಾಕಿ ಪಾದಕರು ವಿಷ್ಣು ಭಟ್ರಿಗೆ ಸನ್ಮಾನ ಮಾಡಿದ್ರು ಅಂತ ಉದಯವಾಣಿಯಲ್ಲಿ ಬಂತು. ಅಂದರೆ ಇಂಪಾರ್ಟೆನ್ಸ್ ಯಾವುದು ಕೊಡ್ತೇವೆ ಅದು ಕೂಡ ನಿಮ್ಮ ಈ ಬಾಲಂಗೋಚಿ ಪತ್ರಿಕೆಯಲ್ಲಿ. ವಿಷ್ಣು ಭಟ್ರಿಗೆ ಅದು ಸಿಗಲಿಲ್ಲ, ಯಾಕೆಂದ್ರೆ ಅದು ಉದಯವಾಣಿ ಆ ಬಾಲ ಅಲ್ಲಿ ಉಡುಪಿಗೆ ಬೇರೆ ಬರ್ತದೆ. ಹೌದು, ಅವರಿಗೆ ಸಿಗಲಿಲ್ಲ, ನಮ್ಗೆ ಇಲ್ಲಿ ಪಾವಂಜೆ ಇಲ್ಲ ಆದ್ದರಿಂದ. ಇದು ನಮಗೆ ಯಕ್ಷಗಾನಕ್ಕೆ ಸಿಗುವ ಪ್ರೋತ್ಸಾಹ. ಮೀಡಿಯಾ ಕೂಡ ನಮಗೆ ಏನು ಪ್ರೋತ್ಸಾಹ ಕರಾವಳಿಯ ಮೀಡಿಯಾಗಳೇ ಕೊಡ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಅವರಿಗೆ ಬೇಕಾಗೋದು ಈ TRP ಇದ್ದ ಹಾಗೆ ಸರ್ಕ್ಯುಲೇಷನ್ ಗಮನಿಸ್ತಾರೆ, ಯಾವ್ದು ಮಾಡ್ತಾರೆ ಅಂತೇಳಿ. ಈ ಕಾರಣಕ್ಕೋಸ್ಕರ ಯಕ್ಷಗಾನ ಇಷ್ಟು ಒಳ್ಳೆ ಕಲೆ ಎಲ್ಲ ಹೇಳ್ಕೊಳ್ಳೋದು, ಆದ್ರೆ ತೀವ್ರ ಉಪೇಕ್ಷೆಗೂ ಒಳಗಾಗಿದೆ ಒಂದು ಬದಿಯಿಂದ. ಇದರ ಸಾಹಿತ್ಯ, ಇದರ ಗುಣಗಳೆಲ್ಲ ಇದು ಬಹಳ ಬೇಸರದ ಸಂಗತಿ ಕೂಡ ಹೌದು. ಈಗ ಸಾಮಾಜಿಕ ಜಾಲತಾಣಗಳಿಂದ ಯಕ್ಷಗಾನಕ್ಕೆ ಪ್ರಚಾರ ಅಂತ ಹೇಳ್ತಾರೆ, ಆದರೆ ಅದು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯಕ್ಷಗಾನಕ್ಕೆ ಅದರಿಂದ ಉಪಯೋಗ ಎಷ್ಟು ಅನ್ನುವಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಎಷ್ಟು ಅಭಿಮಾನಿಗಳ ತಂಡ ಬೆಳೆದಿದೆ ಅಂತ ನನಗೊಂದು ಸಂಶಯ ಇದೆ. ಮತ್ತೆ ಅಲ್ಲಿಯೂ ಕೂಡ ಈಗ ಮೊಬೈಲು ಅದಿದ್ದವ್ರ ಹತ್ರ ಮೊಬೈಲ್ ಇರಬೇಕು, ಜಾಲತಾಣಗಳು ಇದ್ರೆ ಮೊಬೈಲುಗಳ ಹೋರಾಟ. ಮೊಬೈಲ್ಗಳ ದಾಸ ಅಂತ ಯಾರ್ಯಾರ ಕೈಯಲ್ಲಿದೆ. ಮೊಬೈಲ್ ಇದ್ದವರೆಲ್ಲ ಒಳ್ಳೆಯ ತಾಳಮತ್ಲೆ ಅರ್ಥಧಾರಿ ಅಲ್ಲ, ಮತ್ತೆ ಒಳ್ಳೆಯ ವೇಷಧಾರಿಯೂ ಅಲ್ಲ. ಎಲ್ಲರ ಹತ್ರ ಉಂಟು, ಅಭಿಮಾನಿಗಳ ದೊಡ್ಡ ದಂಡೇ ಉಂಟು ಪ್ರತಿಯೊಬ್ಬರ ಮೊಬೈಲ್. ಕೆಲವು ದಿವಸಗಳ ಹಿಂದೆ ನಾನು ದೇವಿ ಮಹಾತ್ಮೆಯ ಒಂದು ದೃಶ್ಯ, ಚಂಡಮಂಡರದ ಒಂದು ದೃಶ್ಯ, ಅದ್ರ ಬಗ್ಗೆ ವಾಟ್ಸಪ್ನಲ್ಲಿ ಆಕ್ಷೇಪಿಸಿದ್ದೆ. ಸರಿಯಲ್ಲ ಇದು, ಚಂಡಮಂಡರಿಗೆ ಸಸಾರಿ ರೀಗ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ದ. ಅದನ್ನು ನಾನು ನೋಡಿದ್ದು ನಮ್ಮ ಮನೆ ಹತ್ರ ಇಲ್ಲಿ ಯಾರೊಬ್ಬ ಹವ್ಯಾಸಿ ಭಾಗವತ. ಅದು ಹೇಗಿತ್ತು ಅಂತಂದ್ರೆ, ಇದು ನಮ್ಮ ದೊಂದಿ ಬೆಳಕಿನ ಆಟ ಎಲ್ಲ ಸರಿ. ದೊಂದಿ ಬೆಳಕಿನ ಆಟದಲ್ಲಿ ಇದನ್ನು ತೋರಿಸಿದ್ದಾರೆ. ಇದು ಪ್ರಾಯಶಃ ಹವ್ಯಾಸಿಗಳೇ ವೇಷ ಮಾಡಿದ್ದು, ಬಣ್ಣದ ವೇಷ ಮಾಡಿದ್ದು ಚಂಡಮಂಡರಿಗೆ. ಕುಣಿಲಿಕ್ಕೆ ಆಗುದಿಲ್ಲ, ಉಸಿರು ಬಿಡ್ತಾನೆ, ಶ್ವಾಸ ಕಟ್ಟಿದೆ. ಆದ್ರೆ ಇವರು ಇದನ್ನು ಮಾಡೇ ಬರ್ತಾರೆ, ಯಾಕೆಂದ್ರೆ ಭಾಗವತರು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾನು ಅದು ಸರಿಯಲ್ಲ ಅಂತ ಬರೆದರೆ ಒಬ್ರು ಬಹಳ ಏಕವಚನದಲ್ಲೆಲ್ಲ ಬೈದು ಬರೆದು ಬಿಟ್ರು ನನಗೆ ಒಂದು ಗ್ರೂಪ್ನಲ್ಲಿ. ಏನು ನಿಮ್ಗೆ ಮತ್ಸರ ಉಂಟು, ಇದು ಅವರು ಮಾಡಿದ್ದು ಇವರು ಮಾಡಿದ್ದು, ಅವರದ್ದನ್ನು ನೀವು ಆಕ್ಷೇಪಿಸುವಷ್ಟು ದೊಡ್ಡ ಜನವ, ಈ ಬಗೆಯಲ್ಲಿ ಬಂತು. ನಿಜವಾಗಿ ಅವರು ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ಅದು ಪ್ರಸಿದ್ಧ ಭಾಗವತರೊಬ್ಬರು ಮಾಡಿದ ಸಂಯೋಜನೆ, ಸರಿ, ಅವ್ರು ಮಾಡಿದ್ದದ್ದು ನನಗೆ ಗೊತ್ತು. ನಾನು ನೋಡಿದ್ದು ಈ ಹವ್ಯಾಸಿಗಳದ್ದು. ನಾನು ಹೇಳಿದ್ರೆ ಅವರು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. ಇದು ಬಹಳ ಅಪಾಯ ಏನು ಅಂತಂದ್ರೆ, ತಿಳಿದವರು ಹೇಳಿದ್ರು ಕೂಡ ಈ ಅಭಿಮಾನಿಗಳ ವರ್ಗ ಉಂಟಲ್ಲ, ಇವರು ಬಹಳ ಅಪಾಯಕಾರಿಗಳು. ನಾಳೆ ಪೆಡ್ತಿರ್ಬೇಕಾದಂತ ಒಂದು ದುಸ್ಥಿತಿಯೂ ಇದೆ. ಹೌದೌದು, ಅಲ್ಲಲ್ಲ, ಅದು ಮಾತಾಡೋದೇ ಅಪಾಯ ಎಂಬ ನನ್ನ ಸ್ವಂತ ಅನುಭವವೇ. ನಾನು ಅದು ಅಷ್ಟು ಸರಿಯಾಗ್ಲಿಲ್ಲ ಅಂದ್ರೆ ಸರಿ ಆಗ್ಲಿಲ್ಲ ಅಂತಾನೆ ಹೇಳಿದಲ್ಲ, ಇದೊಂದು ಸ್ವಲ್ಪ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ ನಿಮ್ದು ಅಂತ ಹೇಳಿದ್ದು, ಕೊರತೆ ಹೇಳಿದ್ದಲ್ಲ. ಅದಕ್ಕೆ ನನಗೆ 8-10 ದಿನ ಅವನು ಮಾತ್ರ ಅಲ್ಲ, ಅವನ ಅಭಿಮಾನಿಗಳಿಂದ ಬೆದರಿಕೆ ಕರೆ ಬಂದು 12 ದಿನ. ಅದು ದೊಡ್ಡ ಸಮಸ್ಯೆ ಅದು. ಯಾಕೆಂತಂದ್ರೆ ನಮ್ಗೆ ಏನಾಗ್ತದೆ, ದೊಡ್ಡ ದೊಡ್ಡ ಮೇಳಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳು, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೂ ಹೆದರಿಕೆ ಆಗ್ತದೆ. ಇವರೇ ನಮ್ಮನ್ನೇ ಒದ್ದು ಒಳಗಡೆ ಹಾಕಿಯಾರು. ಬಹಳ ಕಷ್ಟ ಅದು. ಈ ಅಭಿಮಾನಿಗಳು ಮತ್ತೆ ಅದು ಗ್ಯಾಂಗ್ ವಾರು ಇತ್ಯಾದಿಗಳೆಲ್ಲ ಬಂದ್ಬಿಟ್ರೆ ನಾವು ಬಡಪಾಯಿಗಳು. ಹೌದು, ಕರೆಕ್ಟ್. ಅದಕ್ಕಿಂತ ಹೌದು, ಕರೆಕ್ಟ್. ಆದ್ರೆ ಈ ಜಾಲತಾಣಗಳಿಂದ ಬಹಳ ಚೆನ್ನಾಗಿ ಮಾಡಬಹುದು ಮಾತ್ರ. ಇದೊಂದು ಒಳ್ಳೆಯ ಮಾಧ್ಯಮ. ಈಗ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು. ಈಗ ನಾನು ತಾಳಮದ್ದದಲ್ಲಿ ತಲೆಹರಟೆ ಅಂತ ಒಂದು ವಿಭಾಗವನ್ನು ಬರಿತಾ ಇದ್ದೀನಿ, ಓದ್ತಾ ಇದ್ದೆ. ನಾನು ಮೊದಲದನ್ನ ವಾಟ್ಸಪ್ ಅಲ್ಲಿ ಬರಿತಾ ಇದ್ದೆ, ಈಗ ನಿಲ್ಲಿಸಿದ್ದೇನೆ ಅದನ್ನ. ಯಾಕೆ ನಿಲ್ಲಿಸಿದ್ದೇನೆ ಅಂತಂದ್ರೆ, ಅದಕ್ಕೆ ಬಂದ ಪ್ರತಿಕ್ರಿಯೆಯನ್ನು ಗಮನಿಸಿದೆ. ಯಾರದ್ದು ಅದಕ್ಕೇನು ಅಂತಹ ಪ್ರತಿಕ್ರಿಯೆ, ಅಲ್ಲಿ ಗ್ರೂಪುಗಳಿದೆ. ನನಗೆ ಮತ್ತೆ ಅದು ಗೊತ್ತಾಯ್ತು, ಅದು ಗ್ರೂಪುಗಳು. ಇಂಥವ ಬರೆದ್ರೆ ಪ್ರತಿಕ್ರಿಯೆ ಕೊಡಬಾರ್ದು, ಇಂಥವ ಏನು ಹೇಳಿದ್ರು ಅದಕ್ಕೆ ಪೂಜೆ, ನಮಸ್ಕಾರ, ಗೌರವ ಇದೆಲ್ಲ ಬಹಳ ಬರ್ತದೆ. ಚಿತ್ರಗಳು ತುಂಬಾ ಬರ್ತದೆ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಮತ್ತೊಬ್ರು ಕೇಳಿದ್ರು, ಒಬ್ರು ಮೇಡಮ್, ಬರೀಲಿ ಸರ್, ಅದು ಯಾಕೆ ಬಿಟ್ಟಿದ್ದೀರಿ, ಯಾರಿಗೆ ಬೇಡದಿದ್ದ ನಾನು ಯಾಕೆ ಬರೀಲಿ? ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೇನೆ. ಯಾಕೆಂದ್ರೆ ಫೇಸ್ಬುಕ್ ಅಲ್ಲಿ ಆ ಫ್ರೆಂಡ್ಸ್ಗಳು ಯಾರು ಇರ್ತಾರೆ, ನನ್ನ ಫ್ರೆಂಡ್ಸ್ಗಳು ಇರ್ತಾರೆ ಅಲ್ಲಿ. ಕರೆಕ್ಟ್ ಸರ್. ಫೇಸ್ಬುಕ್ ನಲ್ಲಿ ಯಾಕೆ ಹಾಕ್ತೇನೆ, ನಾನು ಅದ್ರಲ್ಲಿ ಒಂದು ಅನುಕೂಲ ಇದೆ, ಫ್ರೆಂಡ್ಸ್ಗಳನ್ನ ಆಯ್ಕೆ ಮಾಡ್ಲಿಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ಅವ ಆಗ್ಲಿಲ್ಲ ಆದ್ರೆ ಬ್ಲಾಕ್ ಮಾಡ್ಬೋದು ಅವನ್ನ. ಫೇಸ್ಬುಕ್ನಲ್ಲಿ ಯಾರು ಇಟ್ಕೊಳ್ಬೇಕು ಎಂಬುದು ನನ್ನ ಹಕ್ಕು. ಅದೇ ವಾಟ್ಸಪ್ ಗ್ರೂಪ್ ನಲ್ಲಿ ನನ್ನ ಹಕ್ಕಿಲ್ಲ, ಅದು ಅಡ್ಮಿನ್ಗಳ ಇದು. ನೀವು ಹೇಳಿದ್ದು ಕರೆಕ್ಟ್. ಅಂದ್ರೆ ಈಗ ಶ್ರೀಧರ ಡಿ ಬರ್ದಿದ್ದಾರೆ ಅನ್ನುವ ಕಾರಣಕ್ಕೆ ನಾನು ಅದನ್ನು ಲೈಕ್ ಗೀಕ್ ಕೊಡುದಿಲ್ಲ ಅಂತ ಒಂದು ಪರಿಪಾಠವು ಉಂಟು, ಅಸಹಿಷ್ಣುತೆ ಉಂಟು. ಸೊ ತುಂಬಾ ಉಂಟದು. ಆ ದೃಷ್ಟಿಯಿಂದ ವಾಟ್ಸಪ್ಗಿಂತ ಫೇಸ್ಬುಕ್ ಚೆನ್ನಾಗಿ ವಾಟ್ಸಪ್ ಅನ್ನು ಬಳಸಬಹುದು ಒಳ್ಳೆಯ ರೀತಿಯಲ್ಲಿ. ಅಲ್ಲ, ಆದ್ರೆ ಅದು ಏನಾಗಿದೆ ಅಂತಂದ್ರೆ, ಒಳ್ಳೆ ರೀತಿಯಲ್ಲಿ ಬಳಸಬಹುದು, ಆದ್ರೆ ಅದು ಏನಾಗಿದೆ,
ಸ್ವಪ್ರತಿಷ್ಠೆ, ವ್ಯಕ್ತಿ ಪ್ರತಿಷ್ಠೆಗೆ ಹಾಗೆ ಹೋಗಿದೆ. ಆ ತರಹದಲ್ಲಿ ಅದು ಇನ್ನೊಂದಿದೆ, ವಾಟ್ಸಪ್ ಗ್ರೂಪ್ ನಲ್ಲಿ 100 ಜನ ಹಾಕ್ತೀರಿ ನೀವು. ಕರೆಕ್ಟ್. ಅದು ಬಹಳ ದೊಡ್ಡ ತಪ್ಪು. ಯಾಕೆ 100 ಜನ ಒಂದೇ ಮೆಂಟಾಲಿಟಿ ಅವರನ್ನು ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ರೀತಿಗಳು, ಕೆಲವರು ಬೇಕೇಳೆ ನಾನು ಬರ್ತೇನೆ ಹೇಳ್ಕೊಂಡು ಬರ್ತಾರೆ, ಅಲ್ಲಿ ಬಂದ ಮೇಲೆ ಬಂದು ಅಪ್ಪೆ ಮಾಡ್ತಾರೆ ಅಂತ ತುಂಬಾ ನಡೀತೆ. ಮತ್ತೆ ತುಂಬಾ ಬಾಲಿಶವಾದ, ಕೆಲಸಕ್ಕೆ ಬಾರದೆ ಇದ್ದ. ಈಗ ನಿನ್ನೆಯಿಂದ ನಾನು ನೋಡಿದ್ದೇನೆ, ಅತ್ಯುತ್ತಮದ್ದು ಒಂದು ಗ್ರೂಪ್ ಇದೆ, ಬಹಳ ಒಳ್ಳೇದು ಪ್ರಸಿದ್ಧಿ ಉಂಟು. ಆದ್ರೆ ಯಾರಿಗೊಬ್ರಿಗೆ ಮದುವೆ ಎಂಗೇಜ್ಮೆಂಟ್ ಆಯ್ತು, ನಿನ್ನೆ ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೂ ಅದನ್ನೇ ಮಾತಾಡ್ತಾ ಇದ್ದಾರೆ. ಆ ಮದುವೆ ಎಂಗೇಜ್ಮೆಂಟ್, ಹುಡುಗಿ ಹೇಗಿದ್ದಾಳೆ, ಏನ್ ಕತೆ, ಸ್ವೀಟ್ ಎಂತ ಮಾಡಿದ್ದಾರೆ, ನೀವೇನು ಕೊಟ್ರಿ, ನೀವೇನು ಇದು ಅದು ಹಾಗೆ ಸಣ್ಣದಲ್ಲ, ಅಲ್ಲಿ ಒಳ್ಳೊಳ್ಳೆಯವರು ಇದ್ದಾರೆ, ತುಂಬಾ ತುಂಬಾ ಚೆನ್ನಾಗಿದ್ದವರಿದ್ದಾರೆ ಇದ್ದು ಕೂಡ. ಯಾಕೆಂದ್ರೆ ಇವರದ್ದೇ ನಡೀತಾ ಇರ್ತದೆ ಅಲ್ಲಿ. ಹಾಗೆಂತ ಈ ಮದುವೆ ಎಂಗೇಜ್ಮೆಂಟ್ ಆದ್ದು ಸಣ್ಣ ಜನ ಏನೂ ಅಲ್ಲ, ಬಹಳ ಪ್ರಸಿದ್ಧ ವ್ಯಕ್ತಿಗಳು ಎಲ್ಲ. ಹೌದು, ಇದು ವಾಟ್ಸಪ್ನಲ್ಲಿ ಪರ್ಸನಲ್ ವಿಷಯಗಳು ತುಂಬಾ ದೊಡ್ಡದಾಗ್ಬಿಡ್ತದೆ, ಅದು ಬೇಕಾಗಿಲ್ಲ. ಪರ್ಸನಲ್ ವಿಷಯಗಳನ್ನು ಬಿಟ್ಟು ಇದು ನಾವು ಕಲೆಗೆ ಸಂಬಂಧಪಟ್ಟದ್ದು ಅಂತ ಆದ್ರೆ ಅದು ಕಲೆಗೆ ಸಂಬಂಧಪಟ್ಟ ವಿಷಯಗಳನ್ನೇ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಏನೊಂದು ನಿರ್ಣಯ. ಕೆಲವು ಬಾರಿ ಒಳ್ಳೊಳ್ಳೇದು ಬಂತು. ಆಯ್ತು, ಉದಾಹರಣೆಗೆ ವಾಲಿ ವಧೆಗೆ ಸಂಬಂಧಪಟ್ಟಂತೆಯೋ ಸಾಕಷ್ಟು ಜಿಜ್ಞಾಸೆಗಳಾಯ್ತು. ಒಳ್ಳೆ ಅದು ಗ್ರೂಪಿನಲ್ಲಿ ಜನ ಇರ್ತಾರೆ, ಅವ್ರು ಬರೆಯೋದೇ ಇಲ್ಲ. ಈಗ ವಿಶ್ವೇಶ್ವರ ಭಟ್ರು, ವಾಸುದೇವರಂಗ ಭಟ್ರು ಎಲ್ಲ ಇದ್ದಾರೆ, ಎಲ್ಲಾ ಗ್ರೂಪ್ನಲ್ಲಿ ಅವ್ರು ಹೆಸರು ಹಾಕೊಂಡಿದ್ದಾರೆ. ಆದ್ರೆ ಅವರು ಯಾವುದಕ್ಕೂ ಬರೀಲಿಕ್ಕೆ ಹೋಗೋದಿಲ್ಲ. ಜಿಜ್ಞಾಸೆ ಬಂದ್ರೆ ಒಳ್ಳೆ ವಿಷಯಗಳು ಸಿಕ್ತಿತ್ತು ಅಲ್ಲಿಂದ. ಈ ಬರೆಯೋರು ಯಾರು ಅಂತ ಕೇಳಿದ್ರೆ ಇನ್ನು ಯಾವುದು ಏಕವಚನ ಬಹುವಚನ ಹೇಗೆ ಬರೀಬೇಕು, ಅಲ್ಪ ಪ್ರಾಣ ಇಂತ ಇವರೇ ಹೆಚ್ಚು ಬರೆಯೋರು. ಕರೆಕ್ಟ್. ಅದರ ಪರಿಣಾಮವಾಗಿ ಆಗಬೇಕಾದ ಪರಿಣಾಮ ಆಗಲಿಲ್ಲ. ಅಲ್ಲ, ಮತ್ತೆ ಅವರಿಗೆ ಈಗ ವಾಸುದೇವರಂಗ ಭಟ್ರಾಗ್ಲಿ, ಸುಣ್ಣಮಳ ವಿಶ್ವೇಶ್ವರ ಅವರಿಗೆ ಅವರ ತಾಳ ಮೊದಲೇ ಕೂಟ ಆಟಗಳಲ್ಲಿ ಅವರಿಗೆ ಪುರ್ಸೊತ್ತು ಇರುವುದಿಲ್ಲ, ಅವರಿಗೆ ಸಮಸ್ಯೆ ಇರ್ತದೆ. ಅದು ಆ ಸಮಸ್ಯೆ. ಜೋಶಿ ಅವ್ರನ್ನು ಕೂಡ ಯಾವ್ದನ್ನು ಹಾಕೊಂಡಿದ್ದಾರೆ, ಆದ್ರೆ ಅವರೆಲ್ಲೂ ಬರ್ದದ್ದೇ ನಾನು ನೋಡ್ಲಿಲ್ಲ. ML ಸಾಮಗ್ರಿ ಇದ್ದಾರೆ, MA ಗಡೆಯವರಿದ್ದಾರೆ, ಒಳ್ಳೊಳ್ಳೆಯ ಚಿಂತಕರಿದ್ದಾರೆ. ಚಿಂತಕರು ಬರಿತಾ ಇಲ್ಲ. ಈಗ ಅವರು ಬರೆಯುವ ತೊಡಗಿದಾಗ ಉಳಿದವರು ಸ್ವಲ್ಪ ಹೆದರುತ್ತಾರೆ. ಕರೆಕ್ಟ್. ಅವರೆಲ್ಲ ಅಲ್ಲಿ ಸಮಸ್ಯೆ ಏನು ಅಂತಂದ್ರೆ, ನಿಮಗೆ ಆದ ಅನುಭವ ಅವರಿಗೂ ಆಗಿರ್ಬೋದು. ಹಾಗೆ ಹೌದು, ಖಂಡಿತ ಆಗಿರ್ತದೆ. ಆಗಿದ್ರಿಂದ ಈಗಿನ ಕಾಲಕ್ಕೆ ನಮ್ಮಂತವ್ರು ಮಾತಾಡಿ ಪ್ರಯೋಜನ ಇಲ್ಲ, ರಗಳೆ ಇಲ್ಲ, ಬೇಡಪ್ಪ ಅಂತದ್ದೆಷ್ಟು ತುಂಬಾ ಇದನ್ನ ನಾನು ನೋಡಿದ್ದೇನೆ. ಹೌದು, ಅದು ಸಂಭವನೀಯತೆ ಉಂಟು. ಅನೇಕರು ಬಿಟ್ಟು ಬಿಟ್ಟಿದ್ದಾರೆ, ನಮಗೆ ಸುದ್ದಿಯೇ ಬೇಡ ಅಂತ ಗ್ರೂಪ್ ಇಂದ ಹೊರಗೆ ಬಂದ್ಬಿಡುವಂತದ್ದು ಕೂಡ ಇದೆ. ಇದ್ದವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ. ಇದು ನಮಗೆ ಸಾಮಾನ್ಯ ಕಾಣುವ ವಿಷಯ. ಅದೇ ನೀವು ಹೇಳಿದಾಗೆ ಫೇಸ್ಬುಕ್ ನಲ್ಲಿ ಇನ್ನೂ ಇದನ್ನು ಉಳಿಸಿಕೊಳ್ಳಿಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು ಇರುವುದರಿಂದ. ನಮಗೆ ಬೇಕಾದ ವ್ಯಕ್ತಿಗಳನ್ನು ಮಾತ್ರ ಅಲ್ಲಿ ನಾವು ಇಟ್ಟುಕೊಳ್ಬೋದಲ್ಲ. ಈಗ ನನ್ನ ಹತ್ರ ಉಂಟು ಎಷ್ಟೋ ಜನ ಫ್ರೆಂಡ್ ಲಿಸ್ಟ್ ಕೇಳಿದ್ದಾರೆ. ನಾನು ಯಾವುದನ್ನು ಯಾರು ಬೇಕು ಅಷ್ಟನ್ನು ಮಾತ್ರ ಇಟ್ಟುಕೊಂಡಿದ್ದೇನೆ, ಉಳಿದವರು ನಾನು ಫ್ರೆಂಡ್ ಲಿಸ್ಟ್ ಸೇರಿಸಿಕೊಳ್ಳುವುದು. ಕರೆಕ್ಟ್ ಕರೆಕ್ಟ್. ನೋಡಿ, ತಾಳಮದ್ಲೆಯಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಏನು ಈ ಕಾರಣದಿಂದಲೇ, ಈ ವಾದ ವಿವಾದಗಳ ಕಾರಣದಿಂದಲೇ ಎಷ್ಟೋ ತಾಳಮದ್ಲೆಗಳು ಅರ್ಧದಲ್ಲಿ ನಿಂತದ್ದು ಉಂಟು ಒಂದು ಕಾಲದಲ್ಲಿ. ಒಣ ಪ್ರತಿಷ್ಠೆಯಿಂದ ಅಥವಾ ಗೆಲ್ಲಲೇಬೇಕೆಂಬ ಛಲದಿಂದ ಅಥವಾ ವಾದವನ್ನು ನಿರ್ವಹಿಸಲಾಗದೆ ಎಲ್ಲ ನಿಂತದ್ದುಂಟು. ತಾಳಮದ್ದಳೆಯ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತಾದರೆ, ಯಕ್ಷಗಾನ ಆಟದಲ್ಲಿ ವೇಷಭೂಷಣ ಅಭಿನಯದಿಂದ ರಸಾವಿಷ್ಕಾರ ಆಗ್ತದೆ. ತಾಳಮದ್ಲೆಯಲ್ಲಿ ಇಂಥ ಅಬದ್ಧಗಳು ಇಲ್ಲದೆ ರಸಾವಿಷ್ಕಾರ ಮಾಡುವ ಬಗೆ ಹೇಗೆ? ಅದನ್ನ ಹೇಳಿದ್ನಲ್ಲ, ಅವರು ಕಲಾವಿದನು ತಾನು ಪಾತ್ರವಾಗಬೇಕು, ಮುಖ್ಯವಾಗಿ ಪಾತ್ರ ಆಗಬೇಕು. ಮತ್ತೆ ತಾಳಮದ್ದಲೆ ಎಂಬುದು, ಅದೇ ನಿಮ್ಮ ಮುಂದಿನ ಪ್ರಶ್ನೆ ಒಂದಿನ ಇರಬೇಕು, ನಾನು ನೋಡ್ತೇನೆ ಮತ್ತೆ ಹೇಳ್ತೇನೆ. ಮುಖ್ಯವಾಗಿ ಅದೇ, ಅವನು ಏನಾಗಬೇಕಂದ್ರೆ ಪಾತ್ರ ಆಗಬೇಕು. ಪಾತ್ರ ಆದರೆ ಅವನಿಗೆ ಗೊತ್ತಿರ್ತದೆ ಇದು ಕೌರವ ಎಷ್ಟು ಮಾತಾಡಬೇಕು. ಸಂತಾನದಲ್ಲಿ ಉಂಟು ಏನೇನು ತಲೆಯೇನ ಇದು ಸಮರ್ಪಿಸುವ ದಿನಗಳಕ್ಕೆ ಇದು ದಿಟವೆಂದು ವೀಳ್ಯವ ನಿತ್ತನಚ್ಚೊತೆಗೆ. ಕರೆಕ್ಟ್. ಕುಮಾರವ್ಯಾಸನನ್ನೇ ಆಚರಿಸಿಕೊಂಡು ಕೌರವನ ಚಿತ್ರಣ ಮಾಡಿದ್ದಾರೆ. ದುರ್ಯೋಧನ ಕೊನೆಗೂ ಅದಕ್ಕೆ ಬಂದು ಮುಟ್ಟಬೇಕು. ಇದು ಎಷ್ಟೇ ವಾದ ವಿವಾದಗಳಾದರೂ ಕೂಡ, ಎಷ್ಟೇ ಜಿಜ್ಞಾಸೆಗಳು ಬಂದರೂ ಕೂಡ, ಮತ್ತೆ ನೀವು ಹೇಳಿದಾಗೆ ಈ ಸಾಮಾನ್ಯ ಜೂನಿಯರ್ ಅರ್ಥಧಾರಿಗಳು ಬಂದಾಗ ಅವರನ್ನು ಬಾಯಿ ಕಟ್ಟಿಸುವುದು, ಇದು ಹಿಂದೆ ಬಹಳ ಜೋರಾಗಿ ಇತ್ತು, ತುಂಬಾ ಚೆನ್ನಾಗಿತ್ತು. ಮತ್ತೆ ಈಗ ಏನ್ ಮಾಡ್ತಾರೆ ಅಂದ್ರೆ ಅಂಥವ್ರನ್ನ ಎದುರುಗಡೆ ತರುವುದೇ ಇಲ್ಲ, ಅವರು ಬೇಡ ಬಿಡಿ ಅಂತೇಳಿ. ಯಾಕೆಂದ್ರೆ ನಮ್ಮಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಇವತ್ತು ತಾಳಮದ್ಲಿಂದ ದೂರ ಆಗಿದೆ. ಇಡೀ ರಾತ್ರಿ ತಾಳಮದ್ಲೆ ಇದ್ದಾಗ ಉಪಪಾತ್ರಗಳೆಲ್ಲ ಬರ್ತಿದ್ವು. ಈಗೇನಾಗಿದೆ ಅಂದ್ರೆ 4-5 ಪ್ರಧಾನ ಪಾತ್ರಗಳನ್ನು ಮಾತ್ರ ಇಟ್ಟುಕೊಂಡು ಇಡೀ 1-3 ಗಂಟೆ ತಾಳಮದ್ಲೆ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಈಗ ಅದು ಕಡಿಮೆ ಆಗ್ಲಿಕ್ಕೆ ಕಾರಣ ಇವರಿಗೆ ಅಹಂಕಾರ ಇಲ್ಲದೆ ಅಲ್ಲ, ಎಲ್ಲ ಕಲಾವಿದರು ಪ್ರಸಿದ್ಧರೇ ಇರುವುದರಿಂದ. ಹೌದು, ಪ್ರಸಿದ್ಧರೇ ಇರುವುದರಿಂದ ಸಣ್ಣ ಅರ್ಥಧಾರಿಗಳ ಮೇಲೆ ಬರ್ಲಿಕ್ಕೆ ಅವಕಾಶವೇ ಇಲ್ಲ, ಯಾಕೆಂದ್ರೆ ಆ ಪಾತ್ರಗಳೇ ಇರೋದಿಲ್ಲ. ಈಗ ಪಟ್ಟಾಭಿಷೇಕ ಮಾಡಿದ್ರೆ ಸುಮಿತ್ರೆಯನ್ನು ಕೌಸಲ್ಯನ್ನು ತರುವುದೇ ಇಲ್ಲ, ಲಕ್ಷ್ಮಣ ಒಂದು ಅನಿವಾರ್ಯವಾಗಿ ಇದ್ರು ಬರ್ತಾರೆ, ಅದು ಇಲ್ಲಿರೋದು ನಡೀತದೆ. ಈ ಬಗೆಯಲ್ಲಿ ಪ್ರಸಂಗಗಳು ನಡೀತಾ ಇವೆ, ತಾಳ್ಮದ್ಲೆ ನಡೀತಾ ಇದೆ. ಆದ್ರಿಂದಾಗಿ ಈಗ ಅದು ಕಡಿಮೆ ಆಗಿದೆ. ಹಿಂದೆ ಬಹಳ ಜೋರಿತ್ತು ಪ್ರತಿಷ್ಠೆ, ಯೋಗ್ಯತೆ, ಅದು ಘನತೆ, ತಾವು ದೊಡ್ಡವರು ಅಂತ ಹೇಳುವಂತಹದ್ದು, ಈ ಅಹಂ ತುಂಬಾ ಇತ್ತು. ಅದರ ಪ್ರದರ್ಶನವೂ ಪ್ರೇಕ್ಷಕರಿಂದಲೂ ನಿರೀಕ್ಷೆ.
ಇವತ್ತು ಜರಾಸಂಧ ಮಾಡಿದ್ರೆ ಕೃಷ್ಣ ಹೋಗ್ಬೇಕು, ಕೃಷ್ಣನ್ ತೆಗಿತಾನೆ ಇವತ್ತು. ಈ ತರಹದ ಜನಗಳು ಪಾರ್ಟಿ. ಪ್ರೇಕ್ಷಕರಲ್ಲಿ ಪಕ್ಷಗಳಿತ್ತು. ಚೇಣಿಯವರು ಅಂದ್ರೆ ಅವರೇ, ಅವರ ಮುಂದ್ಗಡೆ ಮತ್ತೆ ಉಳಿದವರು ಯಾರು ಲೆಕ್ಕಕ್ಕಲ್ಲ ಅಂತ, ಅಥವಾ ಯಾರೋ ತಮ್ಮೂರಿನ ಅಭಿಮಾನದ ಒಬ್ಬ ಕಲಾವಿದ ಇಟ್ಟುಕೊಂಡು ಇವತ್ತವ ಅವನನ್ನು ತೆಗಿತಾನೆ ನೋಡ್ತೀರಿ. ಈ ತರಹದ ಧೋರಣೆಗಳು ಈಗ ಕಡಿಮೆ ಆಗಿದೆ, ಅದು ಬಹಳ ಕಡಿಮೆ ಬಂದಿದೆ. ಮುಂಚೆದಲ್ಲೂ ಬಹಳ ಜೋರಾಗಿತ್ತು. ಹೌದು, ಸಾಮಾನ್ಯ ಜೂನಿಯರ್ ಅರ್ಥಧಾರಿಗಳಿನ ಅರ್ಥದ ಸುದ್ದಿಯೇ ಬೇಡ ಅಂತ ಅದರ ತಲೆ ಹಾಕಿ ಮಲಗುವುದನ್ನು ಬಿಟ್ಟದ್ದು ಇತ್ತು. ಈಗ ಅಷ್ಟು ಕಾಣಿಸೋದಿಲ್ಲ ಅಂಥದ್ರಲ್ಲಿ, ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಏನಾಗಿದೆ ಅಂದರೆ ಅದು ಗ್ರೂಪ್ ಆಗಿದೆ, ಅದೊಂದು ಸಮಸ್ಯೆ ಇದೆ. ಬೇರೆಯವರು ಯೋಗ್ಯತಾವಂತರು ಕೂಡ ಕಾಣಿಸದೇ ಇರುವಂತಹ ಸ್ಥಿತಿ ಇದೆ. ತಾಳಮದ್ಲೆಗಳಲ್ಲಿ ಭಕ್ತಿ ರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು ನಮಗೆ ಗೋಚರವಾಗುವುದು ಪ್ರಧಾನವಾಗಿ 3: ಭೀಷ್ಮ, ವಿದುರ ಮತ್ತು ಸುಧನ್ವ. ಈ 3 ಜನ ಕೂಡ ಕೃಷ್ಣನ ಭಕ್ತರೇ. ಅವರು ಅಪ್ರತಿಮ ಭಕ್ತರಾದರೂ ಕೂಡ ಇವರ ಭಕ್ತಿಯ ವಿಧಾನ ಬೇರೆ ಬೇರೆ. ತಾಳಮದ್ಲೆಯಲ್ಲಿ ಇದನ್ನು ಪ್ರತಿಪಾದನೆ ಮಾಡುವ ಬಗೆ ಹೇಗೆ? ಖಂಡಿತಕ್ಕೂ ಅದಕ್ಕೆ ಬೇರೆ ಬೇರೆ ರೀತಿ, ಅದು ಗೊತ್ತಿರಬೇಕು. ಈಗ ವಯೋಮಾನದ ದೃಷ್ಟಿಯಿಂದ ಸುಧನ್ವ ಯುವಕ, ವಿದುರ ಮಧ್ಯವಯಸ್ಕ, ಭೀಷ್ಮ ವಯಸ್ಕ. ಈ ಸಾಮಾನ್ಯ ನಮಗೆ ಕಾಡುತ್ತೆ. ಆ ಭೀಷ್ಮನ ಪಾತ್ರವನ್ನೇ ಪ್ರತ್ಯೇಕ ತಗೊಂಡಾಗಲೂ ಅವ ಯುವಕನಾಗಿದ್ದಾಗ, ಮಧ್ಯವಯಸ್ಕನಾಗಿದ್ದಾಗ, ವೃದ್ಧನಾಗಿದ್ದಾಗ, ಯಕ್ಷಗಾನದಲ್ಲಿ ನಮಗೆ 3 ಬೇರೆ ಚಿತ್ರ ಕಾಣ್ತದೆ. ಪ್ರತಿಜ್ಞಾ ಭೀಷ್ಮ, ವಿಜಯದ ಭೀಷ್ಮ ಮತ್ತು ಪರ್ವದ ಭೀಷ್ಮ, ಇವುಗಳ ಪಾತ್ರಗಳಲ್ಲಿ ಆಗುವ ಗುಣ ಸ್ವಭಾವಗಳನ್ನು ನಾವು ಗಮನಿಸ್ತೇವೆ. ಸುಮಾರಾಗಿ ಅಂತಹ ಪಾತ್ರಗಳನ್ನು ಮಾಡುವ ವ್ಯಕ್ತಿಗಳು ವಯೋಮಾನ ದೃಷ್ಟಿಯಿಂದ ಅಂಥದ್ದೇ ರೀತಿಯಲ್ಲಿದ್ದವರೇ ಆಗಿರ್ತಾರೆ. ಒಂದು ಪಾತ್ರಕ್ಕೆ ಒಟ್ಟು ಅಲ್ಲ, ಒಂದು ಪಾತ್ರದೊಳಗೂ ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಂತೆ ಭಿನ್ನ ಭಿನ್ನವಾದ ನಡೆ ಇರ್ತದೆ. ಭೀಷ್ಮ ಆಗುವಾಗ ಅವನು ಪ್ರೌಢನಾಗಿ ತುಂಬಿದ ವ್ಯಕ್ತಿತ್ವದಿಂದ ಕೂಡಿದ ವ್ಯಕ್ತಿ. ಅಂದರೆ ಪಾತ್ರ ಕೊಡುವಲ್ಲಿಯೂ ನಾವು ಎಂಥವರಿಗೆ ಕೊಟ್ಟದ್ದು ಸರಿಯಾದ ಭೀಷ್ಮ ಆದೀತು ಅಂತಂದರೆ 20 ವರ್ಷದ ಹುಡುಗನಿಗೆ ಭೀಷ್ಮ ಕೊಡಬಾರದು. ಅವ ಎಷ್ಟು ದೊಡ್ಡ ವಿದ್ವಾಂಸನಿದ್ರು 20-25 ವರ್ಷದವನಿಗೆ ಕೊಟ್ಟರೆ ಅದು ಆ ಭೀಷ್ಮ ಆಗೋದಿಲ್ಲ. ಆ ಪಾತ್ರ ಕೊಡುವಲ್ಲಿ ಅಂಥವನಿಗೆ ಕೊಡಬೇಕು ನಾವು. ಅದನ್ನು ಈಗ ದೇವವ್ರತನಿಗೆ ಕೊಡ್ಬೋದು, 20 ವರ್ಷದ ಒಳ್ಳೆಯದು. ಕರೆಕ್ಟ್. ಆ 80 ವರ್ಷದವನಿಗೆ ಕೊಡಬಾರದು ಅದನ್ನ. ಯಾಕೆಂದ್ರೆ ಆ ಚುರುಕುತನವು, ಆ ಗಾಂಭೀರ್ಯ, ಈ ಪ್ರೌಢತೆಯೋ ಸುಧನ್ವನ ಪಾತ್ರದಲ್ಲಿ ಬರೋದಿಲ್ಲ. ಎಷ್ಟು ದೊಡ್ಡ ಇದಾದರೂ ಆ ಹೈಪೀಕಿಗೆ ಹೋಗಿ ಮುಟ್ಟಿದವನು ಸುಧನ್ವ ಕೊಡಬಾರ್ದು. ಸುಧನ್ವನಲ್ಲಿ ಸ್ವಲ್ಪ ವಾಲಿಶಬ್ದನ ಉಂಟು, ಉತ್ಸಾಹ ಉಂಟು. ನಾನು ಯುದ್ಧದಲ್ಲಿ ಗೆದ್ದು ಕೃಷ್ಣನನ್ನು ಬರೆಸ್ತೇನೆ, ಅತ್ಯುತ್ಸಾಹ ಆ ಥರದಲ್ಲುಂಟು. ವಿದುರ ಹಾಗಲ್ಲ, ಒಂದು ತುಮ್ಮಲ, ಅವನೊಂದು ಭಕ್ತ ಮತ್ತು ಕೆಟ್ಟದ್ದನ್ನು ನೇರವಾಗಿ ಖಂಡಿಸುವ ಸ್ವಭಾವದವ, ದುರ್ಯೋಧನನ್ನು ಖಂಡಿಸುವ. ಅದೇ ಭೀಷ್ಮ ಅಲ್ಲ, ಗಮನಿಸಿ. ಭೀಷ್ಮ ದುರ್ಯೋಧನಿಗೆ ಬುದ್ಧಿ ಹೇಳುವುದಿಲ್ಲ, ಭೀಷ್ಮ ಅದಲ್ಲ. ಆದ್ರೆ ವಿದುರ ಖಂಡಿತವಾಗಿ, ಯಾಕೆ ದ್ರೌಪದಿ ವಸ್ತ್ರಾಪಾರ ಸಂದರ್ಭದಲ್ಲಿ ವಿದುರನ ವ್ಯಕ್ತಿತ್ವವೇ ಬೇರೆ, ಭೀಷ್ಮ ರೀತಿಯೇ ಬೇರೆ ಇರ್ತಿತ್ತು. ವಿದುರನದ್ದು ಸಂತುಲಿತ, ಅತ್ಯುತ್ಸಾಹದ ಯುವಕನೂ ಅಲ್ಲ, ಅತಿ ಭಾವುಕನಾದಂತಹ ಭೀಷ್ಮನೂ ಅಲ್ಲ. ಈ ಚಿತ್ರಣವನ್ನು ಕೊಡುವಲ್ಲಿಗೆ ಅಂತಹ ವ್ಯಕ್ತಿಗಳಿಗೆ ಆ ಪಾತ್ರಗಳನ್ನು ಕೊಟ್ಟು ಚೆನ್ನಾಗಿ ಬರ್ತದೆ. ಕೆಲವರು ಅಂತಂಥ ಪಾತ್ರಗಳಿಗೆ ಸಿದ್ಧರಾದವರು, ಪ್ರಸಿದ್ಧರಾದವರು ಇದ್ದಾರೆ. ಆ ತರಹದಲ್ಲಿ ಭಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಬರ್ತದೆ, ಭಿನ್ನ ತರ ರೀತಿ ಇರ್ತದೆ. ಅದೇ ರೀತಿ ಹಾಗಾದ್ರೆ ಈ ಖಳಪಾತ್ರಗಳು ಕೂಡ ಕೌರವ, ದುರ್ಯೋಧನ ಎಲ್ಲವೂ ಆಯಾ ರೀತಿಯಲ್ಲಿ. ಹಾಗೆಂತ ಖಳನೆ ಆಗಿರ್ಬೇಕಂತಿಲ್ಲ, ಖಳನ ಪಾತ್ರ ಮಾಡುವನು ತಿಳಿಸ್ಬೇಕಂತ. ತಾಳಮದ್ಲೆಯಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳು ಏನು, ಮತ್ತು ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಅರ್ಥಗಾರಿಕೆ ಹೇಗಿರಬೇಕು? ಸ್ತ್ರೀ ಪಾತ್ರ ಪುರುಷನು ಹೆಣ್ಣಾಗಿ ಮಾತಾಡುವಂತಹ ಒಂದು ಪರಿಸ್ಥಿತಿ. ಸಾಮಾನ್ಯ ಎಲ್ಲ ಕಲಾವಿದರು ಸ್ತ್ರೀ ಪಾತ್ರವನ್ನು ಮಾಡ್ತಾರೆ ತಾಳಮದ್ಲೆಯಲ್ಲಿ. ಶಂಭು ಶರ್ಮರು ಮಾಡ್ತಾರೆ, ಪ್ರಭಾಕರ್ ಜೋಶಿಯವರು ಶೂರ್ಪನಖಿಯಂತಹ ಪಾತ್ರಗಳನ್ನು ಮಾಡಿದ್ದುಂಟು. ಹೌದು. ಮುಖ್ಯವಾಗಿ ನಾವು ಬೇಕಾಗುವುದು ಒಂದು ಧ್ವನಿ. ಆ ಸ್ತ್ರೀ ಪಾತ್ರಕ್ಕೆ ಬೇಕಾಗುವಂತಹ ಧ್ವನಿ. ಅವ್ರು ಮಾಡ್ತೇನೆ ಹೇಳಿದ್ರು ಕೂಡ ನಾವು ಆ ಸ್ತ್ರೀ ಸ್ವಭಾವವನ್ನು ತರಲಿಕ್ಕೆ ಎಲ್ಲ ಪುರುಷರಿಗೂ ಆಗೋದಿಲ್ಲ. ಕರೆಕ್ಟ್, ಆಗೋದಿಲ್ಲ. ಕೆಲವು ಪಾತ್ರಧಾರಿಗಳು ಸ್ತ್ರೀ ಪಾತ್ರದ ಸ್ವರೂಪವನ್ನು ತರ್ತಾರೆ. ಪುರುಷ ಪಾತ್ರ ಮಾಡಿದಾಗ ಕೃಷ್ಣನೋ, ವಿಷ್ಣುವೋ, ರಾಮನೋ ಮಾತ್ರ ಆಗಬಹುದು, ರಾವಣ ಆಗೋದಿಲ್ಲ, ಅವರಿಗೆ ಆಗೋದಿಲ್ಲ. ಹೌದು. ಆ ತರಹದ ಒಂದು ಸ್ವಭಾವವಿದ್ದವರಿಗೆ ಮಾತ್ರ ಸ್ತ್ರೀ ಪಾತ್ರವನ್ನ ಕೊಡ್ಲಿಕ್ಕಾಗುತ್ತೆ. ಮತ್ತೆ ಸ್ತ್ರೀ ಪಾತ್ರಕ್ಕೆ ಅದಕ್ಕೂ ಕೂಡ ಹಾಗೆ ಅದರದ್ದೇ ಆದಂತ, ಈಗ ಹರೀಶ ಬಳಂತಿ ಮಗರು ಮುಂತಾದ ಕೆಲವರೆಲ್ಲ ಇದ್ದಾರೆ. ಆ ತರಹದ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡು ಸ್ತ್ರೀ ಪಾತ್ರದ ಅರ್ಥಕ್ಕೆ ಬರುತ್ತೆ. ಮತ್ತೊಂದು ಅವಕಾಶ ಏನಂದ್ರೆ, ಒಳ್ಳೆ ಸ್ತ್ರೀ ಪಾತ್ರ ಅರ್ಥಧಾರಿಗೆ ತಾಳಮದ್ದೆಯಲ್ಲಿ ಒಳ್ಳೆ ಅವಕಾಶ ಉಂಟು. ಜನ ಹೆಚ್ಚಿಗೆ ಇಲ್ಲ, ಹೌದು, ಸ್ವಲ್ಪವೇ ಜನ, ಕೆಲವರೇ ಇದ್ರು. ಈಗ ಹವ್ಯಾಸ ಅರ್ಥಧಾರಿಗಳಿಗೆ ಮಧುಕರ ಮಲ್ಯರಿದ್ರು, ಅವ್ರಿಗೆ ಹೋಗೋದೇ ಇಲ್ಲ. ಹೀಗೆ ಆಯಾ ವ್ಯಕ್ತಿಗಳಿಗೆ ಸ್ವಲ್ಪ ಅವಕಾಶಗಳು ಹೆಚ್ಚು ಇರುತ್ತವೆ. ಹೆಚ್ಚಿನವರು ಸ್ತ್ರೀ ಪಾತ್ರ ಅರ್ಥ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಅವರಿಗೆ ಅದು ಆಗುವುದಿಲ್ಲ ಎಂಬಂತಹ ಒಂದು ಕಾರಣವೂ ಇರ್ತದೆ. ಸ್ತ್ರೀ ಪಾತ್ರದ ಅರ್ಥವನ್ನು ಚೆನ್ನಾಗಿ ನಿರ್ವಹಿಸಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಸಿದ್ಧ ಆಗಬಹುದು ಪುರುಷ ಪಾತ್ರಕ್ಕೆ. ಅದು ನಾನು ಮೊದಲೇ ಎಲ್ಲದಕ್ಕೂ ಮೂಲಭೂತವಾಗಿ ಅವನು ಅಧ್ಯಯನ, ಸ್ವಭಾವಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಸ್ತ್ರೀ ಪಾತ್ರ ಮಾಡ್ಲಿಕ್ಕೆ ಚೆನ್ನಾಗಿಯೇ ಬರ್ತದೆ.
ಈ ತಾಳಮದ್ಲೆಯಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿಯು ಕೂಡ ಹಾಡುವುದು, ಭಾಗವತರು ಹಾಡುವಾಗ ಅರ್ಥಧಾರಿ ಅಭಿನಯಿಸುವುದು, ಇದೆಲ್ಲ ಅವಶ್ಯಕ ಉಂಟಾ? ನೀವು ಸಂಯಮ ಮಹದೇವ ಸಾಮಗ್ರ ತಂಡದಲ್ಲೇ ನೋಡಿದ್ದೀರಿ, ಅವರು ಅಭಿನಯವೇ ಮಾಡ್ತಾರೆ ಅಲ್ವಾ? ಅದು ಬಯಲಾಟದ ಒಂದು ವಿಧಾನ, ಅಭಿನಯ. ಅದು ಹಿಂದೆ ಇತ್ತಂತೆ, ಅದು ಇದ್ರೂ ಒಳ್ಳೆಯದು ಅಂತ ಅವರ ವಾದ. ಆದರೆ ನಮಗೆ ಈ ದಿವಸಗಳಲ್ಲಿ ಅದನ್ನು ನೋಡ್ತಾ ಇರುವಾಗ ಒಂದು ವಿಚಿತ್ರವಾಗಿ ಕಾಣಿಸ್ತದೆ. ಯಾಕೆಂದ್ರೆ ಆಂಗಿಕ ಮುದ್ರೆಗಳಿಗೂ ವೇಷಕ್ಕೂ ಸಂಬಂಧ ಉಂಟು. ಕರೆಕ್ಟ್. ಅಂಗಿ ಪಂಚೆ ಉಟ್ಟುಕೊಂಡಿರ್ತಾನೆ, ತಲೆ ಕೂದಲೆಲ್ಲ ಉದುರಿ ಹೋಗಿರ್ತದೆ, ಅಂಗಿಯೆಲ್ಲ ಅರ್ಥ ಹೇಳುವಾಗ ಬೆವರಿ ಹೋಗಿರ್ತದೆ, ಏನೋ ಒಂದು ಅಭಿನಯ ಮಾಡ್ತಾ ಇರ್ತಾನೆ. ಈ ಅಭಿನಯದ ಮುದ್ರೆಗಳು ಈ ಸಿವಿಲ್ ಡ್ರೆಸ್ಸಿಗೆ ಹೊಂದುವುದಿಲ್ಲ, ಅದು ಸರಿಯಾಗಿ ನಮಗೆ ಕಾಣಿಸುವುದಿಲ್ಲ. ಇನ್ನು ಹಾಡುವುದು ಆ ದೃಷ್ಟಿಯಿಂದ ಎಲ್ಲಿಯೋ ಆ ಭಾವಸ್ಫೂರ್ತಿ, ಈ ಕೆಲವು ಸರಿ ಸ್ಫೂರ್ತಿ ಬರ್ತದೆ. ಭಾಗವತ ಹೇಳ್ತಿರೋದನ್ನ ಕೇಳುವಾಗ ಅಥವಾ ಪದ್ಯ ಎತ್ತುಗಡೆ ಮಾಡಿಕೊಡುವಾಗ ಅವನ ಆಂಗಿಕ ಕೈ ಚಲನೆ ಮಾಡಬಹುದು. ಇವ ಮಲಗಿದ್ದಾನೆ ಅಂತ ಹೇಳಿ ತೋರಿಸುವುದಲ್ಲ, ಮಲಗಿದ ಅದು ಚೆನ್ನಾಗಿ ಆ ವೇಷದಲ್ಲಿ ವಿಕಾರವಾಗಿ ಕಾಣಿಸ್ತದೆ, ವಿಕಾರವಾಗಿ ಕಾಣಿಸ್ತದೆ. ಅದು ನಾನು ಉರಗ ಶಯನ ಬಂದ ಅಭಿನಯ ಮಾಡಿದರೆ ಅಲ್ಲಿ ಉರಗವೂ ಇರುವುದಿಲ್ಲ, ಶಯನವೂ ಇರುವುದಿಲ್ಲ, ಏನೋ ಸಿವಿಲ್ ಡ್ರೆಸ್ ನಲ್ಲಿ ಇರ್ತಾನಲ್ಲ, ಅದು ಚೆನ್ನಾಗಿ ಕಾಣೋದಿಲ್ಲ. ಆದ್ರೆ ಪದ್ಯವನ್ನ ಕುರಿತಂತ ಎಲ್ಲಿಯೋ, ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಬೇಕು, ಭಾಗವತನು ಒಂದು ನಿರ್ದಿಷ್ಟ ರಾಗದಲ್ಲಿ ಶ್ರುತಿಬದ್ಧವಾಗಿ ಒಂದು ಪದ್ಯ ಹಾಡ್ತಾ ಇರ್ತಾನೆ. ಇದು ಗೊತ್ತಿಲ್ಲದೆ ಇರುವ ಅರ್ಥಧಾರಿ ಅವನ ಬಾಧ್ಯಕ್ಕೆ ಬಾಯಿ ಹಾಕಿದರೆ ಭಾಗವತನಿಗೆ ಉಪದ್ರ ಆಗ್ತದೆ. ಹೌದು, ಇವನಿಗೆ ಶ್ರುತಿಯೇ ಗೊತ್ತಿರೋದಿಲ್ಲ, ಒಂದನೇದಾಗಿ ಶ್ರುತಿಯೂ ಗೊತ್ತಿರೋದಿಲ್ಲ, ಅವನು ಯಾವ ರಾಗದಲ್ಲಿ ಹೇಳ್ತಾನೆ ಎಂಬುದು ಗೊತ್ತಿರೋದಿಲ್ಲ. ಆದ್ರಿಂದ ಸೇಫ್, ಅವನು ಸುಮ್ಮನೆ ಇರುವುದು ಬಹಳ ಒಳ್ಳೆಯದು. ಯಾಕೆಂದ್ರೆ ಬೇಕಾದ್ರೆ ಎತ್ತುಗಡಿ ಮಾಡಿಕೊಡ್ಲಿ, ಆದ್ರೆ ಭಾಗವತನಿಗೆ ತೊಂದರೆ ಕೊಡಬಾರ್ದು. ಯಾಕೆಂದ್ರೆ ಅವನ ರಾಗ, ಯಾಕೆಂದ್ರೆ ಇವ ಹಾಕೋದ್ರಿಂದಾಗಿ ಅವನ ಶ್ರುತಿ ತಪ್ಪಿ ರಾಗ ತಪ್ಪುವಂತಹ ಒಂದು ಅಪಾಯ ಇರ್ತದೆ. ಹೇಗೆ ಅದು ಗೊತ್ತಿದ್ರೆ ಮಾಡ್ಬೋದು. ಈಗ ಕೆಲವರು ಕಲಾವಿದರಿದ್ದಾರೆ, ಸಂಗೀತ ಗೊತ್ತಿದ್ದವರು, ಚೆನ್ನಾಗಿ ಗೊತ್ತಿದ್ದವರು ಇದ್ದಾರೆ, ಅವನು ಯಾವ ರಾಗದಲ್ಲಿ ಆಡ್ತಾನೆ ಅದೇ ರಾಗದಲ್ಲಿ ಅದೇ ಧ್ವನಿಯಲ್ಲಿ ಭಾಗವತನಿಗೆ ಸಪೋರ್ಟ್ ಆಗಿ ಹೇಳ್ತಾನೆ, ಆದ್ರೆ ಅದು ತುಂಬಾ ಚಂದ ಆಗ್ತದೆ. ಯಾವುದೋ ಒಂದು ಅದೇ ರೀತಿ ಇರಬೇಕು. ಅರ್ಥಧಾರಿಯು ಭಾಗವತನೂ ಆಗಿದ್ದರೆ ಆಗ ಅದನ್ನು ಮಾಡ್ಲಿಕ್ಕೆ ಬರ್ತದೆ, ಅದು ವಿಷಯ ಇಲ್ಲ, ಮಾಡ್ಬೋದು. ತಾಳಮದ್ಲೆಯಲ್ಲಿ ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಖಂಡಿತಕ್ಕೂ ಇದೆ. ಯಾಕೆಂದ್ರೆ 3 ಗಂಟೆಯ ತಾಳಮದ್ದಲೆಗೆ ನಾವು 40 ಪದ್ಯಗಳನ್ನು ಆಯ್ದುಕೊಂಡ್ರೆ 3 ಗಂಟೆ ಅಂದ್ರೆ 180 ನಿಮಿಷಗಳಾಗ್ತವೆ. ಕರೆಕ್ಟ್ ಅಲ್ವಾ? 40 ಪದ್ಯಗಳನ್ನು ಎಷ್ಟು ಹೊತ್ತು ಎಳಿಬಹುದು? 100 ನಿಮಿಷ ಅಲ್ಲ. ಅಲ್ಲಿ 5 ಪಾತ್ರಧಾರಿಗಳಿದ್ದಾರಾದ್ರೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಅಲ್ವಾ? ಆ 5 ಪಾತ್ರಗಳಿಗೆ ಮತ್ತು ಭಾಗವತನಿಗೆ ಒಟ್ಟಿಗೆ 6 ಪಾತ್ರ ಅಂತ ನಾವು ಲೆಕ್ಕ ಹಿಡಿಬೇಕು. ಭಾಗವತ ಹೆಚ್ಚು ಕೊಡುವ, ಹೆಚ್ಚು ಬೇಕಾದ್ರೂ ಕೊಡುವ. 4 24, ಅದು ನೋಡಿ 40 ನಿಮಿಷವೂ ಹಾಡಿದ್ರೆ ಒಂದು ಹೆಚ್ಚಿಗೆ ಆಗ್ತದೆ. ಅಂದ್ರೆ 5 ಪಾತ್ರಗಳಿಗೆ ಬೇಕಾಗುವಷ್ಟು ಸಮಯವನ್ನು ಅವನು ಒದಗಿಸಿ ಕೊಡಬೇಕಾಗಿ ಬರ್ತದೆ. ಕರೆಕ್ಟ್. ಅದೊಂದು ಚೌಕಟ್ಟಿದೆ, ಚೌಕಟ್ಟಿಗೆ ಒಂದು ಮಟ್ಟು ಇದೆ. ಎಲ್ಲ ಪದ್ಯಗಳಿಗೂ ಒಂದೇ ಚೌಕಟ್ಟು ಅಂತ ಹೇಳಿ ವಿವೀರ ರಸ ಪದ್ಯವನ್ನು 1/2 ನಿಮಿಷಕ್ಕೆ ಮುಗಿಸ್ತಾನೆ. ಶೃಂಗಾರದ ಪದ್ಯವನ್ನ 10 ನಿಮಿಷ ಹೇಳ್ಬೋದು, 5 ನಿಮಿಷ ಹೇಳ್ಬೋದು. ಅದರ ಮಟ್ಟುಗಳು ಹಾಳಾಗದ ಹಾಗೆ ಒಂದು ಚೌಕಟ್ಟಿನ ಒಳಗೆ ಹೇಳಬೇಕು. ಅರ್ಧ ಗಂಟೆ ಒಂದು ಪದ್ಯ ಲಂಬಿಸುವುದು ಬಹಳ ಕಷ್ಟ, ಕರೆಕ್ಟ್ ಆಗುವುದಿಲ್ಲ. ಚೌಕಟ್ಟಿದೆ, ಇಷ್ಟಕ್ಕೆ ಹೇಳಬೇಕು ಅಂತ ಒಂದು ಕ್ರಮವೂ ಉಂಟು, ಆ ಬದ್ಧತೆ ಕೂಡ ಉಂಟು. ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ಪೀಠಿಕೆ ವೇಷ ಅಥವಾ ಒಂದು ಅರ್ಥಧಾರಿ ಅವರೊಂದು 3/4 ಗಂಟೆ ಅರ್ಥ ಹೇಳಿದ್ರು ಅಂತಾದ್ರೆ ಇವರು ಭಾಗವತರು ಅವ್ರು 3/4 ಗಂಟೆ ಹೇಳಿದ್ದಾರೆ, ನಾನೊಂದು 15 ನಿಮಿಷ ಆದ್ರೂ ಹೇಳ್ತೇನೆ ಅಂತ. ಅಲ್ಲಿಗೆ ಏನಾಗ್ತದೆ ಅಂತಂದ್ರೆ 3 ಗಂಟೆ ತಾಳ್ಮದ್ಲೆ ಆಗೋದಿಲ್ಲ. ಬೆಳಗಿನವರೆಗೆ ತಾಳ್ಮದ್ಲೆ ಆದ್ರೆ ಹಿಂದೆಲ್ಲ ಹಾಗೆ ಇರ್ತಿತ್ತು. ಮತ್ತೊಂದು ಇನ್ನೊಂದು ವಿಷಯ ಇದೆ, ರಸಾಭಾಸ ಕೂಡ ಆಗ್ತದೆ. ಹೌದು ಹೌದು, ಕರೆಕ್ಟ್. ಈ ಒಂದು ಪದ್ಯದ ಅರ್ಥಕ್ಕೆ ಎಷ್ಟು ಅರ್ಥ ಹೇಳ್ಬಹುದು? ಒಂದು ಶ್ರುತಿಯ ಆವರಣ ಅಂತಿದೆ ನಮಗೆ. ಭಾಗವತ ಹಾಡಿದ್ದಕ್ಕೊಂದು ಶ್ರುತಿ ಇದೆ ಮತ್ತು ಅರ್ಥ ಹೇಳಲಿಕ್ಕೊಂದು ಆವರಣ ಇದೆ. ಕರೆಕ್ಟ್. ಆ ಶ್ರುತಿಯ ಆವರಣದ ಆಚೆಗೆ ಹೋದ್ರೆ ನಮ್ಮ ಶ್ರುತಿ ಬಿಡ್ತದೆ. ಅದರ ಒಳಗೆ ಮುಗಿಸ್ಬೇಕು, ಅದನ್ನ ಅರ್ಥಗಾರಿಕೆಯನ್ನು ಅದರೊಳಗೆ ಮುಗಿಸ್ಬೇಕು. 3/4 ಗಂಟೆ ಮಾತಾಡಿದ್ರೆ ಈಗಿನ ಕಾಲಕ್ಕೆ ಯಾರಿಗೂ ಇಷ್ಟ ಆಗುದಿಲ್ಲ. ಹೌದು. ಅರ್ಥಗಾರಿಕೆಯಲ್ಲಿ ಯಾವುದು ಮುಖ್ಯ? ಭಾಷೆಯೋ, ವಿಷಯವೋ, ಶ್ರುತಿಯೋ ಅಥವಾ ಲಯವೋ? ಅಷ್ಟು ಕೂಡ ಮುಖ್ಯ. ಯಾಕೆಂದ್ರೆ ಭಾಷೆ ಬಹಳ ಚೆನ್ನಾಗಿ ಸರಿಯಾಗಿ ಗೊತ್ತಿರಬೇಕು, ಅಬದ್ಧ ಮಾತಾಡಬಾರ್ದು. ಅನ್ಯ ಗೊತ್ತಿದ್ದವರೇ ಅರ್ಥ ಹೇಳ್ತಾರೆ, ಭಾಷೆ ಚೆನ್ನಾಗಿ ಗೊತ್ತಿರಬೇಕು. ಶ್ರುತಿ ಬೇಕೆ. ಮಾತುಗಾರಿಕೆಗೆ ಶ್ರುತಿ ಇಲ್ಲ ಅಂದ್ರೆ ಅದು ಕೇಳಲಿಕ್ಕೆ ಆಗೋದಿಲ್ಲ. ಶ್ರುತಿ ಇಲ್ಲದೆ ಇರೋ ಎಷ್ಟು ದೊಡ್ಡ ಅರ್ಥಧಾರಿ ಆದ್ರೂ ಅವ ಶ್ರುತಿ ಬಿಟ್ಟು ಮಾತಾಡ್ತಾನಾದ್ರೆ ನಮಗದು ಇಷ್ಟ ಆಗೋದಿಲ್ಲ. ಶ್ರುತಿ ಅಂದ್ರೆ ಯಾವುದು ಎಂಬುದೊಂದು ಪ್ರಶ್ನೆ ಇದೆ. ಈಗ ಬಯಲಾಟದ ಕಲಾವಿದರು ಭಾಗವತನ ಶ್ರುತಿಯಲ್ಲಿ ಅರ್ಥ ಹೇಳ್ತಾರೆ, ತಾಳಮದ್ರೆಯಲ್ಲಿ ಹಾಗೆ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ.
ಕೆಲವರ ಅರ್ಥ ಹೇಳೋದನ್ನು ನಾನು ಕೇಳಿದ್ದೇನೆ, ಆದರೆ ಅವರು ಚೆನ್ನಾಗೋದಿಲ್ಲ, ಇಷ್ಟ ಆಗೋದಿಲ್ಲ ಮತ್ತು ಬೇಕಾದ ರೀತಿಯಲ್ಲಿ ಅದನ್ನು ವರ್ಣಿಸ್ಲಿಕ್ಕಾಗೋದಿಲ್ಲ. ತಾಳಮದ್ದಲೆ ಮಾತುಗಾರಿಕೆಯು ಪ್ರಧಾನ ಆಗಿರೋದ್ರಿಂದ ಏನಾಗ್ತದೆ ಅಂದರೆ ಲೀಲಾಜಾಲವಾಗಿ ಅವರು ಮಾತಾಡಲಿಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು. ಅಂದರೆ ಮಧ್ಯಸ್ತರದಲ್ಲಿ, ಈಗ ಒಂದು ಶ್ರುತಿಗೆ ಮೇಲೆ ಕೆಳಗೆ ಮತ್ತೆ ನಡುವೆ ಅಂತಿದ್ದಾಗ ಆ ಮಂದ್ರ ಸ್ತರದಲ್ಲಿ ನಡುವಿನ ಸ್ತರದಲ್ಲಿ ಇಟ್ಟುಕೊಂಡು ಅವನು ಮಾತಾಡ್ತಾ ಹೋಗಬೇಕು ಹೊರತು ತಾರಕ ಹೋಗ್ಬಾರ್ದು. ತಾರಕ ಹೋದ್ರೆ ತುಂಬಾ ಆಯಾಸ ಆಗ್ತದೆ, ತುಂಬಾ 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 ಆಯಾಸ ಆಗ್ತದೆ. ಒಂದು ಶ್ರೀರಾಮ ನಿರ್ಯಾಣದ ರಾಮ ಅಂತ ಇಟ್ಕೊಳ್ಳಿ, ಆ ತಾರಸ್ಥಾಯಿಯಲ್ಲಿ ಮಾತಾಡಿದ್ರೆ ಶ್ರುತಿ ಅಂತ ಅದು ರಾಮನೇ ಆಗೋದಿಲ್ಲಲ್ಲ. ಒಬ್ಬರು ರಾಮ ಮಾಡಿದವ್ರು ಕೇಳಿದ್ರು ಹೇಗಾಯ್ತು ಅಂತ, ರಾವಣನಾಗಾಯ್ತು ಅಂತ ಹೇಳಿದೆ ನಾನು. ಮೈಯೆಲ್ಲ ಇಡೀ ಅಂಗೆಲ್ಲ ಬೆವರಿ ಹೋಗಿತ್ತು ರಾಮನ ಪಾತ್ರದಲ್ಲಿ. ಅಷ್ಟು ಕರ್ಕಶವಾಗಿ ಆ ಏರು ಶ್ರುತಿಯಲ್ಲಿ ಮಾತಾಡಬಾರದು. ಶ್ರುತಿ ಎಂದ್ರೆ ಅದು ಮಧ್ಯಸ್ತರದಲ್ಲಿರುವಂತಹದ್ದನ್ನ ನಮಗೆ ಮತ್ತೆ ಮೇಲಕ್ಕೆ ಕೆಳಕ್ಕೆ ಹೋಗ್ಲಿಕ್ಕೆ ಬೇಕಾಗುವ ಸ್ವಾತಂತ್ರ್ಯ ಇರ್ತದೆ, ಮಾತಾಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅದು ಶ್ರುತಿ. ಆ ಥರದ ಶ್ರುತಿಬದ್ಧ ಬೇಕು, ಆಮೇಲೆ ಭಾಷೆ ಬೇಕು, ಸಾಹಿತ್ಯ ಪ್ರಜ್ಞೆ ಬೇಕು, ಎಲ್ಲವೂ ಬೇಕಾಗ್ತದೆ ಎಲ್ಲ ಮಟ್ಟಿಗೂ. ತಾಳಮದ್ದಳೆಗೆ ಸಮದಂಡಿಯಾದ ಇತರ ಯಾವುದಾದ್ರೂ ಕಲೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಉಂಟಾ? ನಾನು ಕೇಳಿ ತಿಳಿದಂತೆ ಜಗತ್ತಿನಲ್ಲಿ ಇರುವ ಏಕೈಕ ಮೌಖಿಕ ಕಲೆ ಅಂತ. ಈ ಕುರಿತಂತೆ ಪೀಟರ್ ಜೆ ಕ್ಲಾಸ್ MGM ನಲ್ಲಿ ಅವನು ಕಲಿತಾ ಇದ್ದ ಯಕ್ಷಗಾನ ಬಹಳ, ಅದ್ರ ಮೇಲೆ PhD ಕೂಡ ಮಾಡಿದ ವ್ಯಕ್ತಿ. ಆತನೇ ಹೇಳಿದ ಮಾತಿದು. ಇದು ವರ್ಲ್ಡಿನ ಏಕೈಕ ಕಲೆ ಯಾವುದು, ಈ ಮೌಖಿಕ ಕಲೆ ಎಂಬುದು. ಈಗ ನನಗೆ ತಿಳಿದ ಮಟ್ಟಿಗೆ ಅಂತದ್ದು ಮತ್ತೊಂದು ಕಲೆ ಇಲ್ಲ, ವರ್ಲ್ಡಲ್ಲೇ ಇದು ದಾಖಲೆ ಆಗಿದೆಯೋ ಗೊತ್ತಿಲ್ಲ. ನ್ಯಾಯ ಯಾರಿಗೆ ಒದಗಬೇಕು? ಪ್ರಸಂಗಕ್ಕೋ, ಪಾತ್ರಗಳಿಗೋ, ಪ್ರಾಯೋಜಕರಿಗೋ, ಶ್ರೋತೃಗಳಿಗೋ, ಕಲಾವಿದರಿಗೋ ಅಥವಾ ಇದು ಕೂಡ ಅಷ್ಟೇ ಎಲ್ಲರಿಗೂ ಒದಗಬೇಕು ನ್ಯಾಯ. ಪ್ರಸಂಗಕರ್ತನ ಆಶಯ ತಪ್ಪಬಾರದು, ಪ್ರಸಂಗಕ್ಕೆ ಸರಿಯಾಗಿರ್ಬೇಕು. ಶ್ರೋತೃಗಳು ಏನು ನಿರೀಕ್ಷೆ ಮಾಡ್ಕೊಳ್ತಾರೆ, ಒಳ್ಳೆಯದನ್ನ ನಿರೀಕ್ಷೆ ಮಾಡೋರಿಗೆ ಚಪ್ಪಾಳೆ ಒಳ್ಳೆಯ ನಿರೀಕ್ಷೆ ಮಾಡಿದರೆ ಶ್ರೋತೃಗಳಿಗೂ ಆಗಬೇಕು, ಸಂಘಟಕರಿಗೂ ಆಗಬೇಕು, ಭಾಗವತನಿಗೂ ನ್ಯಾಯ ಸಲ್ಲಬೇಕು. ಅಷ್ಟು ಜನಕ್ಕೂ ಎಲ್ಲರಿಗೂ ಸಮಾನವಾಗಿ ನ್ಯಾಯ ಸಲ್ಲಬೇಕಾಗ್ತದೆ. ಅದು ಬ್ಯಾಲೆನ್ಸ್ನಲ್ಲಿ ಆಗ್ತದೆ. ಆಟದ ಪ್ರಸಂಗ ಅಥವಾ ಕೂಟದ ಪ್ರಸಂಗ ಅಂತ ಇಲ್ಲ. ನಾವು ಈಗ ನೋಡುವ ಹಾಗೆ ಆಟಕ್ಕಾಗಲಿ ಕೂಟಕ್ಕಾಗಲಿ ಬಳಸಲ್ಪಡುವ ಪ್ರಸಂಗ ಒಂದೇ. ಹಾಗಿದ್ರೂ ಕೂಡ ಈ ರೀತಿ ವಿಭಜನೆ ಮಾಡಲಿಕ್ಕೆ ಕಾರಣ ಏನು? ಅಲ್ಲ, ಹಾಗೊಂದು ಪ್ರಸಂಗ ಅಂತ ಹಿಂದೆ ರಚನೆ ಮಾಡಿದವರು ಯಾರು ಇಲ್ಲ, ಅದು ಹಾಗೆ ಆಗಿದೆ. ಈಗ ಕೃಷ್ಣ ಸಂಧಾನ, ಕರ್ಣಾರ್ಜುನ ಕಾಳಗ, ಇತ್ತೀಚೆಗೆ ನನ್ನ ಭೃಗುಶಾಪ ಎಂಬ ಒಂದು ಪ್ರಸಂಗ, ಹೌದು ಕರೆಕ್ಟ್, ತುಂಬಾ ಬಳಕೆ ಏರ್ಪಡಿದೆ. ಅದಕ್ಕೆ ಕಾರಣ ಏನಂದ್ರೆ ತಾಳಮದ್ದಲೆಯು ಒಂದು ಆಂತರಿಕ ಸಂಘರ್ಷ, ಜಿಜ್ಞಾಸೆ, ಚರ್ಚೆಗೆ ಒಳಗಾಗಬೇಕಾದ ಮಾತುಗಾರರ ಕೂಟವಾದ್ದರಿಂದ ಅದು ಸಹಜವಾಗಿ ಹೆಚ್ಚು ಕೆಲವು ಪ್ರಸಂಗಗಳಿಗೆ ಹೆಚ್ಚು ಒತ್ತು ಬಂತು. ಈಗ ನನ್ನ ಭೃಗುಶಾಪ ಪ್ರಸಂಗದಲ್ಲಿ ಪ್ರೆಸೆಂಟ್ ಕಂಡೀಷನ್ ಕೂಡ ಹೇಳ್ಬೋದು. ಉದಾಹರಣೆಗೆ ಅಲ್ಲಿ ಖ್ಯಾತಿ ಎಂಬ ಸ್ತ್ರೀ ರಾಕ್ಷಸರಿಗೆ ಆಶ್ರಯ ಕೊಡ್ತಾಳೆ. ಈ ಪ್ರಾರ್ಥನಾ ಮಂದಿರಗಳು ಭಯೋತ್ಪಾದಕರಿಗೆ ಇದು ತರ್ತಾರೆ, ಕೆಲವರು ಭಯೋತ್ಪಾದಕ ವ್ಯಕ್ತಿಗಳಿಗೆ ಆಶ್ರಯ ಸ್ಥಾನ ಆಗಬಹುದೇ, ಈ ತರಹದ ಕೆಲವು ಜಿಜ್ಞಾಸೆಗಳು. ಯಾರಿಗೆ ಆಶ್ರಯ ಕೊಡಬೇಕು, ಅಲ್ಲಿ ಸಂಘರ್ಷ ಇರುವುದು. ಆಶ್ರಯ ಕೊಟ್ಟದ್ದು ಸರಿಯೋ, ಶರಣಾಗತ ರಕ್ಷಣೆ ಸರಿಯೋ ಮುಂತಾದ. ಅಂದ್ರೆ ಒಂದು ಪ್ರಸಂಗದ ಒಳಗೆ ಆ ಜಿಜ್ಞಾಸೆಗಳು ಇದ್ದಾಗ ಕರೆಕ್ಟ್, ಅದು ಪಕ್ಕನೆ ತೀರ್ಮಾನ ಆಗೋದಿಲ್ಲ. ಯಾವುದು ಯಾವ ಕಲಾವಿದನಿಂದಲೂ ಪಕ್ಕನೆ ಒಂದು ನಿರ್ಣಯ ಅಂತ ಮಾಡಲಿಕ್ಕೆ ಬಾರದೇ ಇರುವಂತಹ ಜಿಜ್ಞಾಸಾಪೂರ್ಣವಾದಂತಹ ಅದು ಎಷ್ಟೇ ಈಗ ಉದಾಹರಣೆಗೆ ವಾಮನ ಚರಿತ್ರೆ ಕಥೆ ಏನೋ ಇರ್ಬೋದು, ಅಲ್ಲಿ ಪ್ರಧಾನ ಯಾವುದು ಅಂತ ಕೇಳಿದ್ರೆ ಶುಕ್ರ, ಬಲಿ ಚಕ್ರವರ್ತಿ ಆದ್ಮೇಲೆ ಎರಡನೇ ಪಾತ್ರ ಶುಕ್ರ. ಹೌದು, ನಿಜವಾಗಿಯೂ ಆ ಪ್ರಸಂಗದಲ್ಲಿ ಹೇಗಿದೆ ಅಂತಂದ್ರೆ ವಾಮನ ದೊಡ್ಡ ಪಾತ್ರ, ಪದ್ಯಗಳ ಸಂಖ್ಯೆಯ ದೃಷ್ಟಿಯಿಂದ ವಾಮನ ದೊಡ್ಡ ಪಾತ್ರ. ಆದ್ರೆ ವಾಮನ ಕೊಡೋದು ಮೂರನೇ ವ್ಯಕ್ತಿಗಳಿಗೆ, ಶುಕ್ರ ಬಲಿ ಇಬ್ಬರಿಗೆ ಪ್ರಧಾನ ವ್ಯಕ್ತಿಗಳಿಗೆ ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಜಿಜ್ಞಾಸೆ ಇರೋದು, ದಾನ ಕೊಡಬೇಕೋ, ಕೊಟ್ಟದ್ದು ಸರಿಯೋ ತಪ್ಪೋ ಇತ್ಯಾದಿಗಳ ಜಿಜ್ಞಾಸೆ. ಅಂದ್ರೆ ಆ ಸಂಕಷ್ಟ ಇದೆ. ದುರ್ಯೋಧನ ಕೃಷ್ಣ ಯಾರ್ಯಾರು, ಮಾಗದ ಕೃಷ್ಣ ಯಾರು, ಈ ಜಿಜ್ಞಾಸೆಗಳು ಎಲ್ಲಿ ಬರ್ತದೆ, ಅದು ತಾಳಬದ್ದಲೆಗೆ ಹೆಚ್ಚು ಒತ್ತು ಕೊಟ್ಟುಕೊಂಡು ಹೋದದ್ದು ನಮಗೆ ಕಾಣ್ತದೆ. ಸಂಘರ್ಷಗಳು, ಆಂತರಿಕ ಸಂಘರ್ಷಗಳು ಕಥೆಯ ಒಳಗಿರಬೇಕು. ಅಂತಹ ಪ್ರಸಂಗಗಳು ಹೆಚ್ಚು ಕೂಟಕ್ಕೆ ಒಗ್ಗುತ್ತವೆ ಎಂಬುದು. ಯಾಕೆಂದ್ರೆ ಯಾವುದೋ ಒಂದು ವೀರರಸದ ಈಗೆಲ್ಲ ಒಂದು ಮಾಡ್ತಾರೆ. ಈ ಕಾಲಮಿತಿ ಬಂದ ಮೇಲೆ ಏನಾಗಿದೆ ಅಂದ್ರೆ ಈ ಆಂತರಿಕ ಸಂಘರ್ಷಗಳಿಗೆ ಹೆಚ್ಚು ಅವಕಾಶ ಇಲ್ಲ. ಅದಕ್ಕೋಸ್ಕರ ಬಯಲಾಟದ ಪ್ರಸಂಗಗಳೆಲ್ಲ ತಾಳಬದ್ದಲೆಗೆ ಬಂದು ಸೇರ್ಕೊಳ್ತಾ ಇದೆ. ಕಾರಣಿಕ ಕತೆ ಓಡಿ ಮುಗಿಸಿದ್ರೆ ಆಯ್ತು. ಹಿರಣ್ಯಾಕ್ಷ ವಧೆಯೂ ಆಗ್ತದೆ, ನಮಗೆ ಏನು ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಅವಧಿಯ ಒಳಗೆ ಮತ್ತೆ ಈಗ ಹೌದು. ಮತ್ತೆ ಇನ್ನೊಂದೇನು ಅಂತಂದ್ರೆ ತಾಳಮದ್ದಲೆ ಬರುವ ಪ್ರೇಕ್ಷಕರ ಮನೋಭಾವ ಕೂಡ ಈಗ ಬದಲಾವಣೆ ಆಗಿದೆ. ಬಯಲಾಟದವ್ರ ರೀತಿಯಲ್ಲಿ ಕತೆ ಶುರುವಾಗಿ ಮುಗಿಸುವುದು ಮುಖ್ಯ ಆಗಿರುತ್ತೆ. ಅಲ್ಲ, ಅಲ್ಲಿ ಕೂಡ ಪದ್ಯವನ್ನೇ ಕೇಳುವವರು ಇದ್ದಾರೆ ಹೆಚ್ಚು. ಪದ್ಯ ಅದು ಗಾನ ಹೇಗೆ ಮಾಡಿದ್ರು ಎಂಬುದನ್ನು ಕೇಳುವವರೇ ಬರ್ತಾ ಇದೆ. ಈ ಸಂಘರ್ಷ, ಆಂತರಿಕ ಸಂಘರ್ಷದ ಪ್ರಸಂಗಗಳು ಹೆಚ್ಚು ಬಳಕೆ ಆಗಿದ್ದು ಕೂಟದ ಪ್ರಸಂಗಗಳು ಎಂಬುದಾಗಿ ಅತಿಕಾಯ ಮೋಕ್ಷ ನೋಡಿ, ಇಂದ್ರಜಿತು ಆಟದ ಪ್ರಸಂಗ, ಅತಿಕಾಯ ಮೋಕ್ಷ ಕೂಟದ ಪ್ರಸಂಗ. ಕರೆಕ್ಟ್. ಈ ರೀತಿ ಬರ್ಲಿಕ್ಕೆ ಕಾರಣ ಅಲ್ಲಿ ಬರುವಂತಹ ಜಿಜ್ಞಾಸೆಗಳು, ವಿಚಾರಗಳು, ಚಿಂತನೆಗಳು ಅದು ತಾಳಮದ್ದಲೆಗೆ ಹೆಚ್ಚು
ಅನುಕೂಲವಾಗಿರುವಂತಹ ಪ್ರಸಂಗಗಳು ಕೂಟದ ನಿಜವಾಗಿ ಹಾಗೊಂದು ವಿಭಾಗ ಇಲ್ಲ, ವಿಭಾಗ ಅಗತ್ಯವೂ ಇಲ್ಲ. ಕರೆಕ್ಟ್. ಆ ಥರದಲ್ಲಿ ಮಾಡ್ಕೊಂಡು ಸಾಕಾಗ್ತದೆ. ಮಾತುಗಾರಿಕೆಯಿಂದಲೇ ಪುರಾಣ ಪಾತ್ರಗಳನ್ನು ಕಡೆಯುವ ಶಿಲ್ಪ ಅಂತ ಆದ್ರೆ, ಅರ್ಥಗಾರಿಕೆಯನ್ನು ಹೇಳುವುದು ಅಂತಾದ್ರೆ ಅತ್ಯುತ್ತಮ, ಉತ್ತಮ, ಸಾಧಾರಣ ಮತ್ತು ಕಳಪೆ ಹೀಗೆ ವರ್ಗೀಕರಿಸುವ ದರ್ಜೆಗಳಿಗೆ ಮಾನದಂಡ ಏನಾದರೂ ಉಂಟಾ? ಅದು ಕಲಾವಿದನ ಕೆಪಾಸಿಟಿ, ಯೋಗ್ಯತೆ. ಒಬ್ಬ ಕಲಾವಿದ ಅತ್ಯುತ್ಕೃಷ್ಟವಾಗಿ ಚಿಂತನೆ ಮಾಡಬಲ್ಲ. ಆ ಅತ್ಯುತ್ಕೃಷ್ಟ ಎಂದರೆ ಪುರಾಣಗಳನ್ನು ಎಷ್ಟು ಓದಿದ್ದಾನೆ ಅಂತ ಏನಂತಲ್ಲ. ಉದಾಹರಣೆಗೆ ಶೇಣಿಯವರು ಸುಧನ್ವನ ಪಾತ್ರದಲ್ಲಿ ನಾನು ಮೊನ್ನೆಯಲ್ಲಿ ವಿಡಿಯೋದಲ್ಲಿ ಕೇಳಿದೆ, ನೀನು ನಿನ್ನ ತಂದೆಯನ್ನು ಕರೆಸು, ನಿನ್ನ ತಾತನ ಕರೆಸಿಲ್ಲಿಗೆ ಅಂತ ಹೇಳ್ತಾನೆ. ಅದು ಪೆರ್ಲ ಕೃಷ್ಣ ಭಟ್ರು ಅರ್ಜುನ ಮಾಡಿದ್ರು. ಅದು ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಹಿರಿಯರು, ನಾವೇನೋ ಮಾತಾಡಿಕೊಳ್ತೇವೆ ಅಂತ ಹೇಳಿದ್ರು ಅವರು. ಇಂತಹ ರಾಜಕಾರಣಿ ನೀನು, ಅಲ್ಲಿ ಕುದಿಯುತ್ತಿರುವ ಎಣ್ಣೆ ಕೊಪ್ಪರಿಗೆ ಇನ್ನೂ ತಣಿಲಿಲ್ಲ ಅಂತ ಗೊತ್ತುಂಟಲ್ಲೋ ನಿನಗೆ ಎಂದ್ರು. ನೋಡಿ, ಇದು ಕಥೆಯೊಳಗಿಲ್ಲದ್ದಲ್ಲ, ಇದು ವೈಯಕ್ತಿಕ ಪ್ರತಿಭೆ, ಅದು ಮೆರಗು. ಈಗ ನಾನು ಸುಂದರ ಹೇಳಿದ್ರೆ ನನಗೆ ಇದು ಕಲ್ಪನೆಯೇ ಬಂದಿರಲಿಲ್ಲ. ಯೋಚನೆ ಮಾಡಬೇಕಾದ ವಿಷಯ ಅದು. ಯಾಕೆ ಅಂತಂದ್ರೆ ಆ ಪ್ರಭೆ ಅದು ಏ ದರ್ಜೆಯ ಕಲಾವಿದನಿಗಿರುವ ಗುಣ ಅಂತ ನಾನು ಹೇಳಕ್ಕೆ. ಯಾಕೆಂದ್ರೆ ಅದು ನೋಡಿ, ಹಿಂದುಳಿದವರನ್ನ ಏನ್ ಮಾಡ್ತಾರೆ ಅಲ್ಲಿ ಕೊಪ್ಪರಿಗೆ ಹಾಕಿಸ್ತಾನೆ. ಒಂದು ಅದರಲ್ಲಿ ಗೆದ್ದೀಚೆಗೆ ಬಂದವ ಹಿಂದೆ ಹೋದ್ರೆ ಏನಾಗ್ತದೆ? ಈಗ ಅಪ್ಪನನ್ನು ಕಳಿಸ್ಲಿಕ್ಕೆ ಎಣ್ಣೆ ಕೊಪ್ಪರಿಕೆಗೆ ಹಾಕ್ಬೇಕಲ್ಲ ಅವನನ್ನ. ನೀನು ಒಂದು ಮಗನ ತೆಗೆಯುದು, ಆಮೇಲೆ ಅಪ್ಪನನ್ನು ಮುಗಿಸುದು, ಈಗ ಆಲೋಚನೆ ಅಲ್ವಾ ರಾಜಕಾರಣಿ ನೀನು ಅಂತ. ನೋಡಿ, ಇದು ಅದು ಈ ಬೆರಗು ಹುಟ್ಟಿಸುವಂತಹ ಒಂದು ಇದು. ವಿಶ್ವೇಶ್ವರ ಭಟ್ರದ್ದು ಒಮ್ಮೆ ಕೇಳಿದ್ದೇನೆ ನಾನು, ಏಕಲವ್ಯನಲ್ಲಿ ಹೇಳಿದ್ದು ದ್ರೋಣ ಮಾಡಿಕೊಂಡು, ನಿನಗೆ ಯಾಕೆ ಕಲಿಸ್ಲಿಲ್ಲ ಮಗು ಗೊತ್ತಾಯ್ತು ಅಂತ. ಯಾಕೆ? ನೀನು ಶಬ್ದವೇದಿ ಕಲ್ತಿಯೋ, ಸಾಧನೆ ಮಾಡಿ ಕಲ್ತೆ, ಅದನ್ನು ಎಲ್ಲಿ ಬಳಸಿದೆ? ನಾಯಿ ಹೊಡಿಲಿಕ್ಕೋ? ನಿನಗೆ ಬ್ರಹ್ಮಾಸ್ತ್ರ ಕೊಟ್ಟರೆ ಏನ್ ಮಾಡ್ತೀವಿ ಪುಣ್ಯಾತ್ಮ? ಯಾವಂದ್ರೆ ಅಪಾತ್ರರಿಗೆ ಕೊಡಬಾರದು ಎಂಬುದು ಇದಕ್ಕೆ ಅಂತ ಹೇಳಿದ್ರು ನೋಡಿ. ಇದು ಆ ಸಂದರ್ಭಕ್ಕೆ ಒದಗಬಹುದಾದ ಅವನ ಸ್ವಂತ ಆಲೋಚನೆಗಳು. ಕರೆಕ್ಟ್. ಇಂತಹ ಸ್ವಂತ ಆಲೋಚನೆಗಳು ವಿಶಿಷ್ಟವಾಗಿರುವ ವ್ಯಕ್ತಿಗಳನ್ನು ನೀವು ಪ್ರಥಮ ದರ್ಜೆಗೆಲ್ಲೇ ನಿಲ್ಲಿಸಬೇಕಾಗತ್ತೆ. ಇನ್ನು ಸಾಮಾನ್ಯ ಚಿಂತನೆಗಳು ಬರುತ್ತೆ, ಬರೀ ಪದ್ಯದ ಅರ್ಥ ಹೇಳುವವರು ಇರ್ತಾರೆ. ಈಗ ಆ ದೃಷ್ಟಿಯಿಂದ ನೀವು ತರಾತಮಗಳನ್ನ ನಿರ್ಣಯಿಸುವ ತಪ್ಪೇನೂ ಅಲ್ಲ. ತರತಮಗಳನ್ನು ನಿರ್ಣಯಿಸುತ್ತಪ್ಪಲ್ಲ, ಅದು ಯಾರು ಪ್ರತಿಭಾ ಸಂಪನ್ನರಿರ್ತಾರೆ ಅವರು ಈ ಬಗೆಯ ಆಲೋಚನೆ ಮಾಡೋರು. ಪುರಾಣಗಳೇ ಅಧ್ಯಯನಗಳ ರಾಶಿ ಅಲ್ಲ, ಆ ಕ್ಷಣಕ್ಕೆ ಆ ಪಾತ್ರಕ್ಕೆ ಬರಬಹುದಾದ ಸವಾಲುಗಳನ್ನು ಎದುರಿಸುವ ರೀತಿ ಮತ್ತು ರೋಚಕಗೊಳಿಸುವುದು ಅದು ಬಹಳ ಸೊಗಸಾಗಿರ್ತವೆ ಅಂತ ಹೇಳಿದ್ದೆ. ಪುರಾಣ ಪ್ರಪಂಚದಲ್ಲಿ ಮಾತ್ರ ವಿಹರಿಸುವ ತಾಳಮದ್ದಳೆ ಅರ್ಥಧಾರಿಗಳು ವರ್ತಮಾನದ ಸಂಗತಿಗಳನ್ನು ತಿಳಿದಿರುವ ಅವಶ್ಯಕತೆ ಏನು? ಇಲ್ಲದೇ ಇದ್ರೆ ನಷ್ಟ ಇಲ್ಲ, ಆದ್ರೆ ಇದ್ರೂ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ವರ್ತಮಾನದ ಸಂಗತಿಗಳನ್ನು ತರ್ತಾರೆ. ತರುವುದು ಹೇಗೆ ಇರಬೇಕು ಅಂತಂದ್ರೆ ಶೇಣಿಯವರು ತರ್ತಿದ್ರು. ಅದು ಹೇಗೆ ಇರಬೇಕು ಅಂದ್ರೆ ಅದು ಪುರಾಣವೇ ಆಗಿರಬೇಕು. ಈ ಘಟನಾವಳಿಗಳನ್ನು ತರುವಲ್ಲಿ ಈಗ ಭೀಮ ದ್ರೌಪದಿ ಪಾತ್ರ ಮಾಡಿಕೊಂಡು ಅವರು ನಾನು ನೋಡಿದ್ದೇನೆ ಕೊಳ್ಳಿಯವರ ಹತ್ರ. ಭೀಮನ ಪಾತ್ರ ಭಿನ್ನಮತೀಯ ಅಂತ, ಆಗ ಕೇಂದ್ರದಲ್ಲಿ ಭಿನ್ನಮತದ ಏನು ಚರಣ್ ಸಿಂಗ್ ಮುಂತಾದವರಿದ್ದು ಏನು ಗಲಾಟೆ ಆಗ್ತಾ ಇತ್ತು. ಆ ಭಿನ್ನಮತಿ ಅವರು ವಿ.ಪಿ. ಸಿಂಗರನ್ನು ಚಂದ್ರಶೇಖರನ್ನೆಲ್ಲ ಸೇರಿಸಿಕೊಂಡು ವಾಲಿವದೆಯ ಪಾತ್ರಗಳಿಗೆ ಸಮೀಕರಣ ಮಾಡ್ತಿತ್ತು. ಅದು ಎಷ್ಟು ಚೆನ್ನಾಗಿ ಸಮೀಕರಣ ಇರ್ತಿತ್ತು ಅಂದ್ರೆ ನಮಗೆ ಇದು ಆ ಘಟನೆ ಅಂತ ಅನ್ನಿಸ್ತಿತ್ತು ಹೊರತು ಎಲ್ಲಿಯೂ ಇದು ಅಂತ ನೀವು ಗುರುತಿಸ್ಲಿಕ್ಕೆ ಬರೋದಿಲ್ಲ. ಅದು ಕಲಾವಿದನ ಚಾಕಚಕ್ಯತೆ. ಆ ವರ್ತಮಾನವನ್ನು ತರಬಹುದಾದ ಸ್ಥಿತಿ ಉಂಟು, ಹಾಗೆ ತರಬಹುದು. ಅದೇ ನಾನು ಹೇಳಿದ್ನಲ್ಲ, ಆಗ 20 ಬರ್ತದೆ 25 ಬರ್ತದೆ ಇದು ಹೇಳಬಾರದು, ನೇರವಾಗಿ ಅದನ್ನೇ ಹೇಳೋದಲ್ಲ. ಕರೆಕ್ಟ್. ಆ ಘಟನಾವಳಿಗಳನ್ನು ವರ್ತಮಾನವನ್ನ ಪುರಾಣದಲ್ಲಿಯೂ ನಡೀತದೆ, ಅದು ಸಾರ್ವಕಾಲಿಕ ಸತ್ಯ ಈ ಘಟನೆಗಳು ಎಂಬುದನ್ನು ಹೇಳುವಲ್ಲಿ ವರ್ತಮಾನ ಗೊತ್ತಿರಬೇಕಾಗ್ತದೆ. ಯಾಕೆಂದ್ರೆ ವರ್ತಮಾನ ಬಿಟ್ಟು ನಮಗೆ ಇತಿಹಾಸ ಅಲ್ಲ. ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಅರ್ಥಧಾರಿಗಳಿಗೂ ಉಡುಪಿ ಉತ್ತರ ಕನ್ನಡ ಮತ್ತು ಮಲೆನಾಡು ಪ್ರಾಂತ್ಯದ ಅರ್ಥಧಾರಿಗಳಿಗೂ ಗುರುತಿಸಬಹುದಾದ ವ್ಯತ್ಯಾಸಗಳೇನಾದ್ರೂ ಉಂಟಾ? ತುಂಬಾ ದೊಡ್ಡದಿದೆ. ಹೇಗೆ? ಅದು ಯಾವುದೆಲ್ಲ? ಪ್ರಧಾನವಾದಂತಹ ಕಾರಣ ಹೇಳಿದ 1930 ಮತ್ತು 60ನೇ ಇಸವಿಯ ನಡುವೆ ಒಂದು ಈಗ ಅಲ್ಲ, ತಾಳಮದ್ದಲೆಯ ಸುವರ್ಣ ಯುಗ ಅದು. ಕರೆಕ್ಟ್. ಯಾಕೆಂದ್ರೆ ಆ ಕಾಲದಲ್ಲಿ ಡಜನ್ ಗಟ್ಟಲೆ ಶ್ರೇಷ್ಠ ಅರ್ಥಧಾರಿಗಳು ಬಂದ್ರು ಇಲ್ಲಿ. ಕೆ.ಪಿ. ವೆಂಕಪ್ಪ ಶೆಟ್ಟರು, ಅರ್ಕುಳ ಸುಬ್ರಯಾಚಾರ್ಯರು, ಕೆ.ಪಿ. ವೆಂಕಪ್ಪ ಶೆಟ್ಟರು ಇವರು ಶೇಣಿಯವರಿಗಿಂತಲೂ ಹಿಂದಿನವರು. ಆಮೇಲೆ ಮಲ್ಪೆ ಶಂಕರನಾರಾಯಣ ಸ್ವಾಮಿಗಳು, ಶೇಣಿಗೋಪಾಲ ಕೃಷ್ಣ ಭಟ್ಟರು ಮುಂತಾದ ಅತ್ಯಂತ ಪ್ರಸಿದ್ಧಾತಿ ಪ್ರಸಿದ್ಧರುಗಳೆಲ್ಲ ಆ ಕಾಲದಲ್ಲಿ ಬಂದು ಹೋದವರು. ತಾಳಮದ್ದಲೆ ಒಂದು ರೀತಿಯಲ್ಲಿ ತೀರಾ ಗ್ರಾಮೀಣ ಎಂಬಂತಹ ಒಂದು ಸ್ಥಿತಿಯಲ್ಲಿದ್ದ ಕಾಲಕ್ಕೆ ಈ ಶಾಮಗುರು ಮತ್ತು ಶೇಣಿಯವರು, ಹರಿದಾಸರು ಈ ರಂಗಕ್ಕೆ ಪ್ರವೇಶ ಮಾಡಿದರು. ಎಷ್ಟು ಪ್ರವೇಶ ಮಾಡಿದ್ರು ಅಂದ್ರೆ ಅವರು ಇದ್ದ ಮೇಳಗಳು ಕಲೆಕ್ಷನ್ ಆಗ್ತಿತ್ತು. ಅವರಿಂದ ಕಲ್ಲಾಪೆಟ್ಟಿಗೆ ತುಂಬುವ ಕಲಾವಿದರಾಗಿ ಒಬ್ಬ ಅರ್ಥಧಾರಿಗಳು ಬಂದಿತ್ತು. ಅದು ದಾಖಲೆ. ಅದು ಶೇಣಿಯವರಿದ್ದಾನೆ ಅಂದ್ರೆ ಅಲ್ಲಿ 300-400 ಜನ 400 ಜನ ಜಾಸ್ತಿ ಎಂಬಂತಹ ಒಂದು ಮನೋಭಾವ ಬೆಳೆಸಿ
ಮಾತುಗಾರಿಕೆಗೆ ಸ್ವರೂಪವನ್ನು ಕೊಟ್ಟವರು ಅದು. ಇದು ತೆಂಕುತಿಟ್ಟಿನ ಪ್ರದೇಶದಲ್ಲಿ ತಾಳಮದ್ದಲೆ ವಿಶೇಷವಾಗಿ ಬೆಳಲಿಕ್ಕೆ ಕಾರಣ ಇದು ಯಾವುದು, ಶ್ರೇಷ್ಠಾತಿ ಶ್ರೇಷ್ಠರೆಲ್ಲ ಇಲ್ಲಿಯೇ ಇದ್ದದ್ದು. ಕರೆಕ್ಟ್. ಬೇರೆ ಕಡೆ ಉತ್ತರ ಅಲ್ಲಿ ನೀವು ಉಡುಪಿಯಿಂದ ಆ ಕಡೆ ಹೋದರೆ ಈ ಕಲಾವಿದರು ಬಹಳ ಕಡಿಮೆ ಅಂದ್ರೆ ಬಹಳ, ಈಗಲೂ ಕಡಿಮೆ. ಅಲ್ಲಿ ಏನಾಗಿದೆ ಅಂದ್ರೆ ಬಯಲಾಟದ ಬಡಗುತಿಟ್ಟಿನ ಬಯಲಾಟದ ಕಲಾವಿದರಿದ್ದಾರೆ ಹೊರತು ನೀವು ಉತ್ತರ ಕನ್ನಡಕ್ಕೆ ಹೋದ್ರು ಕೆರೆಮನೆ ಕುಟುಂಬದವರು, ಅವರು ಸ್ವಲ್ಪ ಶ್ರೇಷ್ಠ ಮಟ್ಟಕ್ಕೆ ಹೋದವರು, ಸ್ವಲ್ಪ ತಾಳಮದ್ದಲೆ ಹೆಸರಿದ್ದವರಾಗಿತ್ತು. ಅರ್ಥಧಾರಿಗಳಾಗಿ ಆ ಪ್ರದೇಶದವರು ಹೆಚ್ಚು ಬರಲಿಲ್ಲ. ಯಾಕೆಂದ್ರೆ ಅಲ್ಲಿ ನಡೆಯುವ ತಾಳಮದ್ದಲೆಗಳು ಇಲ್ಲಿಯ ಮಧ್ಯೆ ತಾಳಮದ್ದಲೆಗಳಿಗೆ ವ್ಯತ್ಯಾಸ ಇದು. ಇವತ್ತಿಗೂ ಸಾಮಾನ್ಯ ಕಲಾವಿದ ಹೋದ್ರು ಅಲ್ಲಿ ದೊಡ್ಡ ಕಲಾವಿದ ಆಗ್ತಾನೆ. ಕರೆಕ್ಟ್. ಈ ಉತ್ತರ ಕನ್ನಡಕ್ಕೆ ನೀವು ಹೋದ್ರೆ ಇಲ್ಲಿಂದ ಹೋಗುವಂತವ್ರು ಇಲ್ಲಿ ಜೂನಿಯರ್ ಕಲಾವಿದರು, ಅಲ್ಲಿ ಒಳ್ಳೆಯ ಕಲಾವಿದರು ಅಂತಲೇ ಹೆಸರು ಹೇಳಿಸ್ಕೊಂಡು ಬರ್ತಾರೆ. ಯಾಕೆಂತಂದ್ರೆ ಈ ಮಾತುಗಾರಿಕೆಯ ಲಯ ಅವರಿಗೆ ಸಿದ್ಧಿಸಲಿಲ್ಲ. ಇದಕ್ಕೆ ಕಾರಣ ಪರಂಪರೆಯಲ್ಲೇ ಬಹಳ ಹಿಂದೆಯೇ ಶ್ರೇಷ್ಠ ಕಲಾವಿದರು ಇಲ್ಲಿ ಬಂದದ್ದು, ಅವರ ಪ್ರಭಾವ ಮುಂದಿನ ತಲೆಮಾರ ಮೇಲೆ ಆದದ್ದು ಕಾರಣ. ಅದು ಇವತ್ತಿಗೂ ಇಲ್ಲೇ ಇರೋದು. ನಾವು ಈಗ ಒಂದು ತಾಳ್ಮದ್ಲೆ ಮಾಡ್ತೇವೆ ಅಂತ ನಾವು ಪುತ್ತೂರು ಈ ಕಡೆ ಇಲ್ಲಿದೆ ತಗೊಳ್ತೇವೆ ಹೊರತು ಆ ಕಡೆ ಕಲಾವಿದರಿಲ್ಲ, ಕಡಿಮೆ. ಇದು ಬಿಟ್ಟು ಬೇರೆ ಏನಾದರೂ ವ್ಯತ್ಯಾಸಗಳು ಉಂಟಾ? ಒಂದು ಭೌಗೋಳಿಕ ವ್ಯತ್ಯಾಸಗಳಿರ್ಬೋದು, ಇಲ್ಲಿ ಚಿಂತನೆಗಳು ಇದೆ. ಒಂದು ಹರಿದಾಸರು ಮುಂತಾದವರು ಬಂದದ್ದೊಂದು ಕಾರಣಗಳು. ಅಲ್ಲಿ ಆಟಕ್ಕೆ ಹೆಚ್ಚು ಲಕ್ಷ್ಯ ಬಂತು. ಈಗ ನೀವು ಕುಂದಾಪುರ ತಿಟ್ಟು ಅಂತೇಳಿ ಕುಂದಾಪುರದ ಕಡೆಗೆ ಹೋದ್ರೆ ಹೊಸ ಪ್ರಸಂಗಗಳು ಕಾಣಿಸ್ತದೆ ನೋಡಿ. ಕರೆಕ್ಟ್. ಅದು ತಾಳಮದ ಯಕ್ಷಗಾನದ ಪುರಾಣ ವಲಯವನ್ನು ಬೆಳೆಸಲಿಲ್ಲ. ಅದೇ ಕಲಾವಿದರು ಉತ್ತರ ಕನ್ನಡಕ್ಕೆ, ಈಗ ನಮ್ಮ ಹೊಸನಗರವೋ ಸಾಗರವೋ ಶಿರ್ಸೆಗೋ ಹೋದ್ರೆ ಈ ವಜ್ರಮಾನಸಿ ಈ ಗೋಕುಲಾಷ್ಟಮಿಗಳು ಅಲ್ಲಿ ಇರುವುದಿಲ್ಲ. ಇವತ್ತಿಗೂ ಅಲ್ಲಿಯ ಪ್ರೇಕ್ಷಕರು ಪುರಾಣ ಪ್ರಸಂಗವನ್ನೇ ಇಷ್ಟಪಡ್ತಾರೆ. ಕರೆಕ್ಟ್. ಈ ಉತ್ತರ ಕನ್ನಡಕ್ಕೆ ನೀವು ಹೋಗಿ ನೋಡಿ, ಅಲ್ಲಿ ಈ ಹೊಸ ಪ್ರಸಂಗಗಳನ್ನು ಹಾಕಲಿಕ್ಕೆ ಅವರು ಕೇಳುವುದೇ ಇಲ್ಲ. ಯಾಕೆಂದ್ರೆ ಅವರಿಗೆ ಆ ಕಲ್ಪನೆ ಇದೆ, ಆ ಪ್ರಜ್ಞೆ ಇದೆ. ಆದರೆ ಅಲ್ಲಿ ಭಾವಪೂರ್ಣವಾದ ಅರ್ಥ, ದುಃಖ ಅಂದ್ರೆ ಅಳುವುದೇ, ಇದನ್ನೇ ಹೆಚ್ಚು ಇಷ್ಟಪಟ್ಟರು. ಭಾವಪೂರ್ಣ, ಯಾಕೆಂದ್ರೆ ಅದು ಅರ್ಥಗಾರಿಕೆಯಿಂದಾಗಿ ಬಂದ ಭಾವಪ್ರಪಂಚಕ್ಕೆ ಅವರು ಹೆಚ್ಚು ಮೆಚ್ಚು ಕೊಟ್ಟರು. ತೆಂಕಿನಲ್ಲಿ ಏನಾಯ್ತುತ್ತೆ, ಅದು ಮತ್ತೊಂದು ಇನ್ನೊಂದು ಪ್ರಧಾನ ಕಾರಣ, ತೆಂಕಿನಲ್ಲಿ ಅಭಿನಯವು ಕಡಿಮೆ ಇತ್ತು, ಮಾತು ಹೆಚ್ಚಿತ್ತು. ಅವ್ರದ್ದು ಅಭಿನಯ ಹೆಚ್ಚು. ಉತ್ತರ ಕನ್ನಡಕ್ಕೆ ಹೋದಾಗ ನಿಧಾನ ಲಯ, ತೆಂಕು ವೇಗ, ಕುಂದಾಪುರ ತಿಟ್ಟು ಸ್ವಲ್ಪ ಮಧ್ಯಮ, ಉತ್ತರ ಕನ್ನಡಕ್ಕೆ ಹೋದಾಗ ಅದು ನಿಧಾನ ಲಯದಲ್ಲಿ ಬಂದದ್ದರಿಂದ ಅಲ್ಲಿ ಭಾವಪೂರ್ಣತೆಗೆ ಬಹಳ ದೊಡ್ಡ ಒತ್ತು ಬಂತು. ಅಳುವುದು ಅಂದ್ರೆ ಅಳುವುದೇ, ಅಂತ ಚೆನ್ನಾದ ರೀತಿಯಲ್ಲಿ ಅಭಿನಯಿಸ್ತಾರೆ. ಕರೆಕ್ಟ್. ಅದನ್ನು ಕೇಳಿದವರಿಗೆ ಇಲ್ಲಿ ಮಾತುಗಾರಿಕೆ ಅನಿವಾರ್ಯ. ಯಾಕೆಂದ್ರೆ ಇವರು ರಂಗಸ್ಥಳದಲ್ಲಿ ಕುಣಿದು ಅಭಿನಯಿಸೋದೇನೂ ಇಲ್ಲ, ಆಮೇಲೆ ಮಾತಾಡುವುದೇ ಇರುತ್ತೆ. ಈಗ 200 ಗಿರ್ಕಿ 100 ಗಿರ್ಕಿ ಹೊಡೆದು ಆಮೇಲೆ ಈಗ ಚಾಲು ಕುಣಿತಗಳು ಬಂದದ್ದು ಈಗ. ಪ್ರಭಾವದಿಂದಾಗಿ ತೆಂಕಿನ ಸ್ತ್ರೀ ಪಾತ್ರಗಳು ಅರ್ಧ ಗಂಟೆ ಕುಣಿತವೆ, ಬೇರೆ ಪಾತ್ರಗಳು ಕುಣಿಲಿಕ್ಕೆ ಶುರು ಮಾಡಿದ್ದಾವೆ. ಈಗ ಬಂದದ್ದು, ಮುಂಚೆ ಅದು ಇರಲಿಲ್ಲ. ಆದ್ರಿಂದ ಇಲ್ಲಿ ಅನಿವಾರ್ಯವಾಗಿ ತಾಳಮದ್ದಲೆ ಕಲಾವಿದರು ಮೆರೆದರು. ಇದೇ ಈಗ ಶೇಣಿಯವರೋ ಶಂಕರನಾರಾಯಣ ಸ್ವಾಮಿಗರು ಇಡಗುಂಜಿ ಮೇಳಕ್ಕೆ ಹೋಗಿದ್ರೆ ಯಶಸ್ವಿ ಆಗ್ತಿರ್ಲಿಲ್ಲ. ಕರೆಕ್ಟ್. ಪೆರಡೂರು ಮೇಳಕ್ಕೆ ಸಾಲಿಗ್ರಾಮ ಮೇಳಕ್ಕೆ ಹೋದ್ರೆ ಅವರು ಯಶಸ್ವಿ ಆಗ್ತಿರ್ಲಿಲ್ಲ. ಇಲ್ಲೇ ಆದ್ರಿಂದ ಆದ್ರು, ಯಾಕೆಂದ್ರೆ ಅವರು ಅದೇ ಪ್ರಧಾನ ಆಗಿತ್ತು ಇಲ್ಲಿ. ಮತ್ತೆ ತಾಳಮದ್ದಲೆ ಕನ್ನಡ ವಾಚಕ ಲೋಕದ ಬಲು ದೊಡ್ಡ ಕೊಡುಗೆಯಾದರೂ ಸಮಸ್ತ ಕನ್ನಡಿಗರನ್ನು ತಲುಪದೇ ಇರಲು ಕಾರಣ ಏನು ನಿಮ್ಮ ಅಭಿಪ್ರಾಯದಲ್ಲಿ? ಉಳಿದವರು ಅವಗಣಿಸಿದ್ದು ಒಂದು ತಾಳಮದ್ದಲೆ. ಮತ್ತೆ ನಾವು ಕಲೆಯನ್ನು ಹೇಗೆ ಆಸ್ವಾದಿಸುತ್ತೇವೆ ಎಂಬುದರ ಮೇಲೆ ಇದೆ. ಉಳಿದವರ ಹತ್ರ ನಾವು ಹೋಗಲಿಲ್ಲ. ಕರೆಕ್ಟ್. ಉಳಿದವರ ಹತ್ರ ನಾವು ಹೋಗಲಿಲ್ಲ. ಅದನ್ನು ಅಲ್ಲಿ ಪ್ರಚುರಪಡಿಸಲಿಕ್ಕೆ ಬೇಕಾಗುವ ಯಾವುದೇ ಪ್ರಯತ್ನವನ್ನು ನಾವು ಮಾಡಲಿಲ್ಲ. ಅಲ್ಲಿಗೆ ನಾವು ಹೋಗಬೇಕಿತ್ತು. ಈಗಲೂ ಬೆಂಗಳೂರಿನಲ್ಲಿಯೋ ಅಲ್ಲಿ ಇಲ್ಲೆಲ್ಲ ಬೇಕಾದಷ್ಟು ಕೂಟಗಳು ಇದು ನಡೀತದೆ. ಅದಕ್ಕೆ ವ್ಯಾಪಕವಾದ ಪ್ರಚಾರ ಬೇಕು. ಮತ್ತೆ ಅಲ್ಲಿ ನಡೆದ್ರು ಕೂಡ ಬರುವವರು ಯಾರು ಅಂತ ಕೇಳಿದ್ರೆ ಕರಾವಳಿಯ ಹೊರಗಿನ ಜನರನ್ನು ಇಲ್ಲಿ ತರಬೇಕು. ತಾಳಮದ್ದಲೆ ಎಂದರೆ ಏನು ಎಂಬುದನ್ನು ಅವರಿಗೆ ತೋರಿಸ್ಬೇಕು. ತೋರಿಸಿ ಇದು ಹೀಗೊಂದುಂಟೋ ಎಂಬುದು ಗೊತ್ತೇ ಇಲ್ಲ, ಈಗ ಇಂದಿಗೂ ಗೊತ್ತಿಲ್ಲ. ಇಂದಿಗೂ ಕೂಡ ನಮಗೆ ತಿಳಿದಿಲ್ಲ. ಈಗ ಚಿತ್ರದುರ್ಗಕ್ಕೋ ಧಾರವಾಡದಲ್ಲೋ ಹೋದ್ರೆ ತಾಳಮದ್ದಲೆ ಏನು ಅಲ್ಲಿಯೇ ಜನರಿಗೆ ತಿಳಿದಿಲ್ಲ. ತಿಳಿದರೆ ಇಂಥದ್ದೊಂದು ರುಚಿ ಉಂಟು ಅಂತ ಅವರಿಗೆ ತಿಳಿದರೆ ಬಹಳ ಮುಖ್ಯ. ಮತ್ತೊಂದು ಕಾರಣ ಇದೆ, ಭೌಗೋಳಿಕವಾದಂಥ ಒಂದು ವಿಷಯ. ಅದು ಬದುಕು ಬಹಳ ದುಸ್ತರ ಅವರಿಗೆ. ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ಜೀವನವೇ ದುಸ್ತರ. ಬದುಕಲಿಕ್ಕೆ ಅವರು ಬೇರೆ 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 ಕಡೆ ಹೋಗ್ತಾರೆ. ಹಾಗಾಗಿ ಅವರು ಅಧ್ಯಯನಶೀಲರಲ್ಲ. ಇಂದಿಗೂ ಕೂಡ ಒಳ್ಳೆ ವಿದ್ವಾಂಸರು ಚಿಂತಕರು ಅಲ್ಲಿ ಬರುವುದಿಲ್ಲ. ಕರಾವಳಿಯಲ್ಲಿ ನಮಗೆ ಎಜುಕೇಶನ್ ಚೆನ್ನಾಗಿದೆ. ಮಲೆನಾಡು ಕರಾವಳಿಗಳಲ್ಲಿ ಜೀವನ ಅಸ್ತವ್ಯಸ್ತ ಆಗಲಿಲ್ಲ. ಮೊದಲು ಹೇಗಿತ್ತು ಸ್ವಲ್ಪ ಮಟ್ಟಿಗೆ ಹಾಗೆಯೇ ಮುಂದುವರ್ಕೊಂಡು ಹೋಗಿದೆ. ಕರೆಕ್ಟ್. ಅಲ್ಲೆಲ್ಲ ಬದುಕುತರಾಗಿ ಗುಳೆ ಎದ್ದು ಹೊರಟೋಗಿದ್ದಾರೆ. ಜನಜೀವನ ಎಲ್ಲ ಅಸ್ತವ್ಯಸ್ತವಾಗಿದೆ. ಮಳೆ ಬೆಳೆಗಳು ಸರಿಯಾಗಿ ಆಗೋದಿಲ್ಲ. ಈ ಎಲ್ಲ ಕಾರಣಗಳೆಲ್ಲ ಇದೆ ಹಿಂದೆ. ಹಾಗಾಗಿ ಯಾವುದೇ ಒಂದು ಕಲೆಯನ್ನು ಅವರು ಆಸ್ವಾದಿಸಲಿಕ್ಕೆ ಬೇಕಾಗುವ ಹಾಗೆ ಇಟ್ಟುಕೊಂಡಿಲ್ಲ. ನಾಟಕ ಬಂದರೂ ಕೂಡ ಅದು ಕೂಡ ಹೋಗಿದೆ ಅಲ್ಲಿ. ಇದೊಂದು ಕಾರಣವಾಗಿ ಬೇರೆ ಕಡೆಯಲ್ಲಿ ತಾಳಮದ್ದಲೆ ಬೆಳೆಯಲಿಲ್ಲ ಅಥವಾ ಬಯಲಾಟವೇ ಬೆಳೆಯಲಿಲ್ಲ. ತಾಳಮದ್ದಳೆಗಳಿಗೆ ಬರಿಯ ಬಯಲಾಟ ನೋಡುವವರನ್ನು ಆಕರ್ಷಿಸುವ ಬಗೆ ಹೇಗೆ? ಆಕ್ಚುಲಿ ಈ ಪ್ರಶ್ನೆ ಈಗ ಅಪ್ರಸ್ತುತ. ಯಾಕೆಂತಂದ್ರೆ ನಾನು ಒಂದು ಹೇಳ್ತೇನೆ,
ನಮ್ಮ ಗೆಳೆಯರಾದ ರಾಧಾಕೃಷ್ಣ ಕಲ್ಚಾರರು ಕೂಡ ಒಮ್ಮೆ ಹೇಳಿದರು, 50 ಜನರ ಮೇಲೆ ಇದ್ರೆ ತಾಳಮದ್ದಲೆ ಒಳ್ಳೇದಾಗೋದಿಲ್ಲ ಅಂತ. ಪ್ರೇಕ್ಷಕರು ಅಷ್ಟೇ ಸಾಕು ತಾಳಮದ್ದಲೆಗೆ ಹೇಳ್ತಾರೆ. ಯಾಕೆಂದ್ರೆ ತಾಳಮದ್ದಲೆಗೆ ಬಯಲಾಟದ ಕಲಾವಿದರು ಪ್ರಿಪೇರ್ ಆಗಿರ್ತಾರೋ ಅಂತ ಪ್ರೇಕ್ಷಕರು. ಅವ್ರದ್ದು ರಂಗಸ್ಥಳದಲ್ಲಿ ಕುಣಿಯುವುದು ಹಾರುವುದು ಅದನ್ನು ಲೆಕ್ಕ ಮಾಡಲಿಕ್ಕೆ ಬರುವವರು ಹೊರತು ಗರ್ನಾಲು ಅವರು ಈ ತಾಳಮದ್ದಲೆಯ ಮಾತುಗಾರಿಕೆಯನ್ನು ಕೇಳಲಿಕ್ಕೂ ಒಂದು ಸಂಸ್ಕಾರ ಬೇಕು. ಹೌದು, ಕರೆಕ್ಟ್. ಈಗ ಒಂದು ಸಂಗೀತ ಕಚೇರಿಗೆ ಒಂದು 5,000 ಜನ ಆದರು ಅಂತ ಹೇಳುವುದು ಚಂದ ಅಲ್ಲ, ಒಳ್ಳೇದಲ್ಲ. ಅದು ಯಾಕೆಂದ್ರೆ ಸಂಸ್ಕಾರ ಉಂಟಂತ, ಸಂಗೀತವನ್ನು ಕೇಳುವ ಸಂಸ್ಕಾರ ಬೇಕು. ತಾಳಮದ್ದಲೆಗೂ ಕೂಡ ಹಾಗೆ ಅಂತಹ ಸಂಸ್ಕಾರ ಬೇಕು. ಆ ಸಂಸ್ಕಾರವಂತರಾದ 50 ಜನವೋ 100 ಜನವೋ ಇದ್ರು ಸಾಕು ಅಂತ ನಾನು ಹೇಳೋದು. ಅವ 500 ಜನವೋ 1000 ಜನವೋ ಆದರೆ ಅಲ್ಲಿ ಗೊಂದಲವೇ ಆದಿತ್ತು. ಹಾಗಾಗಿ ಜನ ಬಹಳ ನಿರೀಕ್ಷೆ ಮಾಡಬಾರದು ನಾವು. ಯಾಕೆಂದ್ರೆ ಅದು ಆ ರೀತಿಯ ಒಂದು ಅಷ್ಟಾವಧಾನ ಶತಾವಧಾನ ಎಷ್ಟು ಜನ ಪ್ರೇಕ್ಷಕ, ಅದು ಎಷ್ಟು ಜನರಿಗೆ ಅರ್ಥ ಆಗ್ತದೆ, ಅಷ್ಟು ಜನ ಇದ್ರೆ ಸಾಕು ನನಗನ್ನಿಸ್ತದೆ. ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ಳುತ್ತಾ ಇದ್ದಾರೆಯೋ ಇಲ್ವೋ? ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಲಾವಿದರಿದ್ದಾರೆ, ಕಲಾವಿದರು ಬೇಕಾದಷ್ಟು ರೀತಿಯಲ್ಲಿ. ಆದರೆ ಅದು ರೂಪುಗೊಳ್ಳುತ್ತಿರುವ ವಿಧಾನಗಳ ಕುರಿತಂತೆ ಸ್ವಲ್ಪ ಆಲೋಚನೆ ಮಾಡಬೇಕು. ಒಳ್ಳೊಳ್ಳೆಯ ಕಲಾವಿದರು, ಚೆನ್ನಾಗಿದ್ದವರು, ಒಳ್ಳೆಯ ವೇಷ ಮೇಕಪ್ ಇತ್ಯಾದಿಗಳನ್ನು ಮಾಡಬಲ್ಲವರು, ಒಳ್ಳೆ ಶಿಕ್ಷಣ ಇದ್ದವರು. ಈಗ ಮೊದಲೇನಾಗಿಲ್ಲ, ಮೊದಲು 2ನೇ ಕ್ಲಾಸ್ ಕಲ್ತವ್ರು. ಈ ಹಿರಿಯ ಕಲಾವಿದರ ಕ್ವಾಲಿಟಿ ಕೇಳುವಾಗ ಅವರು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು ಹೇಳ್ತಿದ್ರು. ಈಗ ಎಷ್ಟಿದೆ ಅಂತಂದ್ರೆ ರಾತ್ರಿ ವೇಷ ಮಾಡಿ ಮರುದಿವಸ ಲೆಕ್ಚರ್ ಅಲ್ಲವ. ಹೌದೌದು, ಗೊತ್ತು. ರಾತ್ರಿ ವೇಷ ಮಾಡಿ ಮತ್ತೊಂದು ಯಾವುದೋ ಉದ್ಯೋಗಕ್ಕೆ ಮರುದಿವಸ ಹೋಗ್ತಾನೆ. ಬೇರೆ ಬೇರೆ ಒಳ್ಳೊಳ್ಳೆಯ PhD ಮಾಡಿದಂತಹ ವ್ಯಕ್ತಿಗಳು ರಾತ್ರಿ ವೇಷ ಮಾಡ್ತಾರೆ. ಹೌದು. ಹಾಗಾಗಿ ನಾವು ಭರವಸೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಯಕ್ಷಗಾನ ಹಾಳಾಯ್ತು ಅಂತದ್ದು ಖಂಡಿತಕ್ಕೂ ನಾನು ಹೇಳೋದಿಲ್ಲ. ಶೈಕ್ಷಣಿಕವಾಗಿದೆ, ಮಕ್ಕಳ ಬೇರೆ 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 ರೀತಿಯ ಯಕ್ಷಗಾನ ಉಂಟು. ಒಳ್ಳೊಳ್ಳೆಯ ಕಲಿತವರು ಯಕ್ಷಗಾನಕ್ಕೆ ಬಂದಿದ್ದಾರೆ. ಅವರು ಒಂದು ರೀತಿಯ ಸಣ್ಣಾದ ರೀತಿಯಲ್ಲಿ ಆಲೋಚನೆ ಮಾಡಿದರೆ ಭರವಸೆಯ ಕಲಾವಿದರು ಖಂಡಿತಕ್ಕೂ ಇದ್ದಾರೆ. ಮುಂಚೆ ಅಲ್ಲ, ಹಾಗೆ ಕೇಳಿದ್ರೆ ಹಿಂದೆಂದಿಗಿಂತಲೂ ಹೆಚ್ಚಿದ್ದಾರೆ. ಅದವರಿಗೆ ಅವಕಾಶಗಳು ಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಹಾಗಿದ್ರೆ ಮಾತ್ರ ಸರಿಯಾಗ್ತದೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು ನಿಮ್ಮ ಅಭಿಪ್ರಾಯದಲ್ಲಿ? ವ್ಯವಸ್ಥಾಪಕರ, ಮೇಳದ ಯಜಮಾನರ, ಕಲಾವಿದರುಗಳ, ಪ್ರೇಕ್ಷಕರ? ಎಲ್ಲರದ್ದು. ಇದು ಕೂಡ ಹಾಗೆ ಎಲ್ಲರದ್ದು ಉಂಟು. ಅದು ಉಳಿಸಿ, ಇದು ನಮ್ಮ ಕಲೆ ಎಂಬ ಅಭಿಮಾನ ಬರಬೇಕು. ಮತ್ತೆ ಕಮರ್ಷಿಯಲ್ ದೃಷ್ಟಿಕೋನ ಸ್ವಲ್ಪ ಕಡಿಮೆ ಆಗಬೇಕು. ಕಮರ್ಷಿಯಲ್, ನಾನು ಅದನ್ನ ಆಗಲೇ ಹೇಳಿದೆ, ಕಮರ್ಷಿಯಲ್ ಪ್ರಶ್ನೆ ಈಗ ಇಲ್ಲ. ಯಾಕೆಂದ್ರೆ ಇನ್ನು 15-20 ವರ್ಷಗಳಿಗೆ ಬುಕ್ ಆಗಿರುವ ಆಟಗಳಿಗೆ ಕಮರ್ಷಿಯಲ್ ಏನು ಆಲೋಚನೆ? ಹೌದು, ಮತ್ತೆ ಇನ್ನು ಬಡಗಿನಲ್ಲಿ ಕೆಲವು ಡೇರಿ ಮೇಳಗಳಂತಹ ಪೆರಡೂರು ಹಾಲಿಗ್ರಾಮ್ ಅಂತ ಮೇಳಗಳಿವೆ. ಆ ಮೇಳಗಳು ಅಲ್ಲಿಯ ಕಲಾವಿದರು ಹಣದಿಂದಲೇ ಬದುಕಬೇಕಾದ್ರೆ ಅದಕ್ಕೆ ಬೇಕಾಗುವಷ್ಟು ಕೊಡುವವರಿದ್ದಾರೆ. ಕರೆಕ್ಟ್. ಈಗ ಡೋನರ್ಸ್ ಕಡಿಮೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೊನ್ನೆ ನಾಡಿದಲ್ಲಿ ಒಂದು ಪೆರಡೂರು ಮೇಳ ಡಿಸೆಂಬರ್ 17 ಆಟಕ್ಕೆ ಈಗ 70,000 ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನನ್ನ ಹತ್ರ ಕೇಳಿದ್ದಾರೆ, ಪೌರಾಣಿಕವಾದ ಒಂದು ಒಳ್ಳೆ ಪ್ರಸಂಗ ಬೇಕು, ಸೆಲೆಕ್ಟ್ ಮಾಡಿ ಕೊಡಿ ಅಂತ. ಆ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಯಕ್ಷಗಾನಕ್ಕೆ ಈಗ ಒಂದು ಒಳ್ಳೆಯ ಉತ್ತಮವಾದಂತಹ ಕಾಲ. ಸರಿಯಾದ ರೀತಿಯಲ್ಲಿ ಚೆನ್ನಾದ ರೀತಿಯಲ್ಲಿ ಎಲ್ಲರೂ ಆಲೋಚಿಸಿದರೆ, ಚೆನ್ನಾದ ರೀತಿಯ ದೃಷ್ಟಿಯನ್ನು ತಂದರೆ, ದೃಷ್ಟಿಕೋನ ಇದ್ದರೆ ಖಂಡಿತಕ್ಕೂ ಇದೊಂದು ಅತ್ಯುತ್ಕೃಷ್ಟವಾದ ಕಲೆಯನ್ನಾಗಿ ಮಾಡಬಹುದು. ಖಂಡಿತಕ್ಕೂ ಅವಕಾಶ ಇದೆ. ನಿಮ್ಮ ಅನಿಸಿಕೆಯಲ್ಲಿ ಇಂದಿನ ಸುಮಾರು 10-20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಎಲ್ಲ ಮಾರ್ಪಾಡುಗಳನ್ನು ನೀವು ಕಂಡಿದ್ದೀರಿ? ಊಹಿಸುವುದು ಕಷ್ಟದ ಕೆಲಸ. ಯಾವ ರೀತಿ ಆದೀತು ಅಂತ. ಯಾಕೆಂದ್ರೆ ಕಾಲ ಆ ಬಗೆಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ತಂತ್ರಜ್ಞಾನದ ಬದಲಾವಣೆ ಇದೆಯಲ್ಲ, ಇದು ಊಹಾತೀತ. ಕರೆಕ್ಟ್. ಈಗ ಒಂದು 10 ವರ್ಷದ ಹಿಂದೆ ನೀವು ವಾಟ್ಸಪ್ ಫೇಸ್ಬುಕ್ಕಿನ ಚಿಂತೆ ಗೊತ್ತೇ ಇರಲಿಲ್ಲ. 2006ರವರೆಗೂ ಅಂತ ಏನು ಮಾರ್ಪಾಡಿರಲಿಲ್ಲ. ಈಗ ಇದರ ಸ್ಥಿತಿಯನ್ನು ಗಮನಿಸಿದರೆ ಅಥವಾ ಈಗ ಒಂದು ಕಾಲಕ್ಕೆ ಒಂದು 30-40 ವರ್ಷಗಳಿಂದ ಎತ್ತಿನ ಗಾಡಿಯಲ್ಲೇ ಮೇಳಗಳು ಓಡಾಡ್ತಾ ಇದ್ವು. ಈಗ ಬಸ್ಸುಗಳಾಗಿದೆ, ಕಾರುಗಳಿದೆ. ಒಬ್ಬ ಕಲಾವಿದನಿಗೆ ಆಲೋಚನೆ ಮಾಡಿ, ತನ್ನ ವೇಷ ಮುಗಿದ ಬೈಕಿನಲ್ಲಿ ಮನೆಗೆ ಹೋಗ್ತಾನೆ. ಈಗ ಹಿಂದೆ ಅವನಿಗೆ ವೀಳ್ಯಕ್ಕೆ ಹಾಕಲಿಕ್ಕೆ, ಬೆಳಗ್ಗೆ ಕಾಫಿ ಕುಡಿಲಿಕ್ಕೆ ಯಾರದ್ದಾದ್ರೂ ಕಿಸೆ ನೋಡಬೇಕಾದ ದುಸ್ಥಿತಿ ಇತ್ತು. ಮತ್ತೆ ಈ ಹೊತ್ತು ಸಂಬಳ ಎಷ್ಟು, ಸಂಬಳ ಸಾರಿಗೆಗಳು, ವಾಹನ ಸೌಲಭ್ಯಗಳು, ಮತ್ತೆ ಈಗ ಕಾಲ ಮಿತಿ ಬಂದಾಗ ಇಡೀ ರಾತ್ರಿ ನಿದ್ರೆ ಬಿಡದೆ ಇರುವಂತಹದ್ದು, ಇವುಗಳೆಲ್ಲ ಬಂದಿರೋದ್ರಿಂದ ಗಮನಿಸಿದ್ರೆ 10-20 ವರ್ಷದಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆದಿತ್ತು ಅಂತಲೂ ಕಾಣಿಸ್ತಿದೆ. ಹಾಳಾಗ್ತದೆ ಅಂತ ಅನಿಸೋದಿಲ್ಲ. ಯಾಕೆಂದ್ರೆ ವ್ಯಾಪಕವಾದ ಒಂದು ಪ್ರೇಕ್ಷಕ ವರ್ಗವೂ ಸೃಷ್ಟಿಯಾಗಿದೆ. ಕಲಾವಿದರ ಸಂಖ್ಯೆಯೂ ಇದೆ, ಮೇಳಗಳು ಹೆಚ್ಚಾಗಿವೆ, ಅವಕಾಶ. ಯಾಕೆಂದ್ರೆ ಹೇಗೆ ಹೇಳಿ ಕಾರಣ ಉಂಟು. ನಾಟಕ ಬಂದ ಕಾಲಕ್ಕೆ ಯಕ್ಷಗಾನ ಹೋಯ್ತು ಅಂತ ತಿಳ್ಕೊಂಡವರು ಇದ್ರು. ಸಿನಿಮಾ ಬಂದಾಗ ಅದು ನಾಶ ಆಯ್ತು ಅಂತ ತಿಳ್ಕೊಂಡವರು ಇದ್ರು. ಟಿವಿ ಮಾಧ್ಯಮ ಬಂದಾಗ ಯಕ್ಷಗಾನಕ್ಕೆ ಪೆಟ್ಟು ಅಂತ ಯಾರಿಗೆ ಏನೂ ಆಗ್ಲಿಲ್ಲ. ಅದು ಅದರಷ್ಟಕ್ಕೆ ಇದೆ, ಅದರಷ್ಟಕ್ಕೆ ಚೆನ್ನಾಗಿಯೇ ಇದೆ. ಯಾಕೆಂದ್ರೆ ಈ ಮಾಧ್ಯಮಕ್ಕಷ್ಟು ಗಟ್ಟಿಯಾದ ಒಂದು ಅಂತಃಸತ್ವ ಇದೆ. ಯಾವುದು ಕೂಡ ಇದನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ದೊಡ್ಡ ಮಟ್ಟದ ಒಂದು ಪ್ರೇಕ್ಷಕ ಗಣ ಇದೆ, ದೊಡ್ಡ ಮಟ್ಟದ ಪ್ರೇಕ್ಷಕರು.
ಆ ದೃಷ್ಟಿಯಿಂದ ಇನ್ನು 10-20 ವರ್ಷದವೂ ಕೂಡ ಇದು ಸುಧಾರಣೆಯಾಗಿ ಬೇರೆ ರೀತಿಯಲ್ಲಿ ಆದೀತು ಎಂಬುದನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನೂ ಸ್ವಲ್ಪ ಚೆನ್ನಾದ ಪಾಲಿಶ್ ಆದೀತು ಖಂಡಿತಕ್ಕೂ. ಯಾಕೆಂದ್ರೆ ಶಿಕ್ಷಣವೇತ್ತರು, ಶೈಕ್ಷಣಿಕವಾಗಿ ಅರ್ಹತೆ ಇರುವವರೆಲ್ಲ ಬಂದಿರೋದ್ರಿಂದ ಪ್ರಾಯಶಃ ನನಗನಿಸೋದು ಇದು ಇನ್ನೂ ವ್ಯಾಪಕವಾಗ್ತದೆ. ಈಗಿರುವ ಈ ಕರಾವಳಿ ಮಲೆನಾಡಿನ 4-5 ಜಿಲ್ಲೆಗಳನ್ನು ಬಿಟ್ಟು ಹೊರಗಡೆ ಹೋಗ್ತದೆ. ಚಿಕ್ಕಮಗಳೂರಿನಂತಹ ಜಿಲ್ಲೆಗಳಲ್ಲಿ, ಮಂಡ್ಯ ಹಾಸನದಂತಹ ಪ್ರದೇಶದಲ್ಲಿ, ಬೆಂಗಳೂರು ಮೈಸೂರಿನಂತಹ ಈಗಾಗಲೇ ಸಾಕಷ್ಟು ಅಲ್ಲಿ ಚಟುವಟಿಕೆಗಳು ಇರೋದ್ರಿಂದ ಇದರ ಕ್ಷೇತ್ರ ವ್ಯಾಪ್ತಿ ಖಂಡಿತಕ್ಕೂ ವಿಸ್ತಾರ ಆಗ್ತದೆ. ಆದರೆ ಅದಕ್ಕೆ ನಮ್ಮ ಮಾಧ್ಯಮಗಳು ಸ್ವಲ್ಪ ಒತ್ತು ಕೊಡಬೇಕು. ಪತ್ರಿಕೆಗಳು, ಟಿವಿ ಮಾಧ್ಯಮಗಳು ಈ ಕಲೆಯನ್ನು ಬೆಳೆಸಲಿಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಬೇಕು. ಮಾಡಿದ್ರೆ ಖಂಡಿತಕ್ಕೂ ಆಗ್ತದೆ. ಈಗ ಯುವ ಪೀಳಿಗೆ ಯಕ್ಷಗಾನದತ್ತ ಆಕರ್ಷಿಸಲ್ಪಟ್ಟಿದೆ ಒಂದು ಹೊಸ ಆಯಾಮದ ಒಂದಿಗೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೀವೇನು ಹೇಳ್ತೀರಿ? ನೋಡಿ, ಉಡುಪಿಯಲ್ಲಿ ಅವರು ರಘುಪತಿ ಭಟ್ರ ಕಾಲದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಒಂದು ಮಾಡಿ 1,500 ವಿದ್ಯಾರ್ಥಿಗಳಿಗೆ ಅವರು ಕಲಿಸುವಂತ ಈ ಮಕ್ಕಳಿಗೆ ಬಹಳ ಒಳ್ಳೆಯ ಚಳುವಳಿ. ಕರೆಕ್ಟ್. ನಾನು ಆಗ ಹೇಳ್ತಿಕ್ಕೆ ಸ್ವಲ್ಪ ಪೂರಕವಾಗಿ ಮನಸ್ಸು ಮಾಡಿದರೆ ಈಗ ಅದು ಪ್ರಮೋದ್ ಕುಮಾರ್ ಈಗ MLA ಆಗಿದ್ದಾರೆ. ಅವರು ಅದನ್ನು ಮುಂದೆ ಹಾಗೆ ಮಾಡಿದ್ದಾರೆ. ಅವರು ಸ್ಥಳೀಯ MLAಗಳು ಅದರ ಮುಖ್ಯಸ್ಥರು ಅಂತ ಹೇಳುವ ಲೆಕ್ಕದಲ್ಲಿ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅಂತಹದ್ದನ್ನೆಲ್ಲ ಮಾಡ್ಲಿಕ್ಕೆ ಬೇಕಾಗುವ ಅವಕಾಶ ಉಂಟು ಎಂಬುದನ್ನು ತೋರಿಸಿದ್ದಾರೆ. ಈಗ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಶಾಸಕರು ಇದನ್ನೆಲ್ಲ ಕೆಲಸ, ಈ ಕಲಾ ಪ್ರೋತ್ಸಾಹವನ್ನು ಮಾಡಿಕೊಂಡು ಬರಬಹುದು ಎಂಬುದಕ್ಕೆ ಮಾಡೆಲ್ ಆಗಿ ಅವರು ತರಿಸಿದ್ದಾರೆ. ಕರೆಕ್ಟ್. ತುಂಬಾ ಕಡೆಯಲ್ಲಿ ಇಂತಹ ಪ್ರಯೋಗಗಳು ನಡಿಬೇಕು. ಭವಿಷ್ಯದಲ್ಲಿ ಹೇಗಾದೀತು, ಹೊಸ ಹುಡುಗರು ಮತ್ತೆ ಇದರಿಂದಾಗಿ ಹಾಳಾಗ್ತದೆ, ಮಕ್ಕಳ ಎಜುಕೇಶನ್ ಇಲ್ಲ. ಅವರು ಸಮೀಕ್ಷೆ ಮಾಡಿದ್ದಾರೆ, 80% ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಆ ಮಕ್ಕಳೆಲ್ಲ. ಇದನ್ನು ಗಮನಿಸಿದರೆ ಮತ್ತೆ ವಿದ್ಯಾವಂತ ವರ್ಗ ಒಂದು ವಿಶೇಷವಾಗಿ ಯಕ್ಷಗಾನದ ಕಡೆಗೆ ವಾಲುತ್ತಿರುವುದನ್ನು ಗಮನಿಸಿದರೆ ಖಂಡಿತಕ್ಕೂ ಭವಿಷ್ಯ ಇದಕ್ಕೆ ಬಹಳ ಒಳ್ಳೆಯದಿದೆ, ಚೆನ್ನಾದ ಭವಿಷ್ಯವೇ ಇದೆ. ಮುಂದೇನು ಅಂತಹ ನಷ್ಟ ಕಾಣುವುದಿಲ್ಲ. ಶಿಕ್ಷಣವೇತ್ತರು ಬೇಕಾಗುತ್ತೆ, ಭವಿಷ್ಯವೂ ಚೆನ್ನಾಗಿದೆ. ಯಕ್ಷಗಾನ ಪ್ರದರ್ಶನಗಳಿಗೆ ಅದು ತಾಳಮದ್ದಲೆ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ ಬೇಡವಾ? ಬೇಕೇ ಬೇಕು. ಯಾಕೆಂದ್ರೆ ಯಾವುದಕ್ಕೂ ಬೇಕು. ವಿಮರ್ಶೆ ಇಲ್ಲದೆ ಇರುವಂತಹದ್ದು ಬೇಕಾಬಿಟ್ಟಿಯಾಗಿ ಬೆಳೆದು ಬರ್ತದೆ. ಒಂದು ನಿಯಂತ್ರಣ ಅಂತ ನಾವು ಪ್ರತಿಯೊಂದಕ್ಕೂ ಬೇಕಾಗ್ತದೆ. ವಿಮರ್ಶೆ ಎಂಬುದೊಂದು ನಿಯಂತ್ರಣ. ಕರೆಕ್ಟ್. ಹುಚ್ಚುಕಟ್ಟಿ ಏನೇನೋ ಮಾಡಿಕೊಳ್ಳೋದು, ಅವರು ಇದ್ದಾರೆ, ನೋಡ್ತಾರೆ. ಆದ್ರೆ ನಮ್ಮ ಯಕ್ಷಗಾನದಲ್ಲಿ ಏನಾಗಿದೆ ಅಂದ್ರೆ ಈ ವಿಮರ್ಶೆಯನ್ನು ಉಪೇಕ್ಷಿಸಿದ್ದೇ ಹೆಚ್ಚು. ಎಷ್ಟೇ ಗೋಷ್ಠಿಗಳಾಗಿರ್ಲಿ, ಮತ್ತೊಂದು ನಡಲಿ, ಎಲ್ಲ ನಡೀತದೆ. ಅದರಲ್ಲಿ ಒಬ್ಬನೇ ಒಬ್ಬ ಕಲಾವಿದ ಬರೋದಿಲ್ಲ. ತುಂಬಾ ಗೋಷ್ಠಿಗಳು ನಡೀತವೆ. ಕಟೀಲಿನಲ್ಲಿ ದೇವಿ ಮಹಾತ್ಮೆ ಬಗ್ಗೆ ಬಜಪೆಯಲ್ಲಿ ನಡೆದಾಗ ಯಜಮಾನ್ರೆ ಅಲ್ಲಿ ನಿಂತು, ಎಲ್ಲಿ ಬಾಗಿಲಲ್ಲಿ ನಿಂತು ಅಷ್ಟೂ ಕಲಾವಿದರನ್ನು ಸಂಜೆವರೆಗೆ ನಿಲ್ಲಿಸಿದ್ದಾರೆ, ಹೋಗಬೇಡಿ ಅಂತ. ಹಾಗೆ ಮಾಡಿದ್ರಿಂದ ಈ ಕಲಾವಿದರಿಗೆಲ್ಲ ಸ್ವಲ್ಪ ಗೊತ್ತಾಯ್ತು, ಪರಿಣಾಮ ಆಗಿದೆ ಅದು. ದೇವಿ ಮಹಾತ್ಮೆ ಹೇಗೆ ಮಾಡಬೇಕೆಂಬುದರ ಕುರಿತಂತೆ ವಿದ್ವಾಂಸರ ಹೇಳಿಕೆಗಳನ್ನ ಅವರು ಬಲಾತ್ಕಾರವಾಗಿ ಕೇಳಿಸಿದ್ದಾರೆ. ಅದರ ಪರಿಣಾಮ ನಮಗೆ ಸ್ಪಷ್ಟವಾಗಿ ಆಗಿದೆ. ಅದೇ ಎಲ್ಲ ಕಡೆ ಆಗೋದಿಲ್ಲ. ಕಲಾವಿದರು ಯಾರೋ ಒಂದು 4 ಜನ ವಿಮರ್ಶಕರು ಕೂತ್ಕೊಂಡು 4 ಪ್ರಬಂಧ ಮಂಡಿಸ್ತಾರೆ, ಚರ್ಚೆ ಮಾಡ್ತಾರೆ, ಮುಗಿದೋಯ್ತು ಹೊರತು ಅದು ಇಲ್ಲಿಗೆ ತಲುಪೋದಿಲ್ಲ. ಈಗ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ ಆಯ್ತು, ಅಲ್ಲಿ ನಾವು ನಿರ್ಣಯ ತಗೊಂಡಿದ್ದೇವೆ. ಯಾರಿಗೆ? ನಾವು ನಿರ್ಣಯ ತಗೊಂಡಿದ್ದೇವೆ ಹೊರತು ಯಾರೋ ಇದು ಗ್ರೂಪಿನಲ್ಲಿ ಮೊನ್ನೆ ಹೇಳಿದ್ರು, ಅದೆಲ್ಲ ಪೇಪರ್ನಲ್ಲಿ ಸ್ವಾಮಿ, ಮತ್ತೆ ಇಲ್ಲಿ ಯಾರು ಕೇಳ್ತದ ಅದು ಅಂತ. ಹೌದು, ಕರೆಕ್ಟ್. ಈ ಪರಿಸ್ಥಿತಿ ಇರ್ತದೆ. ಅಂದ್ರೆ ಈ ಸಂಘಟನೆ ಇದನ್ನೆಲ್ಲ ಮಾಡುವಲ್ಲಿ ಕಲಾವಿದರು ಬರೋದಿಲ್ಲ. ಅದು ಅವರು ಎಂತದ ಮಾಡ್ಕೊಳ್ತಾರೆ, ನಮ್ಗದಕ್ಕೂ ಸಂಬಂಧವೇ ಇಲ್ಲ. ಈ ಧೋರಣೆ ನಮ್ಮ ಕಲಾವಿದರಲ್ಲಿ ಇದೆ. ಅದು ವಿದ್ಯಾವಂತ ಕಲಾವಿದರು ಬಂದಾಗಲ್ಲ, ಆದರೂ ಸ್ವಲ್ಪ ಬಂದ್ರೆ ಎಂತ ಹೇಳ್ತಾರೆ ಕೇಳುವಂತ ಆಲೋಚಿಸಿದರೆ, 4 ಪುಸ್ತಕ ಓದಿದರೆ ಒಳ್ಳೇದಾಗ್ತದೆ ಅಂತ ನನಗನ್ಸುದು. ಈ ಯಕ್ಷಗಾನ ವೈಭವ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಆಗ್ಲೇ ಹೇಳಿದ್ನಲ್ಲ, ಗಾನ ವೈಭವ ಅದನ್ನು ಮಾಡಬೇಕು ಅಂತ ಆದ್ರೆ ಅದನ್ನು ಪ್ರತ್ಯೇಕವಾಗಿ ಗಾನ ವೈಭವ ಅಂತ ಮಾಡಲಿ, ಅದೊಂದು ಬೇರೆ ವಿಷಯ. ಆದ್ರೆ ಸಮಸ್ಯೆ ಏನಾಗಿದೆ ಗೊತ್ತೇ, ನಮ್ಮೂರಲ್ಲಿ ಪ್ರತಿ ವರ್ಷ ಒಂದು ಒಳ್ಳೆಯ ತಾಳ್ಮದ್ಲೆ ಆಗ್ತಿತ್ತು. ಹೋದ ವರ್ಷ, ಈ ವರ್ಷ ಆಗಲಿಲ್ಲ. ಯಾಕೆಂದ್ರೆ ಅವರು ಗಾನ ವೈಭವ ಮಾಡಿದರು. ಗಾನ ವೈಭವಕ್ಕೂ ತಾಳಮದ್ಲಿಗೂ ಖರ್ಚು ಒಂದೇ. ಪರಿಣಾಮವಾಗಿ ಏನಾಯ್ತದೆ, ಇನ್ನೊಂದು ಕಲೆಗೆ ಪೆಟ್ಟದು. ಕರೆಕ್ಟ್. ಕಾಯಮ್ಮಾಗಿ ಆಗುವಂತ ತಾಳಮದ್ಲೆ ನಿಂತು ಹೋಯ್ತು, ಗಾನ ವೈಭವ ಮಾತ್ರ ನಡೀತು. ಪ್ರೇಕ್ಷಕರು ಅದಕ್ಕೆ ಬಂದರು. ಮತ್ತೊಂದಿದೆ, ಪ್ರೇಕ್ಷಕ ವರ್ಗವನ್ನ ಯಾವ ರೀತಿ ಸೆಳೆಯಬೇಕು ಎಂಬುದು ಬಹಳ ಮುಖ್ಯವಾದ್ದು. ತಾಳಮದ್ದಲೆ ಎಂಬಂತಹ ಒಂದು ಪ್ರಕಾರಕ್ಕೆ ಬರುವ ಪ್ರೇಕ್ಷಕರನ್ನ ಇನ್ನೊಂದು ಕಡೆಗೆ ಎಳೆದು ಬಿಟ್ರೆ ಇದಕ್ಕೆ ಬೇರೆ ಕಡೆಗೆ ಹೋಗುದಿಲ್ಲ, ಅವರು ಗಾನ ವೈಭವ ಹುಡುಕ್ತಾರೆ. ಕರೆಕ್ಟ್. ಅದು ಗೊತ್ತುಂಟು, ಗಾನದ ಸುಖ ಕಂಡ್ರ ಬಿಟ್ರೆ ಬೇರೆ ವಿಷಯ. ಅಲ್ಲಿ ಏನೇನೆಲ್ಲ ವಾದ್ಯಗಳನ್ನು ಬಳಸಿದ್ರು, ಎಂಥದೆಲ್ಲ ಮಾಡಿದ್ರು, ಎಷ್ಟು ಉದ್ದ ಹೇಳಿದ್ರು ಇತ್ಯಾದಿಗಳಾಗ್ತವೆ. ಇದರಿಂದಾಗಿ ಒಂದು ವೈಭವ ಇನ್ನೊಂದಕ್ಕೆ ಪೆಟ್ಟು ಬೀಳಬಾರ್ದು. ಮತ್ತೆ ಈ ತಾಳಮದ್ದಲೆಯಲ್ಲಿ ಗಾನ ವೈಭವ ಮಾಡ್ತಾರೆ, ಕಚೇರಿ ಅದು ಕೂಡದು ಗಾನ ವೈಭವ ಅದೊಂದು ಪ್ರತ್ಯೇಕ ಪ್ರಕಾರವಾಗಿ ಬೆಳೆದರೆ
ಅದು ಗಾನ ಅಂತ ಹೇಳುದು ಯಾವುದು ಅಂತ ಒಂದು ಪ್ರಶ್ನೆ ಉಂಟು ನನಗೀಗ. ಹೌದು, ಅದು ಮತ್ತೆ ಯಕ್ಷಗಾನವೋ ಯಕ್ಷಗಾನ ಯಕ್ಷಗಾನದಾಗ ನನಗಂತೂ ಕೇಳೋದಿಲ್ಲ, ಏನೇನೋ ಮಾಡ್ತಾರಲ್ಲಿ ತಂಬುರಿ ಗಿಂಬುರಿ ಏನೇನೆಲ್ಲ ಇಟ್ಕೊಂಡು ಆ ಶ್ರದ್ಧೆಗೆ ತಕ್ಕಂತೆ ಅದನ್ನ ಹೊಂದಿಸಿ ಯಕ್ಷಗಾನದ ಮೊಟ್ಟುಗಳ ಅಂದ್ರೆ ಒಂದು ಫ್ಯೂಷನ್ ಅಂತ ಎಂತದ ಮಾಡ್ತಾರೆ ಅಷ್ಟೇ. ಅದು ಆ ರೀತಿಯ ಮೊಟ್ಟುಗಳನ್ನು ಬಿಟ್ಟು ಯಕ್ಷಗಾನದ ಶೈಲಿಯಲ್ಲಿ ಹಾಡೋದಿಲ್ಲ, ಅದನ್ನು ಬಿಡ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಸಮಸ್ಯೆ ಪೆಟ್ಟಿದೆ. ಯಕ್ಷಗಾನಕ್ಕೆ ಒಂದು ರೀತಿಯಲ್ಲಿ ಲಾಭ ಎಂಬುದಕ್ಕಿಂತಲೂ ನಷ್ಟ ಜಾಸ್ತಿ ಇದೆ ಅದರಲ್ಲಿ. ಹೆಣ್ಣು ಮಕ್ಕಳ ಯಕ್ಷಗಾನ ಹಾಗೂ ಮಕ್ಕಳ ಯಕ್ಷಗಾನ ಮತ್ತು ಈ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿ ಏನು ಹವ್ಯಾಸಿಗಳಾಗಿ ಮಾಡುವವರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನದ ಪ್ರೇಕ್ಷಕರ ಅಥವಾ ಆಸಕ್ತರ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದು. ಉದಾಹರಣೆಗೆ ಹೆಂಗಸರು ಒಂದು ಯಕ್ಷಗಾನದಲ್ಲಿ ವೇಷ ಮಾಡ್ತಾರಾದ್ರೆ ಅವರ ಮಕ್ಕಳು ಯಕ್ಷಗಾನದ ಪ್ರೇಕ್ಷಕರಾದ್ರೂ ಆಗ್ತಾರೆ, ಕರೆಕ್ಟ್ ಎಂಬುದಂತೂ ಒಂದು ಸತ್ಯವಾದ ವಿಷಯ. ಹೌದು, ಮಕ್ಕಳಿಗಂತೂ ಇದನ್ನ ಕಲಿಸುವುದರಿಂದ ನಷ್ಟ ಇಲ್ಲ. ಯಾಕೆಂದ್ರೆ ಅವ್ರು ದೊಡ್ಡ ಕಲಾವಿದರಾಗ್ತಾರೋ ಬಿಡ್ತಾರೋ ಬೇರೆ ವಿಷಯ. ಅಟ್ಲೀಸ್ಟ್ ಆಟ ನೋಡುವ ಒಂದು ಆಸಕ್ತಿ ಬರ್ತದಲ್ಲ, ಅದು ಒಳ್ಳೆಯದು. ಮತ್ತೊಂದು ಮಕ್ಕಳ ಆ ಪ್ರಾಯದಲ್ಲಿ ಅವರಿಗೆ ಮತ್ತೆ ಬೇಗ ಕಲಿತಾರೆ. ಕರೆಕ್ಟ್. ಚಿಕ್ಕ ಮಕ್ಕಳು ಕಲಿಯುವುದು ಬೇಗ, ಹೆಣ್ಣು ಮಕ್ಕಳು. ಆದ್ರೆ ಒಂದು ವಿಷಯ ನೆನಪಿಟ್ಟುಕೊಳ್ಬೇಕಾದಿದೆ ಇಲ್ಲಿ, ಅದು ಯಕ್ಷಗಾನೀಯವಾಗಬೇಕು ಮಾತುಗಾರಿಕೆಯಲ್ಲಿ. ಯಾಕೆಂದ್ರೆ ಈಗ ಕಂಠ, ಸ್ವರ, ಈಗ ಎಷ್ಟೇ ಮಾಡಿದ್ರು ಸ್ತ್ರೀಯೊಬ್ಬಳು ಕಂಸನನ್ನು ಮಾಡೋದಾದ್ರೆ, ರಾವಣ ಮಾಡ್ಬೇಕಾದ್ರೆ ಆ ಪಾತ್ರಗಳು, ಈಗ ಪುರುಷರು ಹೇಗೆ ಎಲ್ಲರೂ ಸ್ತ್ರೀ ಪಾತ್ರ ಮಾಡಲಾರರೋ ಹಾಗೆ ಸ್ತ್ರೀಯರು ಎಲ್ಲರೂ ಪುರುಷ ಪಾತ್ರವನ್ನು ಮಾಡಲಾಗದು ಎಂಬುದು ನ್ಯಾಚುರಲ್ ಆದ ವಾಸ್ತವವಾದ ಸತ್ಯ. ಅದು ಇನ್ನೂ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಯಕ್ಷಗಾನದ ಬಹಳ ಹಾರ್ಶ್, ಇನ್ನು ತುಂಬಾ ಒರಟಾಗಿರುವಂತಹ ನೃತ್ಯಗಳಿರುವ ಭಾಗದಲ್ಲಿ ದೈಹಿಕವಾಗಿ ಸಬಲರಲ್ಲದೇ ಇರುವಂತಹ ಸ್ತ್ರೀಯರು ನಿರ್ವಹಿಸುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗಿ ಬರುತ್ತೆ. ಈಗ ಮಹಿಷಾಸುರ ಮಾಡ್ಬೋದು, ಈಗ ಯಾರೊಬ್ರು ಮಹಿಷಾಸುರನನ್ನೋ ರಾವಣನನ್ನೋ ಭಯಾನಕವಾದ ರಕ್ಕಸನನ್ನೋ ಪಾತ್ರವನ್ನಾಗಿ ಮಾಡಬಹುದು, ಕರೆಕ್ಟ್. ಆದರೆ ಅದನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಅದಕ್ಕೆ ಎಷ್ಟು ಎಲ್ಲ ಈ ಪುರುಷರು ಮಾಡ್ತಿದ್ದ ಹಾಗೆ ಮಾಡ್ತೇನೆ, ಯಾಕೆಂದ್ರೆ ಅದಕ್ಕೊಂದು ಕಾರಣವಿದೆ. ಈಗ ಕುಟ್ಯಪ್ಪು ಮುಂತಾದವರು ಯಾರು ಮಹಿಷಾಸುರ ಮಾಡ್ತಾರೆ, ಅವ್ರು ಹೇಗೆ ಮಾಡ್ತಿದ್ದು ಅಂತ ಕೇಳಿದ್ರೆ ಜೀವದಲ್ಲಿ ಏನು ಇರಲಿಲ್ಲಂತೆ ಅವ್ರಿಗೆಲ್ಲ ಅದೊಂದು ಬುದ್ಧಿವಂತಿಕೆ ನ್ಯಾಕಿತ್ತು. ಹೌದು, ಕರೆಕ್ಟ್. ತಂತ್ರಗಳಿರ್ತಿತ್ತು, ಅದನ್ನು ಮಾಡ್ತಿದ್ರು. ಇವರು ನಮಗೆ ಕಾಣಿಸುವುದ ನ್ಯಾಕಲ್ಲ, ಏನೋ ಒಂದು ಅಬ್ಬರ ಮಾಡಿದಾಗ ಕಾಣ್ತದೆ ಆವೇಶದಲ್ಲಿ. ಅವರಿಗೆ ಅದು ತಂತ್ರ ಗೊತ್ತಿರ್ತಿತ್ತು, ಆ ತಂತ್ರಗಳನ್ನು ಕಲಿಬೇಕು. ಎರಡನೇದು, ಸಾಮಾನ್ಯವಾಗಿ ಹೆಂಗಸರು ಪಾತ್ರ ಮಾಡಬೇಕಾಗಿದ್ದರೆ ಹೆಂಗಸರಿಗೆ ಯಾವುದು ಒಪ್ಪುತ್ತದೆ, ಸ್ತ್ರೀ ಪ್ರಧಾನ ಪಾತ್ರ, ತುಂಬಾ ರಫು ಕುಣಿತ ಇಲ್ಲದೆ ಇರುವುದು ಇತ್ಯಾದಿಗಳನ್ನು ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ, ತೊಂದರೆ ಏನೂ ಇಲ್ಲ. ಆದ್ರೆ ನನಗನ್ನಿಸೋದು ಬಯಲಾಟಕ್ಕಿಂತಲೂ ಹೆಚ್ಚು ಹೆಣ್ಣು ಮಕ್ಕಳು ತಾಳಮದ್ದಲೆಯಲ್ಲಿ ಹೆಚ್ಚು ಯಶಸ್ವಿ ಆಗಬಹುದು. ಅದಕ್ಕೆ ಬೇಕಾಗುವ ಸಿದ್ಧತೆಗಳು ಬಹಳ ದೂರ ಇದ್ದಾರೆ. ಹೌದೌದು, ಖಂಡಿತಕ್ಕೂ. ಯಾಕೆಂದ್ರೆ ಅದಕ್ಕೆ ಬೇಕಾಗುವ ಅಧ್ಯಯನ ಮತ್ತು ಕೂತು ಮಾತಾಡೋದಾದ್ರಿಂದ ದೇಹಶ್ರಮ ಕಡಿಮೆ ಇರೋದ್ರಿಂದ ತಾಳಮದ್ದಲೆ ಪ್ರಾಯಶಃ ಪುರುಷರಿಗೆ ಸಮನಾಗಿ ಸ್ತ್ರೀಯರು ಕೂಡ ತಾಳಮದ್ದಲೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿತ್ತು. ಅಲ್ಲಿಯೂ ಸಮಸ್ಯೆ ಇರುವುದು ಸ್ವರದ್ದು. ತಾಳಮದ್ದಲೆಯಲ್ಲಿ ಎಷ್ಟು ಕೂತು ರಾಮ ವಾಲಿ ಎಲ್ಲ ಮಾಡಿದ್ರು ನಮಗೆ, ನಾನು ಆಗ ಹೇಳಿದ್ನಲ್ಲ, ಆ ಕ್ವಾಲಿಟಿ ತರುವುದು ಕಷ್ಟ. ಯಾಕೆಂದ್ರೆ ಕೂತ್ಕೊಂಡಲ್ಲಿ ಇವನು ವಾಲಿ ಅಂತ ಪ್ರೇಕ್ಷಕನಿಗೆ ಅನ್ನಿಸಬೇಕಾಗಿದ್ದರೆ ಬರೋದೇ ಇಲ್ಲ. ನಾನು ಇಡೀ ಲೇಡೀಸ್ ಇದರಲ್ಲಿ ಒಂದೇ ಒಂದು ಸ್ತ್ರೀಯನ್ನು ನೋಡಿದ್ದೇನೆ ಪುರುಷ ಪಾತ್ರವನ್ನು ಮಾಡಲಿಕ್ಕೆ, ಮಯೂರಿ ಉಪಾಧ್ಯಾಯ ಅಂತ, ಹೊನ್ನಾವರದವರು, ಬೆಂಗಳೂರಿನಲ್ಲಿದ್ದಾರೆ. ಅದ್ಭುತವಾಗಿ ಸ್ವರವೂ ಕೂಡ ಗಂಡಿತ್ತು ಅವ್ರದ್ದು. ಸಾಲ್ವ, ಮಹಿಷಾಸುರ, ದುಷ್ಟಬುದ್ಧಿ ಎಲ್ಲ ಮಾಡ್ತಾರೆ ಅವರು. ಮಹಿಷಾಸುರ ಅಲ್ಲ, ಇದು ಭಸ್ಮಾಸುರ, ಇಂಥದ್ದು ತುಂಬಾ ಆಯಾಸಗೊಳ್ಳುವ ಇಡೀ ರಸ್ತೆಯಿಂದೆಲ್ಲ ಬರುವ ಆ ತರಹದ ಪಾತ್ರಗಳನ್ನು ಕಡಿಮೆ ಮಾಡೋದು ಒಳ್ಳೆಯದು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಹರಕೆ ಬಯಲಾಟಗಳು ಪೂರಕವೇ, ಪ್ರಶ್ನೆ ಇಲ್ಲ. ಅದು ಆಗುವ ವಿಧಾನ ಪೂರಕವೇ ಎಂಬುದ್ರ ಮಾತ್ರ ಆರು ಭಾಗ. ಇದೊಂದು ನಿಮ್ಮಲ್ಲಿ ಮತ್ತೊಂದು ಪ್ರಶ್ನೆ ನಿಮ್ದು ಇರ್ಬೇಕಲ್ಲಿ ಅಲ್ವಾ? ನಾನು ಸೇರಿಸಿಕೊಂಡು ಹೇಳಿಬಿಡ್ತೇನೆ. ಈ ಬ್ಯಾಂಡು, ವಾಲಕ, ಕರ್ನಾಲು ಇವುಗಳೆಲ್ಲ ಯಕ್ಷಗಾನೇತರವಾದಂತಹ ವಿಷಯಗಳು. ಮತ್ತೆ ಯಕ್ಷಗಾನಕ್ಕೊಂದು ಶ್ರುತಿ ಇದೆ, ಅಲ್ಲೊಂದು ಹಾರ್ಮೋನಿಯಂ ಅಥವಾ ಶ್ರುತಿಯೇ ಇರ್ತದೆ. ನಾನು ಬರೀಪರಲ್ಲೊಮ್ಮೆ ಕೇಳಿದೆ, ಈ ಗಜ್ಜೆ ಗೋಧಿ ಗದ್ದಲ ಕೇಳಿದಾಗ, ಇದು ನಿಮಗೆ ಹೇಗೆ ಹೊಂದ್ತದೆ ಅಂತ. ಏನು ಮಾಡೋದು, ಸುಧಾರಿಸಿಕೊಳ್ಳಬೇಕು ಅಂತಂದ್ರು ಅವರು. ಅಷ್ಟೇ, ಉಪಾಯ ಇಲ್ಲ, ನಮಗೆ ಸುಧಾರಿಸಿಕೊಳ್ಳಬೇಕು ಅಷ್ಟೇ ಹೇಳಿದರು. ಯಾಕೆಂದ್ರೆ ಭಾಗವತನ ಒಂದು ಶ್ರುತಿ ಇರ್ತದೆ, ಆ ವಾಲಗವೋ ವಾದ್ಯವೋ ಎಂಥದೋ ಹಾಡು ಹೇಳ್ತಾನವ, ಕರೆಕ್ಟ್. ಇದೆಲ್ಲ ಆ ಒಂದು ಆವರಣವೇ ಕೆಟ್ಟು ಹೋಗ್ತದೆ, ಇಡೀ ಆವರಣವೇ ಕೆಟ್ಟುಬಿಡ್ತದೆ. ಅದನ್ನೆಲ್ಲ ಗಮನಿಸಿಕೊಳ್ಳಬೇಕಾಗಿ ಬರ್ತದೆ. ಬಯಲಾಟ ಯಾವತ್ತು ಪೂರಕವೇ. ಇನ್ನು ಹರಕೆ ಯಾವತ್ತು ಎಂಥದ್ದು ಯಾವುದಾದ್ರೂ ರೂಪಲಿ ಬಿಂಬದಿನ ಕಂಬದಿನ ಮೋಕ್ಷವರಿಂಗಾಯ್ತು. ನಮಗೆ ಬೆಕ್ಕು ಮಣ್ಣಿದ್ದಾದ್ರೂ ತೊಂದರೆ, ಇಲಿ ಹಿಡಿತದ ಹೇಳೋದು ಬಹಳ ಮುಖ್ಯವಾದ ವಿಷಯ. ಆದ್ರಿಂದ ಕರೆಕ್ಟ್. ಆದ್ರೆ ಸಮಸ್ಯೆ ಏನಂತಂದ್ರೆ
ಅದು ಹೇಗೆ ಇಳಿ ಹಿಡಿಯಿತು ಎಂಥದ್ದೆಲ್ಲ ಬೇಕಾಗ್ತದಲ್ವಾ. ಆ ಕಾರಣಕ್ಕಾಗಿ ಸರಿಯೇ, ಆದರೆ ಈ ಅನಗತ್ಯದನ್ನ ಸಾಧ್ಯ ಆದಷ್ಟು ಕಡಿಮೆ ಮಾಡಬೇಕು. ಈಗ ಬಹಳ ಅಗತ್ಯವಾಗಿ ಬೇಕಾಗುವಂಥದ್ದು ಯಾವುದು ಅಷ್ಟನ್ನು ಮಾತ್ರ ಇಟ್ಕೊಳ್ಬೇಕಾಗ್ತದೆ. ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ನಿಲುವು ಏನು? ಇದರ ಸಾಧಕ ಬಾಧಕಗಳು ಏನು? ಈ ಕುರಿತಂತೆ ನಾನು ಲೇಖನ ಕೂಡ ಬರೆದ್ದೇನೆ. ಕಾಲಮಿತಿ ಬೇಕು ಅಂತಲೇ ಹೇಳುವವನು. ಯಾಕೆ ಬೇಕು, ಆದರೆ ಹೇಗೆ ಬೇಕು ಎಂಬುದು ಮುಖ್ಯವಾದ ವಿಷಯ. ನಾನು ಮೊನ್ನೆ ದೇವಿ ಮಹಾತ್ಮೆಯ ಆಟ ನೋಡಿದೆ, ಧರ್ಮಸ್ಥಳ ಮೇಳದವ್ರದ್ದು. ಸತ್ಯಕ್ಕೂ ನಾನು ಆಟ ನೋಡ್ತಾ ಕೂತದ್ದು ಗೋವಿಂದ ಭಟ್ರ ರಕ್ತಬೀಜ ನೋಡ್ಬೇಕು ಅಂತ. ಅದನ್ನು ಅದು ಹೇಗೆ ನಾನು ನೋಡಿರ್ಲಿಲ್ಲ. ಆದ್ರೆ ನನಗೆ ಬಹಳ ಬೇಸರ ಆಯ್ತು. ಏನು ಗೊತ್ತಾ, ಆ ರಕ್ತಬೀಜ ಕೇವಲ 10 ನಿಮಿಷ ಮಾತ್ರ ಇತ್ತು. 12 ಗಂಟೆ ದಾಟಿ ಹೋಗಿತ್ತು. ಅದು 4ನೇ ಕಾಲ 5ನೇ ಕಾಲ ಅಲ್ಲ, 8, 9, 10ನೇ ಕಾಲ ಏನಾದ್ರು ಇದ್ರು ಅಲ್ಲಿಗೆ ಹೋಗಿ ಮುಟ್ಟಿತ್ತದು. ಬಂದ ಹೋದ ಅಷ್ಟೇ ಆಗೋಯ್ತು. ಸುಗ್ರೀವ ಬಂದ ಒಳಗೋದ, ಈ ತರಹ ಆಯ್ತು. ಕಾಲಮಿತಿ ಮಾಡುವಲ್ಲಿ ಈ ಎಚ್ಚರ ಬೇಕು. ಅನಗತ್ಯವಾಗಿ ಮಹಿಷಾಸುರ ಚಂಡಮುಂಡರಿಗೆ 3/4 ಗಂಟೆ 1 ಗಂಟೆ ರಸ್ತೆಯಲ್ಲಿ ಅದನ್ನು ಬಿಡ್ಲಿಲ್ಲ. ಯಾವುದು ಗುಡ್ಡೆಯಲ್ಲಿ ಹುಲ್ಲು ಹಾಕೋದು, ಅಲ್ಲೆಲ್ಲ ಅದು ಬೆಂಕಿ ಹತ್ತಿಸಿ ಬರೋದು. ಈ ಕಾಲಮಿತಿ 4 ಗಂಟೆಯ ಒಂದು ಪ್ಲಾಟಿಗೆ ದೇವಿ ಮಹಾತ್ಮೆಗೆ ಅದನ್ನೆಲ್ಲ ಕಟ್ ಮಾಡಬೇಕು. ಹೇಗೆ ಕತ್ತರಿಸಬೇಕು ಎಂಬುದು ಬಹಳ ಮುಖ್ಯ. ಬಯಲಾಟದ ಅಗತ್ಯವಾದ ಬ್ರಹ್ಮ ವಿಷ್ಣು ಸಂಭಾಷಣೆಯನ್ನು ಕಟ್ ಮಾಡಿದ್ದಾರೆ ಅಲ್ಲಿ. ಹೌದು, ಕರೆಕ್ಟ್. ಇದನ್ನ ನಿತ್ಯ ನೋಡೋದದೇ, ಎಲ್ಲಾ ಪಾತ್ರಗಳು ಒಂದೊಂದು ಹಿಡ್ಕೊಂಡು ಬರ್ತವೆ. ಅದು ಅಯಕ್ಷಗಾನೀಯವಾದ ವಿಷಯ ಒಂದು. ಆ ಕಾರಣದಿಂದ ಅದನ್ನ ಕಾಲಮಿತಿ ಹೇಗಿರ್ಬೇಕು ಅಂತಂದ್ರೆ ಸಂಗ್ರಹ ಶಕ್ತಿ ಬೇಕು. ಬಹಳ ಬುದ್ಧಿವಂತಿಕೆ ಬೇಕಾಗ್ತದೆ. ಬಹಳ ಇಡೀ ಕಥೆಯನ್ನ ಹೊಂದಿಸಬೇಕದು. ಒಂದು 8 ಗಂಟೆಯ ಕಥೆಯನ್ನು ನೀವು 4 ಗಂಟೆಗೆ ಹೇಗೆ ಜಗ್ಗಿಸ್ತೀರಿ ಅಂದ್ರೆ, ನಮಗೆ ಈ ಮಕ್ಕಳಿಗೆ ಪಾಠ ಮಾಡುವಲ್ಲಿ ನಾವೊಂದು ಪ್ರೆಸ್ಸೆ ರೈಟಿಂಗ್ ಅಂತ ಕೊಡ್ತೀವಿ, ಸಂಕ್ಷಿಪ್ತ ಬರಹ ಅಂತ. 3ನೇ ಒಂದು ಭಾಗಕ್ಕೆ ಇಳಿಸಿ ಅಂತ. 3ನೇ ಒಂದು ಭಾಗಕ್ಕೆ ಇಳಿಸಿ ಅಂತಂದ್ರೆ ಕತ್ತರಿಸುವುದಲ್ಲ, ಆ ಸಾರಾಂಶ ಕೆಡದಂತೆ 3ನೇ ಒಂದು ಭಾಗಕ್ಕೆ ಇಳಿಸುವುದು. ಹೌದು, ಇಡೀ ಪ್ರಸಂಗವನ್ನ 3ನೇ ಒಂದು ಭಾಗಕ್ಕೆ, ಅರ್ಧ ಭಾಗಕ್ಕೆ ಇಳಿಸಬೇಕಾದ್ರೆ ತುಂಬಾ ಹೊತ್ತು ಆಲೋಚನೆ ಮಾಡಿ ಪ್ರತಿಯೊಂದು ಪ್ರಸಂಗಕ್ಕೂ ಇಂತಿಂತ ದೃಶ್ಯಗಳು ಇಂತಿಂತದ್ದು ಬೇಕು ಎಂಬ ರೀತಿಯಲ್ಲಿ ಸಂಗ್ರಹಿತವಾಗಿ ಬರಬೇಕು. ಹಾಗಾಗಿ ಕಾಲಮಿತಿ ಆವಾಗ ತುಂಬಾ ಯಶಸ್ವಿ ಆಗ್ತದೆ. ಮತ್ತೆ ಕಲಾವಿದರಿಗಂತೂ ಖಂಡಿತಕ್ಕೂ ಅನುಕೂಲ. ಮತ್ತೆ ಯಾರಿಗೂ ಕೂಡ ಈಗ ಇಡೀ ರಾತ್ರಿ ನೋಡುವ ಅವಧಾನ ಇಲ್ಲ. ಜನ ಇಲ್ಲ ಹೇಳಿದ್ರೆ ನಾಳೆ ಅವನಿಗೆ ಬೆಳಿಗ್ಗೆ ಬೇರೆ ಕೆಲಸ ಇರ್ತದೆ, ಇಡೀ ರಾತ್ರಿ ನಿದ್ದೆ ಬಿಡ್ಲಿಕ್ಕೆ. ಪ್ರೇಕ್ಷಕನಿಗೂ ಆಗೋದಿಲ್ಲ. ಕಲಾವಿದನಿಗೆ ಪುರ್ಸೋದಿದ್ರು ಕೂಡ ಪ್ರೇಕ್ಷಕನಿಗೆ ಆಗೋದಿಲ್ಲ. ಬೆಳಗ್ಗೆವರೆಗೆ ಜನ ಇಲ್ಲ ಅಂತ ಯಾರನ್ನು ಹೇಳೋದು ನಾವು? ಆಟ ಒಳ್ಳೇದಾಗ್ಲಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಕರೆಕ್ಟ್, ಆಟ ಒಳ್ಳೇದಾಗಿರ್ತದೆ, ಜನರಿಗೆ ಬೇಕಲ್ಲ. ಆದ್ರೆ ಅವನಿಗೆ ನಾಳೆ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕು. ಆದಿತ್ಯವಾರವೂ ಕೂಡ ಈಗ ಫ್ರೀ ಇಲ್ಲ. ತುಂಬಾ, ಯಾಕೆಂದ್ರೆ ಬದುಕು ಬಹಳ ದುಸ್ತರ ಇದೆ. ಅವನು ಸಂಪಾದನೆ ಮಾಡಿದ್ರೆ ಬದುಕಬಹುದು. ಹೌದು, ಕೂಲಿಕಾರನಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮರು ದಿವಸ ಬಿಡುವಿರುವುದಿಲ್ಲ. ಆದ್ರಿಂದ 12 ಗಂಟೆಗೆ ಆಟ ಮುಗಿಯುವಂತಹ ರೀತಿಯಲ್ಲಿ ಕಾಲಮಿತಿ ಬಂದ್ರೆ ಖಂಡಿತಕ್ಕೂ ಅದು ಬೇಕೇ ಬೇಕು. ಆದ್ರೆ ಮತ್ತೆ ಇನ್ನೊಂದು ಬೇರೆ ಸಮಸ್ಯೆ ಇದೆ. ಈಗ ರಾತ್ರಿ ಬೆಳಗಲ್ಲಿ ಆ ಮೈಕ್ ಹಾಕೊಂಡಿದ್ರೆ ಮಾಡಿದ್ರೆ ಆಕ್ಷೇಪಗಳು ಕೂಡ ಬರ್ತವೆ. ಹೌದು, ಬೇರೆ ಬೇರೆ ಏನೋ ಸಮಸ್ಯೆಗಳು ಬರ್ತವೆ. ರಾತ್ರಿ ಬೆಳಗು ನಿದ್ರೆ ಬಿಡ್ಲಿಕ್ಕೆ ಯಾರು ರೆಡಿ ಇರಲಿಲ್ಲ. ಯಕ್ಷಗಾನ ಇಷ್ಟ ಇಲ್ಲದಿದ್ದವ್ರು ಮನೆ ಇರ್ಬೋದು. ಇದೆಲ್ಲ ಗಮನಿಸಿಕೊಂಡಾಗ ಕಾಲಮಿತಿ ಇವತ್ತಿನ ಅನಿವಾರ್ಯತೆ. ಮತ್ತೆ ಇಡೀ ಜಾಳಾಗಿ ಮಾಡೋದಕ್ಕಿಂತ ಜಿಷ್ಟಾಗಿ ಮಾಡುವಲ್ಲಿ ಹೆಚ್ಚು ಸತ್ವ ಇರ್ತದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ದೇವಿ ಮಹಾತ್ಮೆ 4 ಗಂಟೆಗೆ ಮಾಡೋದಾದ್ರೆ ಎಷ್ಟು, ಅಥವಾ ಇನ್ನೊಂದು ಪ್ರಸಂಗ 4 ಗಂಟೆ ಮಾಡೋದಾದ್ರೆ ಎಷ್ಟು. ಇಲ್ಲಿ ನಮಗೀಗ ಕಾಲಮಿತಿಯ ಪ್ರಯೋಗಗಳು ನಡೀತಾ ಇರೋದು ನಾನು ಗಮನಿಸಿದಾಗ ಕಲಾವಿದರು ಆ ಮೇಳಗಳಿಗೆ ಜಾಸ್ತಿ ಆಯ್ತು. ಕರೆಕ್ಟ್. ಈಗ 3 ಪ್ರಸಂಗ ಇಟ್ಟುಕೊಂಡು 4 ಗಂಟೆ ಮಾಡೋದಲ್ಲ, ಚೆನ್ನಾದ ರೀತಿಯಲ್ಲಿ ಒಂದು 4, ಈಗ ತಾಳಮಿದ್ರೆಗಳೆಲ್ಲ ನಡೆಯೋದು ಕಾಲಮಿತಿಯಲ್ಲಿ ಅಲ್ವಾ. 3 ಗಂಟೆಯ ಪ್ರಸಂಗಗಳನ್ನು ಇಟ್ಟುಕೊಂಡು ಮಾಡ್ತಾರೆ, ಅಲ್ಲಿ ಸಂಗ್ರಹಿಸುವುದಿಲ್ಲ. ಹಾಗೆ ಬಯಲಾಟಕ್ಕೂ ಬರಬೇಕು. ಮತ್ತೆ ಅದಕ್ಕೆ ತಕ್ಕಷ್ಟು ಕಲಾವಿದರು ಸಾಕು ನನಗನ್ನಿಸು. ಮಿತಿ ಮೀರಿದ ಕಲಾವಿದರು 25-30 ಕಲಾವಿದರು ಒಂದು ಮೇಳದಲ್ಲಿ ಇಟ್ಟುಕೊಂಡು ಅದನ್ನು 4 ಗಂಟೆಗೆ ಮಾಡ್ತೇನೆ ಹೇಳೋದುಂಟಲ್ಲ, ಯಾವುದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಜನರಿಗೆ ಪಾತ್ರ ಕೊಡ್ಬೇಕಲ್ಲ. ನಾನು ಅದನ್ನ ಗಮನಿಸಿದ್ದೇನೆ. ಒಂದಿಷ್ಟು ಪಾತ್ರಗಳು ಬರ್ತವೆ, ಓಡ್ತವೆ. ಹಾಗಾಗಬಾರ್ದು, ಅದು ಬಯಲಾಟ ಆಗುದಿಲ್ಲ. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ಅಂದ್ರೆ ಅದೇ, ಈಗ ಬೆಳವಣಿಗೆ ಆಗಿದೆ ಅಂತ ಹೇಳುದಿದ್ರೆ ಯಾವುದನ್ನು ಗಮನಿಸಿ ನಾವು ಬೆಳವಣಿಗೆ ಆಗಿದೆ ಅಂತ ಹೇಳುದು? ಅದಕ್ಕೆ ಮಾನದಂಡ ಏನು? ಈಗ ನಾವು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಪಕವಾದ ಕ್ಷೇತ್ರ ವಿಸ್ತಾರ ಆದದ್ದು ಒಂದು. ಕರೆಕ್ಟ್. ಮತ್ತೆ ಬಹುಜನರನ್ನು ತಲುಪಿತ್ತು. ಕರೆಕ್ಟ್. ಈಗ ನೋಡಿ, 40 ಮೇಳಗಳಿವೆ. ಈಗ ಒಂದು ಸುಮಾರು 40ರಷ್ಟು ಮೇಳಗಳಿವೆ. ಕರೆಕ್ಟ್. ಇದು ಕೋಟಿಗಟ್ಟಲೆ ವ್ಯವಹಾರ ನಡೀತಾ ಇದೆ. ಹೌದೌದು ಹೌದು. ಅದು ಕಲಾವಿದರ ಸಂಖ್ಯೆ ಒಂದು 2-3 ಸಾವಿರ ಇದೆ. ಮತ್ತೆ ಆ ಕಲಾವಿದರಿಗೆ ಪೂರಕವಾಗಿ 3-4 ಸಾವಿರ ಮಂದಿ ಅವರಿಗೆ ಸಹಾಯಕರು ಅದು ಇದುತ್ತಿದೆ. ವಾಹನಗಳ ಸೌಲಭ್ಯಗಳಿದೆ. ಈಗ ಒಂದು ಲೆಕ್ಕ ಹಾಕಿದ ಇಡೀ ಒಟ್ಟು ಯಕ್ಷಗಾನದ ವಲಯವನ್ನು ತೆಗೆದರೆ 10,000 ಜನಕ್ಕೆ ದಿನದ ಅನ್ನವನ್ನು ಕೊಡ್ತಾ ಇದೆ ಒಂದು ಯಕ್ಷಗಾನ. 10,000 ಜನಕ್ಕೆ. ಇದು ಸಣ್ಣದಲ್ಲ. ಇನ್ನು 50 ವರ್ಷಗಳಿಂದ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೋಟಿ ರೂಪಾಯಿ ಟರ್ನ್ ಓವರ್ ಒಂದು ದಿವಸಕ್ಕೆ. ಹೌದು. ಅರ್ಥಶಾಸ್ತ್ರದ ದೃಷ್ಟಿಯಿಂದಲೂ ಒಂದು ಕಲೆ,
ಇಷ್ಟೊಂದು ಪ್ರಸಾರ ಇರುವುದು ಯಾವ ಭರತನಾಟ್ಯಕ್ಕೋ ಇನ್ನೊಂದು ಯಾವುದಕ್ಕೂ ಕೂಡ ಈ ಬಗೆಯ ಪ್ರೇಕ್ಷಕ ಸಮೂಹ, ಈ ಬಗೆಯ ಉದ್ಯೋಗ ಸಾಧ್ಯತೆಗಳು, ಅದು ಚುರುಮುರಿ ಕುಟ್ಟುವನಿಂದ ಹಿಡಿದು ಕುಟ್ಟುವನಿಂದ ಹಿಡಿದು ಆ ಲಾರಿ ಡ್ರೈವರ್ನ ತಲೆವರೆಗೆ ಲೆಕ್ಕ ಹಾಕಿದ್ರೆ 10,000 ಜನಕ್ಕೆ ಉದ್ಯೋಗ ಅನ್ನವನ್ನು ಕೊಡ್ತಾ ಇರೋ ಒಂದು ಕಲೆ ಚಿಕ್ಕದು. ಈ ಬಗೆಯಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಬೆಳೆದಿದೆ, ಬೆಳವಣಿಗೆ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಕಲಾವಿದರ ಸಂಖ್ಯೆ ಹೆಚ್ಚಾಗಿದೆ. ಹಿಂದೆ ಎಷ್ಟು ಜನ ಕಲಾವಿದರು, ಈಗ ನಾನು ನೋಡಿದ್ದೇನೆ 59ನೇ ಇಸ್ವಿಯ ಧರ್ಮಸ್ಥಳ ಮೇಳದ ಹ್ಯಾಂಡ್ ಬಿಲ್ನಲ್ಲಿ ಭಾಗವತರು ಒಬ್ಬರೇ, ಈಗ 4 ಭಾಗವತರಿಗೆ ಒಂದು ಅವಕಾಶ ಕೊಡ್ತಾರೆ. ಅರ್ಥಧಾರಿಗಳು ಅಲ್ಲ, ವೇಷಧಾರಿಗಳು ಒಟ್ಟಿಗೆ 9 ಜನ 10 ಜನರೊಳಗೆ ಇಡೀ ರಾತ್ರಿ 9-10 ಜನರೊಳಗೆ ಇಡೀ ರಾತ್ರಿಯ ಪ್ರಯೋಗ ನಡೀತಿತ್ತು. ಈಗ ಒಂದು ಮೇಳ ಅಂದ್ರೆ 50 ಕಲಾವಿದರು, 50 ಸಹಾಯಕರು, 100 ಜನರಿಗೆ ಅಷ್ಟಕ್ಕೆ ಹೋಗಿ ಮುಟ್ಟಿದೆ. ಎಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿ ಮತ್ತೆ ಅನುಕೂಲ ಇದೆ. ಅದಕ್ಕೆ ಬೇಕಾಗಿ ಹಿಂದಿನವರು ಹಾಗೆ ರಾತ್ರಿ ವೇಳೆ ನಡ್ಕೊಂಡು ಬೆಳಗ್ಗೆ ಹೋಗ್ಬೇಕು ಅಂತದ್ದು ಯಾವುದೂ ಇಲ್ಲ. ಚೆನ್ನಾದ ರೀತಿಯಲ್ಲಿ ಬದುಕ್ತಾರೆ. ಮೇಳದ ಕಲಾವಿದರುಗಳ ಸಂಬಳ ಉಂಟು, ಮೇಳದ ಕಲಾವಿದರು ಮನೆ ಕಟ್ಟಿಸ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗುವ ಸಹಾಯಗಳು, ಪ್ರಶಸ್ತಿಗಳು ಲೆಕ್ಕ ಇಲ್ಲದೆ ಹೆಚ್ಚೋ ಎಂಬಷ್ಟು ಪ್ರಶಸ್ತಿಗಳು, ಗೌರವಗಳು, ಸರ್ಕಾರದ ಸಹಾಯಗಳು ಎಲ್ಲ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಒಂದು 25 ವರ್ಷದ ಈಚೆಗೆ ಹೋಲಿಸಿದ್ರೆ ಈಗ ಸಮೃದ್ಧವಾದ ಸ್ಥಿತಿಯಲ್ಲಿದೆ ಯಕ್ಷಗಾನ. ಇನ್ನು ಮುಂದಕ್ಕೆ ಯಾವ ರೀತಿ ಇದು ಬೆಳಿಬಹುದು? ಖಂಡಿತಕ್ಕೂ ಇದು ಹೀಗೆ ಬೆಳೀತಾ. ಆಗಲೇ ನಾನು ಹೇಳಿದ್ನಲ್ಲ, 20 ವರ್ಷಗಳಲ್ಲಿ ಇದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಬೆಳೆದಿತ್ತು ಅಂತ ಕಾಣಿಸ್ತದೆ. ಆದರೆ ಕ್ಷೇತ್ರ ವಿಸ್ತಾರ ಆದೀತು ಅಂತ ನನ್ನ ಒಂದು ನಿರೀಕ್ಷೆ. ಕ್ಷೇತ್ರ ವಿಸ್ತಾರ ಆದೀತು. ಕ್ಷೇತ್ರ ವಿಸ್ತಾರ ಆದ್ರೆ ಇದರ ಇದು ಬದಲಾಗ್ತದೆ. ಅಲ್ಲಿ ಸ್ವಲ್ಪ ಬದಲಾವಣೆಗಳ ಆದೀತು. ಈಗ ನಗರದ ವಲಯದಲ್ಲಿದ್ದಂತಹ ವ್ಯಕ್ತಿಗಳಿಗೆ ನಾಟಕ, ಸಿನಿಮಾ, ಟಿವಿ ಇತ್ಯಾದಿಗಳ ಪ್ರಭಾವದಿಂದಾಗಿ ನೃತ್ಯಗಳು, ಕೂಚಿಪುಡಿ ಇರ್ಬೋದು, ಭರತನಾಟ್ಯ ಇತ್ಯಾದಿ ಬೇರೆ 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 ರೀತಿಯ ನೃತ್ಯಗಳನ್ನು ನೋಡಿರ್ತಾರೆ. ರಂಗದ ಚಟುವಟಿಕೆಗಳ ಟ್ರೈನಿಂಗ್ ಆಗಿರ್ತದೆ. ಇವುಗಳನ್ನೆಲ್ಲ ಗಮನಿಸಿಕೊಂಡಾಗ ಒಂದು ಶಿಕ್ಷಣ ನಾವು ಚೆನ್ನಾಗಿ ಕಲಿತವರು ಡಬಲ್ ಗ್ರಾಜುಯೇಟ್ಸ್ಗಳೆಲ್ಲ ಇಲ್ಲಿ ಇದಕ್ಕೆ ಬರೋದ್ರಿಂದ ಚಿಂತನೆ ಕೂಡ ಭಿನ್ನವಾಗಿರ್ತದೆ. 50 ವರ್ಷದ ಹಿಂದಿನ ಚಿಂತನೆ ಇವತ್ತು ಯಕ್ಷಗಾನದಲ್ಲಿ ಈಗ ಇಲ್ಲ. ಈಗ ಭಿನ್ನವಾಗಿ ಹೊಸ ದೃಷ್ಟಿಯಿಂದ ಆಲೋಚಿಸ್ತಾರೆ. ನಾಟಕೀಯವಾಗಿ ಹೇಗೆ ತರ್ಬೋದು, ಜನರಿಗೆ ಹೇಗೆ ತಲುಪಬಹುದು, ಇವುಗಳೆಲ್ಲ ಬಂದು ಸ್ವಲ್ಪ ಖಂಡಿತಕ್ಕೂ ಯಕ್ಷಗಾನಕ್ಕೆ ಒಳ್ಳೆಯ ಉಜ್ವಲವಾದ ಭವಿಷ್ಯ ಇದೆ. ನಿಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರ ಹೇಗೆ ಸರ್? ಖಂಡಿತಕ್ಕೂ ಸಹಾಯ ಇದೆ. ಆಗ್ಲೇ ಹೇಳಿದ್ಲಲ್ಲ ಅವಳು, ಅವರು ಬಂದು ಮನೇಲಿ ಕೂತ್ಕೊಂಡಿದ್ದು ನಾವು ಹೋಗ್ತೇವೆ, ರಾತ್ರಿ 12 ಗಂಟೆ ಬರ್ತೇವೆ, ಮರು ದಿವಸ ಬರ್ತೇವೆ, ಆ ದಿವಸ ಬರ್ತೇವೆ, ಒಬ್ಬರೇ ಇದ್ದುಕೊಂಡು ನಮಗೆ ಸಹಾಯ ಮಾಡಬೇಕಾದ. ಈಗ ನನ್ನ ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಸಹಾಯ ಬೇಕಾದಂತಹ ರೀತಿಯಲ್ಲಿ. ಮತ್ತೆ ನಮಗೆ ನನ್ನ ತಂದೆಯವರು ಅಲ್ಲಿಂದ ನನಗೆ ಬಂದದ್ದು ನಾನು ಆಗ ಹೇಳಿದೆ. ಮನೆಯಲ್ಲಿ ನನ್ನ ಹೆಂಡತಿಯ ಸಹಾಯ, ಮಕ್ಕಳ ಸಹಾಯ, ಇವ್ರದ್ದೆಲ್ಲ ಬೇಕಾದ ರೀತಿಯಲ್ಲಿ ಸಹಾಯ ಚೆನ್ನಾಗಿ ಬರ್ತದೆ. ಇಲ್ಲದೆ ಹೋದ್ರೆ ಒಬ್ಬ ವ್ಯಕ್ತಿಗೆ ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯವೇ? ಮಧ್ಯೆ ಒಂದು 6-7 ವರ್ಷಗಳ ಕಾಲ ನಾನು ಇದನ್ನು ನಿಲ್ಲಿಸಿದ್ದೆ. ಏನು ರಂಗಸ್ಥ ಇದು ತಾಳಮದ್ದಲೆಗೆ ಹೋಗೋದು ಬಿಟ್ಟಿದ್ದು. ಮತ್ತೆ ಇಡೀ ಬದುಕಿನಲ್ಲಿ ನನಗೆ ಪೂರಕವಾದ ಒಂದು ಒಳ್ಳೆಯ ಹಿನ್ನೆಲೆ. ಮತ್ತೆ ನನ್ನ ಔದ್ಯೋಗಿಕವಾಗಿದ್ದಾಗಲೂ ಕೂಡ ಅಷ್ಟೇ, ಉದ್ಯೋಗದಲ್ಲಿದ್ದಾಗಲೂ ಅಲ್ಲಿ ನನಗೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಅಂತದಕ್ಕೂ ಆಗಲಿಲ್ಲ. ಮತ್ತೆ ಈ ಪ್ರದೇಶ ಬಹಳ ಬಹಳ ಅನುಕೂಲಕರವಾಗಿ ನಮಗೆ ಕಟೀಲು ಯಕ್ಷಗಾನದ ಒಂದು ಹತ್ತಿರದ ಸ್ಥಳ ಆದ್ದರಿಂದ. ಮತ್ತೆ ಪ್ರಯತ್ನಕ್ಕೆ ಎಲ್ಲಿ ಮರ್ಯಾದೆ ಉಂಟೋ ಅಲ್ಲಿ ಕಲಾವಿದ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಕರೆಕ್ಟ್. ಪ್ರಯತ್ನಕ್ಕೆ ಗೌರವ ಸಿಗಬೇಕು, ಮರ್ಯಾದೆ ಸಿಗಬೇಕು. ಈಗ ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ನನಗಂತೂ ಈವರೆಗೆ ಈಗ ತಾಳಮದ್ದಲೆಯಲ್ಲಿ ನಾನಿದ್ದವ, ನನಗೆ ಮುಖಭಂಗ ಆದದ್ದೊಂದು ನೆನಪಿಲ್ಲ. ಅದು ಚೆನ್ನಾಗಿ ಬಂದಿದೆ ಎಲ್ಲ ರೀತಿಯಲ್ಲಿ. ನನಗೆ ಯಾರೋ ಒಬ್ರು ಅನೇಕ ಕಡೆ ನಾನು ಹೋಗಿದ್ದೇನೆ, ತಾಳಮದ್ದಲೆಯಲ್ಲಿ ನನಗೆ ಈವರೆಗೆ ಮುಖಭಂಗವಾದಂತಹ ಒಂದು ನೆನಪಿಲ್ಲ. ಆದಷ್ಟಿದೆ. ಮತ್ತೆ ನಾವು ನಮ್ಮ ಧೈರ್ಯದಲ್ಲಿ ಮುನ್ನಡೆಯಬೇಕಷ್ಟೇ. ಆದ್ರೂ ಕೂಡ ಅದನ್ನು ಸಹಿಸಿಕೊಂಡು ಹೋಗ್ಬೇಕಾಗ್ತಾ ಇರ್ತದೆ. ಅದೇ ಬೆಳವಣಿಗೆಗೆ ಬೇಕಾಗುದು. ಅಲ್ಲಿಗೆ ಬಿಟ್ಬಿಡೋದಲ್ಲ ಅಷ್ಟೇ. ಯಾಕೆಂದ್ರೆ ನಡೆವರೆಡಾದೆ ಕುಳಿತರೆಡ ಹೂವರೆ ಅಂತ ರಾಘವಂಕ ಹೇಳ್ತಾನೆ. ಎಡವುತ್ತೇವೆ ನಾವು, ಕರೆಕ್ಟ್. ಅದು ಎಡವಿದಲ್ಲಿಂದ ಎದ್ದಿಲ್ಬೇಕು, ಅಲ್ಲಿಗೆ ಕೂತ್ಕೊಂಡ್ಬಿಡುತ್ತಲ್ಲ. ಸರ್, ಇಷ್ಟು ಹೊತ್ತು ಯಕ್ಷಗಾನ, ತಾಳಮದ್ದಲೆ, ಸಂಘಟನೆ, ಬಯಲಾಟ ಎಲ್ಲ ವಿಚಾರಗಳ ಬಹಳ ನೇರವಾಗಿ, ಯಾವುದೇ ಒಂದು ಮುಲಾಜಿಲ್ಲದೆ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ಎಷ್ಟು ಸರಿ ಉಂಟೋ ತಪ್ಪುಂಟೋ ನನಗಂತೂ ತಿಳಿದಿಲ್ಲ. ನನಗೆ ಅನ್ನಿಸಿದ್ದನ್ನು ಹೇಳಿದ್ದೇನೆ. ಹಾಗೆ ಇದೇ ಪರಮೋಚ್ಚವಾದಂತಹ ವಿಷಯ ಎಂಬುದಾಗಿ ಖಂಡಿತಕ್ಕೂ ಗ್ರಹಿಸಿ. ಯಾಕೆಂದ್ರೆ ಇದರಲ್ಲಿ ತಿದ್ದುಪಡಿಗಳು ಬೇಕಾದಷ್ಟು ಇರ್ಬೋದು ಮತ್ತು ಭಿನ್ನಾಭಿಪ್ರಾಯಗಳು ತುಂಬಾ ಇರ್ಬೋದು. ಹೌದು, ಅಭಿಪ್ರಾಯಗಳಿಗೆಲ್ಲ ನಾನು ಸಹಾಯಕವೇ. ಯಾಕೆ ನನ್ನ ಗ್ರಹಿಕೆಯೇ ತಪ್ಪು ಇರ್ಬೋದು. ನಾನು ಸರ್ವಜ್ಞ ಅಂತ ಖಂಡಿತಕ್ಕೂ ಯಾವ ಕಾಲಕ್ಕೂ ಹೇಳ್ಕೊಳ್ಳೋದಿಲ್ಲ. ನನ್ನ ಗ್ರಹಿಕೆಯಲ್ಲೂ ತಪ್ಪಿದೆ. ಅದನ್ನೆಲ್ಲ ಹಂಸಕ್ಷೀರ ನ್ಯಾಯ ಹೇಗೆ ಅಂತ ನೋಡಿಕೊಂಡು ಮಾಡಿ. ಮತ್ತೆ ಸಮಸ್ಯೆ ಬಂದಲ್ಲಿ ಉತ್ತರ ಹೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ.